ನಮಸ್ಕಾರ ವೀಕ್ಷಕರೇ, ಸುದ್ದಿ ಶಿಕ್ಷಣ ಮಾರ್ಗದರ್ಶಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರ. ಮಾರ್ಚ್ 1ನೇ ತಾರೀಕಿಗೆ ದ್ವಿತೀಯ PUC ಪರೀಕ್ಷೆಯ ದಿನಾಂಕ ನಿಗದಿಯಾಗಿದೆ. ವಿದ್ಯಾರ್ಥಿ ಜೀವನದಲ್ಲಿ ಎಷ್ಟೇ ಬುದ್ಧಿವಂತರಾಗಿದ್ರೂ ಕೂಡ, ಎಷ್ಟೇ ಧೈರ್ಯವಂತರಾಗಿದ್ರೂ ಕೂಡ ಎಕ್ಸಾಮ್ ಅನ್ನೋವಂತಹ 4 ಅಕ್ಷರವನ್ನ ಕೇಳಿದ್ರೆ ತುಂಬಾ ಜನ ಭಯಪಡ್ಕೊಳ್ತಾರೆ. ಎಕ್ಸಾಮ್ ಯಾವ ರೀತಿಯಾಗಿ ಎದುರಿಸೋದು, ಯಾವ ರೀತಿಯಾಗಿ ಇರುತ್ತೋ ಏನೋ, ನಾವು ಕಲ್ತಂತಹ ಕ್ವಶನ್ಗಳೇ ಬರುತ್ತಾ, ಇಲ್ಲ ನಾವು ಯಾವ ಕ್ವಶನ್ ಅನ್ನ ಕಲಿಬೇಕಾಗಿತ್ತು ಅನ್ನುವಂತಹ ಹಲವಾರು ಪ್ರಶ್ನೆಗಳಿರುತ್ತೆ, ಗೊಂದಲಗಳಿರುತ್ತೆ. ಇವೆಲ್ಲವನ್ನ ನಿವಾರಿಸಬೇಕು ಅಂತ ಹೇಳಿದ್ರೆ ಸರಿಯಾದ ಮಾರ್ಗದರ್ಶನ ಬೇಕು. ಆಯಾ ವಿದ್ಯಾಸಂಸ್ಥೆಗಳಲ್ಲಿ ಎಲ್ಲಾ ರೀತಿಯ ತಯಾರಿಗಳನ್ನ ಕೂಡ ಮಾಡ್ಕೊಂಡಿರ್ತಾರೆ. ವಿದ್ಯಾರ್ಥಿಗಳನ್ನ ಯಾವ ರೀತಿಯಾಗಿ ನಾವು ಪರೀಕ್ಷೆಗೆ ತಯಾರನ್ನ ಮಾಡಬೇಕು ಅನ್ನುವಂಥದ್ದು ಪ್ರತಿಯೊಂದು ವಿದ್ಯಾಸಂಸ್ಥೆಯ ಶಿಕ್ಷಕರಿಗೆ ಕೂಡ ಗೊತ್ತಿರುತ್ತೆ. ಆದ್ರೂ ಕೂಡ ಒಂದಿಷ್ಟು ವಿಚಾರಗಳ ಬಗ್ಗೆ ಗೊಂದಲಗಳು ವಿದ್ಯಾರ್ಥಿಗಳ ಜೀವನದಲ್ಲಿ ಇದ್ದೇ ಇರುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸುದ್ದಿ ಶಿಕ್ಷಣ ಮಾರ್ಗದರ್ಶಿ ವಿನೂತನವಾಗಿ ನಿಮಗೆ ಮಾಹಿತಿಯನ್ನ ಕೊಡೋದಕ್ಕಾಗಿ, ಅದರ ಜೊತೆಗೇನೆ ಹೆತ್ತವರಿಗೆ ಹಲವಾರು ರೀತಿಯಂತ ಗೊಂದಲಗಳು ಇರಬಹುದು. ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ, ಬಟ್ ಅವರಿಗೆ ಬೇಕಾಗಿರುವಂತ ಸರಿಯಾದ ಮಾರ್ಗದರ್ಶನ ಸಿಗ್ತಾ ಇದೆಯೋ ಇಲ್ವೋ ಅನ್ನೋಂಥ ಪ್ರಶ್ನೆಗಳು ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ನೇರ ಪ್ರಸಾರದ ಕಾರ್ಯಕ್ರಮದ ಮೂಲಕ ದ್ವಿತೀಯ PUC ವಿದ್ಯಾರ್ಥಿಗಳ ಪರೀಕ್ಷೆಗೆ ಅನುಕೂಲವಾಗುವಂತಹ ವಿಚಾರಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ನೇರ ಪ್ರಸಾರ ಇರುತ್ತೆ, ಹಾಗಾಗಿ ನೀವು ಕರೆ ಮಾಡಿ ಯಾವುದೇ ರೀತಿಯಂತ ಪ್ರಶ್ನೆಯನ್ನ ಕೂಡ ಕೇಳಬಹುದಾಗಿದೆ. ಇನ್ನೊಂದು ಇವತ್ತಿನ ಕಾರ್ಯಕ್ರಮ ವಿಶೇಷ, ಹಾಗೇನೆ ಖುಷಿಯನ್ನ ಕೊಡೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಸ್ಟುಡಿಯೋದಲ್ಲಿ ಇರುವಂತಹ 4 ಜನ ಅತಿಥಿಗಳು ಶಿಕ್ಷಕರು ಸುಮಾರು ವರ್ಷಗಳಿಂದ ಅನುಭವವನ್ನ ಹೊಂದಿರುವಂತವರು, ಅದೆಷ್ಟೋ ವಿದ್ಯಾರ್ಥಿಗಳ ಜೀವನದಲ್ಲಿ ಬೆಳಕನ್ನ ಚೆಲ್ಲಿರುವಂತಹ ಶಿಕ್ಷಕರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ. ಹಾಗಾಗಿ ತುಂಬಾ ಜನರಿಗೆ ಇರುತ್ತೆ, ನಾವು ಅವ್ರ ಹತ್ರ ಕ್ವಶನ್ ಅನ್ನ ಕೇಳ್ತೀವಿ, ಬಟ್ ನಮಗೆ ಅನುಕೂಲ ಆಗ್ಬೋದು ಇಲ್ವೋ ಅನ್ನುವಂಥದ್ದು. ಯಾಕೆಂತ ಯಾಕೆ ಅವರು ತುಂಬಾ ವರ್ಷಗಳ ಅನುಭವವನ್ನ ಹೊಂದಿರೋರು ಅಂತ ಹೇಳಿದೆ ಅಂತ ಹೇಳಿದ್ರೆ ನಿಮಗೆ ಯಾವುದೇ ರೀತಿಯಂತ ಡೌಟ್ಗಳು ಇರಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳಬಹುದು. ನೀವು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಹಾಗೇನೆ ಬಯೋಲಜಿಯ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಚರ್ಚೆಯನ್ನ ಮಾಡ್ಲಿಕ್ಕಿದ್ದೇವೆ. 4 ಜನ ಶಿಕ್ಷಕರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ ಇರುವಂತದ್ದು. ಫಿಸಿಕ್ಸ್ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ವಿವೇಕಾನಂದ PU ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಹರೀಶ್ ಶಾಸ್ತ್ರಿ ಸರ್. ಇವರು ವಿವೇಕಾನಂದ PU ಕಾಲೇಜಿನಲ್ಲಿ ಸುಮಾರು ವರ್ಷಗಳಿಂದ ಅನುಭವವನ್ನ ಹೊಂದಿದ್ದಾರೆ. ಹಾಗಾಗಿ ತುಂಬಾ ಜನರಿಗೆ ಇವರು ಚಿರಪರಿಚಿತರು. ತುಂಬಾ ಜನ ಇವರನ್ನ ಇಂಟರ್ವ್ಯೂ ಮಾಡಿದಂತ ಸಂದರ್ಭದಲ್ಲಿ ಹೇಳುವಂತದ್ದು ನಮ್ಮ ನೆಚ್ಚಿನ ಶಿಕ್ಷಕರು ಅನ್ನುವಂತಹ ಒಂದು ಮಾತನ್ನ ಹೇಳಿದ್ದಾರೆ. ಮಾರ್ಗದರ್ಶನವನ್ನ ಮಾಡುವಂತ ವಿಚಾರದಲ್ಲಿ ಕೂಡ ಹಾಗೇನೆ ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾಗಿ ಮಾರ್ಗದರ್ಶನವನ್ನ ಕೊಡಬೇಕು ಅನ್ನುವಂತಹ ಸಮರ್ಥವಾಗಿರುವಂತಹ ಶಿಕ್ಷಕರು ಅಂತ ಹೇಳಿದ್ರೆ ಅದು ನಮ್ಮ ಹರೀಶ್ ಶಾಸ್ತ್ರಿ ಸರ್ ಅಂತ ಹೇಳುವಂತಹ ಮಾತು ಇದೆ. ಹಾಗೇನೆ ಕೆಮಿಸ್ಟ್ರಿಯ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ಅಂಬಿಕಾ PU ಕಾಲೇಜಿನ ಉಪನ್ಯಾಸಕರಾಗಿರುವಂತಹ ಕಿಶೋರ್ ಭಟ್ ಸರ್ ಇದ್ದಾರೆ. ಇವರು 15 ವರ್ಷಗಳ ಸುದೀರ್ಘ ಅನುಭವವನ್ನ ಹೊಂದಿದ್ದಾರೆ. ಇತ್ತೀಚೆಗೆ JEE ಮೇನ್ ಪರೀಕ್ಷೆ ಫಲಿತಾಂಶ ಏನು ಪ್ರಕಟ ಆಯಿತು, ಆ ಒಂದು ಫಲಿತಾಂಶದಲ್ಲಿ ಕೂಡ ಅಂಬಿಕಾ ವಿದ್ಯಾಸಂಸ್ಥೆ ಉತ್ತಮವಾಗಿರುವಂತಹ ಫಲಿತಾಂಶವನ್ನ ದಾಖಲು ಮಾಡಿಕೊಳ್ತು. ಅದರ ಹಿಂದೆ ಕೂಡ ಇವರ ಪರಿಶ್ರಮ ಖಂಡಿತವಾಗ್ಲೂ ಇದೆ. ಹಾಗೇನೆ ಮ್ಯಾಥ್ಸ್ ಬಗ್ಗೆ ಶ್ರೀ ಸತ್ಯಸಾಯಿ ಸೇವಾ PU ಕಾಲೇಜ್ ಅಳಿಕೆ ಇಲ್ಲಿನ ಉಪನ್ಯಾಸಕರಾಗಿರುವಂತಹ ಗಣೇಶ್ ಮೂರ್ತಿ ಸರ್ ಇದ್ದಾರೆ. ಇವರು ಗಣಿತ ಉಪನ್ಯಾಸಕರಾಗಿ ಪುತ್ತೂರಿನ ಪ್ರಗತಿ ಸ್ಟಡಿ ಸೆಂಟರ್ ನಲ್ಲಿ ವೀಕೆಂಡ್ ಫ್ಯಾಕಲ್ಟಿ ಆಗಿ ಕೂಡ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇನ್ನು CET, NEET ಮತ್ತು ಬೋರ್ಡ್ ಪರೀಕ್ಷೆಯ ತರಬೇತುದಾರರಾಗಿ ಕೂಡ ಸುಮಾರು 4 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮೇಡಮ್ ಇದ್ದಾರೆ, ಇವರು ಬಯೋಲಜಿ ಬಗ್ಗೆ ನಮಗೆ ತಿಳಿಸ್ಕೊಡ್ತಾರೆ. ಶ್ರೀ ಸತ್ಯಸಾಯಿ ಸೇವಾ PU ಕಾಲೇಜ್ ಅಳಿಕೆ ಇಲ್ಲಿನ ಉಪನ್ಯಾಸಕರು ಇವರು. ಹರಿಣಾಕ್ಷಿ PR ಇವರು ಕೂಡ ನಮ್ಮ ಜೊತೆ ಇರ್ತಾರೆ. ಹಾಗೆಯೇ 4 ಜನ ನುರಿತ ಉಪನ್ಯಾಸಕರಿಂದ ಮಾಹಿತಿಯನ್ನ ನೀವು ಪಡ್ಕೊಳ್ಬಹುದಾಗಿದೆ. ಮೊದಲನೇದಾಗಿ 4 ಜನರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ. 4 ಜನರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಖಂಡಿತವಾಗ್ಲೂ ಮಾರ್ಚ್ 1 ಇನ್ನೇನು ಸ್ವಲ್ಪನೇ ದಿನ ಇರೋದು, 1 ವಾರ ಮಾತ್ರ ಇರೋದು. ಹಾಗಾಗಿ ನಿಮ್ಮಲ್ಲೂ ತುಂಬಾನೇ ಟೆನ್ಷನ್ ಇರ್ಬೋದು. ಮಕ್ಕಳು ಯಾವ ರೀತಿಯಾಗಿ ಪರೀಕ್ಷೆ ಬರೀತಾರೋ, ಅವರನ್ನು ಯಾವ ರೀತಿಯಾಗಿ ಸಿದ್ಧಪಡಿಸಬೇಕು ಅನ್ನುವಂಥ ಸಿದ್ಧತೆಗಳನ್ನ ಖಂಡಿತವಾಗ್ಲೂ ಮಾಡ್ಕೊಂಡಿರ್ತೀರಾ. ಸರ್, ನಿಮ್ಮ ಹತ್ರನೇ ನಾನು ಫಸ್ಟ್ ಕೇಳ್ತೀನಿ. ಸರ್ ಕಿಶೋರ್ ಸರ್, ನಿಮ್ಮ ಹತ್ರ ಕೇಳ್ತೀನಿ ಫಸ್ಟ್. ಹೇಗಿದೆ ಸರ್ ಟೆನ್ಷನ್ ಎಲ್ಲ ಅಂತ? ಹತ್ರ ಬರ್ತಾ ಇದೆ ಅಲ್ವಾ ಎಕ್ಸಾಮ್? ಹಾಗಾಗಿ ಖಂಡಿತವಾಗಿ ಈಗ ನಾವು ಎಕ್ಸಾಮಿನ ವಿಷಯಕ್ಕೆ ಬಂದಾಗ ಇತ್ತೀಚಿನ ಜನರೇಷನ್ ಅಲ್ಲಿ ಮಕ್ಕಳಿಗಿಂತ ಜಾಸ್ತಿ ಅಧ್ಯಾಪಕರಲ್ಲಿ ಒಂದು ಟೆನ್ಷನ್ ಇರುತ್ತೆ. ಯಾಕಂದ್ರೆ ಒಂದು ರಿಸಲ್ಟ್ಸ್ ಮೆಜರ್ಮೆಂಟ್ ಆಫ್ ನಾಟ್ ಓನ್ಲಿ ಸ್ಟೂಡೆಂಟ್ಸ್ ಬಟ್ ಆಲ್ಸೋ ದಿ ಲೆಕ್ಚರರ್ಸ್. ಈಗ ಏನಾಗಿದೆ ಅಂತ ಹೇಳಿದ್ರೆ ರಿಸಲ್ಟ್ ಓರಿಯೆಂಟೆಡ್ ಆಗಿರುವ ಕಾರಣ ಸೆಕೆಂಡ್ PUC ಎಲ್ಲ ಕಾಲೇಜ್ಗಳು, ಆಲ್ಮೋಸ್ಟ್ ಎಲ್ಲ ಕಾಲೇಜ್ ನನಗೆ ತಿಳಿದಿರುವ ಹಾಗೆ ಮಕ್ಕಳ ರಿಸಲ್ಟ್ ಥ್ರೂ ಲೆಕ್ಚರ್ಸ್ ಅನ್ನು ಸಹ ಅನಾಲಿಸ್ ಮಾಡಲಿಕ್ಕೆ ಒಂದು ಟ್ರೆಂಡ್ ಸ್ಟಾರ್ಟ್ ಆಗಿದೆ. ಅದಕ್ಕೆ ಕಾರಣ ಇದು ಖಂಡಿತವಾಗಿಯೂ ನಮಗೂ ಸಹ ತುಂಬಾ ಟೆನ್ಷನ್ ಅಂತ ನಾನು ಸಂಪೂರ್ಣವಾಗಿ ಒಪ್ಪೋದಿಲ್ಲ. ಅದು ಆದ್ರೂ ಸಹ ಒಂದು ಎಕ್ಸೈಟ್ಮೆಂಟ್ ಇರುತ್ತೆ, ಹೇಗೆ ಅದು ಮುಂದಿನ ದಿವಸಗಳಲ್ಲಿ ಬರುತ್ತೆ ರಿಸಲ್ಟ್ ಅಂತ. ಓಕೆ ಹರಿ ಸರ್, ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಅಂತ ಹೇಳ್ತಾರೆ. ಇವಾಗ ಯುದ್ಧ ಹತ್ರ ಬರ್ತಾ ಉಂಟು ಅಂತ ಹೇಳುವಾಗ ಶಸ್ತ್ರಗಳೆಲ್ಲ ತಯಾರಾಗಿ ನಿಲ್ಲುತ್ತೆ. ಹಾಗೇನೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳುವಾಗ 1 ವರ್ಷದಲ್ಲಿ ಕಲ್ತಿದ್ದಾರೋ ಬಿಟ್ಟಿದ್ದಾರೋ ಗೊತ್ತಿರೋದಿಲ್ಲ, ಬಟ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಎಲ್ಲಾ ಕ್ವಶನ್ಗಳು, ಎಲ್ಲಾ ಸಬ್ಜೆಕ್ಟ್ಗಳು ಎದುರು ಬಂದ್ಬಿಡುತ್ತೆ. ಇವಾಗ ನೀವು ಫಿಸಿಕ್ಸ್ ಬಗ್ಗೆ ಮಾತನಾಡೋದು ಅಂತ ಇದ್ರೆ
ವಿದ್ಯಾರ್ಥಿಗಳ ತಯಾರಿ ಯಾವ ರೀತಿಯಾಗಿದೆ, ಯಾವ ರೀತಿಯಾಗಿ ಇರಬೇಕು ಅಂತ ಹೇಳ್ತೀರಾ ಅಂತ? ಈಗ ನಾನು ಕೆಲವು ದಿನಗಳಲ್ಲಿ ಇನ್ನು ಎಕ್ಸಾಮ್ ಬರಬೇಕಿದೆ. ಈ ಟೆನ್ಷನ್ ಅಂತ ಹೇಳುವಂಥದ್ದು ಅದು ಮಾಮೂಲು ಮನುಷ್ಯರಿಗೆ ಯಾವತ್ತೂ ಇದ್ದದೆ. ಯಾವುದೇ ಕೆಲಸವನ್ನು ನಾವು ಆರಂಭಿಸುವಾಗ ಸ್ವಲ್ಪ ಟೆನ್ಷನ್ ಇರುತ್ತೆ. ಟೆನ್ಷನ್ ಇರಬೇಕು, ಇಲ್ಲ ಅಂತಂದ್ರೆ ಏನಾಗುತ್ತೆ ಅಂದ್ರೆ ನಾವು ಏನೇನೋ ಮಾಡ್ಬಿಡ್ತೀವಿ. ಸ್ವಲ್ಪ ಟೆನ್ಷನ್ ಇದ್ರೆ ನಾವು ಅದಕ್ಕೆ ತುಂಬಾ ಪಕ್ಕಾ ತಯಾರಿಯನ್ನ ಮಾಡ್ಕೊಳ್ತೇವೆ. ಹಾಗಾಗಿ ಮಕ್ಕಳು ಒಂದು ಸಣ್ಣ ಮಟ್ಟಿನ ಟೆನ್ಷನ್ ಇದ್ರೆ ನೀವು ಸರಿ ಇದ್ದೀರಿ ಅಂತ ಅರ್ಥ. ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿದ್ದೀರಿ ಅಂತಾದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಅದು. ಹಾಗಾಗಿ ಆ ಟೆನ್ಷನ್ ಇಟ್ಕೊಂಡೆ ಸ್ವಲ್ಪ ಮಟ್ಟಿನ ತಯಾರಿ ಹೇಗೆ ಮಾಡಬೇಕು, ಈಗ ಕೊನೆ ಕ್ಷಣದ ತಯಾರಿ ಹೇಗಿರ್ಬೇಕು. ಈ ವಿದ್ಯಾರ್ಥಿಗಳಲ್ಲಿ ಬೇರೆ ಬೇರೆ ವಿಧದ ವಿದ್ಯಾರ್ಥಿಗಳಿರ್ತಾರೆ. ಈಗ ಕೊನೆಯ ಕ್ಷಣದಲ್ಲಿ ಮಾತ್ರ ಕಲಿಯುವವರು ಒಂದು ವರ್ಗ ಇರ್ತದೆ, ಅವ್ರದ್ದು ಮಾತ್ರ ಯುದ್ಧ ಕಾಲ ಶಸ್ತ್ರಾಭ್ಯಾಸ, ಅದೊಂದು 10% ಮಾತ್ರ ಇರೋದು. ಯಾಕಂದ್ರೆ ಹೆಚ್ಚಿನ ಮಕ್ಕಳು ಈಗಾಗಲೇ ಅದಕ್ಕೆ ತಯಾರಿ ನಡೆಸಿದ್ದಾರೆ, ಈಗಾಗಲೇ ಅದಕ್ಕೆ ಬೇಕಾದಷ್ಟು ಅವ್ರ ಹತ್ರ ಬಂಡವಾಳ ಇದೆ. ಅವರದ್ದು ಕೊನೆಯ ಕ್ಷಣದಲ್ಲಿ ಅವ್ರದ್ದು ಹೇಗೆ ತಯಾರಿ ನಡೆಸಬೇಕು. ಆಮೇಲೆ ಆಲ್ರೆಡಿ ತುಂಬಾ ಓದಿದವರು ತುಂಬಾ ಪ್ರಿಪರೇಟರಿ ಎಕ್ಸಾಮ್ಸ್ ಎಲ್ಲ ಬರೆದಿದ್ದಾರೆ, ಅವ್ರ ಹತ್ರ ಎಲ್ಲವೂ ಈಗ ಶಸ್ತ್ರಗಳು ತಯಾರಾಗಿವೆ. ಅವರು ಈ ಕೊನೆಯ ಕ್ಷಣದಲ್ಲಿ ಏನ್ ಮಾಡಬೇಕು, ಇದೆಲ್ಲವೂ ಬೇರೆ ಬೇರೆ ರೀತಿಯಾದಂತಹ ವಿಧಗಳು. ಅಂತ ವಿದ್ಯಾರ್ಥಿಗಳನ್ನು ನಾವು ಸಪರೇಟ್ ಮಾಡಿ ಅವ್ರಿಗೆ ಏನೇನು ಬೇಕೋ ಈ ಕಾಲದಲ್ಲಿ ಅದನ್ನ ಕೊಡ್ತೇವೆ. ಈಗ ಹೆಚ್ಚಿನ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಆ ರೀತಿಯಾದಂತಹ ಒಂದು ಟ್ರೈನಿಂಗ್ ನಡೀತದೆ. ಬಹಳ ಒಂದು ಖುಷಿಯ ವಾತಾವರಣ ಈಗ. ಯಾಕಂತ ಹೇಳಿದ್ರೆ ಮಕ್ಕಳನ್ನ ಆ ರೀತಿಯ ಮಕ್ಕಳನ್ನ ವಿಭಾಗ ಮಾಡಿಕೊಂಡು ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳ್ಕೊಡೋದು ಒಂದು ಬಹಳ ಖುಷಿ ವಿಚಾರ. ಅದರಿಂದ ನಾವು ತುಂಬಾ ಕಲೀಲಿಕ್ಕೆ ಸಿಗತ್ತೆ. ಈ ಟೈಪ್ ನ ವಿದ್ಯಾರ್ಥಿಗಳು ಹೇಗೆ ರೆಸ್ಪಾಂಡ್ ಮಾಡ್ತಾರೆ, ಅವರ ಮನಸ್ಸಲ್ಲಿ ಏನಿದೆ, ಅವ್ರು ಯಾಕೆ ಓದ್ತಾ ಇಲ್ಲ, ಇದೆಲ್ಲ ಒಂಥರ ನಮಗೂ ಕೂಡ ಸ್ಟಡೀಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಆ ರೀತಿಯಾದ ನಾವು ಅವರಿಗೆ ತರಬೇತಿ ಕೊಡ್ತಾ ಹೋಗ್ತೇವೆ. ಓಕೆ, ಗಣೇಶ್ ಸರ್, ನಿಮ್ಮಲ್ಲಿ ಕೇಳೋದಿದ್ರೆ ಅಳಿಕೆಯಲ್ಲಿ ವಿದ್ಯಾರ್ಥಿಗಳನ್ನ ಹೇಗೆ ತಯಾರು ಮಾಡ್ತಿದ್ದೀರಾ ಅಂತ? ಅಡಿಕೆಯಲ್ಲಿ ಅಂದ್ರೆ ಸಾಮಾನ್ಯವಾಗಿ ಹೊರಗಡೆ ನೋಡಿದಾಗ ಅಡಿಕೆ ಅಂದ್ರೆ ಒಂದು ಸ್ಪೆಷಲ್ ಬ್ರ್ಯಾಂಡ್ ನೇಮ್ ಅಂತ ಡಿಸೈಡ್ ಮಾಡಿರ್ತಾರೆ. ಹಾಗೆ ಅಡಿಕೆ ವಿದ್ಯಾರ್ಥಿಗಳಿಗೆ ಸಾಮಾನ್ಯವಾಗಿ ಅವರು ತರಗತಿಯಲ್ಲಿ ಅಟೆಂಟಿವ್ ಆಗಿದ್ದು ಫುಲ್ ಬೇಸಿಕ್ ನಾಲೆಜ್ ಅವರಿಗೆ ಏನು ಹೇಳಬೇಕಾಗಿಲ್ಲ. ಸ್ವಲ್ಪ ಎಕ್ಸ್ಟ್ರಾ ಕೋಚಿಂಗ್ ಎಲ್ಲ ನಾವು ಮಾಡ್ತೇವೆ. ಮತ್ತೆ ಡೌಟ್ ಇದ್ರೆ ಅವರು ಇಂಟ್ರಾಕ್ಷನ್ ಎಲ್ಲ ಹೊರಗಡೆಯಿಂದ ಸ್ವಲ್ಪ ಹೆಚ್ಚು ತುಂಬಾ ಚೆನ್ನಾಗಿರ್ತದೆ. ಹಾಗಾಗಿ ನಮಗೆ ಲಾಸ್ಟ್ ಮೊಮೆಂಟಲ್ಲಿ ಎಕ್ಸಾಮ್ ಪ್ರಿಪರೇಷನ್ ಅಂತ ಹೇಳುವ ಟೆನ್ಷನ್ ಸಾಮಾನ್ಯವಾಗಿ ನಮ್ಮಲ್ಲಿ ಬಹಳ ಕಡಿಮೆ. ಎಕ್ಸಾಮ್ ಪ್ರಿಪರೇಷನ್ ಅಂತ ಮಕ್ಕಳಿಗೆ ಬೇಕಾಗಿರೋದಿಲ್ಲ. ಡೌಟ್ ಇದ್ರೆ ಬಂದವರೇ ಕ್ಲಾರಿಫೈ ಮಾಡ್ತಾರೆ. ಓಕೆ, ಹರಿಣಾಕ್ಷಿ ಮೇಡಮ್, ಜೀವಶಾಸ್ತ್ರದ ಬಗ್ಗೆ ಅದರನ್ನೇ ಇವಾಗ ನಾವು ಕ್ವಶನ್ ಪೇಪರನ್ನು ಯಾವ ರೀತಿಯಾಗಿ ಬರುತ್ತೆ ಅನ್ನೋದ್ರೊಂದು ಡೀಟೇಲ್ ಆಗಿ ಹೇಳೋದಾದ್ರೆ. ನಮಸ್ತೆ ಎಲ್ರಿಗೂ, ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಹಾಗೂ ಸುದ್ದಿವಾಹಿನಿಯ ಕೇಳುಗರಿಗೆಲ್ಲರಿಗೂ ನಮಸ್ತೆ. ಎಕ್ಸಾಮ್ ಪ್ರಿಪರೇಷನ್ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯ ಸಿಲೆಬಸ್ ಮತ್ತು ಅದರ ವೆಯ್ಟೇಜ್ ಬಗ್ಗೆ ತಿಳ್ಕೊಳ್ಳೋದು ಕೂಡ. ಯಾಕಂದರೆ ಎಷ್ಟೇ ಓದಿದ್ರೂ ಕೂಡ ಅದರ ಪ್ಯಾಟರ್ನ್ ಮತ್ತು ಅದರ ವೆಯ್ಟೇಜ್ ಗೊತ್ತಿಲ್ಲದಿದ್ದರೆ ಅದನ್ನು ಓದಿದ್ದು ಆ ಕರೆಕ್ಟ್ ಐಡಿಯಾ ಸಿಕ್ಕಿದ್ರೆ ಮಾತ್ರ ಅದು ಎಫೆಕ್ಟಿವ್ ಆಗಿ ವರ್ಕೌಟ್ ಆಗ್ತದೆ ಅಷ್ಟೇ. ಆದ ಕಾರಣ ಎಲ್ಲ ಮಕ್ಕಳಿಗೂ ಪ್ಯಾಟರ್ನ್ ಹಾಗೆ ಅದರ ವೆಯ್ಟೇಜ್ ಗೊತ್ತಿದ್ದರೆ ಬಯಾಲಜಿಯಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡುವಂತಹ ಒಂದು ಸಬ್ಜೆಕ್ಟ್. ಅದರಲ್ಲೂ ಬಯಾಲಜಿಯಲ್ಲಿ ತುಂಬ ಸ್ಕೋರ್ ಮಾಡಲಿಕ್ಕೆ ಅಂತ ಹೇಳಿ ತುಂಬ ಟಾರ್ಗೆಟ್ ಮಾಡುವಂಥ ವಿದ್ಯಾರ್ಥಿಗಳು ತುಂಬ ಇದ್ದಾರೆ. ಆದ ಕಾರಣ ಬಯಾಲಜಿಯನ್ನು ಸಿಲೆಬಸ್ ಮತ್ತು ಅದರ ವೆಯ್ಟೇಜ್ ಸರಿ ಅರ್ಥ ಮಾಡಿಕೊಂಡ್ರೆ ಅದೊಂದು ಸ್ಕೋರಿಂಗ್ ಸಬ್ಜೆಕ್ಟ್ ಕೂಡ ಹೌದು. ಆದ ಕಾರಣ ಇದರ ಬಗ್ಗೆ ಎಲ್ಲ ಮಕ್ಕಳಿಗೂ ಮಾಹಿತಿ ಸಿಕ್ಕಿದ್ರೆ ಖಂಡಿತ ಅದು ಉಪಯೋಗ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಓಕೆ ವೀಕ್ಷಕರೇ, ಕಾರ್ಯಕ್ರಮ ನೇರ ಪ್ರಸಾರದ ಮೂಲಕ ಇರೋದ್ರಿಂದಾಗಿ ನೀವು ಯಾವುದೇ ರೀತಿಯಂಥ ಪ್ರಶ್ನೆಗಳಿದ್ರೆ ಕೂಡ ಕರೆ ಮಾಡಬಹುದು, ನಿಮ್ಮ ಡೌಟ್ಗಳನ್ನು ನಿವಾರಿಸಿಕೊಳ್ಬಹುದು. ಹಾಗೆಯೇ ನಾವು ಇವಾಗ ಪ್ರಶ್ನೆ ಪತ್ರಿಕೆಯ ಬಗ್ಗೆ ಮಾತನಾಡೋಣ. ಇವಾಗ ಫಸ್ಟ್ ಎಷ್ಟು ಅಂಕಗಳಿಗೆ ಬರುತ್ತೆ, ಯಾವ ಅಂಕಗಳಿಗೆ ಜಾಸ್ತಿಯಾಗಿ ಪ್ರಿಫರೆನ್ಸ್ ಅನ್ನು ಕೊಡಬೇಕು ಅನ್ನೋದನ್ನ ನೋಡೋಣ. ಇವಾಗ ಫಿಸಿಕ್ಸ್ ಅಲ್ಲಿ ಹೇಳೋದಾದ್ರೆ ಪ್ರಶ್ನೆ ಪತ್ರಿಕೆ ಯಾವ ರೀತಿಯಾಗಿರುತ್ತೆ? ವಿದ್ಯಾರ್ಥಿಗಳು ಒಂದು ನೆನಪಿಟ್ಕೋಬೇಕು ಏನು ಅಂತಂದ್ರೆ, ನಾವು ಅಧ್ಯಾಪಕರಿರ್ಲಿ ಅಥವಾ ಸಮಾಜ ಇರಲಿ ಅಥವಾ ನಮ್ಮ ಪದವಿ ಪೂರ್ವ ಇಲಾಖೆ ಇರಲಿ, ಶಿಕ್ಷಣ ಇಲಾಖೆ ಇರಲಿ, ಎಲ್ರಿಗೂ ಕೂಡ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂತಲೇ ಮನಸ್ಸಿರೋದು. ಹಾಗಾಗಿ ಖಂಡಿತವಾಗಿಯೂ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಕೂಡ ವಿದ್ಯಾರ್ಥಿ ಸ್ನೇಹಿ ಆಗಿ ಇರ್ತದೆ, ಯೂಸರ್ ಫ್ರೆಂಡ್ಲಿ ಆಗಿರುತ್ತೆ. ಅದರಲ್ಲಿ ಯಾವುದೇ ಸಂಶಯಗಳಿಲ್ಲ. ಈಗ ಇತ್ತೀಚಿನ ವರ್ಷಗಳಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನ ತುಂಬಾ ಒಂದು ಫಾರ್ಮುಲಾಸ್ ಅಂದ್ರೆ ಒಂದು ಚೌಕಟ್ಟಿಟ್ಕೊಂಡು ತಯಾರು ಮಾಡ್ತಾ ಇದ್ದಾರೆ. ಅದರಲ್ಲಿ ರೀಸನಿಂಗ್ ಎಬಿಲಿಟಿ ಅಥವಾ ಹೈಯರ್ ಆರ್ಡರ್ ಥಿಂಕಿಂಗ್ ಕ್ವಶನ್ಸ್, ಈಗ ಈ ತರ ಬೇರೆ ಬೇರೆ ಟೈಪ್ ಆಫ್ ಕ್ವಶನ್ಸ್ ಬರಬೇಕು. ಒಂದು ಸಾಮಾನ್ಯ ವಿದ್ಯಾರ್ಥಿಗೆ, ಒಂದು ಸ್ಲೋ ಲರ್ನರಿಗೆ ಪಾಸ್ ಆಗಬೇಕಾದ್ರೆ ಏನ್ ಬೇಕು ಅದು ಅದ್ರಲ್ಲಿ ಧಾರಾಳ ಸಿಗಬೇಕು. ಅದೇ ರೀತಿ ಟಾಪರ್ಗೆ
ಸ್ವಲ್ಪ ಅವನಿಗೆ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ಬೇಕು ಅಂತ ಪ್ರಶ್ನೆಗಳು ಇರ್ತದೆ. ಹಾಗಾಗಿ ಇದೆಲ್ಲವೂ ಡಿಸ್ಟ್ರಿಬ್ಯೂಟ್ ಆಗಿರೋ ಕಾರಣ ಅವರು ಮಕ್ಕಳು ನೀವು ಯಾವುದೇ ರೀತಿಯಲ್ಲಿ ಪಾಸ್ ಆಗ್ಲಿಕ್ಕೆ ಒಂದು ಭಯ ಪಡ್ಬೇಕಾಗಿಲ್ಲ. ಈಗಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಫೇಲ್ ಆಗೋದು ತುಂಬಾ ಕಷ್ಟ. ಅವ ತುಂಬಾ ಪ್ರಯತ್ನ ಪಟ್ಟು ಯಾರು ಹೇಳಿದ್ದು ಕೇಳದೆ ಅವನದ್ದೇ ಡಿಸಿಷನ್ಸ್ ಅಲ್ಲಿ ಫೇಲ್ ಆಗೋದಾದ್ರೆ ಆಗ್ಬೋದೇ ವಿನಃ ಟೀಚರ್ಸ್ ಹೇಳಿದ್ದನ್ನ ಸ್ವಲ್ಪ ಫಾಲೋ ಮಾಡಿದ್ರೆ ಸಾಕು ಅವನು ಪಾಸ್ ಆಗ್ತಾನೆ. ಅದೊಂಥರ ಈಗ ಒಂದು ಜಾತ್ರೆಗೆ ಹೋಗುವ ಜನರ ಒಂದು ಬೀದಿ ಇದ್ದಾಗೆ, ಅದರಲ್ಲಿ ಹೋಗೋ ಪ್ರವಾಹದಲ್ಲಿ ನಾವು ಹೋಗೋದೇ ಈಸಿ, ವಿರುದ್ಧ ಈಜೋದು ತುಂಬಾ ಕಷ್ಟ. ಹಾಗಾಗಿ ಎಲ್ಲರೂ ಪಾಸ್. ಹಾಗಾಗಿ ಅದ್ರ ಬಗ್ಗೆ ಒಂದು ಹಂತದಲ್ಲಿ ಅವರು ಒಂದು ಸೇಫ್ ಲೆವೆಲ್ ಅಲ್ಲಿ ಇದ್ದಾರೆ. ಸೊ ಫೇಲ್ ಆಗೋ ಚಾನ್ಸಸ್ಸೇ ಕಡಿಮೆ. ಪ್ರಶ್ನೆ ಪತ್ರಿಕೆ ಈಗ ಫಿಸಿಕ್ಸ್ ಬಗ್ಗೆ ನಾನು ಹೇಳೋದಾದ್ರೆ ಒಟ್ಟು ನಮಗೆ 105 ಮಾರ್ಕಿನ ಪ್ರಶ್ನೆಗಳು ಬರ್ತದೆ ಒಂದು ಕ್ವಶನ್ ಪೇಪರ್ ಅಲ್ಲಿ, 105 ಮಾರ್ಕ್ಸ್. ಅದರಲ್ಲಿ ಅವ್ರಿಗೆ ಬರೀಲಿಕ್ಕೆ ಇರೋದು 70 ಮಾರ್ಕ್ಸ್ ಇದ್ದು, ಎಕ್ಸ್ಟ್ರಾ ಬರೀಬಹುದು. ಓಕೆ, ವಿ ವಿಲ್ ಸಿಲೆಕ್ಟ್ ದ ಬೆಸ್ಟ್ ಒನ್. ಆ 105 ಮಾರ್ಕ್ಸ್ ಅಲ್ಲಿ 70 ಮಾರ್ಕ್ಸ್ ಇದ್ದವ್ರು ಬರೀಬೇಕು. ಪಾಸ್ ಆಗ್ಬೇಕಾದ್ರೆ ಅವರಿಗೆ 21 ಮಾರ್ಕ್ಸ್ ತೆಗೆದ್ರೆ ಆಯ್ತು. ಯಾಕಂದ್ರೆ ಪ್ರಾಕ್ಟಿಕಲ್ಸ್ ಅವರಿಗೆ 30 ಮಾರ್ಕ್ಸ್ ಇದೆ. ಸೊ ಆಗ ಟೋಟಲ್ 70 + 30 100 ಆಗ್ತದೆ. ಸೊ 105 ಅಲ್ಲಿ ಅವ್ರು 70 ಮಾರ್ಕ್ಸ್ ಇದು ಬರೀದು ಅಂತ ಹೇಳಿದ್ರೆ 50% ಎಕ್ಸ್ಟ್ರಾ ಅವ್ರಿಗೆ ಕ್ವಶನ್ ಸಿಗತ್ತೆ. ಪ್ಲಸ್ ಅವರು 21 ಸ್ಕೋರ್ ಮಾಡೋದು ಅಂತ ಹೇಳಿದ್ರೆ ಆಕ್ಚುಲಿ ಅದು 1/5 ಆಫ್ ದ ಟೋಟಲ್ ಮಾರ್ಕ್ಸ್ ಆಯ್ತು. ಅಷ್ಟೇ ಸ್ಕೋರ್ ಮಾಡಿದ್ರೆ ಸಾಕು ಜಸ್ಟ್ ಪಾಸ್ ಆಗ್ಬೇಕಾದ್ರೆ. ಸೊ ಇಂಥ ಒಂದು ವ್ಯವಸ್ಥೆ ಇರುವಾಗ ಖಂಡಿತವಾಗಿ ಅವರಿಗೆ ಬೇಕಾದಷ್ಟು ಚಾಯ್ಸಸ್ ಇದೆ, ಆಯ್ಕೆಗಳಿವೆ. ಅದನ್ನೆಲ್ಲ ತಗೊಂಡು ಅವರು ತುಂಬಾ ಚೆನ್ನಾಗಿ ಮಾಡ್ಬೋದು. ಆಮೇಲೆ ಕ್ವಶನ್ ಪೇಪರ್ಗೆ ತಯಾರು ಮಾಡ್ಕೊಳ್ಳುವಾಗ್ಲೂ ಹಾಗೆ, ಈಗ ಯಾರು ಟಾಪರ್ಸ್ ಇದ್ದಾರೆ ಆಲ್ರೆಡಿ ಅವರು ಬರೆದ ಎಕ್ಸಾಮ್ಸ್ ಅಲ್ಲಿ ಅವ್ರು ಔಟ್ ಆಫ್ 70, 60 ಅಬೌವ್, 55 ಅಬೌವ್ ತೆಗ್ದಿದ್ದಾರೆ ಅಂತಂದ್ರೆ ಅವ್ರು ಯೂಶುವಲಿ ಎಲ್ಲಿ ಮಾರ್ಕ್ ಕಳ್ಕೊಳ್ತಾರೆ ಫಿಸಿಕ್ಸ್ ಅಲ್ಲಿ ಅಂತ ಹೇಳಿದ್ರೆ ಈ MCQಗಳಿರುತ್ತೆ, ಬಹು ಆಯ್ಕೆ ಪ್ರಶ್ನೆಗಳು. ಅದರಲ್ಲಿ ಅವರು ಹೆಚ್ಚಾಗಿ ಮಾರ್ಕ್ಸ್ ಕಳ್ಕೊಳ್ತಾರೆ. ಯಾಕಂದ್ರೆ ಅದರಲ್ಲಿ ನಮಗೆ ಇಲಾಖೆಯಿಂದ ಅದಕ್ಕೆ ನಿರ್ದೇಶನ ಇರ್ತದೆ. ಪ್ರಶ್ನೆ ಪತ್ರಿಕೆ ತಯಾರಕರು ಅದರಲ್ಲಿ ಹೈಯರ್ ಆರ್ಡರ್ ಥಿಂಕಿಂಗು, ರೀಸನಿಂಗು, ಅಪ್ಲಿಕೇಶನ್ ಲೆವೆಲ್, ಟ್ರಿಕಿ ಕ್ವಶನ್ಸ್ ಎಲ್ಲ ಹಾಕ್ಬೇಕು ಅಂತ ಇದೆ. ಅದರಲ್ಲಿ ತುಂಬಾ ಈ ಟಾಪರ್ಸ್ ಸಿಕ್ಕಿ ಬೀಳುವ ಚಾನ್ಸಸ್ ಇದೆ. ಅದರಲ್ಲಿ 1 ಮಾರ್ಕ್ 2 ಮಾರ್ಕ್ ಎಲ್ಲ ಹೋಗುವ ಚಾನ್ಸಸ್ ಇದೆ. ಆಮೇಲೆ ಅದರಲ್ಲಿ ಚಾಯ್ಸ್ ಇಲ್ಲ. ಅದರಲ್ಲಿ ಏನು 15 + 5 ಕ್ವಶನ್ಸ್ ಇದೆ, 5 ಫಿಲ್ ಇನ್ ದ ಬ್ಲಾಂಕ್ಸ್ ಮತ್ತು 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್. ಆ ಕ್ವಶನ್ಸ್ ಅನ್ನು ಅವರು ದೇ ಮಸ್ಟ್ ಅಟೆಂಡ್ ಇಟ್, ದರ್ ಇಸ್ ನೋ ಅದರ್ ಚಾಯ್ಸ್. ಹಾಗಾಗಿ ಅಲ್ಲಿ ಹೋದ್ರೆ ಮತ್ತೆ ಇನ್ನೊಂದು ಚಾಯ್ಸ್ ಇಲ್ಲ, ಅವ್ರಿಗೆ ಮಾರ್ಕ್ ಕಳ್ಕೊಳ್ಳೇಬೇಕಾಗತ್ತೆ. ಅದರಲ್ಲಿ ಒಬ್ಬ ಕ್ವಶನ್ ಪೇಪರ್ ಸೆಟ್ಟರ್ ತನ್ನ ಎಲ್ಲ ಕೈಚಳಕವನ್ನು ತೋರಿಸ್ತಾನೆ. ಮಕ್ಕಳು ಎಲ್ಲಿ ಟ್ರಿಕಿಯಾಗಿ ಅವರನ್ನು ಹಿಡ್ಕೋಬಹುದು, ಅವ್ರು ಹೀಗೆ ಯೋಚನೆ ಮಾಡಿದ್ರೆ ಅಂತಹ ಒಂದು ಆಯ್ಕೆಯನ್ನೇ ಕೊಟ್ಟು ಅವ್ರು ಸಿಕ್ಕಿ ಬೀಳುವ ಹಾಗೆ ಮಾಡಬಹುದು, ಈ ತರ ಇರ್ತದೆ. ಸೊ ಅಲ್ಲಿ ಈ 90% ಅಬೌವ್ ಸ್ಕೋರ್ ಮಾಡೋರು, ಅಂದ್ರೆ 70 ಒಂದು 55-60 ಅಬೌವ್ ಸ್ಕೋರ್ ಮಾಡೋರು ಅದನ್ನ ಫೋಕಸ್ ಮಾಡ್ಬೇಕು ಫಿಸಿಕ್ಸ್ ಅಲ್ಲಿ. ದೇ ಹ್ಯಾವ್ ಟು ಕಾನ್ಸಂಟ್ರೇಟ್ ಆನ್ MCQs. ಸೊ ಅದನ್ನ ಬೇರೆ ಬೇರೆ ಸೋರ್ಸಸ್ ಇದೆ. ಈಗ ಬೇಕಾದಷ್ಟು PDF-ಗಳು ಅದು ಇದು ಎಲ್ಲ ಸಿಗುತ್ತೆ. ನಮ್ಮ ಸೌತ್ ಕೇಂದ್ರದ ಫಿಸಿಕ್ಸ್ ಅಸೋಸಿಯೇಷನ್ ಕೂಡ ಒಂದು ಬುಕ್ ರಿಲೀಸ್ ಮಾಡಿದೆ, ಕ್ವಶನ್ ಬ್ಯಾಂಕ್ ಅಂತ. ಅದರಲ್ಲಿ ಪ್ರತಿ ಚಾಪ್ಟರ್ ಅಲ್ಲಿ 30-35 ಕ್ವಶನ್ಸ್ MCQಗಳಿವೆ. ಇದನ್ನೆಲ್ಲ ಸ್ಟಡಿ ಮಾಡ್ತಾ ಒಂದು ಕ್ವಶನ್ ಸ್ಟಡಿ ಮಾಡುವಾಗ ಅದಕ್ಕೆ ಸಂಬಂಧಪಟ್ಟಂತ ಹತ್ರದ ಎಲ್ಲ ಬೇರೆ ಬೇರೆ ರೀತಿಯಾದಂತ, ಈಗ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಹತ್ರ ಬೇರೆ ಏನ್ ಕೇಳ್ಬೋದು ಅದನ್ನೆಲ್ಲ ಸ್ಟಡಿ ಮಾಡಿದ್ರೆ ಈ ಟಾಪರ್ಸ್ಗೆ ತುಂಬಾ ಈಸಿ ಆಗುತ್ತೆ. ಆಮೇಲೆ ಇನ್ನೊಂದು ವರ್ಗ ಇದೆ ಈ ಮಕ್ಕಳದ್ದು, ಹೇಗೆ ಅಂತ ಹೇಳಿದ್ರೆ ಅವರು ಹುಷಾರಿರ್ತಾರೆ, ಅವರಿಗೆ ಮೆಮರಿ ಪವರ್ ಇದೆ, ರೀಸನಿಂಗ್ ಎಬಿಲಿಟಿ ಇದೆ, ತುಂಬಾ ಅರ್ಥ ಮಾಡ್ಕೊಂಡು ಬರೀತಾರೆ. ಬಟ್ ಅವರು ಒಂದು ನಿರ್ಧಾರ ಮಾಡಿರ್ತಾರೆ, ನಾನು ಇವತ್ತು ಔಟ್ ತೆಗೆಯುವುದೇ ಅದರಲ್ಲಿ ಯಾವುದೇ ಸಂಶಯ ಇಲ್ಲ, ನಾನು ತೆಗಿಲೇಬೇಕು ಅಂತ ಹೇಳುವ ಒಂದು ನಿರ್ಧಾರದಲ್ಲಿ ಎಕ್ಸಾಮ್ ಅಲ್ಲಿಗೆ ಹೋಗ್ತಾರೆ. ಬಟ್ ಅಲ್ಲಿ ಫಸ್ಟ್ ಕ್ವಶನ್ ಅವ್ರಿಗೆ ಗೊತ್ತಿಲ್ಲದ್ ಬಂದ್ರೆ ತುಂಬಾ ಡೆಸ್ಪರೇಟ್ ಆಗಿರ್ತಾರೆ. ಬಟ್ ದರ್ ಇಸ್ ನೋ ನೀಡ್ ಆಫ್ ಗೆಟಿಂಗ್ ಪ್ಯಾನಿಕ್, ಬಿಕಾಸ್ ದೇರ್ ಆರ್ ಸೋ ಮೆನಿ ಅದರ್ ಕ್ವಶನ್ಸ್ ವೈಟಿಂಗ್ ಫಾರ್ ದೆಮ್. ಅದು ಅವರ ತಲೆಯಲ್ಲಿ ಇರುದಿಲ್ಲ, ಏಜ್ ಹಾಗೆ ಇರುತ್ತೆ ಅವರಿಗೆ. ತುಂಬಾ ದೊಡ್ಡ ಕನಸು ಇಟ್ಕೊಂಡು ಹೋಗ್ತಾರೆ, ಫಸ್ಟ್ ಕ್ವಶನ್ ಢಮಾರ್ ಅಂತ ಆಗಿರ್ತದೆ. ಬಟ್ ಆ ತರ ಪ್ಯಾನಿಕ್ ಆಗಬೇಕಾದಂತ ಅಗತ್ಯ ಇಲ್ಲ. ಸೊ ಟಾಪರ್ಸ್ ಫೋಕಸ್ ಆನ್ MCQs ಇನ್ ಫಿಸಿಕ್ಸ್. ಅದ್ರ ಜೊತೆಗೆ ಒಂದು ಕ್ವಶನ್ ಹೋದ್ರೆ ಹೋಗ್ಲಿ, ಅದು ದೇವರಿಗೆ ಅದು ಅಂತ ಹೇಳ್ಕೊಂಡು ಉಳಿದ ಕ್ವಶನ್ಸ್ ಅನ್ನ ನೋಡ್ಲಿಕ್ಕೆ ಹೊರಡಿ, ಆಮೇಲೆ ಮತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೋದು. ಸೊ ಅದು ಒಂದು ಪಾರ್ಟ್. ಇನ್ನೊಂದು ಟಾಪರ್ಸ್ಗೆ ಕೈ ಕೊಡೋದಂದ್ರೆ ಪ್ರಾಬ್ಲಮ್ಸ್. ಬಟ್ ಪ್ರಾಬ್ಲಮ್ ಸೊಲ್ಯೂಷನ್ಸ್ ಮಾಡೋದ್ರಲ್ಲಿ ಒಂದು ಅಡ್ವಾಂಟೇಜ್ ಇದೆ, ಏನಂದ್ರೆ ಅದರಲ್ಲಿ 4 ಕ್ವಶನ್ಸ್ ಕೇಳ್ತಾರೆ, 2 to ಆನ್ಸರ್. ಹಾಗಾಗಿ ಚಾಯ್ಸ್ ಇದೆ. ಆಮೇಲೆ ಅದಕ್ಕೆ ಆದಂತ ಚಾಪ್ಟರ್ಸ್ ಎಲ್ಲ ಇದೆ, ಅದು ಮುಂದಕ್ಕೆ ಹೇಳ್ತೇನೆ ನಾನು. ಆ ಚಾಪ್ಟರ್ನ ಪ್ರಾಬ್ಲಮ್ಸ್ ಅನ್ನೇ ಫೋಕಸ್ ಮಾಡಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಈ ಸ್ಲೋ ಲರ್ನರ್ಸ್ ಏನಿರ್ತಾರೆ ಅವರಿಗೆ ಈ ಪ್ರಾಬ್ಲಮ್ಸ್ ಎಲ್ಲ ತಲೆಗೆ ಅಷ್ಟು ಬೇಗ ಹೋಗಲ್ಲ. ಯಾಕಂದ್ರೆ ಅವ್ರದ್ದು ಏನೋ ಬೇರೆ ಟೈಪ್ ಆಫ್ ಬ್ರೈನ್ ಇರುತ್ತೆ, ಅವ್ರು ಬೇರೆ ಯಾವುದೋ ಒಂದು ಫೀಲ್ಡ್ ಅಲ್ಲಿ ಎಕ್ಸೆಲ್ ಆಗುವಂತವ್ರು ಇರ್ತಾರೆ, ಅವರಿಗೆ ಇದೆಲ್ಲ ತಲೆಗೆ ಹೋಗೋದಿಲ್ಲ. ಅವ್ರು ಎಲ್ಲಿ ಫೋಕಸ್ ಮಾಡ್ಬೇಕಂದ್ರೆ ಈ 2 ಮಾರ್ಕ್ಸ್ 3 ಮಾರ್ಕ್ಸ್ ಮತ್ತು 5 ಮಾರ್ಕ್ಸ್ ಅಲ್ಲಿ ಫಿಕ್ಸೆಡ್ ಕೆಲವು ಚಾಪ್ಟರ್ಸ್ ಇದೆ. ಯಾಕಂದ್ರೆ ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತಾಗ್ತದೆ. ಈಗಾಗಲೇ ಇಲಾಖೆಯಿಂದ ಫಿಸಿಕ್ಸ್ ಅಲ್ಲಿ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಬಿಟ್ಟಿದ್ದಾರೆ. ಆ 3ಕ್ಕೂ ಬ್ಲೂ ಪ್ರಿಂಟ್ ಕೊಟ್ಟಿದ್ದಾರೆ. ಈ ಚಾಪ್ಟರ್ ಇಂದ ಇಂಥ ಕ್ವಶನ್ಸ್ ಕೇಳಿದ್ದೇವೆ, 2 ಮಾರ್ಕ್ಸ್ ಎಷ್ಟು, 5 ಮಾರ್ಕ್ಸ್ ಎಷ್ಟು, ಎಲ್ಲ ಡೀಟೇಲ್ ಆಗಿದೆ ಅದರಲ್ಲಿ. ಅದನ್ನ ನೋಡ್ಕೊಂಡ್ರೆ ಅವರಿಗೆ ಯಾವ ಚಾಪ್ಟರ್ ಅಲ್ಲಿ ಕಂಪಲ್ಸರಿ ಆಗಿ ಈಗ 3 ಕ್ವಶನ್ ಪೇಪರ್ ನೋಡಿದ್ರೆ ಈ ಚಾಪ್ಟರ್ ಅಲ್ಲಿ ಇಂಥದ್ದೊಂದು ಕೇಳಲೇಬೇಕು ಅಂತ ಗೊತ್ತಾಗುತ್ತೆ. ಅದು ಅಂತ ತುಂಬಾ ಚಾಪ್ಟರ್ ಇದೆ. ಈಗ ಫಾರ್ ಎಕ್ಸಾಂಪಲ್ ನಮ್ದು ಲಾಸ್ಟ್ ಚಾಪ್ಟರ್ ಒಂದು ಇದೆ,
ಸೆಮಿ ಕಂಡಕ್ಟರ್ಸ್ ಅಂತ. ಅದರಲ್ಲಿ ಡೆಫಿನೆಟ್ ಆಗಿ ಕೆಲವು ಕ್ವಶನ್ಸ್ ಬಂದೇ ಬರುತ್ತೆ. ಅಂತ ಚಾಪ್ಟರ್ಸ್ ಅನ್ನ ಫೋಕಸ್ ಮಾಡ್ಬೇಕು. ಸೊ ಅವರು ಸ್ಲೋ ಲರ್ನರ್ಸ್ ಯಾರು ಒಂದು 35, 40, 30 ರೇಂಜ್ ಇದ್ರಲ್ಲಿ ಇದ್ದಾರೆ ಅಥವಾ 20 ರೇಂಜ್ ಅಲ್ಲಿ ಇದ್ದಾರೆ, 21 ಸ್ಕೋರ್ ಮಾಡಬೇಕು. ಅವರು ಈ 2 ಮಾರ್ಕ್ಸ್ 3 ಮಾರ್ಕ್ಸ್ 5 ಮಾರ್ಕ್ಸ್ಗೆ ತುಂಬಾ ಫೋಕಸ್ ಮಾಡಿದ್ರೆ ಅವ್ರು ಓದಿದೆ ಬರೋ ಚಾನ್ಸಸ್ ಇರ್ತದೆ. ಅದನ್ನು ಬರಿಬಹುದು, ಯಾಕಂದ್ರೆ ಅದ್ರಲ್ಲಿ ಮತ್ತೆ ಚೇಂಜಸ್ ಏನಿಲ್ಲ. MCQಗಳನ್ನೆಲ್ಲ ಚೇಂಜಸ್ ಮಾಡಿ ಕೊಡ್ಬೋದು, ಬಟ್ ಇದರಲ್ಲಿ ಚೇಂಜಸ್ ಮಾಡೋ ಚಾನ್ಸಸ್ ಇಲ್ಲ. ಅದು ಇದೇ ರೀತಿ ಬರ್ತದೆ, ಡಿಫೈನ್ ಸ್ಟೇಟ್ ಹೋಮ್ಸ್ ಲಾ, ವಾಟ್ ಆರ್ ಲಿಮಿಟೇಷನ್, ಹಾಗೆ ಬರೋದು ಅದು. ಹಾಗೆ ಅದಕ್ಕೆ ಫೋಕಸ್ ಮಾಡ್ಬೇಕು ಸ್ಲೋ ಲರ್ನರ್ಸ್. ಆಮೇಲೆ ಈ ಮಿಡ್ಲ್ ಆರ್ಡರ್ ಅಲ್ಲಿ ಇರ್ತಾರೆ 80%, 75% ಸ್ಕೋರ್ ಮಾಡೋರೆಲ್ಲ, ಅವರು ಎಲ್ಲದಕ್ಕೂ ಫೋಕಸ್ ಮಾಡಬೇಕು. ಅವರ ಲೆವೆಲ್ ಅಲ್ಲಿ ಓದ್ತಾ ಹೋಗ್ಬೇಕು. ಕ್ವಶನ್ ಪೇಪರ್ ರಿವೈಸ್ ಮಾಡಬೇಕು, ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಅನ್ನು ನೋಡ್ಬೇಕು. ಈಗ ಬೇಕಾದಷ್ಟು ಕ್ವಶನ್ ಪೇಪರ್ ಸಿಗಿದೆ, ಯಾಕಂದ್ರೆ ಇದರ ಮೊದಲು ಆದಂತ ಒಂದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿ ಏನಾಯ್ತು, ಬೇರೆ ಬೇರೆ ಕಡೆ ಅದನ್ನು ಮಾಡಿದ್ರು. ಅದರಲ್ಲಿ ನಮಗೆ ಎಲ್ಲಾ ಜಿಲ್ಲೆಗಳ ಒಂದೊಂದು ಕ್ವಶನ್ ಪೇಪರ್ ಸಿಗತ್ತೆ. ಅದನ್ನೆಲ್ಲ ಅವರು ಮೆಲುಕು ಹಾಕಿದ್ರೆ ಖಂಡಿತವಾಗಿ ಫಿಸಿಕ್ಸ್ ಅಲ್ಲಿ ಸಕ್ಸಸ್ ಆಗ್ತದೆ. ಅವರು ಡೆಫಿನೆಟ್ ಆಗಿ ಒಳ್ಳೆ ಮಾರ್ಕ್ ಅನ್ನ ತೆಗಿಬಹುದು, ಏನು ಪ್ರಾಬ್ಲಮ್. ಓಕೆ, ಹಾಗೇನೆ ಕೆಮಿಸ್ಟ್ರಿಯಲ್ಲಿ ಕಿಶೋರ್ ಸರ್ ಯಾವ ರೀತಿಯಾಗಿರುತ್ತೆ ಪ್ರಶ್ನಾ ಪತ್ರಿಕೆ ಅಂತ, ಎಷ್ಟೆಷ್ಟು ಅಂಕಗಳಿಗೆ ಪ್ರಶ್ನೆಗಳಿರುತ್ತೆ, ಹೇಗೆ ಅಂತ? ಕೆಮಿಸ್ಟ್ರಿ ವಿಷಯಕ್ಕೆ ಸಂಬಂಧಪಟ್ಟಾಗಿ ಹೇಳುವುದಾದ್ರೆ, ಕೆಮಿಸ್ಟ್ರಿ ಸಬ್ಜೆಕ್ಟ್ ಹೇಳುವಂಥದ್ದೊಂದು ಸ್ಕೋರ್ ಮಾಡಲಿಕ್ಕೆ ತುಂಬ ಈಸಿಯಾದ ಸಬ್ಜೆಕ್ಟ್. ಅಟ್ ದಿ ಸೇಮ್ ಟೈಮ್ ಕಷ್ಟ ಅಂತ ಹೇಳುವುದಿಲ್ಲ, ಬಟ್ ಸ್ವಲ್ಪ ಟ್ರಿಕಿ ಇರುತ್ತೆ. ಇದರಲ್ಲಿ ಒಂದು ಟ್ವಿಸ್ಟ್ ಇದೆ. ಯಾರಿಗೆ ಇದು ಈಸಿ ಆಗುತ್ತೆ ಅಂತ ಕೇಳಿದರೆ, ಯಾವ ವಿದ್ಯಾರ್ಥಿಯ ಏಮಿಗೆ ಸರ್ ಮೆನ್ಷನ್ ಮಾಡಿದಾಗೆ ಡಿಫ್ರೆಂಟ್ ಕ್ಯಾಟಗರಿ ಸ್ಟೂಡೆಂಟ್ಸ್ ಇರ್ತಾರೆ. ಯಾವ ವಿದ್ಯಾರ್ಥಿ ಏಮ್ ಪಾಸಿಂಗ್ ಸ್ಕೋರಿಂದ ಒಂದು 70% ತೆಗಿಬೇಕು ಅಂತ ಹೇಳಿ ಇಟ್ಕೊಂಡವರಿಗೆ ಇದು ಡೆಫಿನೆಟ್ ಆಗಿ ಈಸಿ ಇದೆ. ಲಾಸ್ಟ್ 10 ವರ್ಷದ ಕ್ವೆಶ್ಚನ್ ಪೇಪರ್ಸ್ ನೋಡಿದ್ರೆ ಅಥವಾ ಮೆಲುಕು ಹಾಕಿದ್ರೆ, ಪ್ರತಿ ಚಾಪ್ಟರಿಂದ ಇದೇ ಕಾನ್ಸೆಪ್ಟ್ ಮೇಲೆ ಒಂದಿಷ್ಟು ಕ್ವೆಶನ್ಸ್ಗಳು ಇದ್ದೇ ಇರುತ್ತೆ. ಲಾಸ್ಟ್ 10-12 ವರ್ಷದ ನೋಡಿದ್ರೆ NCERT ಇಂಟ್ರೊಡಕ್ಷನ್ ಆದ ನಂತರದ್ದು. ಸೊ ಬರೀ ಅಷ್ಟೇ ಇದಕ್ಕೆ ಪ್ರಿಪೇರ್ ಆಗಿ ಇವರು ಆನ್ಸರ್ ರೆಡಿ ಮಾಡ್ಕೊಂಡು ಹೋದ್ರೆ ಡೆಫಿನೆಟ್ ಆಗಿ ಕೆಮಿಸ್ಟ್ರಿಯಲ್ಲಿ 100ಗೆ ಅಂದರೆ ಪ್ರಾಕ್ಟಿಕಲ್ ಮಾರ್ಕ್ ಇನ್ಕ್ಲೂಡ್ ಮಾಡಿ 100ಗೆ ಒಂದು 70+ ಖಂಡಿತವಾಗಿಯೂ ಸ್ಕೋರ್ ಮಾಡ್ಬೋದು. ಯಾರಿಗಿದು ತುಂಬ ಕಷ್ಟ ಈಗಿನ ಪ್ಯಾಟರ್ನ್ ಅಂತ ಹೇಳಿದರೆ, ದೋಸ್ ಆರ್ ಏಮಿಂಗ್ ಫಾರ್ 98+, ಅಂದರೆ ಔಟ್ ಅಥವಾ 98-99 ರೇಂಜನ್ನು ಇಟ್ಕೊಳ್ಳೋರಿಗೆ ಸ್ವಲ್ಪ ಇದು ಟ್ರಿಕಿ ಇದೆ. ಕಷ್ಟ ಅಂತ ನಾನು ಅದನ್ನು ಸ್ಪೆಸಿಫೈ ಮಾಡುವುದಿಲ್ಲ, ಬಟ್ ಇದು ಟ್ರಿಕಿ ಡೆಫಿನೆಟ್ ಆಗಿ. ಆಫ್ಟರ್ ದ ಇಂಟ್ರೊಡಕ್ಷನ್ ಆಫ್ MCQ ಎಸ್ಪೆಷಲಿ, ಸರ್ ಈಗ ಅದನ್ನು ಮೆನ್ಷನ್ ಮಾಡಿದ್ರು. MCQ ಬಂದ ನಂತರ ಒಂದು ಕ್ರಿಕೆಟಿಂಗ್ ಲ್ಯಾಂಗ್ವೇಜಲ್ಲಿ ಒಂದು ಮಾತಿದೆ, ಮಾರ್ಜಿನ್ ಫಾರ್ ಎರರ್ ಅಂತ. ಈಗ MCQ ಬಂದ ನಂತರ ಸ್ಟೂಡೆಂಟ್ಗಳಿಗೂ ಸಹ ಮಾರ್ಜಿನ್ ಫಾರ್ ಎರರ್ ಈಸ್ ವೆರಿ ಲೆಸ್. ಪ್ರತಿಯೊಂದು ಕಾನ್ಸೆಪ್ಟ್ ಅಥವಾ NCERTನ ಲೈನ್ ಬೈ ಲೈನ್ ಅವ್ರಿಗೆ ಗೊತ್ತಿರಬೇಕಾಗತ್ತೆ. ಅದ್ರ ಜೊತೆಗೆ ಒಂದು NCERT ಎಕ್ಸಾಂಪ್ಲರ್ ಬುಕ್ ಅಂತ ಕೊಡ್ತಾ ಇದ್ದಾರೆ. ಸೊ ಆ ಎಕ್ಸಾಂಪ್ಲರ್ ಬುಕ್ಕಲ್ಲಿರುವಂಥ MCQ ಇದೆ. ಅದರಲ್ಲಿ ಬೇರೆ ಬೇರೆ ಟೈಪ್ ಇದೆ, ಅಸರ್ಷನ್ ರೀಸನ್ ಇರ್ಬೋದು, ಅಥವಾ ಮ್ಯಾಚ್ ದಿ ಫಾಲೋವಿಂಗ್ ಇರ್ಬೋದು, ಇನ್ನು ಡಿಸ್ಕ್ರಿಪ್ಟಿವ್ ಟೈಪ್ ಕ್ವೆಶನ್ಸ್, ಶಾರ್ಟ್ ಆನ್ಸರ್ ಕ್ವೆಶನ್ಸ್, ಇದೆಲ್ಲವನ್ನು ಅಧ್ಯಯನ ಮಾಡಿದರೆ ಮಾತ್ರ ಒಬ್ಬ ವಿದ್ಯಾರ್ಥಿಗೆ ಡೆಫಿನೆಟ್ ಆಗಿ ಔಟ್ ಆಫ್ ಔಟ್ ತೆಗಿಬೋದು. ಸೊ ಸ್ಕೋರಿಂಗ್ ಔಟ್ ಆಫ್ ಔಟ್ ಈಸ್ ದ ಡಿಫಿಕಲ್ಟ್. ಅಟ್ ದಿ ಸೇಮ್ ಟೈಮ್ ನಮ್ಮ 70+ ಮತ್ತು ಈ 95 ಒಳಗೆ ನಿಲ್ಲುವಂಥ ಸಂಖ್ಯೆ ಜಾಸ್ತಿ ಇರುತ್ತೆ ಡೆಫಿನೆಟ್ ಆಗಿ. ಸೊ ಐ ಥಿಂಕ್ NCERT ಅವರು MCQ ಅವರು ಇಂಪ್ಲಿಮೆಂಟ್ ಮಾಡಿದ ನಂತರ ನಮ್ಮ ಔಟ್ ಆಫ್ ಔಟ್ ನಂಬರ್ಸ್ ಕಡಿಮೆ ಆಗಿದೆ ಡೆಫಿನೆಟ್ ಆಗಿ. ಸೊ ಇದೇ ರೀಸನ್ಗೋಸ್ಕರ ಮಕ್ಕಳೆಲ್ಲ ಸರ್ ಹೇಳಿದ್ರೆ ತುಂಬ ಖುಷಿಯಲ್ಲಿ ಇರ್ತಾರೆ, ಇದೆಲ್ಲ ಕಲ್ತಾಗಿದೆ ಮುಗ್ದೋಯ್ತು ಅಂತೇಳಿ. ಆದರೆ ಅಲ್ಲಿ ಮಾರ್ಜಿನ್ ಫಾರ್ ಎರರ್ ಕಡಿಮೆ ಇರುವ ಕಾರಣ ಅಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಇದೊಂದು ವಿಷಯ. ಆದರೆ ಕ್ವೆಶನ್ ಪೇಪರ್ ಪ್ಯಾಟರ್ನ್ ಬಗ್ಗೆ ಮಾತಾಡಿದ್ರೆ, ಕೆಮಿಸ್ಟ್ರಿಯಲ್ಲಿ ಈ ಸಲ ಸ್ವಲ್ಪ ಚೇಂಜಸ್ ಇದೆ. ಪಾರ್ಟ್ 5th ಒಂದು ಆ್ಯಡ್ ಮಾಡಿದ್ದಾರೆ. ಮುಂಚೆ ನ್ಯೂಮರಿಕಲ್ ಪ್ರಾಬ್ಲಮ್ಸನ್ನೆಲ್ಲ ಅವರು ಚಾಯ್ಸಲ್ಲಿ ಕೊಡ್ತಾ ಇದ್ರು. ಈಗ ಫಿಸಿಕ್ಸಲ್ಲಿ ಹಿಂದಿನಲ್ಲಿ ಇರುವ ಹಾಗೆ ಈಗ ಕೆಮಿಸ್ಟ್ರಿಯಲ್ಲಿ ಈ ವರ್ಷದಿಂದ ಅವರು ಇದ್ರ ಜೊತೆಗೆ MCQನ ಜೊತೆಗೆ ನಮಗೆ ನ್ಯೂಮರಿಕಲ್ ಕ್ವೆಶನ್ಸನ್ನು ಕೊನೆಗೆ ಇಟ್ಟಿದ್ದಾರೆ. ಸೊ ಅವರು ಚಾಯ್ಸನ್ನು ನ್ಯೂಮರಿಕಲ್ ಕ್ವೆಶನ್ ಒಳಗೆ ಮಾಡ್ಕೊಳ್ಬೇಕಾಗತ್ತೆ. ಡಿರೈವೇಷನ್ ಅಥವಾ ಬೇರೆ ಕ್ವೆಶನ್ ಜೊತೆ ಚಾಯ್ಸ್ ಬರೋದಿಲ್ಲ. ಆದ ಕಾರಣ ಈ ನಮ್ಮ ನ್ಯೂಮರಿಕಲ್ಸನ್ನು ಡೆಫಿನೆಟ್ ಆಗಿ ಅಟೆಂಡ್ ಮಾಡಬೇಕು. ಇದೊಂದು ಸಣ್ಣ ಚೇಂಜ್ ಅಂತ ಹೇಳ್ಬೋದು. ಓಕೆ, ಉಳಿದವೆಲ್ಲವೂ ಇದಕ್ಕಿಂತ ಮುಂಚೆ ಹೇಗಿತ್ತು ಅದೇ ರೀತಿ ಪ್ಯಾಟರ್ನ್ ಅಲ್ಲಿ ಇದೆ ಅನ್ನುವಂಥದ್ದು. ಓಕೆ ಸರ್, ಗಣಿತದಲ್ಲಿ ಗಣೇಶ್ ಸರ್ ಹೇಳೋದಾದ್ರೆ ಹೇಗಿರುತ್ತೆ ಪ್ರಶ್ನಾ ಪತ್ರಿಕೆ ಅಂತ ಅದರ ಒಂದು ಡೀಟೇಲ್. ಸಾಮಾನ್ಯವಾಗಿ ಮಕ್ಕಳಿಗೆ ಗಣಿತ ಅಂದ್ರೆ ಕಬ್ಬಿಣದ ಕಡಲೆ ಕಷ್ಟ ಅಂತ ಹೇಳ್ತಾರೆ, ಭಾವನೆ ಇರ್ತದೆ. ನಿಜವಾಗಿ ಸರ್ಗಳು ಹೇಳಿದ ಹಾಗೆ ಈಗಿನ ಕ್ವಶನ್ ಪೇಪರ್ ಪ್ಯಾಟರ್ನ್ ಅಲ್ಲಿ ಫೈಲ್ ಆಗುವುದು ಕಷ್ಟ, ಪಾಸ್ ಆಗುವುದು ಸುಲಭ. ನಮ್ಮಲ್ಲಿ ಪಾರ್ಟ್ A, ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಅಂತ 5 ಪಾರ್ಟ್ಗಳಿದೆ. ಟೋಟಲ್ 120 ಕ್ವಶನ್ ಬರುತ್ತೆ, 120 ಮಾರ್ಕಿಂದು. ಅದರಲ್ಲಿ 80ಗೆ ಆನ್ಸರ್ ಮಾಡಬೇಕು. ಸರ್ಗಳು ಹೇಳಿದ ಹಾಗೆ ನಾವು 3 ಕ್ಯಾಟಗರಿ ಮಾಡುವುದಿದ್ರೆ, ಒಂದು ಡಿಸ್ಟಿಂಕ್ಷನ್ ಲೆವೆಲ್, ಎವರೇಜ್ ಸ್ಟೂಡೆಂಟ್, ಬಿಲೋ ಎವರೇಜ್ ಅಂತ ನಾವು ತಗೊಳ್ಳುವುದಿದ್ರೆ, ಈ ಡಿಸ್ಟಿಂಕ್ಷನ್ ಸ್ಟೂಡೆಂಟ್ಸ್ ಎಲ್ಲ ನಾಲೆಜ್ ಬೇಸ್ಡ್ ಆಗಿ ಎಲ್ಲ ಟೈಪಿನ ಪ್ರಾಬ್ಲಮ್ಸನ್ನು ವರ್ಕೌಟ್ ಮಾಡಬೇಕು. ಅದೇ ರೀತಿ ನ್ಯೂಮರಿಕಲ್ಸ್ ಅಥವಾ MCQಗೆ ಹೆಚ್ಚು ಫೋಕಸ್ ಮಾಡಬೇಕು.
ಅದಕ್ಕೆ ಬೇಕಾದಷ್ಟು ಸರ್ಗಳು ಹೇಳಿದ ಹಾಗೆ ಸೋರ್ಸಸ್ ಇದೆ. ಕ್ವಶನ್ ಬ್ಯಾಂಕೇ ಬಿಟ್ಟಿದ್ದಾರೆ. ಕ್ವಶನ್ ಬ್ಯಾಂಕಲ್ಲೇ 1000 ಕ್ವಶನ್ಗಳಿದೆ. ಅದರಲ್ಲಿ 10 ಕ್ವಶನ್ ನೋಡಿದರೂ ಸಾಕು. MCQ ಅಲ್ಲಿ ನಮ್ಮ NCERT ಬುಕ್ಕಲ್ಲೂ ಕೂಡ ಪ್ರತಿ ಎಕ್ಸಸೈಸಿನ ಕೊನೆಗೆ 1, 2, 3 ಎಕ್ಸಾಂಪಲ್ಗಳಿರ್ತದೆ. ಅದನ್ನು ಕೂಡ ನೋಡ್ಬೋದು. ಅದನ್ನು ನೋಡಿದರೆ ಖಂಡಿತವಾಗಿಯೂ 20ರಲ್ಲಿ 10 ಕ್ವಶನ್ ಅದರಿಂದಲೇ ಬರ್ತದೆ. ಹಾಗೆ ಎವರೇಜ್ ಮತ್ತು ಬಿಲೋ ಎವರೇಜ್ ಸ್ಟೂಡೆಂಟ್ಗಳಿಗೆ ಹೇಳುವುದಿದ್ರೆ ಅಲ್ಲಿ ಪಾರ್ಟ್ ಯಲ್ಲಿ 100% ಬರುವಂತಹ ಕ್ವಶನ್ ಇದೆ. ಅದು ಯಾರೇ ಕ್ವಶನ್ ಪೇಪರ್ ಮಾಡಲಿ ಅದರಲ್ಲಿ 6 ಮಾರ್ಕ್ಸ್ ಮತ್ತು 4 ಮಾರ್ಕ್ಸಿನ 10 ಮಾರ್ಕ್ಸಿನ ಕ್ವಶನ್ಸ್, ಮತ್ತು ಪಾರ್ಟ್ ಡಿ ಯಲ್ಲಿ 5 ಮಾರ್ಕಿನ 4 ಕ್ವಶನ್ಸ್ ಇದೆ. ಅದು ಎಲ್ಲರೂ ಹೇಳಿರ್ತಾರೆ, ಎಲ್ಲರೂ ರಿವಿಷನ್ ಮಾಡಿರ್ತಾರೆ. ಹಾಗೆ 30 + 20 + 30 ಮಾರ್ಕ್ಸಿನ 100% ಇದೇ ಕ್ವಶನ್ ಬರ್ತದೆ ಅಂತ ಮಕ್ಕಳಿಗೆ ಗೊತ್ತಿರ್ತದೆ. ಹಾಗಾಗಿ ಸ್ಲೋ ಲರ್ನರ್ಸ್ ಅಥವಾ ಬಿಲೋ ಎವರೇಜ್ ಇರೋರು ಏನು ಮಾಡಬೇಕಂದ್ರೆ, ನಾವು ಯಾವತ್ತೂ ಮಕ್ಕಳಿಗೆ ಹೇಳೋದಿದೆ, ನೀವು ಫಸ್ಟಿಗೆ ಪಾರ್ಟ್ ಡಿ ಮತ್ತು ಪಾರ್ಟ್ ಇ ಅನ್ನು ಬರೆಯಿರಿ. ಆಗ ನಿಮಗೆ ಕಾನ್ಫಿಡೆನ್ಸ್ ತನ್ನಷ್ಟಕ್ಕೆ ಬರ್ತದೆ. ಆಗ ಅರ್ಧ ಗೊತ್ತಿರುವಂತಹ ಕ್ವಶನ್ಗಳಿಗೆ ಕೂಡ ನೀವು ಫುಲ್ ಕಾನ್ಫಿಡೆನ್ಸಲ್ಲಿ ಬರೆದಾಗ ನಿಮಗೆ ಈಸಿಯಾಗಿ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ ಆಗ್ತದೆ. ಹಾಗೆ ಟಾಪರ್ಸ್ ಔಟ್ ಆಫ್ ತೆಗೆಯೋರದ್ದು ಒಂದು ಡ್ರಾಬ್ಯಾಕ್ ಏನು ಅಂದರೆ, ಅವರು ಈಸಿಯಾಗಿರುವ ಕ್ವಶನ್ 100% ಬರುವಂತಹ ಕ್ವಶನನ್ನು ವರ್ಕೌಟ್ ಮಾಡೋದೇ ಇಲ್ಲ. ಅವರೆಲ್ಲ ನಮ್ಮಲ್ಲಿ ಎಸ್ಪೆಷಲಿ ಅಳಿಕೆಯಲ್ಲಿ JEE ಲೆವೆಲಿನ ಕ್ವಶನ್ನೇ ಮಾಡಿರ್ತಾರೆ. ಲಾಸ್ಟಿಗೆ ಏನಾಗ್ತದೆ ಅಂದರೆ, ಇಲ್ಲಿ ಯಾರು 30 ಮಾರ್ಕಿನ ಕೆಳಗೆ ಬರ್ತದೆ ಆ ಕ್ವಶನನ್ನು ಅವರು ತಪ್ಪು ಮಾಡಿರ್ತಾರೆ. ಕಳೆದ ವರ್ಷ ಒಬ್ಬಳು ಸ್ಟೂಡೆಂಟ್, ಅವಳಿಗೆ 94 ಬಂದಿತ್ತು. ಅದರಲ್ಲಿ 6 ಮಾರ್ಕ್ಸ್ ಓದಿಯಲ್ಲಿ ಅಂದರೆ ಅಲ್ಲಿ ಗ್ರಾಫಿಕಲ್ ಮೆಥಡಲ್ಲಿ ಸಾಲ್ವ್ ಮಾಡುವಂತಹ ಒಂದು ಕ್ವಶನ್ ಇದೆ 6 ಮಾರ್ಕ್ಸಿಂದು, ಅದೇ ತಪ್ಪದು. ಈವನ್ 30 ಮಾರ್ಕ್ ಸ್ಕೋರ್ ಮಾಡುವಂತಹ ಸ್ಟೂಡೆಂಟು ಕೂಡ ಅದನ್ನು ಸರಿ ಮಾಡ್ತಾನೆ. ಹಾಗಾಗಿ ಅದರ ಬಗ್ಗೆ ಖಂಡಿತವಾಗಿಯೂ ಟಾಪ್ ಸ್ಕೋರರ್ಸ್ ಯಾವುದೇ ಇರಲಿ, ಎಷ್ಟೇ ಅವರು 5 ಎಕ್ಸಾಮಲ್ಲಿ 5 ಸಲ ಕ್ವಶನಿಗೆ ಆನ್ಸರ್ ಬರೀರಿ, ಲಾಸ್ಟಿಗೆ ಫೈನಲ್ ಎಕ್ಸಾಮಿಗೆ ಹೋಗುವಾಗ ಎಲ್ಲ ಟೈಪಿನ ಕ್ವಶನನ್ನು ವರ್ಕೌಟ್ ಮಾಡಲೇಬೇಕು. ಇದು ಒಂದು ಎಲ್ಲ ಮಕ್ಕಳಿಗೂ ನಾವು ಹೇಳುವಂಥದ್ದು. ಅದು ಯಾವಾಗ ಇದಾಗ್ತದೆ ಅಲ್ಲಿ ಪ್ರಾಬ್ಲಮ್ ಬರ್ತದೆ, ಎಕ್ಸಾಮ್ ಹಾಲಲ್ಲಿ ಅವರಿಗೆ ಪ್ರಾಬ್ಲಮ್ ಬರ್ತದೆ. ಹಾಗೆ ಸರ್ಗಳು ಹೇಳಿದಾಗೆ ಒಂದು ಎಲ್ಲಿಯಾದರೂ ಟೆನ್ಷನ್ ಬಂದರೆ ಮತ್ತೆ ಇದ್ದದ್ದೆಲ್ಲ ತಪ್ಪಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಹಾಗಾಗಿ ಟಾಪ್ ಸ್ಕೋರರ್ಸ್ MCQಗೆ ಹೆಚ್ಚು ಫೋಕಸ್ ಮಾಡಬೇಕು, ಮತ್ತು ಎಲ್ಲ ಟೈಪಿನ ಕ್ವಶನ್ಗಳನ್ನು ವರ್ಕೌಟ್ ಮಾಡಬೇಕು. ಈ ಸಲ ಸರ್ಗಳು ಹೇಳಿದಾಗೆ ಕ್ವಶನ್ ಪೇಪರ್ ಸ್ವಲ್ಪ ಟಫ್ ಇರಬಹುದು, ಆದರೆ ಪಾಸಿಂಗ್ ಪ್ಯಾಕೇಜಿಗೆ ಏನೂ ತೊಂದರೆ ಇಲ್ಲ. ಒಂದು 3-4 ಕ್ಲಾಸಲ್ಲಿ ಏನೂ ಗೊತ್ತಿಲ್ಲದ ವಿದ್ಯಾರ್ಥಿಗೆ ಕೂಡ 60ರ ಹತ್ತಿರ ಮಾರ್ಕ್ ತೆಗೆಸಿದ ಎಷ್ಟೋ ಉದಾಹರಣೆಗಳಿದೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಒಬ್ಬ ಮಂಗಳೂರಿನ ಸ್ಟೂಡೆಂಟ್, ಅವನು ಪ್ರತಿಷ್ಠಿತ ಎಲ್ಲ ಟ್ಯೂಷನ್ ಕ್ಲಾಸ್ಗಳಿಗೆ ಹೋಗಿದ್ದ. ಅವನ ಪೇರೆಂಟ್ಸ್ ನನಗೆ ಫೋನ್ ಮಾಡಿ ಹೇಳಿದ್ರು, 19 ಮಾರ್ಕಿಂದ ಜಾಸ್ತಿ ಅವನಿಗೆ ಒಮ್ಮೆಯೂ ಬರಲಿಲ್ಲ ಅಂತ. ಹಾಗೆ ಅವನನ್ನು ಮನೆಗೆ ಕರ್ಕೊಂಡು ಬಂದರು, ನಮ್ಮದು ವಿಟ್ಲದ ಹತ್ತಿರ ಮನೆ. ಹಾಗೆ ಮನೆಗೆ ಕರ್ಕೊಂಡು ಬಂದಾಗ ಅವನು ಫಸ್ಟಿಗೆ ಹೇಳಿದ್ದು, ಸರ್ ನನಗೆ ಇಂಟಗ್ರೇಷನ್ ಒಂದು ಮತ್ತೆಲ್ಲ ಗೊತ್ತಿದೆ ಅಂತ ಹೇಳಿದೆ. ಹಾಗೆ ಹೇಳಿಕೊಡ್ಲಿಕ್ಕೆ ಶುರು ಮಾಡುವಾಗ ಈ ಜನಕ್ಕೆ ಏನು ಗೊತ್ತಿಲ್ಲ ಅಂತ ಆಯಿತು ನನಗೆ ಒಂದು ಕ್ಲಾಸಲ್ಲಿ. ಮತ್ತು ಅವನ ಪೇರೆಂಟ್ಸ್ ಅವನ ಪ್ರಿಪರೇಟರಿ ಕ್ವಶನ್ ಆನ್ಸರ್ ಪೇಪರ್ ಎಲ್ಲ ತರಿಸಿದ್ರು. ಎಲ್ಲ ತರಿಸುವಾಗ ನಾವೀಗ ಹೇಳಿದ 40 ಮಾರ್ಕಿನ 100% ಕ್ವಶನ್ ಇದೆ, ಅದು ಎಲ್ಲವನ್ನು ಅರ್ಧ ಮಾಡಿದ್ದು. ಆಮೇಲೆ ನಾನು ಅವನಿಗೆ ಜಸ್ಟ್ 3 ಕ್ಲಾಸ್ ಮಾಡಿದ್ದು, 3 ಗಂಟೆಯ 3 ಕ್ಲಾಸ್ ಮಾಡಿದ್ದು. ಅವನು 3rd ಪ್ರಿಪರೇಟರಿ ಕಳೆದ ನಂತರ ಬಂದದ್ದು ಮನೆಗೆ. ಅವನಿಗೆ ಲಾಸ್ಟ್ ಫೈನಲ್ ಎಕ್ಸಾಮಲ್ಲಿ 65 ಮಾರ್ಕ್ಸ್ ಬಂದಿದೆ. ನಾನೇನು ಅವನಿಗೆ ಎಕ್ಸ್ಟ್ರಾ ಹೇಳಿಕೊಡಲಿಲ್ಲ, ಅವನಿಗೆ ಗೊತ್ತಿದ್ದನ್ನೇ ಸ್ವಲ್ಪ ರಿಫ್ರೆಶ್ ಮಾಡಿದ್ದೆ ಅಷ್ಟೆ. ಇದನ್ನೊಂದು ಮಕ್ಕಳು ಸರಿಯಾಗಿ ಮನನ ಮಾಡಿಕೊಡ್ಬೇಕು. ಮತ್ತು ಓದಿದ್ದು ಮಾತ್ರ ಸಾಲದು, ಬರೀ ವರ್ಕೌಟ್ ಮಾಡಿ ಮೊಬೈಲ್ ನೋಡಿದರೆ ಸಾಲದು, ಓದಿದ್ದನ್ನು ಮನನ ಮಾಡಬೇಕು. ಅದು ಈಗಿನ ಮಕ್ಕಳಲ್ಲಿ ತುಂಬಾ ಕಡಿಮೆ ಆಗ್ತಾ ಇದೆ. ಸರಿಯಾದ ದಾರಿಯಲ್ಲಿ ಕಲ್ತ್ರೆ ಎಲ್ಲಾನು ಸಾಧ್ಯ ಇದೆ, ಖಂಡಿತ ಸಾಧ್ಯ ಇದೆ. ರೀಡ್, ರಿಕಾಲ್, ರಿಕಲೆಕ್ಟ್, ರಿಮೆಂಬರ್, ಹೀಗೆ 4 ಸ್ಟೇಜಲ್ಲಿ ಮಾಡಬೇಕು. ಅದು ಯಾರು ಮಾಡುವುದಿಲ್ಲ. ಹಿಂದಿನ ಕಾಲದಲ್ಲಿ ಹೇಳ್ತಿದ್ರು ನೋಡಿ, ಶ್ರವಣ, ಪಠಣ, ಮನನ, ನಿಧಿಧ್ಯಾಸನ ಅಂತ. ಹೀಗೆ ಓದುವುದು ಮಾತ್ರ, ಓದಿ ಮೊಬೈಲ್ ನೋಡುದು, ನಂದು ಓದಿ ಆಯ್ತು ಅಂತ ಅದನ್ನು ಮನದಲ್ಲಿ ಗ್ರಹಿಸಿದ್ರೆ ಖಂಡಿತವಾಗಿಯೂ ಎಕ್ಸಾಮ್ ಟೆನ್ಷನ್ ಇರುವುದಿಲ್ಲ, ಎಕ್ಸಾಮಲ್ಲಿ ಮರ್ತು ಹೋಗುದಿಲ್ಲ. ಮಕ್ಕಳೆಲ್ಲ ಹೇಳುದು ಎಕ್ಸಾಮಲ್ಲಿ ಮರ್ತೋಗುವುದಕ್ಕೆ ಕಾರಣ ಮನನ ಮಾಡುದು, ರೀಕಾಲಿಂಗ್ ಇಲ್ಲ. ಮತ್ತೆ ಥಿಂಕಿಂಗೇ ಬೇರೆ, ಒಮ್ಮೆ ಓದಿದ್ರೆ ಆಯ್ತು ಮತ್ತೆ ಬೇರೆನೆ ಅಂತ. ಅದನ್ನು ಮಾಡಿದ್ರೆ ಖಂಡಿತವಾಗಿ ಎಲ್ಲರೂ ಈಸಿಯಾಗಿ ಪಾಸ್ ಆಗೋದಕ್ಕೆ. ಅದಕ್ಕೆ ಸರ್ ನಿಮ್ಮಂತ ಶಿಕ್ಷಕರ ಮಾರ್ಗದರ್ಶನ ಬೇಕು ಅಂತ. ಓಕೆ, ಇವಾಗ ಜೀವಶಾಸ್ತ್ರದ ಬಗ್ಗೆ ಹೇಳೋದಾದ್ರೆ ಮೇಡಮ್, ಪ್ರಶ್ನೆ ಪತ್ರಿಕೆಯ ಚಿತ್ರಣ ಹೇಗಿರುತ್ತೆ ಅಂತ? ಪ್ರಶ್ನೆ ಪತ್ರಿಕೆ ಜೀವಶಾಸ್ತ್ರದಲ್ಲಿ ಉಳಿದ ಸಬ್ಜೆಕ್ಟಿಂದ ಏನು ವ್ಯತ್ಯಾಸ ಅಂತ ಹೇಳಿದರೆ, ನಮ್ಮಲ್ಲಿ ಈಸಿ ಸ್ಕೋರಿಂಗ್ ಹೇಗೆ ಅಂತ ಹೇಳಿದರೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಬರ್ತದೆ. ಡೆಫಿನೆಟ್ ಆಗಿ ಒಂದು 10ರಿಂದ 18 ಬೋರ್ಡ್ ಡಿಸೈಡ್ ಮಾಡಿರ್ತದೆ ಕೊಡಲೇಬೇಕು ಅಂತ ಹೇಳಿ. ಸೊ ಈಗ ಮಕ್ಕಳಿಗೆ ಅದೇ ಹೇಳಿ, ಸ್ಲೋ ಲರ್ನರ್ಸಿಗಾಗಲಿ ಎಲ್ಲರಿಗೂ ಫಸ್ಟ್ ಕ್ಲಾಸ್ ಎಬೋ ಸ್ಕೋರ್ ಮಾಡುವಂಥ ಆಪ್ಷನ್ಸ್ ತುಂಬ ಇದೆ. ಅವರಿಗೆ ಬರೀ ಡಯಾಗ್ರಾಮ್ಸ್ನ ಕವರ್ ಮಾಡಿಕೊಂಡ್ರು ಕೂಡ ಅವರಿಗೆ ಅಟ್ಲೀಸ್ಟ್ 20 ಮಾರ್ಕ್ಸ್ ಅಷ್ಟು ಅವರಿಗೆ ಸ್ಕೋರ್ ಮಾಡುವಂಥ ಆಪ್ಷನ್ ಇದೆ.
ಸೊ ಆ ಡಯಾಗ್ರಾಮ್ಸ್ನ ಕರೆಕ್ಟಾಗಿ NCERT ಸೋರ್ಸನ್ನೇ ಯೂಸ್ ಮಾಡ್ಕೊಂಡು ಮಾಡಿದರೆ ಅದೊಂದು ಬೆಸ್ಟ್ ಮೆಥಡ್ ಅವರಿಗೆ ಸ್ಕೋರಿಂಗ್ ಏರಿಯಾ ಅಂತ ಹೇಳಿದರೆ. ಮತ್ತು ಈಗ ಪ್ರಾಬ್ಲಮ್ ಯಾಕೆ ಅಂದರೆ MCQ ಸಾಲ್ವ್ ಮಾಡೋದ್ರಲ್ಲಿ ಮಕ್ಕಳದ್ದು ಪ್ರಾಬ್ಲಮ್ಸ್ ಬರ್ತದೆ. ಮೇಜರಾಗಿ ಮಾಡೋದು ಅಂತ ಹೇಳಿದರೆ ಉಳಿದ ಪಬ್ಲಿಕೇಶನ್ಸ್ ಬುಕ್ಸ್ ಎಲ್ಲ ರೆಫರ್ ಮಾಡಿಕೊಂಡು ನಮ್ಮ NCERT ಸೋರ್ಸ್ನ ಅವರು ಬಿಟ್ಬಿಡ್ತಾರೆ. ಸೊ MCQ ಮೇಜರಾಗಿ ಬರೋದು ನಮ್ಮ NCERT ಹೋಲ್ ಸಿಲೆಬಸ್ಸಿಂದಲೇ ಬರುವಂಥದ್ದು. ಸೊ ಅದು ಸ್ಕಿಪ್ ಮಾಡೋದ ಕಾರಣಕ್ಕೂ ನಮ್ಮ ಮಕ್ಕಳು MCQ ಅಲ್ಲಿ ತುಂಬ ಮಾರ್ಕ್ಸ್ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಮತ್ತು ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಕಷ್ಟ ಇದೆ ಅಂತ ಹೇಳ್ಕೊಂಡು ತಲೆಯಲ್ಲಿ ತುಂಬಿಕೊಂಡಿರ್ತಾರೆ, ಅದು ತೆಗೆದು ಹಾಕಬೇಕು. ಫಸ್ಟ್ ಕಷ್ಟ ಇಲ್ಲ ಅಂತ ಹೇಳ್ಕೊಂಡು ಸ್ಟಾರ್ಟ್ ಮಾಡಿದರೆ ಎಲ್ಲವೂ ಸುಲಭ ಆಗ್ತದೆ. ಅದೇ ಥರ ಸರ್ಗಳು ಹೇಳಿದ ಹಾಗೆ ರಿವಿಷನ್ ತುಂಬ ಮುಖ್ಯ. ರಿವಿಷನ್ ಮಾಡೋದೇ ಮಕ್ಕಳದ್ದು ಈಗ ಪ್ರಾಬ್ಲಮ್ ಇರೋದು. ಓವರ್ ಕಾನ್ಫಿಡೆನ್ಸ್ ಕೂಡ ಸ್ವಲ್ಪ ಕೆಲವೊಂದು ಮಕ್ಕಳಲ್ಲಿ ಪ್ರಾಬ್ಲಮ್ ಇದೆ. ಮತ್ತು ಕ್ವಶನ್ಸ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ತುಂಬ ಮಕ್ಕಳಿಗೆ ಕ್ವಶನ್ಸ್ ಇವಾಗ ಕ್ವಶನ್ಸ್ ಸ್ವಲ್ಪ ಚೇಂಜಸ್ ಮಾಡಿದ್ದು ಅಂತ ಹೇಳಿದರೆ ಸೇಮ್ ಕ್ವಶನ್ಸ್ನ ಕೊಡ್ತಾ ಇದ್ದಾರೆ, ಸೇಮ್ ಆನ್ಸರ್, ಬಟ್ ಒಂದಷ್ಟು ಟ್ರಿಕ್ಕಿಯಾಗಿ ಒಂದಷ್ಟು ಅದನ್ನು ಟ್ವಿಸ್ಟ್ ಮಾಡಿ ಕೊಡ್ತಾ ಇದ್ದಾರೆ. ಕರೆಕ್ಟಾಗಿ ಕ್ವಶನ್ ಓದಿಕೊಂಡು 2-3 ಸಲ ಅರ್ಥ ಮಾಡಿಕೊಂಡ್ರೆ ಕರೆಕ್ಟಾಗಿ ಆನ್ಸರ್ ಮಾಡ್ಲಿಕ್ಕೆ ಇಂಡೈರೆಕ್ಟ್ ಆಗಿ ಕೊಡ್ತಾರೆ ಅಂತ. ಹೌದು, ಅದೀಗ ಮಕ್ಕಳು ಹೇಳೋದು ಡಿಫಿಕಲ್ಟಿ ಲೆವೆಲ್ ಆಗಿದೆ ಅಂತ. ಡಿಫಿಕಲ್ಟಿ ಲೆವೆಲ್ ಅಂತ ಹೇಳಿದ್ರೆ ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಒಂದಷ್ಟು ಮಕ್ಕಳು ಅಪ್ಲಿಕೇಶನ್ ಲೆವೆಲಲ್ಲಿ ಆನ್ಸರ್ ಮಾಡಬೇಕು, ಯಾಕಂದ್ರೆ ನಮ್ಮ ಮಕ್ಕಳು ಕೂಡ ಆ ಥರ ಬೆಳಿಬೇಕು. ಅಪ್ಲಿಕೇಶನ್ ಲೆವೆಲ್ ಇವಾಗ ಕಾಂಪಿಟೆನ್ಸಿ ಎಕ್ಸಾಮಿಗೆಲ್ಲ ಜಾಸ್ತಿ ಇಂಪಾರ್ಟೆನ್ಸ್ ಆದ ಕಾರಣ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಸ್ವಲ್ಪ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದು ಬಿಟ್ಟು ಉಳಿದದ್ದು ಹಾಗೇ ಇರ್ತದೆ. ಆಗ ಮಕ್ಕಳಿಗೆ ಏನನ್ಸಿದೆ ಅಂತ ಹೇಳಿದ್ರೆ ಡಿಫಿಕಲ್ಟಿ ಲೆವೆಲ್ ಅಲ್ಲ, ಮಕ್ಕಳ ಆ ಕ್ವಶನ್ಸ್ನ ಇಂಡೈರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಇರೋದು ಅದು. ಮತ್ತು ಮಕ್ಕಳಿಗೆ ಪ್ಯಾಟರ್ನ್ ಆಲ್ಮೋಸ್ಟ್ ಗೊತ್ತಿರುತ್ತೆ. ಈಗ ಅದರಲ್ಲೂ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಒಂದು ಎಕ್ಸ್ಟ್ರಾ ಕ್ವಶನ್ಸ್ ಕೊಟ್ಟು ಸ್ವಲ್ಪ ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಅದು ಕರೆಕ್ಟಾಗಿ ಓದಿ ಟೈಮ್ ತಗೊಂಡು ಮಾಡಿದರೆ ಅದರಲ್ಲಿ ಸ್ಕೋರ್ ಮಾಡ್ತಾರೆ. ಮತ್ತು MCQ ಎಲ್ಲ ಅಷ್ಟೇ, ಒಂದಷ್ಟು 4 ಕ್ವಶನ್ಸ್ ಟಫ್ ಕೊಟ್ಟರೆ ಬೇರೆ ಎಲ್ಲ ಡೈರೆಕ್ಟಾಗಿ ಡೆಫಿನಿಷನ್ ಟೈಪ್ ಕೊಡೋ ಅಂಥದ್ದೇ ಇರೋದು. ಸೊ ಅದ್ರ ಬಗ್ಗೆ ಹೆಚ್ಚು ವರಿ ಮಾಡಬೇಕು ಅಂತಿಲ್ಲ. ಮತ್ತು ಹಾಟ್ಸಲ್ಲಿ ಮಾತ್ರ ಸ್ವಲ್ಪ ಇಂಡೈರೆಕ್ಟ್ ಆಗಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಈ ವರ್ಷ ಹಾಕ್ತಾ ಇದ್ದಾರೆ. ಅದರ ಬಗ್ಗೆ ಮಕ್ಕಳು ಸ್ವಲ್ಪ ಗಮನ ಕೊಡಬೇಕು. ಮತ್ತು ಆದಷ್ಟು ಮಕ್ಕಳು ನೀಟಾಗಿ ಬಯಾಲಜಿ ಬೇಕಾಗಿರೋದಷ್ಟೇ, ನೀಟಾಗಿ ಕೀ ಪಾಯಿಂಟ್ಸ್ನ ತುಂಬ ಪ್ರೆಸೆಂಟ್ ಮಾಡಬೇಕು. ಈಗ ಮಕ್ಕಳಲ್ಲಿ ಟೆಂಡೆನ್ಸಿ ಹೇಗಂತೇಳಿ ಶಾರ್ಟ್ ಆಗಿ ಆನ್ಸರ್ ಮಾಡೋದು. ಈ JE ಲೆವೆಲ್ಗೆಲ್ಲ ಕೀ ಪಾಯಿಂಟ್ಸ್ ಹಾಕಲ್ಲ, ಸೊ ಆ ಬರೀ ಒಂದು ವರ್ಡ್ ಆನ್ಸರ್ ಅದನ್ನು ಹಾಗೆ ಆದಷ್ಟು ಶಾರ್ಟ್ ಟೈಮಲ್ಲಿ ಬರೆದು ಮುಗಿಸ್ತಾರೆ. ಹಾಗಾಗಬಾರ್ದು. ಸ್ಟೇಟ್ಮೆಂಟ್ ಕರೆಕ್ಟಾಗಿ ಅದು ಮೀನಿಂಗ್ಫುಲ್ ಆಗಿದ್ದರೆ ಡೆಫಿನೆಟ್ ಆಗಿ ಅಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಲಿಕ್ಕೆ ಆಪ್ಷನ್ ಇದೆ. ಸೊ ಬಯಾಲಜಿ NCERT ಚೆನ್ನಾಗಿ ಓದ್ಕೊಳ್ಬೇಕು ಅಂತ ಹೇಳೋದು ನನಗೆ ಹೇಳಲಿಕ್ಕೆ. ಎಲ್ಲ ಚಾಪ್ಟರ್ ಇಂದ ಕೂಡ ಪ್ರಶ್ನೆಗಳು ಬರುತ್ತೆ, ಬಟ್ ಮೇನ್ ಆಗಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಹೇಳಿದ್ರೆ ಯಾವ ಚಾಪ್ಟರ್ ಇಂದ ಜಾಸ್ತಿಯಾಗಿ ಕ್ವಶನ್ಗಳು ಬರ್ಬೋದು ಅಂತ ಇವಾಗ? ಹೌದು, ಇದು ನಾನು ಹೇಳಬೇಕು ಅಂತಲೇ ಇದ್ದೆ ಮಕ್ಕಳಿಗೆ. ಯಾಕಂತ ಹೇಳಿದರೆ ಬಯಾಲಜಿಯಲ್ಲಿ 13 ಚಾಪ್ಟರ್ಸ್ ಇದೆ 5 ಯೂನಿಟ್ಸಲ್ಲಿ. ಇದರಲ್ಲಿ ಡೆಫಿನೆಟ್ ಆಗಿ ಫಸ್ಟ್ 2 ಯೂನಿಟ್ಸಿಂದ ಆಲ್ಮೋಸ್ಟ್ 60% ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಫಸ್ಟ್ ಯೂನಿಟ್ಸ್ ಅಂತೇಳಿ 6 ಚಾಪ್ಟರ್ಸ್ ಇರ್ತದೆ. ಅದರಲ್ಲಿ ಡಯಾಗ್ರಾಮ್ ಆಗಿ ಕನ್ಫರ್ಮ್ ಆಗಿ ಬರುವಂಥ ಫಸ್ಟ್ 2 ಚಾಪ್ಟರ್ಸಿಂದ ಕನ್ಫರ್ಮ್ ಡಯಾಗ್ರಾಮ್ ಬರ್ತದೆ ಅಂತ ಇದೆ. ಅದು ಹೇಳಿಕೊಟ್ರು ಸಾಕು, ಮಕ್ಕಳಿಗೆ ಆಲ್ಮೋಸ್ಟ್ ಸ್ಕೋರಿಂಗ್ ಅಲ್ಲೇ ಆಗುತ್ತೆ. ಸೊ ಫಸ್ಟ್ 6 ಚಾಪ್ಟರ್ಸ್ ಅಂದರೆ ಫಸ್ಟ್ 8 ಚಾಪ್ಟರ್ಸ್ ಮಾಡಿದರೂ ಸಾಕು, ಮೋರ್ ದೆನ್ 60% ಅವ್ರದ್ದು ಕವರ್ ಆಗುತ್ತೆ. ಇನ್ನು ಪಾಸಿಂಗ್ ಕಷ್ಟವೇ ಇಲ್ಲ. ಯಾಕಂತ ಹೇಳಿದರೆ ಈ 2 ಚಾಪ್ಟರ್ಸ್ ಫಸ್ಟ್ ಯೂನಿಟ್ಸ್ ಕವರ್ ಮಾಡಿದರೆ 27 ಮಾರ್ಕ್ಸ್ ಅಷ್ಟು ಬರುತ್ತೆ ಅವರಿಗೆ. ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ MCQ ಎಲ್ಲ ಆನ್ಸರ್ ಮಾಡಿದರೆ ಸೊ ಪಾಸ್ ಆಗೋದು ಕಷ್ಟವೇ ಅಲ್ಲ ಮಕ್ಕಳಿಗೆ. ಇನ್ನೂ 60 ಫಸ್ಟ್ ಕ್ಲಾಸ್ ಖಂಡಿತ ಎಲ್ಲರಿಗೂ ಸ್ಕೋರ್ ಮಾಡುವಷ್ಟು ಇದೆ ಕ್ವಶನ್ ಪೇಪರ್. ಆ ಥರ ಸೆಟ್ ಮಾಡಿದ್ದಾರೆ ಈಗ. ಅದ ಕಾರಣ ಕಷ್ಟ ಅಂತ ಏನಿಲ್ಲ. ಫಸ್ಟ್ 2 ಯೂನಿಟ್ಸಿಗೆ ನನ್ನ ಪ್ರಕಾರ ಫಸ್ಟ್ 2 ಯೂನಿಟ್ಸ್ನ ಜಾಸ್ತಿ ವೇಟೇಜ್ ಕೊಟ್ಟರೆ ಮಕ್ಕಳಿಗೆ ಸ್ಕೋರಿಂಗ್ ಆಪ್ಷನ್ ಜಾಸ್ತಿ ಇದೆ ಅಂತ. ಓಕೆ, ಇದರಲ್ಲಿ ಬರುವಂಥ ಡಯಾಗ್ರಾಮ್ ಇದೆ ಅಲ್ವಾ, ಅದರಲ್ಲಿ ನೀವು ಇವಾಗ ಇದೇ ಬರುತ್ತೆ ಪಕ್ಕ ಅನ್ನೋವಂಥ ಒಂದು ಕಾನ್ಫಿಡೆನ್ಸ್ ಅನ್ನು ಕೊಡೋದು ಅಂತ ಹೇಳಿದ್ರೆ, ಅಂದರೆ ಇದಕ್ಕಿಂತ ಮುಂಚಿನ ಕ್ವಶನ್ ಪೇಪರ್ಗಳನ್ನ ನೋಡಿದಾಗ ಇದೇ ಬರ್ಬೋದು ಅನ್ನೋವಂಥದ್ದನ್ನು ಹೇಳೋದಾದ್ರೆ ಇದು ಸ್ವಲ್ಪ ಮಕ್ಕಳಿಗೆ ಯೂಸ್ ಆಗುತ್ತೆ ಅಂತ. ಅದು ಫಸ್ಟ್ ಯೂನಿಟ್ಸಲ್ಲಿ ಕಂಪಲ್ಸರಿ ಇದು ಫಸ್ಟ್ 2 ಚಾಪ್ಟರ್ ಇದೆ. ಅದು ರಿಪ್ರೊಡಕ್ಷನ್ ಯೂನಿಟ್ಸಿಂದ ಒಂದು ಬಾಟ್ನಿ ಟಾಪಿಕ್, ಇನ್ನೊಂದು ಝುವಾಲಜಿ ಟಾಪಿಕ್. ಸೊ 2 ಚಾಪ್ಟರಿಂದ ಕೂಡ 5 ಮಾರ್ಕ್ ಇದ್ದು ಡೆಫಿನೆಟ್ ಆಗಿ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ ಬಂದೇ ಬರ್ತದೆ. ಸೊ ಅದರಲ್ಲಿ ಹ್ಯೂಮನ್ ರಿಪ್ರೊಡಕ್ಷನ್ ಕಂಪಲ್ಸರಿ ಆಗಿ ಒಂದು ಡಯಾಗ್ರಾಮ್ ಮಾತ್ರ ಬರುತ್ತೆ. ಡ್ರಾ ಆ್ಯಂಡ್ ಲೇಬಲ್ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ರಿಪ್ರೊಡಕ್ಟಿವ್, ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫೀಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಆ ಥರ ತುಂಬ ಡಯಾಗ್ರಾಮ್ಸ್ ಇದೆ. ಅದರಲ್ಲಿ ಖಂಡಿತ ಒಂದು ಡಯಾಗ್ರಾಮ್ ಡೆಫಿನೆಟ್ ಆಗಿ ಬರುತ್ತೆ. ಮತ್ತು ಫಸ್ಟ್ ಚಾಪ್ಟರ್ ಅಂತ ಹೇಳಿದರೆ ಅದರಲ್ಲೂ ಕೂಡ ಅಷ್ಟೇ ಸ್ಟ್ರಕ್ಚರ್ ಆಫ್ ಆಂಥರ್ ಇರ್ಬೋದು, ಎಂಬ್ರಿಯೋಸ್ಯಾಕ್ ಇರ್ಬೋದು, ಮತ್ತು ಅನಾಟ್ರೋಪಸ್ ಓವ್ಯೂಲು, ಈ ಥರ ಡಯಾಗ್ರಾಮ್ ಡೆಫಿನೆಟ್ ಆಗಿ ರಿಪೀಟೆಡ್ ಆಗಿ ಬಂದಿದೆ. ಸೊ ಮಾಡೆಲ್ ಕ್ವಶನ್ ಪೇಪರ್ 2-3 ರಿಲೀಸ್ ಮಾಡಿದ್ದಾರೆ, ಅದನ್ನು ರೆಫರ್ ಮಾಡಿದರೆ ಅದರಲ್ಲೂ ಕೊಟ್ಟಿದ್ದಾರೆ. ಅದ್ರಲ್ಲಿ ನೋಡಿದರೆ ಆಲ್ಮೋಸ್ಟ್ ಮೋಸ್ಟ್ ವೇಟೇಜ್ ಈಸ್ ಗಿವನ್ ಟು ದ ಫಸ್ಟ್ 2 ಯೂನಿಟ್ಸ್. ಸೊ ಖಂಡಿತ ಅದೆರಡು ಕಂಪ್ಲೀಟ್ ಮಾಡಿಕೊಂಡ್ರೆ ಮಕ್ಕಳಿಗೆ ಒಳ್ಳೆ ಮಾರ್ಕ್ಸ್ ಬರುವಂಥ ಆಪ್ಷನ್ ಇದೆ ಅಲ್ಲಿ.
ಮತ್ತು ಲಾಸ್ಟ್ ಈಗ ನಾನು ಹೇಳೋದು ವೀಕ್ ಸ್ಟೂಡೆಂಟ್ಸ್ ಈಗ ಕೆಲವರಿಗೆ ಜಸ್ಟ್ ಪಾಸ್ ಆದರೆ ಸಾಕು, ಹೇಗೆ ಪಾಸ್ ಮಾಡ್ಬೋದು ಅಂತ ಹೇಳುವವರಿಗಿದ್ರೆ ಕೊಡುವಂಥ ಆಪ್ಷನ್ ಯಾವುದು ಅಂತ ಹೇಳಿದರೆ ಅವರು ಫಸ್ಟ್ ಯೂನಿಟ್ ಕವರ್ ಮಾಡಬೇಕು. ಎರಡನೇದು ಅವರು ಲಾಸ್ಟ್ 2 ಯೂನಿಟ್ಸ್ಗೆ, ಅಂದರೆ ಲಾಸ್ಟ್ ಯೂನಿಟ್ ಕೂಡ ಸ್ವಲ್ಪ ಸುಲಭ ಇದೆ, ಸೊ ಅದು ಕೂಡ ಅವರಿಗೆ ಕವರ್ ಮಾಡಿಕೊಂಡ್ರೆ ಸ್ವಲ್ಪ ಈಸಿ. ಕೆಲವರಿಗೆ ಕೆಲವೊಂದು ಚಾಪ್ಟರ್ ಟಫ್ ಅಂತ ಇದೆ, ಹಾಗೆ ಅನ್ಸ್ಕೊಂಡು ಅದು ಬಿಡ್ತಾರೆ. ಆದ ಕಾರಣ ಫಸ್ಟ್ ಯೂನಿಟ್ ಸ್ವಲ್ಪ ಬೇಸಿಕ್ ಆಗಿ ಸಿಂಪಲ್ ಆಗಿದೆ. ಆ ಫಸ್ಟ್ ಯೂನಿಟ್, ಸೆಕೆಂಡ್ ಯೂನಿಟ್, ಆಮೇಲೆ ಲಾಸ್ಟ್ ಯೂನಿಟ್ ಕವರ್ ಮಾಡಿದರೆ ಅಲ್ಲಿ ಸ್ಕೋರಿಂಗ್ಗೆ ಅವಕಾಶ ಇದೆ. ಫಸ್ಟ್, ಸೆಕೆಂಡ್ ಮತ್ತು ಲಾಸ್ಟ್ ಸ್ವಲ್ಪ ಜಾಸ್ತಿಯಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ಆಗುತ್ತೆ. ಮತ್ತೆ ಅಷ್ಟಕ್ಕೆ ಡಿಫಿಕಲ್ಟ್ ಲೆವೆಲ್ ಕೊಟ್ಟರು ಕೂಡ ಅದು 10-15% ಮಾತ್ರ ಅವರು ಡಿಫಿಕಲ್ಟಿ ಲೆವೆಲ್ ಈಗ ಹಾಕಿರೋದು. ಉಳಿದ ಅಷ್ಟು ಪರ್ಸೆಂಟೇಜ್ ಅವರಿಗೆ ಈಸಿ ಇದೆ. ಸೊ ಅದಕ್ಕೆ ಆಪ್ಷನ್ಸ್ ಇದೆ ಎಲ್ಲ ಕ್ವಶನ್ಸಲ್ಲಿ ಕೂಡ. ಫಸ್ಟ್ 2 ಮೇನ್ ಬಿಟ್ಟರೆ ಮತ್ತೆ ಎಲ್ಲ ಮೇನಲ್ಲಿ ಕೂಡ ಅವರಿಗೆ 2 ಎಕ್ಸ್ಟ್ರಾ ಕ್ವಶನ್ಸ್ ಇರುತ್ತೆ. ಸೊ ಸರ್ ಹೇಳಿದಾಗ 105 ಕ್ವಶನ್ಸ್ ಮಾರ್ಕ್ಸ್ ಇದ್ದು ಬಂದರೂ ಕೂಡ ಅಲ್ಲಿ ಅವರು ಬರೆಯೋದು 70 ಮಾರ್ಕಿಗೆ, ಅಂದರೆ 44 ಕ್ವಶನ್ಸ್ ಕೊಡ್ತಾರೆ, ಅಲ್ಲಿ ಬರೀ ಅಟೆಂಡ್ ಮಾಡಬೇಕಂದ್ರೆ 35 ಕ್ವಶನ್ಸ್. ಸೊ ಅಷ್ಟೊಂದು ಅವರಿಗೆ ಆಪ್ಷನ್ಸ್ ಇದೆ, ಎಷ್ಟು ಬೇಕು ಅವ್ರ ಚಾಯ್ಸಸ್ ಇದೆ. ಸೊ ಆದ ಕಾರಣ ಮಕ್ಕಳು ಕ್ಲೆವರ್ ಆಗಿ ಯಾವ್ದು ಚೆನ್ನಾಗಿ ಆನ್ಸರ್ ಮಾಡ್ಬೋದು ಅಂತ ಹೇಳಿ ಥಿಂಕ್ ಮಾಡಿಕೊಂಡು ಚೆನ್ನಾಗಿ ಪ್ರೆಸೆಂಟ್ ಮಾಡಿದರೆ ಅದು ಒಂದು ಒಳ್ಳೆ ಮೆಥಡ್ ಅವರಿಗೆ. ಓಕೆ, ಭೌತಶಾಸ್ತ್ರದಲ್ಲೂ ನಾನು ಅದನ್ನೇ ಕೇಳ್ತೀನಿ ಸರ್. ಇವಾಗ ಎಲ್ಲಾ ಚಾಪ್ಟರ್ ಅನ್ನು ಓದೋದು ಕಷ್ಟ ಅನ್ನುವಂಥದ್ದು ಇರುತ್ತೆ. ಅವರೇಜ್ ತೆಗೆಯುವಂತ ಸ್ಟೂಡೆಂಟ್ಗಳಿಗೆ ನಾನು ಕೇಳ್ತಾ ಇರೋದು, ರ್ಯಾಂಕ್ ತೆಗಿಬೇಕು ಅನ್ನುವಂಥ ಸ್ಟೂಡೆಂಟ್ಗಳಿಗೆಲ್ಲ ಅವ್ರು ಎಲ್ಲಾನು ಓದಬೇಕಾಗುತ್ತೆ. ಬಟ್ ಈ ತರ ಅವರೇಜ್ ಸಿಗಬೇಕು ಅಂತ ಯೋಚನೆ ಮಾಡುವಂಥದ್ದಕ್ಕೆ ಅವರಿಗೆ ಯಾವ ಚಾಪ್ಟರ್ ಅನ್ನೇ ತುಂಬಾ ಇಂಪಾರ್ಟೆಂಟ್ ಆಗಿ ಓದಬೇಕಾಗುತ್ತೆ? ಕರೆಕ್ಟ್. ಅವರಿಗೆ ಅಂದ್ರೆ ಅವ್ರದ್ದು ಈ ಫಿಸಿಕ್ಸ್ ಅನ್ನು ಓದುವಾಗ ಅವರಿಗೆ ಹೆಚ್ಚು ಮೆಮರಿ ಇರೋದಿಲ್ಲ, ಮತ್ತೆ ಅರ್ಥ ಆಗೋದಿಲ್ಲ ಅಂತ ಒಂದು ಸ್ಟೂಡೆಂಟ್ಸ್ ವರ್ಗ ಇದೆ. ಅವರಿಗೆ ಫಿಸಿಕ್ಸ್ ಮಾತ್ರ ಹಾಗೆ ಆಗ್ತದೆ ಅಂತ ಮಾತ್ರ, ಅವರಿಗೆ ಲೈಫೇ ಹಾಗೆ ಅಂತಲ್ಲ, ಅವರು ಯಾವುದೋ ಒಂದು ಫೀಲ್ಡ್ ಅಲ್ಲಿ ಖಂಡಿತವಾಗಿ ಸ್ಟ್ರಾಂಗ್ ಇರ್ತಾರೆ. ಈಗ ಸದ್ಯಕ್ಕೆ ಅವರು ಫಿಸಿಕ್ಸ್ ಬಿಡೋ ಆಗಿಲ್ಲ, ಸೊ ಹೇಗೆ ಅದನ್ನು ಓವರ್ಕಮ್ ಮಾಡಬೇಕು ಅಂತ ನಮ್ಮಲ್ಲಿ 2 ಯೂನಿಟ್ ಇದೆ. ಓಕೆ ಸರ್, ನಾವು ಮಾತಾಡುವ, ಕಾಲ್ ಇದೆ, ಮಾತಾಡ್ಕೊಳ್ಳೋಣ. ಹಲೋ 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 ನಮಸ್ತೆ, ನಿಮ್ಮ ಹೆಸರು? ಹಲೋ, ಮೃತಿಮಾಲಾ. ಓಕೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಆಕ್ಚುಲಿ ಕಾಸರಗೋಡ್ನವಳು, ಇಲ್ಲಿ ಪುತ್ತೂರಲ್ಲಿ ಗವರ್ಮೆಂಟ್ PU ಕಾಲೇಜ್ ಉಕ್ರಂಪಾಡಿಯಿಂದ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ ಏನು ಅಂತ. ಹಲೋ, ನಿಮ್ಮ ಪ್ರಶ್ನೆ ಕೇಳಿ. ಕೇಳಿಸ್ತಾ ಇದೆಯಾ? ಹಲೋ ಇದು ಹಲೋ ಹಲೋ, ನಿಮ್ಮ ಪ್ರಶ್ನೆ ಏನು ಅಂತ ಸರ್? ಕೇಳಿ. ಇದು ಫಿಸಿಕ್ಸ್. ಹಲೋ ಹಲೋ ಹಲೋ, ಕೇಳಿಸ್ತಿದೆ, ನಿಮ್ಮ ಪ್ರಶ್ನೆ ಏನು ಅಂತ ಕೇಳಿ. ಫಿಸಿಕ್ಸ್ ವಿಷಯ ಬಂದಾಗ ಬೇರೆ ಸಬ್ಜೆಕ್ಟ್ನಾಗೆ ರಿವೈಸ್ ಮಾಡಬೇಕಾ ಲಾಸ್ಟ್ ಮೊಮೆಂಟ್ ಅಲ್ಲಿ, ಅಥವಾ ಅಂದ್ರೆ ಅದಕ್ಕೇನಾದ್ರು ಬೇರೆ ನೀವೇನಾದ್ರು ಸಜೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದೀನಿ. ಫಿಸಿಕ್ಸ್ ಅಲ್ಲಿ ಮೃತಿಮಾಲಾ ಅಲ್ಲ ಹೆಸರು? ಹೌದು ಸರ್. ನಿಮಗೆ ಇದ್ರ ಮೊದಲು ಎಷ್ಟು ಮಾರ್ಕ್ಸ್ ಬರ್ತಾ ಇತ್ತು? ಪ್ರಿಪರೇಟರಿ ಎಷ್ಟು ಬಂದಿದೆ ಫಿಸಿಕ್ಸ್ ಅಲ್ಲಿ? ಪ್ರಿಪರೇಟರಿಯಲ್ಲಿ 78, 79 ಹಾಗೆ. 78 ಅಂದ್ರೆ ಔಟ್ ಆಫ್ 100 ನೀವು ಹೇಳ್ತಾ ಇರೋದು? ಸರಿ 68, 69, 70ಗೆ. 70 ಅಲ್ಲಿ ಅಷ್ಟು ಮಾರ್ಕ್ಸ್ ಬರ್ತಾ ಇದೆ. ಹಾಗಾದ್ರೆ ನೀವು ಫೋಕಸ್ ಮಾಡ್ಬೇಕಾಗಿರೋದು MCQsಗೆ ಮೇನ್. ಅದ್ರಲ್ಲಿ MCQ ವಿಷಯದಲ್ಲಿ ನಾವು ಮಾತಾಡುವಾಗ ಈ ಚಾಪ್ಟರ್ ಅಂತಲೇ ನಾವು ಹೇಳಕ್ಕಾಗಲ್ಲ, ಅಥವಾ ಇದೆ ಅಂತ ಹೇಳಕ್ಕಾಗಲ್ಲ. ನೀವು ಯಾವ್ದು ಬೇಕೋ ಅದು. ಈಗ ನಿಮ್ಮ ಹತ್ರ 3 ಮಾಡೆಲ್ ಕ್ವಶನ್ ಪೇಪರ್ ಇದೆಯಲ್ಲ, PU ಬೋರ್ಡ್ ನವ್ರು ಕೊಟ್ಟಿದ್ದು 3 ಮಾಡೆಲ್ ಕ್ವಶನ್ ಪೇಪರ್. ಅದ್ರಲ್ಲಿ ನೀವು ಅವ್ರು ಚಾಪ್ಟರ್ ವೈಸ್ ಕೊಡ್ತಾ ಹೋಗಿದ್ದಾರೆ ನೋಡಿ, ಅದರ ಬ್ಲೂ ಪ್ರಿಂಟ್ ನೋಡಿದ್ರೆ ಗೊತ್ತಾಗ್ತದೆ, ಅಥವಾ ಕ್ವಶನ್ ಪೇಪರ್ ನೋಡಿದ್ರೆ ಗೊತ್ತಾಗ್ತದೆ. ಅಂತ MCQಗಳನ್ನ ನೋಡ್ತಾ ಹೋಗ್ಬೇಕು ನೀವು. ನಿಮ್ಮ ಲೆವೆಲ್ನವರು ಅಂದ್ರೆ 70 ಅಲ್ಲಿ 60 ಅಬೌವ್ ಸ್ಕೋರ್ ಮಾಡುವವರು MCQ ಮತ್ತು ಪ್ರಾಬ್ಲಮ್ಸ್ ಅದರ ಮೇಲೇನೆ ಕಾನ್ಸಂಟ್ರೇಟ್ ಮಾಡಬೇಕು. MCQ ಪ್ರತಿ ಚಾಪ್ಟರ್ ಇದು ನೋಡ್ಕೋಬೇಕಾಗುತ್ತೆ. ಅದನ್ನ ಮತ್ತೆ ನಾವು ಇದೇ ಚಾಪ್ಟರ್ ಇಂಪಾರ್ಟೆಂಟ್ ಅದು ಇಂಪಾರ್ಟೆಂಟ್ ಅಲ್ಲ ಅಂತ ಹೇಳಕ್ಕಾಗಲ್ಲ. ಬಟ್ ಪ್ರಾಬ್ಲಮ್ಸ್ ವಿಷಯದಲ್ಲಿ ನೀವು ಲಾಸ್ಟ್ ಮೊಮೆಂಟ್ ಅಲ್ಲಿ ತುಂಬಾ ವರ್ಕೌಟ್ ಮಾಡ್ಬೇಕು. ಯಾಕಂದ್ರೆ ಯಾವತ್ತೋ ಒಂದು ದಿವಸ ನೀವು ಮಾಡಿದ ಪ್ರಾಬ್ಲಮ್ ನಿಮ್ಗೆ ಯಾವತ್ತು ಮಾಡ್ಲಿಕ್ಕೆ ಆಗಿದ್ದಿದ್ರೆ, ಅಥವಾ ನೀವು ಯಾರದೋ ಟೀಚರ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ ನ ಹೆಲ್ಪ್ ತಗೊಂಡು ಮಾಡಿದ್ದಿದ್ರೆ, ನಾಳ್ದು ಎಕ್ಸಾಮಿನೇಷನ್ ಹಾಲ್ ಅಲ್ಲಿ ಆ ಟ್ರಿಕ್ ನಿಮಗೆ ನೆನಪಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಅದಕ್ಕೇನ್ ಮಾಡ್ಬೇಕು, ನೀವು ಆ ಪ್ರಾಬ್ಲಮ್ಸ್ ಅನ್ನ ಮತ್ತೆ ಮಾಡ್ಬೇಕು. ಪ್ರಾಬ್ಲಮ್ ಫೋಕಸ್ ಮಾಡ್ಬೇಕಾದ ಚಾಪ್ಟರ್ಸ್ ಯಾವ್ದೆಲ್ಲ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಚಾರ್ಜಸ್, ಪೊಟೆನ್ಶಿಯಲ್, ಅದನ್ನ ಒಂದು ಪ್ರಾಬ್ಲಮ್ ಖಂಡಿತ ಬರ್ತದೆ. ಆ 2 ಚಾಪ್ಟರ್ಸ್ ಕಂಬೈನ್ ಮಾಡಿ. ಕರೆಂಟ್, ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್, ಆಮೇಲೆ ನಿಮ್ಗೆ ರೇ ಆಪ್ಟಿಕ್ಸ್ ಅಥವಾ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ಇದರಲ್ಲಿ ಯಾವ್ದಾದ್ರು ಒಂದ್ರಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ.
ಅಲ್ಲಿ ನಿಮಗೆ ಚಾಯ್ಸ್ ಆಯ್ತು, 2 ಪ್ರಾಬ್ಲಮ್ ಮಾಡ್ಬೇಕಲ್ಲ. ಸೊ ಫಸ್ಟ್ 2 ಚಾಪ್ಟರ್ಸ್ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜಸ್ ಪೊಟೆನ್ಷಿಯಲ್ ಕೆಪಾಸಿಟರ್ಸ್ ಅದು ಸೇರಿ 2 ಚಾಪ್ಟರ್, ಕರೆಂಟ್ ಎಲೆಕ್ಟ್ರಿಸಿಟಿ, ಆಲ್ಟರ್ನೇಟಿಂಗ್ ಕರೆಂಟ್, ಆಮೇಲೆ ರೇ ಆಪ್ಟಿಕ್ಸ್ ಅಂಡ್ ಡ್ಯುಯಲ್ ನೇಚರ್. ಇಷ್ಟರಲ್ಲಿ ನಿಮಗೆ ಪ್ರಾಬ್ಲಮ್ಸ್ 100% ನಿಮ್ಗೆ 2 ಪ್ರಾಬ್ಲಮ್ ಮಾಡ್ಲಿಕ್ಕೆ ಡೆಫಿನೆಟ್ ಸಿಗ್ತದೆ. ಅದನ್ನು ನೀವು ರಿವೈಸ್ ಮಾಡ್ಕೋಬೇಕು. ನೀವು ಟಫ್ ಪ್ರಾಬ್ಲಮ್ಸ್ ಯಾವ್ದಾಗಿತ್ತು ಅದನ್ನು ಮಾರ್ಕ್ ಮಾಡ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ಅದನ್ನ ನೋಡ್ಬೇಕು, ಈಸಿ ಪ್ರಾಬ್ಲಮ್ಸ್ ಬೇಡ. ಸರಿ ಸರ್. ಅದು ಫೋಕಸ್ ಮಾಡಿದ್ರೆ ಸಾಕು. ನೀವು ನಿಮ್ಮ ಲೆವೆಲ್ಗೆ ಅದು ಬೇಕಾಗಿರೋದು. ಮತ್ತೆ ನೀವು 2 ಮಾರ್ಕ್ಸ್ 3 ಮಾರ್ಕ್ಸ್ ಇದು ಹೇಗೆ ಆನ್ಸರ್ ಮಾಡ್ತೀರಾ, 5 ಮಾರ್ಕ್ಸ್ ಇದು ಆನ್ಸರ್ ಮಾಡ್ತೀರಾ. ಓಕೆ, ಬೇರೆ ಏನಾದ್ರು ಪ್ರಶ್ನೆ ಇದೆಯಾ ಸರ್? ಇದು ಸ್ಟೇಟ್ಮೆಂಟ್ ರೀಸನ್ ಕ್ವಶನ್ಸ್ ಯಾವ ತರ ಪ್ರಿಪೇರ್ ಆಗ್ತದೆ? ಕರೆಕ್ಟ್. ಅದನ್ನ ನೀವು ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ. ಈಗ ಅದು ಸ್ಟೇಟ್ಮೆಂಟ್ 1, ಸ್ಟೇಟ್ಮೆಂಟ್ 2, ವೆದರ್ ಸ್ಟೇಟ್ಮೆಂಟ್ 2 ಇಸ್ ದ ಕರೆಕ್ಟ್ ರೀಸನ್ ಫಾರ್ ದ ಫಸ್ಟ್ ಸ್ಟೇಟ್ಮೆಂಟ್ ಅದು ಇರ್ತದಲ್ಲ, ಅದು ನಿಮ್ಗೆ ಯಾವ ಚಾಪ್ಟರ್ ಇಂದ ಕೇಳ್ಬೋದು. ಅದು ಇದೇ ಚಾಪ್ಟರ್ ಇಂದ ಕೇಳ್ತಾರೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನೀವು ಅದನ್ನ ನಿಮಗೆ ಅದು ಕನ್ಫ್ಯೂಷನ್ ಆಯ್ತು ಅಂತ ಅಂದ್ರೆ ಅದು ಸ್ವಲ್ಪ ಟ್ರಿಕ್ಕಿ ಇದೆ ಅಂತ ಅನ್ಸಿದ್ದಾರೆ, ನೀವು ಅದನ್ನ ಪೆಂಡಿಂಗ್ ಇಡಿ, ಲಾಸ್ಟಿಗೆ ಆನ್ಸರ್ ಮಾಡಿ. ಮೊದಲೇ ಆನ್ಸರ್ ಮಾಡ್ಬೇಕಾಗಿಲ್ಲ. ಅದು ಯಾವ ತರನು ಕೇಳ್ಬೋದು. ಕ್ವಶನ್ ಪೇಪರ್ ಸೆಟರ್ನ ಆ ಮೂಡಲ್ಲಿ ಇರ್ತದೆ. ಅದು ಅವನು ಅದನ್ನ ಹೇಗೆ ಚೇಂಜ್ ಮಾಡಿ ಕೇಳ್ತಾನೆ, 2 ಟ್ರೂ ಇರ್ಬೋದಾ, ಒಂದಕ್ಕೊಂದು ರೀಸನ್ ಇಲ್ಲದೆ ಇರ್ಬೋದಾ, ಅಥವಾ ಫಸ್ಟ್ ಇದ್ದು ಸೆಕೆಂಡ್ ಇದ್ದು ಕರೆಕ್ಟ್ ಇದ್ದು ರೀಸನ್ ಇದ್ದಿರ್ಬೋದಾ, ಅದು ನಾವು ಹೀಗಂತ ಗೆಸ್ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ನೀವು 1 ಮಾರ್ಕ್ ಇದು MCQ ಮತ್ತೆ ಇಂಥದ್ದು ಯಾವುದು ಸ್ಟೇಟ್ಮೆಂಟ್ ಬೇಸ್ಡ್ ಇರ್ಬೋದು ಅಥವಾ ಮ್ಯಾಥ್ಸ್ ಫಾಲೋಯಿಂಗ್ ಇರ್ಬೋದು, ಬೇರೆ ಬೇರೆ ಟೈಪಲ್ಲಿ ಕೇಳ್ತಾರಲ್ಲ. ಹಾಗಾಗಿ ನೀವು MCQ ನಲ್ಲಿ ನೀವು ಎಲ್ಲದಕ್ಕೂ ರೆಡಿಯಾಗಿ ಹೋಗ್ಬೇಕು. 1-2 ಗೊತ್ತಿಲ್ದಿದ್ರು ಪ್ಯಾನಿಕ್ ಆಗ್ಬಾರ್ದು. ಓಕೆನಾ? ಸರಿ ಸರ್. ಸರಿ ಸರ್. ಓಕೆ, ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅವರ ಡೌಟ್ ಕ್ಲಿಯರ್ ಆಗಿರುತ್ತೆ ಅಂತ ಅನ್ಕೊಳ್ತೀವಿ ನಾವು. ಎಸ್, ಹಾಗೇನೆ ಸರ್, ನಾವು ಮಾತಾಡ್ತಾ ಇದ್ವಿ ಅವರೇಜ್ ತೆಗಿಬೇಕು ಅಂತ ಹೇಳಿದವರು ಯಾವ ಚಾಪ್ಟರ್ ಅನ್ನ ಸ್ವಲ್ಪ ಜಾಸ್ತಿ ಆಗಿ. ನಾನು ಈಗ ಹೇಳಿದಾಗೆ ಪ್ರಾಬ್ಲಮ್ಸ್ ಮಾಡುವಾಗ ಆಕ್ಚುಲಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಪ್ರಾಬ್ಲಮ್ಸ್ ಅಂತ ಹೇಳಿದ ಕೂಡಲೇ ಅವರು ಪ್ಯಾಕಪ್ ಮಾಡಿಬಿಡ್ತಾರೆ ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್. ಬಟ್ ಆಕ್ಚುಲಿ ಹಾಗೇನಿಲ್ಲ. ಅವರು ಈಗ ಒಂದು ಡಿರೈವೇಷನ್ ಇರುತ್ತೆ, ಅದ್ರಲ್ಲಿ ಲಾಸ್ಟ್ ಫೈನಲಿ ಒಂದು ಔಟ್ಪುಟ್ ಫಾರ್ಮುಲಾ ಬರ್ತದೆ. ಒಂದ್ ವೇಳೆ ಆ ಡಿರೈವೇಷನ್ ಕೇಳಲಿಲ್ಲ ಅಂದ್ರೆ ಆ ಫಾರ್ಮುಲಾದ ಮೇಲೆ ಪ್ರಾಬ್ಲಮ್ಸ್ ಇರುತ್ತೆ. ಈ ಮಕ್ಳಿಗೆ ಡಿರೈವೇಷನ್ ಮಾಡ್ಲಿಕ್ಕೆ ಗೊತ್ತು, ಆ ಫಾರ್ಮುಲಾ ಹಾಕಿ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡಲ್ಲ. ಯಾಕಂದ್ರೆ ಅವರು ಅದನ್ನು ತೀರಾ ಶಟರ್ ಕ್ಲೋಸ್ ಮಾಡಿಬಿಡ್ತಾರೆ ಪ್ರಾಬ್ಲಮ್ ಅಂತ ಹೇಳಿದ ಕೂಡಲೇ. ಅಷ್ಟೇ ಆಕ್ಚುಲಿ ಇಲ್ಲ, ನೀವು ಖಂಡಿತ ಟ್ರೈ ಮಾಡ್ಬೋದು. ಯಾಕಂದ್ರೆ ನೀವು ಡಿರೈವೇಷನ್ ಮಾಡಿರ್ತೀರಾ, ನಿಮಗೆ ಫೈನಲ್ ಆನ್ಸರ್ ಬಂದಿರುತ್ತೆ, ಫಾರ್ಮುಲಾ ಬಂದಿರುತ್ತೆ. ಆ ಫಾರ್ಮುಲಾನ ತಗೊಂಡು ಬನ್ನಿ ಆ ಪ್ರಾಬ್ಲಮ್ಗೆ. ಯಾಕಂದ್ರೆ ಆ ಪ್ರಾಬ್ಲಮ್ ಓದುವಾಗ ಅದು ಈ ಚಾಪ್ಟ್ರು ಅದು ಇದಕ್ಕೆ ಸಂಬಂಧಿಸಿದ್ದು ಅಂತ ಖಂಡಿತ ಯಾರಿಗಾದ್ರೂ ಗೊತ್ತಾಗುತ್ತೆ. ಸೊ ಆ ಫಾರ್ಮುಲಾ ತಂದಿಟ್ಟು 1-2 ವ್ಯಾಲ್ಯೂಸ್ ಆದ್ರೂ ಹಾಕಿ, ಆಟೋಮೆಟಿಕ್ ಆಗಿ ಆನ್ಸರ್ ಬಂದಿರೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಕೆಲಸ ತುಂಬಾ ಈಸಿ ಪ್ರಾಬ್ಲಮ್ಸ್ ಇರುತ್ತೆ. 5 ಮಾರ್ಕ್ಸ್ ಬೋನಸ್ ಸಿಕ್ಕಿದಾಗ ಆಗ್ತದೆ ಅವರಿಗೆ. ಸೊ ಅದನ್ನ ಅವರು ಖಂಡಿತ ಮಾಡ್ಬೋದು. ಅದನ್ನ ಎವರೇಜ್ ಸ್ಟೂಡೆಂಟ್ಸ್ ಅಂತೂ ಡೆಫಿನೆಟ್ ಮಾಡ್ಬೋದು. 4 ಪ್ರಾಬ್ಲಮ್ ಅಲ್ಲಿ ಅಟ್ಲೀಸ್ಟ್ 2 ಪ್ರಾಬ್ಲಮ್ಸ್ ಡೈರೆಕ್ಟ್ ಅಂಡ್ ಸಬ್ಸ್ಟಿಟ್ಯೂಷನ್ ಟೈಪ್ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಟ್ಲೀಸ್ಟ್ 1 ಆದ್ರೂ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದನ್ನ ಅವ್ರು ಈಸಿಯಾಗಿ ತಗೋಬಹುದು. ಮತ್ತೆ ನಿಮ್ಗೆ ಹಿಂದಿನ ಕ್ವಶನ್ ಪೇಪರ್ಸ್ ಎಲ್ಲ ನೋಡ್ಕೊಂಡು ಸ್ವಲ್ಪ ಆಚೀಚೆ ಸಾಲ್ವ್ ಮಾಡಿದವರಿಗೆ 100% ಮಾಡ್ಲಿಕ್ಕೆ ಚಾನ್ಸಸ್ ಇದೆ. ಸೊ ಅವರು ಎವರೇಜ್ ಸ್ಟೂಡೆಂಟ್ಸ್ ಅಲ್ಲಿಗೆ ಫೋಕಸ್ ಮಾಡ್ಬೋದು. ಸೊ ಈಗ ನಿಮ್ಗೆ ಪ್ರಾಬ್ಲಮ್ ನಾನು ಈಗ ಹೇಳಿದಲ್ಲ, ಫಸ್ಟ್ 2 ಚಾಪ್ಟರ್ಸ್ ಅಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ, ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜಸ್ ಪೊಟೆನ್ಷಿಯಲ್ ಕೆಪಾಸಿಟರ್ಸ್. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಒಂದು 100% ಬರುತ್ತೆ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂತ ಹೇಳುವಂಥ ಚಾಪ್ಟರ್ ತುಂಬಾ ವೆಯ್ಟೇಜ್ ಇರುವಂಥದ್ದು. ಒಂದು ಚಾಪ್ಟರ್ ಅಲ್ಲಿ ಪ್ರಾಬ್ಲಮ್ ಮತ್ತೆ 5 ಮಾರ್ಕಿನ ಡಿರೈವೇಷನ್ ಕೇಳ್ತಾರೆ ಅಂತಿದ್ರೆ ಅದೊಂದು ಚಾಪ್ಟರ್, ಅದೊಂದೇ ಚಾಪ್ಟರ್ ಅಲ್ಲಿ. ಬೇರೆ ಚಾಪ್ಟರ್ ಅಲ್ಲೆಲ್ಲ ಪ್ರಾಬ್ಲಮ್ ಕೇಳಿದ್ರೆ ಡಿರೈವೇಷನ್ ಇಲ್ಲ, 5 ಮಾರ್ಕಿನ ಡಿರೈವೇಷನ್ ಕೇಳಿದ್ರೆ ಪ್ರಾಬ್ಲಮ್ ಇಲ್ಲ. ಈ ತರ ಇದರಲ್ಲಿ 2 ಕೇಳ್ತಾರೆ. ಅದ್ರಲ್ಲಿ 13 ಮಾರ್ಕ್ಸ್ನವರೆಗೆ ಬರ್ತದೆ ಕ್ವಶನ್ಸ್. ಸೊ ಅದನ್ನ ಫೋಕಸ್ ಮಾಡ್ಬೇಕು. ಅದನ್ನ ಎವರೇಜ್ ಸ್ಟೂಡೆಂಟ್ಸು, ಡಲ್ ಅಥವಾ ಸ್ಲೋ ಲರ್ನರ್ಸ್ ಅಥವಾ ಟಾಪರ್ಸ್ ಎಲ್ಲರೂ ರೆಫರ್ ಮಾಡ್ಬೇಕು. ಕರೆಂಟ್ ಎಲೆಕ್ಟ್ರಿಸಿಟಿ ಅದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್. ಆಮೇಲೆ ನೆಕ್ಸ್ಟ್ ಬರ್ತಾ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂತ ಒಂದು ಚಾಪ್ಟರ್ ಇದೆ. ಈ ಸ್ವಲ್ಪ ಸ್ಕೋರ್ ಮಾಡ್ಲಿಕ್ಕೆ ಕಷ್ಟ ಆಗುವವರು ಅದನ್ನ ಪಕ್ಕ ಓದ್ಬೇಕು. ಅದರಲ್ಲಿ ಆಕ್ಚುಲಿ ಇರೋದು 7 ಮಾರ್ಕ್ಸ್ ಕ್ವಶನ್ಸ್ ಮಾತ್ರ. ಬಟ್ 7 ಮಾರ್ಕ್ಸ್ಗೆ ಬೇಕಾಗಿ ದೇ ಹ್ಯಾವ್ ಟು ರೀಡ್ ಲೆಸ್ ಅಮೌಂಟ್ ಆಫ್ ಕ್ವಶನ್ಸ್ ಅಂಡ್ ದೇ ಕ್ಯಾನ್ ಸ್ಕೋರ್ ಮೋರ್. ಅದರಲ್ಲಿ ಒಂದಷ್ಟು ಕ್ವಶನ್ಸ್ ನಿಮಗೆ 3 ಮಾರ್ಕ್ಸ್ಗೆ ಕೇಳಬೇಕಿದ್ರೆ ಪಕ್ಕ ಇದೆ. ಈಗ ಫಾರ್ ಎಕ್ಸಾಂಪಲ್ ಅಲ್ಲಿ ಡಿಫರೆನ್ಸ್ ಬರೀಲಿಕ್ಕೆ ಬರುತ್ತೆ, ಡಯಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್, ಪ್ಯಾರಾಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂಡ್ ಫೆರೋಮ್ಯಾಗ್ನೆಟಿಕ್ ಸಬ್ಸ್ಟೆನ್ಸಸ್ ಅಂತ. ಅದು ಪಕ್ಕ ಕ್ವಶನ್ಸ್, ಅದು ಬಂದೇ ಬರುತ್ತೆ. ಸೊ ಆ ಚಾಪ್ಟರ್ಗೆ ಫೋಕಸ್ ಮಾಡಬೇಕು. ನೆಕ್ಸ್ಟ್ ಈ ಕಡೆ ಪಾರ್ಟ್ 2ಗೆ ಬಂದ್ರೆ ಅದರಲ್ಲಿ ಒಂದು ಲಾಸ್ಟ್ ಚಾಪ್ಟರ್ ಇದೆ, ಸೆಮಿ ಕಂಡಕ್ಟರ್ಸ್ ಅಂತ. ಅದು ಕೂಡ ಹಾಗೇನೆ. ಅದರಲ್ಲಿ 1-2 ರೆಕ್ಟಿಫೈರ್ಸ್ ಅಂತ ಇದೆ, ಹಾಫ್ ವೇವ್ ರೆಕ್ಟಿಫೈರ್, ಫುಲ್ ವೇವ್ ರೆಕ್ಟಿಫೈರ್ ಅಂತ. 5 ಮಾರ್ಕ್ಸ್ಗೆ ಅದರಲ್ಲಿ ಒಂದು 100% ಬಂದೇ ಬರುತ್ತೆ. ಸೊ 5 ಅಥವಾ 3 ಏನಾದ್ರೂ ಒಂದು ಬಂದೇ ಬರಬೇಕು. ಮೋಸ್ಟ್ ಆಫ್ ದ ಚಾನ್ಸಸ್ ಅದು ಬರೋದು 5 ಮಾರ್ಕ್ಸ್ಗೆ. ಅದು ತುಂಬಾ ಈಸಿ ಕೂಡ. ಅದರಲ್ಲಿ ಒಂದು ಸ್ವಲ್ಪ ಟ್ರಿಕ್ಕಿಯಾಗಿ 1-2 ಟೆಕ್ನಿಕ್ಸ್ ಗೊತ್ತಾದ್ರೆ ಯಾರಿಗೂ ಆನ್ಸರ್ ಬರಿಬಹುದು. ಯಾಕಂದ್ರೆ ಅದರಲ್ಲಿ ಆನ್ಸರ್ ಬರೀಲಿಕ್ಕೆ ಕಡಿಮೆ, ಒಂದು ಸರ್ಕ್ಯೂಟ್, ಒಂದಾದ್ರೂ ಔಟ್ಪುಟ್, ಆಮೇಲೆ ಒಂದು 4 ಸೆಂಟೆನ್ಸಸ್. ಹೆಚ್ಚಿನ ಮಕ್ಕಳು ಅದರಲ್ಲಿ 5 ಮಾರ್ಕ್ಸ್ ಸ್ಕೋರ್ ಮಾಡ್ತಾರೆ, ಯಾಕಂದ್ರೆ ಅದು ಅವರಿಗೆ ಅರ್ಥನೂ ಆಗುತ್ತೆ ಈಸಿಯಾಗಿ. ಸೊ ಅದನ್ನ 2 ಪಕ್ಕ ಕಲಿಬೇಕು. ಆಮೇಲೆ ಅದೇ ಚಾಪ್ಟರ್ ಅಲ್ಲಿ ಡಿಫ್ರೆನ್ಸಸ್ ಬರುತ್ತೆ, ಇಂಟ್ರಿನ್ಸಿಕ್, ಎಕ್ಸ್ಟ್ರಿನ್ಸಿಕ್ ಸೆಮಿ ಕಂಡಕ್ಟರ್ಸ್. ಮಕ್ಕಳಿಗೆಲ್ಲ ಅರ್ಥ ಆಗ್ತದೆ ಅದು, ಇಂಟ್ರಿನ್ಸಿಕ್, ಎಕ್ಸ್ಟ್ರಿನ್ಸಿಕ್, ಆಮೇಲೆ
ಎನ್ ಟೈಪ್ ಇ ಟೈಪ್ ಸೆಮಿಕಂಡಕ್ಟರ್. ಸೊ ಆ ಲಾಸ್ಟ್ ಚಾಪ್ಟರ್ಸ್ ಯಾರು ಬಿಡಬೇಡಿ, ವೆದರ್ ಯು ಆರ್ ಎ ಸ್ಲೋ ಲರ್ನರ್ ಆರ್ ವೆದರ್ ಯು ಆರ್ ಎ ಟಾಪರ್ ಆರ್ ಎ ಮಿಡ್ಲ್ ಆರ್ whatever it is, you read semiconductors up to the core, ಎಲ್ಲ ಅದರಲ್ಲಿ ಮೂಲೆಯನ್ನು ಓದಿ ಬಿಡಬೇಕು. ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈ ಚಾಪ್ಟರ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್, ಚಾರ್ಜಸ್, ಪೊಟೆನ್ಷಿಯಲ್, ಕರೆಂಟ್, ಎಲೆಕ್ಟ್ರಿಸಿಟಿ, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್ ಅಂಡ್ ಸೆಮಿಕಂಡಕ್ಟರ್ಸ್. ಇದು ಯಾರಿಗೆ ಆನ್ ಅನ್ ಎವರೇಜ್ ಮತ್ತೆ ಸ್ಲೋ ಲರ್ನರ್ಸ್ಗೆ. ಟಾಪರ್ಸ್ ಎಲ್ಲ ಓದಬೇಕು, ಅವರು ಅದರಲ್ಲಿ ಮತ್ತೆ ಚಾಯ್ಸ್ ಮಾಡ್ಕೋಬಾರ್ದು. ಓಕೆ, ಇವಾಗ ಹಿಂದಿನಿಂದಲೂ ಹೇಳ್ಕೊಂಡು ಬಂದಿರೋದು ಅಂತ ಇರುತ್ತೆ, ನೋಟ್ ಬುಕ್ಕಿಗೆ ನೀವು ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರೋ ಅಷ್ಟೇ ಟೆಕ್ಸ್ಟ್ ಬುಕ್ಕಿಗೂ ಕೊಡಬೇಕು, ಅದನ್ನು ಓದಬೇಕು ಅನ್ನುವಂಥದ್ದು ಇರುತ್ತೆ. ಅದನ್ನೇ ಇವಾಗಲೂ ಫಾಲೋ ಮಾಡಬೇಕಾಗುತ್ತಾ ಹೇಗೆ ಅಂತ ಸರ್? ಮಾಡಲಿ. ಈಗ ಅಲ್ಲಿ ಒಂದು ಸಮಸ್ಯೆ ಅಂದ್ರೆ, ನಮ್ಮಂತ ಪುತ್ತೂರ್ನಂತ ಊರಲ್ಲಿ ಅಥವಾ ಇಲ್ಲೇ ಆಸ್ಪಾಸಲ್ಲಿ ಇರುವ ಊರಲ್ಲಿ ನಮ್ಮ ಮಕ್ಕಳು ಹೇಗಿರ್ತಾರೆ ಅಂದ್ರೆ, ಅವರ ಈ ರೀಡಿಂಗ್ ಲೆವೆಲ್ ಅಂದ್ರೆ ಕನ್ನಡ ಪುಸ್ತಕಗಳಾದ್ರೆ, ಕಥೆ ಪುಸ್ತಕಗಳಿದ್ರೆ ಅವ್ರು ಓದ್ತಾರೆ. ಆದ್ರೆ ಇಂಗ್ಲಿಷ್ ಅವ್ರದ್ದು ರೀಡಿಂಗ್ ಎಬಿಲಿಟಿ ಇದೆಯಲ್ಲ, ಅದು ಆ ಲೆವೆಲ್ ಅಲ್ಲಿ ಇರೋದಿಲ್ಲ. NCERT ಬುಕ್ ಈಸ್ ಅ ವೆರಿ ಗುಡ್ ಬುಕ್ ಆಕ್ಚುಲಿ. ಅದು ಯಾವ ತರ ಈ ಫಿಸಿಕ್ಸ್ ಅದನ್ನ ನಾನು ಹೇಳೋದಾದ್ರೆ, ನಿಮಗೆ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಹೇಗೆ ಬೇಕು, ಒಂದು ಯಾವುದೋ ಒಂದು, ಈಗ ನ್ಯೂಟನ್ ಏನ್ ಹೇಳ್ದ, ಅದ್ರಲ್ಲಿ ನಮಗೆ ಮೊದಲು ಟೆಕ್ಸ್ಟ್ ಬುಕ್ ನಾವೆಲ್ಲ ಚಿಕ್ಕದಿರೋ ಕಲಿಯುವಾಗ ಹೇಗಿತ್ತು, ನ್ಯೂಟನ್ಸ್ ಲಾ ಸೇಸ್ ದಟ್ ಅಂತ ಡೈರೆಕ್ಟ್ ನಿಮಗೆ ನೆಕ್ಸ್ಟ್ ವಾಟ್ ಇಸ್ ನ್ಯೂಟನ್ಸ್ ಲಾ ಅಂತ ಕೇಳಿದ್ರೆ ಅಲ್ಲೇ ಇದೆ ಪ್ಯಾರಾಗ್ರಾಫ್ ಆನ್ಸರ್. ಈಗ ಹಾಗೆಲ್ಲ ನ್ಯೂಟನ್ ನ ಕಥೆಯಿಂದ ಹಿಡಿದು ಎಲ್ಲಾನು ನರೇಟ್ ಮಾಡ್ತಾ 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 ಹೋಗ್ತಾರೆ ಅವರು. ಕಾಲೇಜ್. ಹಲೋ ಹಲೋ ಹಲೋ, ನಿಮ್ಮ ಹೆಸರು? ಕಿರಣ್ ಅಂತ. ಕಿರಣ್ ಅವರು, ಓಕೆ. ಯಾವ ಕಾಲೇಜ್ ನೀವು? ಪ್ರಗತಿ. ಓಕೆ, ಪ್ರಗತಿ ಸ್ಟಡಿ ಸೆಂಟರ್. ಹಲೋ ಹಲೋ, ಕ್ವಶನ್ ಕೇಳಿ. ಹಲೋ, ಪ್ರಗತಿ ಸ್ಟಡಿ ಸೆಂಟರ್. ಓಕೆ, ಪ್ರಗತಿಯಿಂದ ಕಾಲ್ ಮಾಡ್ತಿದ್ದೀರಾ, ಗೊತ್ತಾಯ್ತು. ನಿಮ್ಮ ಕ್ವಶನ್ ಏನು ಅಂತ ಕೇಳಿ ಅಂತ. ಕೆಮಿಸ್ಟ್ರಿಗೆ, ಓಕೆ ಕೇಳಿ. ಈಗ ಫೈನಲ್ ಎಕ್ಸಾಮ್ ಅಲ್ಲಿ 50 ಅಬೌವ್ ಸ್ಕೋರ್ ಮಾಡಬೇಕಂದ್ರೆ ಯಾವ ಚಾಪ್ಟರ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು? ಓಕೆ, 50 ಅಬೌವ್ ಮಾರ್ಕ್ಸ್ ತೆಗಿಬೇಕು ಅಂತ ಹೇಳಿದ್ರೆ ಯಾವ ಚಾಪ್ಟರ್ ಅಂತ ಕೇಳ್ತಿದ್ದಾರೆ. ಒಳ್ಳೆ ಕ್ವೆಶ್ಚನ್ ಆ್ಯಕ್ಚುಲಿ. ಹೆಚ್ಚಿನವರಿಗೆ ಇರ್ಬೋದು ಈಗ ಒಂದು ಡೌಟ್, 50+ ಸ್ಕೋರ್ ಮಾಡೋಕ್ಕೆ ಏನು ಮಾಡಬೇಕು ಅಂತೇಳಿ. ಆ್ಯಕ್ಚುಲಿ ಕೆಮಿಸ್ಟ್ರಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಗೊತ್ತಿದೆ, 2 ಪಾರ್ಟ್ ಇದೆ, ಪಾರ್ಟ್ 1 ಮತ್ತು ಪಾರ್ಟ್ 2 ಅಂತೇಳಿ. ಪಾರ್ಟ್ 1ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಮತ್ತು ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಬರುತ್ತೆ. ಪಾರ್ಟ್ 2 ಕಂಪ್ಲೀಟಾಗಿ 5 ಚಾಪ್ಟರ್ಗಳು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಇದೆ. ಸೊ ಫಸ್ಟ್ 3 ಚಾಪ್ಟರ್ಸ್ ನ್ಯೂಮರಿಕಲ್ಸ್ ಬರೋದು ಅದರಿಂದ. ಆ್ಯಕ್ಚುಲಿ ಕೆಮಿಸ್ಟ್ರಿಯಲ್ಲಿ ನ್ಯೂಮರಿಕಲ್ಸ್ನ ಬಗ್ಗೆ ತುಂಬ ಚೆನ್ನಾಗಿದೆ. ಅದೊಂದು ಫಿಸಿಕ್ಸಿಗೆ ಕಂಪೇರ್ ಮಾಡುವಾಗೇ ಇಲ್ಲ, ಯಾಕಂದರೆ ನಮಗೆ ಏನು ಸಾಲ್ವ್ಡ್ ಪ್ರಾಬ್ಲಮ್ಸ್ ಇದೆ ಮತ್ತು NCERT ಎಕ್ಸಾಂಪ್ಲರ್ ಪ್ರಾಬ್ಲಮ್ಸ್, ಅದಾದ ನಂತರ ಇನ್ ಟೆಕ್ಸ್ಟ್ ಕ್ವೆಶನ್ಸ್ ಇದರಲ್ಲೇ ಕೇಳೋದು, ಡೇಟಾ ಸಹ ಚೇಂಜ್ ಮಾಡಲಿಲ್ಲ ಇಲ್ಲಿವರೆಗೆ. ಸೊ ಆದ್ದರಿಂದ 3 ಕ್ವೆಶನ್ಸ್ 3 × 3 9 ಮಾರ್ಕ್ಸ್ ಅದು ಫಿಕ್ಸ್ಡ್ ಆಗಿ ಇಟ್ಕೊಳ್ಬೋದು ನೀವು. 3 ಚಾಪ್ಟರ್ ಇರೋದು ನಿಮಗೆ ನ್ಯೂಮರಿಕಲ್ ಬರುತ್ತೆ, ಇದೊಂದು ಪಾರ್ಟ್. ಆದರೆ ನೀವು MCQ ಬಗ್ಗೆ ಆದಷ್ಟು ಸಾಧ್ಯ ಆದಷ್ಟು ಪ್ರಿಪೇರ್ ಆಗಿ, ಬೋರ್ಡಿಂದ ಕೊಟ್ಟಂಥ 3 ಮಾಡೆಲ್ ಪೇಪರ್ ಇದೆ ಕೆಮಿಸ್ಟ್ರಿಯಲ್ಲಿ ಸಹ, ಅದಕ್ಕೆ ಅದನ್ನು ನೋಡಿ ಯಾವ ಟೈಪಿನ ಕ್ವೆಶನ್ಸ್ ಬರುತ್ತೆ ಅಂತೇಳಿ. ಜನರಲಿ 50+ ಸ್ಕೋರ್ ಮಾಡಬೇಕಿದ್ರೆ ಕೆಲವೊಂದಿಷ್ಟು ಡೆಫಿನೆಟ್ ಆಗಿ ಬರುವಂಥ ಕ್ವೆಶನ್ಸ್ಗಳಿದೆ. ಈಗ ನಾನು ಸೊಲ್ಯೂಷನ್ ಚಾಪ್ಟರ್ ಅಂತ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿ ಚಾಪ್ಟರ್ ಹೇಳಿದರೆ, ಅಲ್ಲಿ ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ ಪ್ರತಿ ಚಾಪ್ಟರ್ಲಿ ಇದೆ ಈ ಥರದ ಕ್ವೆಶನ್ಸ್. ಐಡಿಯಲ್ ಮತ್ತು ನಾನ್ ಐಡಿಯಲ್ ಸೊಲ್ಯೂಷನ್ಸ್ ಬರುತ್ತೆ. ಸೊ ಅದರದ್ದು ಡಿಫರೆನ್ಸ್ ಇರ್ಬೋದು, ಅಥವಾ ಅದರಲ್ಲಿ ನಾನ್ ಐಡಿಯಲ್ ಮತ್ತೆ 2 ಟೈಪ್ ಬರುತ್ತೆ. ಸೊ ಇದು ಫ್ರೀಕ್ವೆಂಟ್ ಆಗಿ ಲಾಸ್ಟ್ 5 ಇಯರ್ಸ್ ಕೇಳಿದ್ರೆ ನೋಡಿದ್ರೆ ನೀವು 5 ವರ್ಷ ಸಹ ಬಂದಿದೆ. ಆದ್ದರಿಂದ ಇದೆಲ್ಲ ಫಿಕ್ಸ್ಡ್ ಕ್ವೆಶನ್ಸ್. ಇನ್ನು ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್ ಅಂತ ಒಂದಿದೆ, ಅದರ ಕನ್ಸ್ಟ್ರಕ್ಷನ್, ವರ್ಕಿಂಗ್ ಅದಕ್ಕೆ ರಿಲೇಟೆಡ್ ಆಗಿ ವಿತ್ ಡಯಾಗ್ರಾಮ್. ಆಮೇಲೆ ಫ್ಯಾರಡೇಸ್ ಲಾಸ್ ಅಂತ ಬರುತ್ತೆ. ಈ ಕಡೆ ನರ್ಸ್ಟ್ ಇಕ್ವೇಷನ್ಸ್ ಇಂದ ಒಂದು ಪ್ರಾಬ್ಲಮ್ ಅಂತೂ ನಿಮಗೆ ಫಿಕ್ಸ್ಡ್ ಆಗಿರುತ್ತೆ. ಸೊ ಬರೀ 3 ಚಾಪ್ಟರ್ನ ವೆಯ್ಟೇಜ್ ಫಸ್ಟ್ ಫಿಸಿಕಲ್ ಕೆಮಿಸ್ಟ್ರಿಯಲ್ಲಿ 37 ಮಾರ್ಕಿಗೆ ಆಗುವಷ್ಟಿದೆ. ಆಮೇಲೆ ಇನ್ಆರ್ಗ್ಯಾನಿಕ್ 2 ಚಾಪ್ಟರಿಂದು 21. ಸೊ ಟೋಟಲಿ 58 ಮಾರ್ಕ್ಸ್ ಫಸ್ಟ್ 5 ಚಾಪ್ಟರಲ್ಲೇ ನಿಮಗೆ ಇನ್ಕ್ಲೂಡ್ ಆಗುತ್ತೆ. ಸೊ ನೆಕ್ಸ್ಟ್ ಆರ್ಗ್ಯಾನಿಕ್ಕಿಂದ ಮತ್ತೊಂದು 47 ಮಾರ್ಕ್ಸ್ಗಳು ಟೋಟಲ್. ಸರ್ ಹೇಳಿದಾಗೆ ಫಿಸಿಕ್ಸಲ್ಲಿ ಇದ್ದಾಗ ನಮಗೆ 105 ಮಾರ್ಕ್ಗಳಿಗೆ ಬರೋದು, ಅದರಲ್ಲಿ 70 ಮ್ಯಾಕ್ಸಿಮಮ್ ನಿಮಗೆ ಸಿಗುವಂಥದ್ದು. ಅಂದರೆ ಉಳಿದೋದು ಚಾಯ್ಸ್ ಆಗಿ ತಗೊಳ್ತಾರೆ. ಸೊ ನಿಮ್ಮ 50+ ಸ್ಕೋರಿಗೆ ಇಂಥ ಕ್ವೆಶನ್ಸ್ಗಳನ್ನು ನೀವು ಪರ್ಫೆಕ್ಟ್ ಆಗಿ ಕಲ್ತ್ರೆ ಆಯಿತು. ಹೆಚ್ಚಿನ ವಿದ್ಯಾರ್ಥಿಗಳು ಮಿಸ್ಟೇಕ್ ಮಾಡೋದಿಲ್ಲ ಅಂತ ಹೇಳಿದಾಗ, ಈಗ ಮೆನ್ಷನ್ ಮಾಡಿದ್ರು ಮಾತಾಡ್ತಾ, MCQ ಕ್ವೆಶನ್ಸ್ ಬಂದಾಗ ಡೈರೆಕ್ಟ್ ಟಿಕ್ ಹಾಕಿದ್ರೆ ಆಯ್ತು ಅಂತ ಹೇಳಿ ಒಂದು ಮೆಂಟಾಲಿಟಿ ಇರುತ್ತೆ. ಆದರೆ ಎಷ್ಟು ಬರಿಬೇಕು, ಅದಕ್ಕೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಗೊತ್ತಿರೋದು, ಇಲ್ಲಿ ಲ್ಯಾಗ್ ಆಗ್ತಾ ಇರೋದು ಆ್ಯಕ್ಚುಲಿ. ಮೊನ್ನೆ ಯಾರೋ ಒಬ್ರು ಟಾಪರ್ ನಮ್ಮ ಕಾಲೇಜಲ್ಲಿ ಬಂದು ಕೇಳ್ತಾ ಇದ್ರು, ಸರ್ ಈ ಕ್ವೆಶನ್ಸ್ಗೆ ಎಷ್ಟು ಬರಿಬೇಕು ಅಂತ ಗೊತ್ತಾಗ್ತಾ ಇಲ್ಲ, ಇದು ವಿಷಯ ಅರ್ಥ ಆಗ್ತಾ ಉಂಟು, ಆದರೆ ಪ್ರೆಸೆಂಟ್ ಮಾಡೋದು ಹೇಗೆ ಅಂತೇಳಿ. ಸೊ ಇದನ್ನು ನಾವು ಇನ್ನೀಗ ಕೊನೆ ಹಂತದಲ್ಲಿ ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ ಕಿರಣ್, ಬೇರೆ ಪ್ರಶ್ನೆ ಇದೆಯಾ?
ನ್ಯೂಮರಿಕಲ್ಸ್ ಯಾವ ಚಾಪ್ಟರ್ ಜಾಸ್ತಿ focus? ಅದು 3 ಚಾಪ್ಟರ್ ಫಿಕ್ಸ್ಡ್ ಆಗಿದೆ. ಈಗ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ಕಾಲಿಗೇಟಿವ್ ಪ್ರಾಪರ್ಟಿ ಅಂತ ಒಂದು ಬರುತ್ತೆ, 4 ಕಾಲಿಗೇಟಿವ್ ಪ್ರಾಪರ್ಟಿ ಇದೆ, ಅದರಿಂದ ಒಂದು ಶೂರ್ ನಿಮಗೆ ಡೆಫಿನೆಟ್ ಆಗಿದ್ದು. ಅದಾದ ನಂತರ ಎಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನರ್ಸ್ಟ್ ಈಕ್ವೇಷನ್ ರಿಲೇಟೆಡ್, ಅಂದ್ರೆ ಅದು ಫಸ್ಟ್ ಇಯರ್ದು ಈಕ್ವಿಲಿಬ್ರಿಯಮ್ಗೆ ಕಾನ್ಸೆಪ್ಟ್ ಟಚ್ ಆಗಿ ಒಂದು ಕಾನ್ಸೆಪ್ಟ್ ಬರುತ್ತೆ, ಅದರಿಂದ ಕೇಳ್ಬೋದು, ಅಥವಾ ಡೈರೆಕ್ಟ್ ಆಗಿ ನರ್ಸ್ಟ್ ಈಕ್ವೇಷನ್. ಆಮೇಲೆ ನಿಮಗೆ ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ಅರ್ಹೇನಿಯಸ್ ಇಕ್ವೇಷನ್ ರಿಲೇಟೆಡ್ ಒಂದು ಕ್ವೆಶನ್ ಶೂರ್. ಇದು 3 ಕಾನ್ಸೆಪ್ಟ್ ಅನ್ನು ಪ್ರಾಬ್ಲಮ್ಸ್ ಅನ್ನು NCERT ಸಾಲ್ವ್ ಮಾಡಿದ್ದು, ಪ್ಲಸ್ ನಿಮ್ಮ ಎಕ್ಸಾಂಪ್ಲರ್ ಬುಕ್ ಇರ್ಬೋದು ಅಥವಾ ಎಕ್ಸರ್ಸೈಸ್ ಕ್ವೆಶನ್ಸ್ ಇರ್ಬೋದು, ಇಷ್ಟೊಂದು ರೆಡಿಯಾಗಿ ಹೋಗಿ ಸಾಕಾಗುತ್ತೆ. ಆನ್ಸರ್ ಸಹ ಅದೇ, ನಿಮಗೆ ಡೇಟಾ ಕೂಡ ಚೇಂಜ್ ಮಾಡಲಿಲ್ಲ ಇಲ್ಲಿವರೆಗೆ, ಆದ ಕಾರಣ ಡೆಫಿನೆಟ್ ಆಗಿ ಯು ಕ್ಯಾನ್ ಬ್ಯಾಂಕ್ ಅಪ್ ಆನ್ ದೀಸ್ ಕ್ವೆಶನ್ಸ್ ಅಂತ. ಇನ್ನೊಂದು ಯೂನಿಟ್ ಬರೆಯುವುದನ್ನು ಮರೀತಾರೆ ಹೆಚ್ಚಾಗಿ ವಿದ್ಯಾರ್ಥಿಗಳು, ಅಲ್ಲಿ ಅದು ಅರ್ಧ ಮಾರ್ಕ್ ಅಂತ ಇಲ್ಲ, ಹೋಗುವಾಗ ಕಂಪ್ಲೀಟ್ 1 ಮಾರ್ಕ್ ಹೋಗುತ್ತೆ. ಸೊ ಇದ್ರ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿರಿ. ಓಕೆ, ಕಿರಣ್ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? Thank you. ಓಕೆ, ಥ್ಯಾಂಕ್ ಯು. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಅವರಿಗೆ ಅವರು 50 ಮಾರ್ಕ್ಸ್ಗೆ ಕೇಳಿದ್ರು, ಬಟ್ ಇವರು ಔಟ್ ಆಫ್ ಔಟ್ ತೆಗೆಯೋದಕ್ಕೂ ಅಲ್ಲೇ ಆನ್ಸರ್ ಕೊಟ್ಬಿಟ್ರು. ಅಲ್ಲ, ಅದು 50 ಅಂತ ಹೇಳಿದಾಗ ಔಟ್ ಆಫ್ ಹೌದು, ಹೇಳಿದ್ರೆ 50 ಬಂದು ನಿಂತಿರುತ್ತೆ. ಹೌದು, ಸರಿ, ಓಕೆ, ನಾವು ಮಾತಾಡ್ತಾ ಇದ್ವಿ ಸರ್. ಅದೇ NCERT ಬುಕ್ ಬಗ್ಗೆ ಆಕ್ಚುಲಿ ಅದು ತುಂಬಾ ಬ್ಯೂಟಿಫುಲ್ ಬುಕ್. ಅದು ಅದರ ಪ್ರೆಸೆಂಟೇಷನ್, ಆಮೇಲೆ ಅದ ವೇ ಆಫ್ ನರೇಷನ್ ಎಲ್ಲ ಚೆನ್ನಾಗಿದೆ. ಬಟ್ ಅದು ನಿಮ್ಗೆ ಎಕ್ಸಾಮ್ ಓರಿಯೆಂಟೆಡ್ ಆಗಿಲ್ಲ. ಎಕ್ಸಾಮ್ ಅಲ್ಲಿ ಏನ್ ಕ್ವಶನ್ ಕೇಳ್ತಾರೆ, ಅದಕ್ಕೆ ಏನ್ ಆನ್ಸರ್ ಬೇಕು. ಇಲ್ಲಿ ಏನಾಗಿರುತ್ತೆ ಅಂದ್ರೆ ನಮ್ಮ ಮಕ್ಕಳು ಅದಕ್ಕೆ ರೆಡಿ ಆಗಿರ್ತಾರೆ ಪ್ರತಿ ಹಂತದಲ್ಲೂ ಕೂಡ. ಎಕ್ಸಾಮಿಗೆ ಬರ್ತದೆ ಇದು, ಎಕ್ಸಾಮಿಗೆ ಹೇಗೆ ಆನ್ಸರ್ ಬರೀಬೇಕು ಅಂತ ಹೇಳಿ. ಹಾಗಾಗಿ ಆ ನಿಟ್ಟಿನಲ್ಲಿ ಅದನ್ನ ಓದಿ ತಿಳ್ಕೊಬೇಕಾದ್ರೆ ಅವರ ಇಂಗ್ಲಿಷ್ ಲ್ಯಾಂಗ್ವೇಜ್, ರೀಡಿಂಗ್ ಹ್ಯಾಬಿಟ್, ಆಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಅದು ಸ್ವಲ್ಪ ಜಾಸ್ತಿನೇ ಇರಬೇಕಾಗ್ತದೆ. ನಮ್ಮ ಮಕ್ಕಳು ಹೆಚ್ಚಿನವರು, ಒಂದು 85% ಆಫ್ ದ ಸ್ಟೂಡೆಂಟ್ಸ್ ವಿಲ್ ಫೇಲ್ ಇನ್ ಗ್ರಾಸ್ಪಿಂಗ್ NCERT. ಅದಕ್ಕೆ ನಾವು ಒಂದು ನೋಟ್ಸ್ ತರ ಮಾಡಲೇಬೇಕಾಗುತ್ತೆ. ನಾನು ಯಾವಾಗಲೂ ಹೇಗೆ ಸಜೆಸ್ಟ್ ಮಾಡ್ತೇನೆ ಅಂತ ಹೇಳಿದ್ರೆ, ಫಸ್ಟಿಗೆ ಮಕ್ಕಳನ್ನ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ರೆಡಿ ಮಾಡೋದು. ಈಗ ಈ ಕಾನ್ಸೆಪ್ಟ್ ಹೀಗಿದೆ, ಇದರ ಬೇಸಿಕ್ ಇದು ಈಗ ಎಕ್ಸಾಮ್ ಅಲ್ಲಿ ಹೀಗೆ ಕ್ವಶನ್ ಬರುತ್ತೆ, ಇದಿಷ್ಟು ಆನ್ಸರ್ ಮಾಡಬೇಕು ಅಂತ. ಅದಕ್ಕೆ ರೆಡಿ ಆದ್ಮೇಲೆ ಯು ಗೋ ಟು NCERT ಅಂಡ್ ರೀಡ್ ಇಟ್. ಆಗ ಅವ್ರಿಗೆ ಅರ್ಥ ಆಗ್ತದೆ. ಫಸ್ಟ್ ಟೈಮೇ ಅವ್ರು NCERT ಓಪನ್ ಮಾಡಿದ್ರೆ ಅವರಿಗೆ ಫ್ರೆಂಚೋ ಜರ್ಮನೋ ಏನೋ ಓದಿದಾಗ ಅನ್ನಿಸ್ಬೋದು. ಅಷ್ಟು ಅದು ಅದರ ಲ್ಯಾಂಗ್ವೇಜಸ್ ಪ್ರೆಸೆಂಟೇಷನ್ ಅಷ್ಟು ಹೈ ಸ್ಟ್ಯಾಂಡರ್ಡ್ ಇದೆ. ಹಾಗಾಗಿ ನಮ್ಗೆ ಈಗ ಪ್ರಸ್ತುತ ನಮ್ಮ ಸಿಸ್ಟಮ್ ಅಲ್ಲಿ ನಮ್ಗೆ ಎಲ್ಲಾನು ಇಂಪಾರ್ಟೆಂಟ್ ಆಗಿದೆ. ನೋಟ್ಸು, ಯಾಕಂದ್ರೆ ಎಕ್ಸಾಮ್ ಪಾಸ್ ಆಗಬೇಕು, ಎಕ್ಸಾಮ್ ಅಲ್ಲಿ ಮಾರ್ಕ್ ಬರಬೇಕು. ಎರಡನೇದು NCERT. ಆಮೇಲೆ ಎಂಟ್ರೆನ್ಸ್ ಎಕ್ಸಾಮಿಗೆ ಕಂಪೇರ್ ಮಾಡಿದ್ರೆ, ಈಗ ಬಯಾಲಜಿ ಅವ್ರು ಹೇಳ್ತಾ ಇದ್ರಲ್ಲ, ಅವರಿಗೆ 100ಕ್ಕೆ 100 NCERT ಅದನ್ನೇ ಬೇಸ್ ಆಗಿ ಅವರಿಗೆ ಎಲ್ಲದಕ್ಕೂ, ಇವಾಗ ಈವನ್ ಬೋರ್ಡ್ ಇರಲಿ ಅಥವಾ ನೀಟ್ ಎಕ್ಸಾಮ್ ಇರಲಿ, ಅದು ಫುಲ್ ಅದನ್ನೇ ಓದಬೇಕಾಗುತ್ತೆ. ಸೊ ಒಂದೊಂದು ಸಬ್ಜೆಕ್ಟಿಗೆ ಒಂದೊಂದು ರೀತಿ. ನಾವು ಫಿಸಿಕ್ಸ್ಗೆ ನೋಟ್ಸ್ ಆಸ್ ವೆಲ್ ಆಸ್ NCERT ಎರಡನ್ನ ಟೆಕ್ಸ್ಟ್ ಬುಕ್ ಅನ್ನು ಕೂಡ ನಾವು ಇದು ಮಾಡ್ತೀವಿ. ಬಟ್ ಇಟ್ ಈಸ್ ಒನ್ ಆಫ್ ದ ಬೆಸ್ಟ್ ಬುಕ್ ಅದು. ಓಕೆ, ಗಣೇಶ್ ಸರ್, ನಾವು ಮಾತಾಡ್ತಾ, ನೀವು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದ್ರಿ, ಗಣಿತ ಅಂತ ಹೇಳಿದ್ರೆ ಕಬ್ಬಿಣದ ಕಡಲೆಕಾಯಿ ಅಂತಾನೆ ಯೋಚನೆ ಮಾಡ್ತಾರೆ ಅಂತ. ಆ ಥರ ಯೋಚನೆ ಮಾಡೋರಿಗೆ ನೀವು ಮೇನ್ ಆಗಿ ಈ ಒಂದು ಚಾಪ್ಟರ್ಗೆ ಮಾತ್ರ ಫೋಕಸ್ ಮಾಡಿ ಅಂತ ಹೇಳೋದಿದ್ರೆ ಯಾವುದು ಅಂತ? ಈಗ ಮ್ಯಾಥ್ಸ್ ಅಲ್ಲಿ ಪಾರ್ಟ್ A ಮತ್ತು ಪಾರ್ಟ್ B ಅಂತ 2 ಟೆಕ್ಸ್ಟ್ ಬುಕ್ ಇದೆ. ಪಾರ್ಟ್ ಎ ಅಲ್ಲಿ 6 ಚಾಪ್ಟರ್ಸ್ ಇದೆ, ಪಾರ್ಟ್ ಬಿ ಅಲ್ಲಿ 7 ಚಾಪ್ಟರ್ಸ್ ಇದೆ. ಪಾರ್ಟ್ ಎ ಅಲ್ಲಿ ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ನಾನು ಈಸಿಯೆಸ್ಟ್ ಆಗಿ ಹೇಳೋದು ಮ್ಯಾಟ್ರಿಸಸ್ ಅಂಡ್ ಡಿಟರ್ಮಿನೆಂಟ್ಸ್, ಆಮೇಲೆ ಡಿಫರೆನ್ಸಿಯೇಷನ್, ಆಮೇಲೆ ವೆಕ್ಟರ್ಸ್, 3D, LPP, ಪ್ರೊಬ್ಯಾಬಿಲಿಟಿ. ಇಷ್ಟನ್ನು ಕಲಿತ್ರೆ ಅವರಿಗೆ ಗ್ಯಾರಂಟಿ 60 ಮಾರ್ಕ್ಸ್ ತೆಗಿಬಹುದು, 60 ಮಾರ್ಕ್ಸ್ ಬರ್ಬೋದು. ಅದರೊಟ್ಟಿಗೆ ಫಸ್ಟ್ ಚಾಪ್ಟರ್ ಇದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್. ಅದರಲ್ಲಿ ಒಂದೇ ಕ್ವಶನ್ ನೋಡಿದರೆ ಸಾಕು, ಆ ಒಂದು ಕ್ವಶನ್ ಬೈಹಾರ್ಟ್ ಮಾಡಿದ್ರೆ ಅವರಿಗೆ 5 ಮಾರ್ಕ್ ಸಿಗ್ತದೆ. ಆ ಕ್ವಶನ್ ಯಾವುದಂತ ಅವ್ರಿಗೆ ಗೊತ್ತಿದೆ. ಹಾಗಾಗಿ ಇಷ್ಟು ಮಾಡಿದ್ರೆ ಸಾಧಾರಣ 60 ಮಾರ್ಕ್ ಸಿಗ್ತದೆ. ಆದರೆ ಮಕ್ಕಳಿಗೆ ಏನಿದೆ ಅಂದರೆ, ನಾನು ಆಗ ಹೇಳಿದಾಗೆ ನನಗೆ ಇಂಟಗ್ರೇಷನ್ ಗೊತ್ತಿಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡೋದು ಏನಂದರೆ, ಇಂಟಗ್ರೇಷನ್ ಅನ್ನು ಟಚ್ ಮಾಡದೆ 80ರಲ್ಲಿ 79 ಮಾರ್ಕ್ ತೆಗಿಬಹುದು. ಇಂಟಗ್ರೇಷನ್ ಟಚ್ ಮಾಡದೆ 80ರಲ್ಲಿ 79 ಮಾರ್ಕ್ ತೆಗಿಬಹುದು. ಆದರೆ ಇಂಟಗ್ರೇಷನ್ ಫರ್ದರ್ ಸ್ಟಡೀಸಿಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದು ಹೇಳಿರ್ತೇನೆ ನಾವು ಮಕ್ಕಳಿಗೆ. ಫರ್ದರ್ ಸ್ಟಡೀಸ್, ಇಂಜಿನಿಯರಿಂಗ್ ಯಾವ ಫೀಲ್ಡಿಗೆ ಹೋಗೋದಿದ್ರು ಮ್ಯಾಥ್ಸ್ ಇದ್ರೆ ಅದರಲ್ಲಿ ಇಂಟಿಗ್ರೇಷನ್ ಕ್ಯಾಲ್ಕುಲಸ್ ಇದ್ದೇ ಇರ್ತದೆ. ಆದರೆ ಫಸ್ಟ್ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಬೇಕಾದ್ರೆ ಇಂಟಗ್ರೇಷನ್ ಬಿಡಬಹುದು. ಈ 6 ಚಾಪ್ಟರ್ ಅನ್ನು ಸ್ಟಡಿ ಮಾಡಿದ್ರೆ ಸಾಕು. ಓಕೆ, ಒಂದು ಕಾಲ್ ಇದೆ, ಮಾತಾಡೋಣ. ಹಲೋ ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಸನ್ನಿಧಿ ಅಂತ, ನಾನು ಕುಕ್ಕೆ ಸುಬ್ರಹ್ಮಣ್ಯದಿಂದ ಮಾತಾಡ್ತಿದ್ದೇನೆ. ಓಕೆ ಸನ್ನಿಧಿ ಅವರೇ, ಪ್ರಶ್ನೆ ಕೇಳಿ. ಈಗ MCQs ಬೇಸ್ ಮೇಲೆ ಈಗ ಸ್ಟೇಟ್ ಬೋರ್ಡ್ ಇಂದ ಇತ್ತೀಚೆಗೆ ರಿಲೀಸ್ ಮಾಡಿರುವ ಕ್ವಶನ್ ಬ್ಯಾಂಕ್ ಇದೆ ಅಲ್ಲ, ಅದನ್ನು ರೆಫರ್ ಮಾಡಿದ್ರೆ MCQs ಸಾಕಾಗ್ಬೋದಾ ಅಂತ? ಎಸ್ ಫಿಸಿಕ್ಸ್ ಬಗ್ಗೆ ಹೇಳೋದಾದ್ರೆ ಧಾರಾಳ ಸಾಕು. ಅದು ತುಂಬಾ ಟಫ್ ಇದೆ, ಅದು ತುಂಬಾ ಸ್ಟ್ಯಾಂಡರ್ಡ್ ಇದೆ. ಅದನ್ನ ನಿಮ್ಗೆ ಸಾಲ್ವ್ ಮಾಡ್ಲಿಕ್ಕೆ ಆಗತ್ತೆ ಅಂತಂದ್ರೆ ಖಂಡಿತ ಸಾಲ್ವ್ ಮಾಡ್ಬೋದು. ನೀವು ಅದನ್ನ ನೋಡ್ತಾ ಹೋಗುವಾಗ ಏನ್ ಮಾಡ್ಬೇಕಂದ್ರೆ, ನಿಮಗೆ ಡೈರೆಕ್ಟ್ ಆನ್ಸರ್ ಮಾಡ್ಲಿಕ್ಕೆ ಆಗುವಂತದನ್ನ ಡೈರೆಕ್ಟ್ ಆನ್ಸರ್ ಮಾಡಿ ಬಿಟ್ಬಿಡಿ. ಯಾಕಂದ್ರೆ ನಿಮಗೆ ಅದು ಎಕ್ಸಾಮ್ ಅಲ್ಲಿ ಬಂದ್ರು ಆನ್ಸರ್ ಮಾಡ್ಲಿಕ್ಕೆ ಆಗುತ್ತೆ.
ಈ ಟಫ್ ಅಂತ ಇದೆಯಲ್ಲ ಅದನ್ನ ಸರ್ಕಲ್ ಮಾಡಿಕೊಂಡು ನೀವು ಟೀಚರ್ಸ್ ಹತ್ರ ಅದಕ್ಕೆ ಸೊಲ್ಯೂಷನ್ ಕೇಳಿ ಇಟ್ಕೊಳ್ಳೋದು ಬೆಟರ್. ಅದನ್ನ ನೀವು ರೆಫರ್ ಮಾಡಿದ್ರೆ ಫಿಸಿಕ್ಸ್ ಮಟ್ಟಿಗೆ ತುಂಬಾ ಸ್ಟ್ಯಾಂಡರ್ಡ್ ಇದೆ ಈ ಸಲದ ಕ್ವಶನ್ ಬ್ಯಾಂಕ್, MCQ ಎಸ್ಪೆಷಲಿ ತುಂಬಾ ಸ್ಟ್ಯಾಂಡರ್ಡ್ ಇದೆ, ಅದನ್ನ ಡೆಫಿನೆಟ್ ಫಾಲೋ ಮಾಡ್ಬೋದು. ಓಕೆ ಸನ್ನಿಧಿ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಓಕೆ ಗಣೇಶ್ ಸರ್, ನಾವು ಮಾತಾಡ್ತಾ ಹೇಳಿದ್ರಿ ನೀವು ಇಂಟಿಗ್ರೇಷನ್ ಫಾರ್ಮುಲಾ ಅಂತ ಹೇಳಿದ್ರೆ ಅದು ತುಂಬಾನೇ ಟಫ್ ಇದೆ ಅನ್ನೋವಂಥದ್ದು, ಬಟ್ ಅದನ್ನ ಈಸಿಯಾಗಿ ಮಾಡ್ಕೊಳ್ಳೋದು ಏನಾದರೂ ಟಿಪ್ಸ್ ಕೊಡ್ಬೋದಾ ಅಂತ? ಈಸಿಯಾಗಿ ಮಾಡಬೇಕಾದ್ರೆ ಅದು ಈಗ ಲಾಸ್ಟ್ ಮೊಮೆಂಟ್ ಅಲ್ಲಿ ಎಕ್ಸಾಮ್ ಟೈಮ್ ಅಲ್ಲಿ ಮಾಡುವಂತಹ ವಿಷಯ ಅಲ್ಲ. ಅದರಲ್ಲಿ ಈ ಕೆಲವರು ಹೇಳ್ತಾರೆ ಅದಕ್ಕೆ ಯಾವ್ದಾದ್ರು ಒಂದು ಸ್ಲೋಗನ್ ಹಾಕಿ ಅದನ್ನು ಬೈ ಹಾರ್ಟ್ ಮಾಡುವುದು, ಅದನ್ನು ಮಾಡ್ತಾರೆ. ಆಕ್ಚುಲಿ ಫಾರ್ಮುಲಾವನ್ನು ಬೈ ಹಾರ್ಟ್ ಮಾಡುವುದರಿಂದ ಏನು ಯೂಸೇ ಇಲ್ಲ. ಅದನ್ನು ನಾವು ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಿದ್ರೆ ಮಾತ್ರ ಈ ಟೈಪಿನ ಪ್ರಾಬ್ಲಮಿಗೆ ಈ ಫಾರ್ಮುಲಾ ಯೂಸ್ ಆಗ್ತದೆ ಅಂತ ನಮಗೆ ಐಡಿಯಾ ಬರುವುದು. ಹಾಗಾಗಿ ಲಾಸ್ಟ್ ಮೊಮೆಂಟಿಗೆ ಆ ಟ್ರಿಕ್ಗಳೆಲ್ಲ ಯಾವುದು ಯೂಸ್ ಆಗ್ಲಿಕ್ಕಿಲ್ಲ. ಇಂಟಗ್ರೇಷನ್ ಅನ್ನು ಈಗ ಕಲೀಲಿಕ್ಕೆ ಶುರು ಮಾಡುವುದಂದ್ರೆ ಅದನ್ನು ಬಿಡುವುದೇ ಬೆಟರ್. ಅದು ಉಳಿದ ಇದಕ್ಕೆ ಇಫೆಕ್ಟ್ ಆಗ್ತದೆ ಗ್ಯಾರಂಟಿ. ಈಗ ಮುಟ್ಟೋದಕ್ಕೆ ಹೋಗಬೇಡಿ, ಹೋಗುದೇ ಬೇಡ. ಇಂಟಗ್ರೇಷನ್ ಮೊದಲು ಕಲ್ತಿದ್ರೆ ಅದರಲ್ಲಿ ಈಸಿಯೆಸ್ಟ್ ಕ್ವಶನ್ ಇದೆ, ಅದು ಹೇಳ್ಬೋದು. ಉದಾಹರಣೆಗೆ ಇಂಟಗ್ರೇಷನ್ ಸ್ವಲ್ಪ ಗೊತ್ತಿರೋರಿದ್ರೆ ಅದರಲ್ಲಿ ಇಂಟಿಗ್ರೇಷನ್ ಬೈ ಪಾರ್ಷಿಯಲ್ ಫ್ರಾಕ್ಷನ್ ಅಂತ ಒಂದು ಪ್ರಾಬ್ಲಮ್ ಇದೆ, ಅದು 3 ಮಾರ್ಕ್ಸಿಗೆ ಬರುದು. 100% ಅದು ಅದೇ ಕ್ವಶನ್ ಬರುದು. ಅದನ್ನು ಬೇಕಾದ್ರೆ ಮಾಡ್ಬೋದು. ಈ ಇಂಟಗ್ರೇಷನ್ ಸಿಂಬಲ್ ಹಾಕ್ಲಿಕ್ಕೆ ಗೊತ್ತಿಲ್ಲದವರಿಗೆ ಮತ್ತೆ ನಾವು ಇದು ಬರ್ತದೆ ಅಂತ ಇಂಪಾರ್ಟೆಂಟ್ ಹೇಳಿದ್ದರಿಂದ ಏನು ಯೂಸ್ ಆಗಲಿಕ್ಕೆ. ಇಂಟಗ್ರೇಷನ್ ಸ್ವಲ್ಪ ಕ್ಲಾಸಲ್ಲಿ ಕೇಳಿದವರಿಗೆ ಆ ಒಂದು 2 ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಅನ್ನು ವರ್ಕೌಟ್ ಮಾಡೋದು. ಹಲೋ, ಒಂದು ಕಾಲ್ ಇದೆ. ಹಲೋ, ಚೇತನ್ ಎಚ್ಚನ್ ಅಂತ ಮಂಗಳೂರಿಂದ, ಮೈಸೂರು ಊರು, ಮಂಗಳೂರಲ್ಲಿ ಓದ್ತಿರೋದು. ಓಕೆ, ನಿಮ್ಮ ಪ್ರಶ್ನೆ ಏನು ಕೇಳಿ. ಮ್ಯಾಮ್, ಮ್ಯಾಥಮೆಟಿಕ್ಸ್ ಅದು ಒಂದು MCQ ಅಲ್ಲಿ ಕೇಳಿ. ಅಂದ್ರೆ MCQ ಅಲ್ಲಿ ಅಂದ್ರೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಇದ್ದೇ ಇರುತ್ತೆ ಅಲ್ಲ, ಅಂದ್ರೆ ಯಾವ ಲೆಸನ್ ಇಂದ ಅದು ಬರುತ್ತೆ ಅಂತ ನಾವು ಪ್ರಿಡಿಕ್ಟ್ ಮಾಡ್ಬೋದು ಅಂತ ತಿಳ್ಕೊಬೇಕಿತ್ತು. ಏನ್ ಹೆಸರು? ಚೇತನ್ ಅವರೇ, ನಿಮಗೆ ಸಾಮಾನ್ಯ ಎಷ್ಟು ಮಾರ್ಕ್ ಬರ್ತದೆ ಮ್ಯಾಥ್ಸ್ ಅಲ್ಲಿ? ಮ್ಯಾಥ್ಸ್ ಅಲ್ಲಿ 75+ ಬರ್ತದೆ. ಹಾಗಿದ್ರೆ ನೀವು ಒಂದು ಕೆಲಸ ಮಾಡಬೇಕು. ಎಲ್ಲ ಚಾಪ್ಟರ್ಸಿನ ಎಕ್ಸಸೈಸಿನ ಕೊನೆಗೆ ಕೆಲವು ಕ್ವಶನ್ಸ್ ಇದೆ, ಆ ಕ್ವಶನ್ಸ್ ಅನ್ನು ವರ್ಕೌಟ್ ಮಾಡಬೇಕು. ಅದರಲ್ಲಿ ಮಿಸಲೇನಿಯಸ್ ವರ್ಕ್ಡ್ ಎಕ್ಸಾಂಪಲ್ ಮತ್ತೆ ಮಿಸಲೇನಿಯಸ್ ಎಕ್ಸಸೈಸ್ ಅಲ್ಲೂ ಕೆಲವು ಕ್ವಶನ್ಸ್ ಇದೆ, ಅದನ್ನು ನೋಡ್ಕೊಳ್ಬೇಕು ಎಲ್ಲ ಚಾಪ್ಟರ್ಸ್ ಇಂದು. ಸಾಮಾನ್ಯ ಅದರಲ್ಲೇ ಔಟ್ ಆಫ್ 20 ಅಲ್ಲಿ 10 ಕ್ವಶನ್ಸ್ ಗ್ಯಾರಂಟಿ NCERT ಟೆಕ್ಸ್ಟ್ ಬುಕ್ಕಿನ ಒಳಗಡೆ ಇರ್ತದೆ. ಆಮೇಲೆ ನೀವು ಎಲ್ಲ ಚಾಪ್ಟರ್ಸಿಗೆ ಈಕ್ವಲ್ ಇಂಪಾರ್ಟೆನ್ಸ್ ಕೊಟ್ಟು ನಾಲೆಜ್ ಬೇಸ್ಡ್ ಸ್ಟಡಿ ಮಾಡಿದರೆ ನೀವು MCQಗೆ ವರಿ ಮಾಡಬೇಕಾಗೇ ಇಲ್ಲ. ನೀವು ಅಲ್ಲಿ ಎಕ್ಸಾಮ್ ಹಾಲಲ್ಲಿ ಆ ಕ್ವಶನ್ ಅನ್ನು ನೋಡುವಾಗಲೇ ನಿಮಗದು ಗೊತ್ತಾಗ್ತದೆ. ಅಂದರೆ ನಿಮಗೆಲ್ಲ ನಾಲೆಜ್ ಇರಬೇಕು, ಬೇಸಿಕ್ ನಾಲೆಜ್, ಆ ಚಾಪ್ಟರಿನ ಎಲ್ಲ ಕಾನ್ಸೆಪ್ಟ್ಗಳು ನಿಮಗೆ ಗೊತ್ತಿದ್ದರೆ ಯು ಕ್ಯಾನ್ ಆನ್ಸರ್ ಇನ್ ದ ಎಕ್ಸಾಮ್ ಹಾಲ್ ಇಟ್ ಸೆಲ್ಫ್. ಮತ್ತು ಅದರಲ್ಲಿ ಆಗ ಸರ್ ಹೇಳಿದಾಗೆ MCQಯಲ್ಲಿ ಪ್ರತಿಯೊಂದು ಚಾಪ್ಟರಿಂದ ಒಂದೊಂದು ಕ್ವಶನ್ ಇರುತ್ತೆ. ಒಂದು ಚಾಪ್ಟರಿಂದ ಎಸ್ಪೆಷಲಿ ಇಂಟಗ್ರೇಷನ್ ಮತ್ತು ಡಿಫ್ರೆನ್ಸಿಯೇಷನ್, ಅದರಿಂದ 2 ಕ್ವಶನ್ ಬರ್ಬೋದು. ಮತ್ತು ಪ್ರತಿ ಚಾಪ್ಟರಿಂದ ಒಂದೊಂದು ಕ್ವಶನ್ ಇದ್ದೇ ಇರ್ತದೆ. ಮತ್ತೆ ರಿಲೇಷನ್ ಅಂಡ್ ಫಂಕ್ಷನ್ಸ್ ಇಂದ ಅದು ನಾವು ಕರೆಕ್ಟ್ ಆಗಿ ಓದಿರೋದಿಲ್ಲ ಅಲ್ಲ, ಅಂದ್ರೆ ಅದು ಒಂದು ಥಿಯರಿ ಬೇಸ್ಡ್. ಅದು ರಿಲೇಷನ್ ಫಂಕ್ಷನ್ ಇಂದ ಗ್ಯಾರಂಟಿ ಒಂದು ಕ್ವಶನ್ ಬಂದೇ ಬರ್ತದೆ. ಅದು ಇಂಥದ್ದೇ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದಕ್ಕೆ ಬೇಸಿಕ್ ನಾಲೆಜ್ ಮತ್ತೆ ಥಿಯರಿ ಕಾನ್ಸೆಪ್ಟ್ ಸರಿ ಗೊತ್ತಿರಬೇಕಾಗ್ತದೆ. ಅದರಲ್ಲಿ ಲಾಸ್ಟಿಗೆ ಇದೆ ನೋಡಿ, ಎಕ್ಸಸೈಸ್ ಅಲ್ಲಿ 1-2-3 ಕ್ವಶನ್ ಇದೆ, ಅದನ್ನು ನೋಡ್ಕೊಳ್ಳಿ. ನಿಮ್ಮ ಲಕ್ ಒಳ್ಳೇದಿದ್ರೆ ಅದೇ ಕ್ವಶನ್ ಬರ್ಬೋದು. ಅದೇ ಒಂದು ಕ್ವಶನ್ ಹೆಚ್ಚಾಗಿ ಹೇಳ್ತಾರೆ. ಹಾಗೆ ಬೇಕಿದ್ರೆ ನಿಮಗೆ ಸಾಧ್ಯ ಇದ್ರೆ ಈ ಕ್ವಶನ್ ಬ್ಯಾಂಕ್ ಅಂತ ರಿಲೀಸ್ ಮಾಡಿದ್ದಾರೆ, ಅದರಲ್ಲಿ 1000 ಕ್ವಶನ್ ಇದೆ. ಅದನ್ನೆಲ್ಲ ನೋಡಿ ತಲೆ ಹಾಳು ಮಾಡಬೇಕಾಗಿಲ್ಲ. ಒಂದೊಂದು ಚಾಪ್ಟರ್ ಇಂದ ಒಂದು 15-20 ಕ್ವಶನ್ ನೋಡಿದ್ರು ಸಾಕು, ನಿಮಗೊಂದು ಐಡಿಯಾ ಬರುತ್ತೆ. ಓಕೆನಾ? ಓಕೆ ಚೇತನ್ ಅವರೇ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ ಮ್ಯಾಮ್. ಓಕೆ, ಥ್ಯಾಂಕ್ ಯು. ಓಕೆ, ನೀವು ಇವಾಗ ಇಂಟಿಗ್ರೇಷನ್ ಫಾರ್ಮುಲಾ ಬಗ್ಗೆ ಮಾತಾಡ್ತಾ ಇದ್ರಿ ಸರ್. ಹಾಗೆಯೇ ಗಣಿತದಲ್ಲಿ ತುಂಬಾನೇ ಸೂತ್ರಗಳು ಬರುತ್ತೆ ಸರ್. ಎಕ್ಸಾಮ್ ಅಂತ ಹೇಳಿದಾಗ, ಗಣಿತ ಅಂತ ಹೇಳಿದಾಗ ಅಯ್ಯೋ ಇವೆಲ್ಲವನ್ನ ನೆನಪಿಟ್ಕೊಳ್ಬೇಕು ಹೇಗೆ ಅನ್ನುವಂಥ ಪ್ರಶ್ನೆ ಇರುತ್ತೆ. ಇದೆಲ್ಲವನ್ನ ಸುಲಭವಾಗಿ ನೆನಪಿಟ್ಕೊಳ್ಳುವಂತ ಒಂದು ಏನಾದರೂ ಮಾರ್ಗದರ್ಶನವನ್ನ ಕೊಡೋದಾದ್ರೆ? ಸುಲಭ ಅಂದ್ರೆ ಈಗ ಉದಾಹರಣೆಗೆ ಪ್ರತಿಯೊಂದು ಸೂತ್ರಕ್ಕೂ ಅದರದೇ ಆದಂತಹ ಇದಿದೆ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಮ್ಮಲ್ಲಿ ಡಿಫರೆನ್ಸಿಯೇಷನ್ ಅಲ್ಲಿ ಒಂದು ಕೋಶೆಂಟ್ ಫಾರ್ಮುಲಾ ಅಂತ ಇದೆ. ಅದು ಡಿನಾಮಿನೇಟರ್ ಇಂಟು D/dx ಆಫ್ ನ್ಯೂಮರೇಟರ್. ಒಬ್ಬ ಹುಡುಗನಿಗೆ ಎಂತ ಮಾಡಿದ್ರು ಅದು ಬರಲಿಲ್ಲ.
ಹಾಗಾಗಿ ನಮಗೆ ಆ ಪ್ಲೇಸಲ್ಲಿ ನಮಗೆ ತಲೆಗೆ ಹೋಗುವಂಥದ್ದನ್ನು ಹೇಳ್ಬೋದು. ಅವನಿಗೆ ನಾನು ಹೀಗೆ ಹೇಳಿದೆ, ಡಾಕ್ಟರ್ ಇಂಟು ಡಿರೈವೇಟಿವ್ ಆಫ್ ನರ್ಸ್ ಮೈನಸ್ ನರ್ಸ್ ಇಂಟು ಡಿರೈವೇಟಿವ್ ಆಫ್ ಡಾಕ್ಟರ್ ಡಿವೈಡೆಡ್ ಬೈ ಡಾಕ್ಟರ್ ಸ್ಕ್ವೇರ್, ಅಂದರೆ DR ಅಂತಲೇ ಬರೆಯುವುದು, ಅಲ್ಲಿ NR ಅಂತಲೇ ಬರೆಯುವುದು. ಆಮೇಲೆ ಅವನಿಗೆ ಆ ಫಾರ್ಮುಲಾ ಆಟೋಮ್ಯಾಟಿಕ್ ಆಗಿ ಬಂತು. ಹಾಗೆ ಆದರೆ ಅದರಿಂದ ಏನು ಯೂಸ್ ಇಲ್ಲ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಏನು ಅಂದರೆ, ಯಾವುದೇ ಒಂದು ಫಾರ್ಮುಲಾವನ್ನು ಸ್ಟೂಡೆಂಟ್ ಕಲಿತು ಅವನಿಗೆ ಅದರಿಂದ ಬೆನಿಫಿಟ್ ಆಗುವುದಿಲ್ಲ. ಆದರೆ ಕೆಲವು ಪರ್ಟಿಕ್ಯುಲರ್ ಇದೆ, ಒಂದು ಫಾರ್ಮುಲಾ ಮೆಥಡಲ್ಲೇ ಮಾಡಿ ಅಂತ ಇದಕ್ಕೆಲ್ಲ ಫಾರ್ಮುಲಾ ಯೂಸ್ ಆಗ್ತದೆ. ಎಸ್ಪೆಷಲಿ ಕ್ಯಾಲಿಕ್ಯುಲಸ್ಸಿಗೆ, ಕ್ಯಾಲಿಕ್ಯುಲಸ್ ಪಾರ್ಟ್ ಮತ್ತು ಟ್ರಿಗೊನಾಮೆಟ್ರಿಕ್ ಪಾರ್ಟಲ್ಲಿ ಬರೀ ಫಾರ್ಮುಲಾ ಬೈಹಾರ್ಟು ಕಲಿಯುವುದರಿಂದ ಸ್ಟೂಡೆಂಟಿಗೆ ಯಾವುದೇ ಪ್ರಾಬ್ಲಮ್ ಸಾಲ್ವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೇಡಮ್. ಅದನ್ನು ಆ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಿದರೆ ಮಾತ್ರ he can get some idea when he saw new problem. ಇಲ್ಲ ಅಂದ್ರೆ ಅವನಿಗೆ ಫಾರ್ಮುಲಾವನ್ನು ಬೈಹಾರ್ಟ್ ಕಲಿಬಹುದು ಅಷ್ಟೇ. ಓಕೆ, ಇದು ಅದ್ರ ಬಗ್ಗೆ ನಾನು ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಬರೋ ಕಾರಣ ದ ಬೆಸ್ಟ್ ವೇ ಟು ರಿಮೆಂಬರ್ ಎ ಫಾರ್ಮುಲಾ ಇಸ್, ಸರ್ ಹೇಳಿದ್ರು, ಸಾಲ್ವ್ ಪ್ರಾಬ್ಲಮ್ಸ್ ಆನ್ ದಟ್ ಫಾರ್ಮುಲಾ. ಆ ಫಾರ್ಮುಲಾವನ್ನು 4-5 ಸಲ ಯೂಸ್ ಮಾಡಿ, ಎಷ್ಟು ದೊಡ್ಡ ಫಾರ್ಮುಲಾ ಕೂಡ ನೆನಪಿಡಿತದೆ. ದಟ್ ಇಸ್ ದ ಬೆಸ್ಟ್ ಮೆಥಡ್. ಅವರು ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಖಾಲಿ ಫಾರ್ಮುಲಾವನ್ನು ಬೈಹಾರ್ಟ್ ಹೊಡೆದು ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವಿಂಗ್ ಬರೆದ್ರೆ ಆಗುದಿಲ್ಲ. ಸೊ ಯು ಹ್ಯಾವ್ ಟು ಸಾಲ್ವ್ ದ ಪ್ರಾಬ್ಲಮ್, ದೆನ್ ದ ಫಾರ್ಮುಲಾ ಆಟೋಮೆಟಿಕಲಿ ಗೆಟ್ಸ್ ಪ್ರಿಂಟೆಡ್ ಇನ್ ದ ಬ್ರೈನ್. ಅದೊಂದು. ಇನ್ನೊಂದು, ಈ ಉದ್ದದ ಪ್ರಾಬ್ಲಮ್ಸ್ ಮತ್ತೆ ಡಿರೈವೇಷನ್ಸ್ ಇರುತ್ತಲ್ಲ, ಅದಕ್ಕೆ ಇನ್ನೀಗ ಟೈಮ್ ಇಲ್ಲ, ಬಟ್ ಇನ್ನು ಮುಂದಕ್ಕಾದ್ರೂ ಅವ್ರು ಕಲಿಯುವಾಗ ದ ಬೆಸ್ಟ್ ವೇ ಟು ಲರ್ನ್ ಎ ಲಾಂಗ್ ಆನ್ಸರ್ ಕ್ವಶನ್ ಅಥವಾ ಲಾಂಗ್ ಪ್ರಾಬ್ಲಮ್ ಇನ್ ಎ ಮ್ಯಾಥಮೆಟಿಕ್ಸ್ ಅಥವಾ ಫಿಸಿಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್ ಇಸ್ ಟೀಚ್ ಇಟ್ ಟು ಅದರ್ಸ್ ಅಂತ. ಈಗ ಸ್ಟೂಡೆಂಟ್ಸ್ ಹತ್ರ ಯಾರಾದ್ರೂ ಕೇಳ್ಕೊಂಡು ಬಂದ್ರೆ ಇದನ್ನೊಂದು ಹೇಳ್ಕೊಡು ಅಂತ ಹೇಳಿದ್ರೆ ದಟ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್. ಅವ್ರು ಚಂದ ಅವರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಕೇಳಿಸ್ಕೊಂಡು ಅವನಿಗೆ ಅರ್ಥ ಆಗ್ತದೆ ಇಲ್ವಾ. ಈಗ ಎಕ್ಸ್ಪ್ಲೈನ್ ಮಾಡಿದವರಿಗೆ ಅಂತೂ 100% ಕ್ಲಿಯರ್ ಆಗ್ತದೆ. ನಾವು ಟೀಚರ್ಸ್ ಅಷ್ಟೇ, ವಿ ಎಕ್ಸ್ಪ್ಲೈನ್ ಇಟ್ ಸೋ ಮೆನಿ ಟೈಮ್ಸ್ ಇನ್ ದ ಕ್ಲಾಸ್, ಹಾಗಾಗಿ ನಮಗೆ ಎಲ್ಲವೂ ಬೈ ಹಾರ್ಟ್ ಇರ್ತದೆ. ಅದು ಅದಕ್ಕೆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು. ಓಕೆ, ಶಿಕ್ಷಕರಿಗೆ ಯಾಕೆ ಪರ್ಫೆಕ್ಟ್ ಆಗಿ ಕರೆಕ್ಟ್ ಆಗಿ ನೆನಪಿರುತ್ತೆ ಅನ್ನೋದು ಇದು. ಟೀಚಿಂಗ್ ಇಸ್ ದ ಬೆಸ್ಟ್ ಮೆಥಡ್ ಆಫ್ ಲರ್ನಿಂಗ್. ನಮ್ಮಲ್ಲಿ ಒಂದು ನಿಮಿಷ ಸರ್, ನಮ್ಮಲ್ಲಿ ಕೆಲವು ಮಕ್ಕಳೀಗ ಬರ್ತಾರೆ, ಸರ್ ನಾವು ಯಾರಿಗೆ ಹೇಳ್ಕೊಡೋದು, ಯಾವಾಗ್ಲೂ ಎಲ್ಲರೂ ಕೇಳ್ಕೊಂಡು ಬರೋದಿಲ್ಲಲ್ಲ, ಅದಕ್ಕೆ ಮನೆಗೆ ಹೋಗಿ ನಿಮ್ಮ ಅಪ್ಪ ಅಮ್ಮನಿಗೆ ಹೇಳ್ಕೊಡಿ, ಅವ್ರಿಗೆ ಅರ್ಥ ಆಗಲ್ಲ ಬಟ್ ನಿಮ್ಗೆ ಕ್ಲಿಯರ್ ಆಗತ್ತೆ. ಸರ್ ಅವ್ರು ಫುಲ್ ಬಿಸಿ ಇರ್ತಾರೆ ಸರ್, ಹಾಗಾದ್ರೆ ನಿಮ್ಮ ಮನೇಲಿ ಪೆಟ್ ಇರ್ತದಲ್ಲ, ಕ್ಯಾಟ್ ಡಾಗ್, ಅದನ್ನ ಎದುರಿಟ್ಟು ಇಟ್ಕೊಳ್ಳಿ, ಏನಿಲ್ಲದ್ರು ಒಂದು ಫೋಟೋ ಇಟ್ಕೊಳ್ಳಿ, ನಿಮ್ಮ ಫೇವರೇಟ್ ಕೊಹ್ಲಿ ಇರ್ಬೋದು, ಯಾರು ಇರ್ಬೋದು, ಅವ್ರು ಟೀಚ್ ಇಟ್ ಟು ದೆಮ್, ಅವ್ರು ಅಲ್ಲಿ ಇದ್ದಾರೆ ಅಂತ ಹೇಳ್ಕೊಂಡು ಟೀಚ್ ಮಾಡಿ. ಸೊ ದಟ್ ಇಸ್ ದ ಬೆಸ್ಟ್ ವೇ ಆಫ್ ಲರ್ನಿಂಗ್. ಮನೆಯಲ್ಲಿ ಒಂದು ಚಿಕ್ಕ ಬೋರ್ಡ್, ರೋಲಿಂಗ್ ಬೋರ್ಡ್ ಎಲ್ಲ ಸಿಗತ್ತಲ್ಲ, ಅದ್ರಲ್ಲಿ ಇಟ್ಕೊಂಡು ಟೀಚರ್ ಆಗಿ ಆಕ್ಟ್ ಮಾಡ್ಕೊಂಡು ಕಲ್ಸಿದ್ರೆ ಯಾವತ್ತು ಪರ್ಮನೆಂಟ್ ಆಗಿ ನೆನಪಿರುತ್ತೆ ಅದು. ಸೊ ಅವ್ರು ಸರ್ ಹೇಳಿದ್ರು 100% ಫಾರ್ಮುಲಾ ಪ್ರಾಬ್ಲಮ್ ಸಾಲ್ವ್ ಮಾಡಿ ಬರಬೇಕು. ಅದು ನಾವು ಹೇಗೆ, ನಮಗೆ ಈಗ ಆಲ್ಫಾಬೆಟ್ ನಮಗೆ ಬೇಡ, ನಮಗೆ ಆಲ್ಫಾಬೆಟ್ ತನ್ನಷ್ಟಾಗಿ ಬರ್ತದೆ, 52 ಆಲ್ಫಾಬೆಟ್ ಇದ್ರೂ ಅದು ಬರುತ್ತೆ. ಹೇಗೆ ಬರುತ್ತೆ ಅಂದ್ರೆ ನಮಗೆ ಅದು ಪ್ರಾಕ್ಟೀಸ್ ಅಲ್ಲಿ ಬಂದಾಗಿದೆ. ಹಾಗಾಗಿ ಬೈ ಪ್ರಾಕ್ಟೀಸ್ ಅಲ್ಲಿ ಪ್ರಾಬ್ಲಮ್ ಅಲ್ಲಿ ಅಪ್ಲೈ ಮಾಡಿ ಅದು ಫೆಮಿಲಿಯರ್ ಆದ್ರೆ ಇಟ್ ಇಸ್ ದ ಬೆಸ್ಟ್ ವೇ. ಓಕೆ, ಒಂದು ಕಾಲ್ ಇದೆ, ಮಾತಾಡೋಣ. ಒಂದು ಹಲೋ ಹಲೋ, ನಾನು ಅಭಿಷೇಕ್ ಫ್ರಮ್ ಬ್ಯಾಂಗ್ಳೂರ್. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಏನು ಅಂದ್ರೆ, ಈಗ ನಾವು ಎಲ್ಲಾ ಸಬ್ಜೆಕ್ಟ್ ಅಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಅಥವಾ ಬಯಾಲಜಿ ಆಗಿರ್ಲಿ, ಕೆಲವೊಂದಿಷ್ಟು ಲೆಸನ್ಸ್ ಗೆ ನಾವು ತುಂಬಾ ಡೆಪ್ತ್ ಆಗಿ ನಾವು ಓದಲ್ಲ. ಫಾರ್ ಎನ್ ಎಕ್ಸಾಂಪಲ್, ಫಿಸಿಕ್ಸ್ ಗೆ ವೇವ್ ಆಪ್ಟಿಕ್ಸ್ ಆಗಿರ್ಲಿ ಅಥವಾ ಬಯಾಲಜಿಲಿ ಲಾಸ್ಟ್ 3 ಲೆಸನ್ ಆಗಿರ್ಲಿ, ಅದು ನಾವು ಅಷ್ಟೆಲ್ಲ ಡೆಪ್ತ್ ಆಗಿ ನಾವು ಓದಿರಲ್ಲ. ಅದರಿಂದ ಏನಾದ್ರು ಕ್ವಶನ್ ಬರೋ ಚಾನ್ಸಸ್ ಇರುತ್ತಾ ಇದು MCQ ಅಲ್ಲಿ ಅಥವಾ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ? ನೀವು ಡೆಪ್ತ್ ಆಗಿ ಓದಿರಲ್ಲ ಅಂತ ಹೇಳಿ ಕ್ವಶನ್ ಪೇಪರ್ ಸೆಟ್ಟರ್ ಕ್ವಶನ್ ಹಾಕ್ತಾರ ಇಲ್ವಾ ಗೊತ್ತಿಲ್ಲ, ಆದ್ರೆ ಕ್ವಶನ್ಸ್ ಬರುತ್ತೆ. ಈಗ MCQ ಅಂತೂ ಎಲ್ಲಾ ಚಾಪ್ಟರ್ ಇಂದ ಬರುತ್ತೆ. ಸೊ ನೀವು ಟಾಪರ್ ಆಗಿದ್ದಿದ್ರೆ, ಸಪೋಸ್ ಯು ಆರ್ ಅರೌಂಡ್ 65-70 ಔಟ್ ಆಫ್ 70, ಅಥವಾ ಮ್ಯಾಥ್ಸ್ ಅಲ್ಲಿ ಅರೌಂಡ್ 75-80 ಔಟ್ ಆಫ್ 80 ಅಂತ ಇದ್ರೆ ಬೆಟರ್ ಯು ಗೋ ಡೀಪ್ ಇನ್ ಟು ದ ಟಾಪಿಕ್ಸ್. ಅದು ಬಯಾಲಜಿ ಅಂತೂ ಮೇಡಮ್ ಹೇಳ್ತಾರೆ, ಬೆಟರ್ ಯು ಗೋ ಡೀಪ್. ಯಾಕಂದ್ರೆ MCQ ಡೆಫಿನೆಟ್ಲಿ ದೇ ವಿಲ್ ಫ್ರೇಮ್ 1 or 2 ಕ್ವಶನ್ಸ್ ವೆರಿ ಟಫ್. ಅದರಲ್ಲಿ ಯಾವುದೇ ಮುಲಾಜಿ ಮಾಡ್ಕೊಳ್ಳೋದು ಬೇಡ ಆ ಲೆವೆಲ್ ಅಲ್ಲಿ ಇದ್ರೆ. ಮತ್ತೆ MCQಗೆ ಎಲ್ಲ ಚಾಪ್ಟರ್ ಇಂದ ಒಂದೊಂದು ಕ್ವಶನ್ ಇದ್ದೇ ಇರುತ್ತೆ. MCQಗೆ ಎಲ್ಲ ಚಾಪ್ಟರ್ ಇಂದ ಒಂದು ಕ್ವಶನ್ ಕವರ್ ಮಾಡಲೇಬೇಕು. ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಮತ್ತೆ ಪ್ರಿನ್ಸಿಪಲ್ಸ್ ಇಂದ ಮೋರ್ ದೆನ್ 1 ಯು ಕ್ಯಾನ್ ಎಕ್ಸ್ಪೆಕ್ಟ್. ಅಪಾರ್ಟ್ ಫ್ರಮ್ ದಟ್ ಎವ್ರಿ ಚಾಪ್ಟರ್ ವಿಲ್ ಹ್ಯಾವ್ 1 MCQ. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಅಷ್ಟೇ ಮೇಡಮ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ, ನಾವು ನಾನು ಅದಕ್ಕೊಂದು ಆ್ಯಡ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅಂದ್ರೆ ಈಗ ಫಿಸಿಕ್ಸ್ ಮತ್ತೆ ಮ್ಯಾಥ್ಸ್ ಅಲ್ಲಿ ಫಾರ್ಮುಲಾ ಬೈ ಹಾರ್ಟ್ ಹೊಡೆಯೋದ್ರಿಂದ ಏನು ಪ್ರಯೋಜನ ಇಲ್ಲ. ನಾನು ಆಸ್ ಎ ಸ್ಟೂಡೆಂಟ್ ನಾನು ಸಹ ಒಪ್ಕೊಳ್ತೇನೆ. ಅದೇ ಕೆಮಿಸ್ಟ್ರಿಯಲ್ಲಿ 1-2-3 ಚಾಪ್ಟರ್ಗಳಿದೆ, ಅಲ್ಲಿ ಇವರಿಗೆ ಒಂದು 2-3 ಮಾರ್ಕ್ ಬರುವಂತ ಚಾನ್ಸ್ ಇದೆ, ಬರೀ ಫಾರ್ಮುಲಾ ಬರೋದು ಅದ್ರ ಟರ್ಮ್ಸ್ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಸೊ ಮೇ ಬಿ ನನ್ನ ಪ್ರಕಾರ ಸ್ಟೂಡೆಂಟ್ಸ್ ಅದರಿಂದ ಕನ್ಫ್ಯೂಷನ್ ಆಗೋದು ಅಂತ ಕಾಣ್ತದೆ. ಫಾರ್ಮುಲಾ ಬೈ ಹಾರ್ಟ್ ಹೊಡೆದ್ರೆ ಅಟ್ಲೀಸ್ಟ್ ಮಾರ್ಕ್ಸ್ ಸಿಗತ್ತೆ ಅಂತ ಹೇಳಿ ಸಬ್ಜೆಕ್ಟ್ ವೈಸ್ ಆಕ್ಚುಲಿ ಅದು ಹೋಗ್ತದೆ. ಈಗ ಡಿಫಾಲ್ಟ್ ಆಗಿ ನಿಮಗೆ ಫಾರ್ಮುಲಾ ಬೇಡ ಅಂತೇಳಿ ನನಗೆ ಅಂತ ಹಾಗೆ ಅಂದ್ರೆ ಸಬ್ಜೆಕ್ಟ್, ಈ ಕೆಮಿಸ್ಟ್ರಿ ಮಕ್ಕಳು 4 ಸಬ್ಜೆಕ್ಟಿಗೆ ಕಿವಿಯಾಗಿರ್ತಾರೆ.
ಅವಾಗ ಅವರಿಗೆ ಕೆಮಿಸ್ಟ್ರಿ ಇದು ಬಂದಿದೆ ಅಂತೇಳಿ ಹಾಗೆ ಆಗಿರ್ಲೂಬಹುದು ಅಂತ ನನ್ನ ಅಭಿಪ್ರಾಯ. ಓಕೆ, ಹಾಗೆ ಫಾರ್ಮುಲಾದ ಬಗ್ಗೆ ಅದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬೇಡ ಅಂತ. ಈ ಫಾರ್ಮುಲಾ ಬೈ ಹಾರ್ಟ್ ಕಲಿಯುವುದರಿಂದ ಯೂಸ್ ಇಲ್ಲ ಅಂತ ಹೇಳಿದ್ದು ನಾನು ಕ್ಯಾಲ್ಕುಲಸ್ಗೆ ಮತ್ತು ಟ್ರಿಗೊನೋಮೆಟ್ರಿಗೆ ಮಾತ್ರ. ಆಲ್ಜಿಬ್ರಾದಲ್ಲಿ ಫಾರ್ಮುಲಾ ಬೈ ಹಾರ್ಟ್ ಯೂಸ್ ಇದೆ, ಅದು ಹೈಸ್ಕೂಲ್ ಲೆವೆಲ್, ಕಾಲೇಜಿಗೆಲ್ಲ ಹೈಸ್ಕೂಲ್ ಲೆವೆಲ್ ಅಲ್ಲಿ ಫಾರ್ಮುಲಾ. ಓಕೆ ಸರ್, ಇನ್ನೊಂದು ಕಾಲ್ ಇದೆ, ಮಾತಾಡುವ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ನನ್ನ ಹೆಸರು ಮಾಚಯ್ಯ ಅಂತ, ನಾನು ಪ್ರಗತಿ ಸ್ಟಡಿ ಸೆಂಟರ್ ಇಂದ ಮಾತಾಡ್ತಿದ್ದೀನಿ. ಓಕೆ, ಪ್ರಗತಿಯಿಂದ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ಪ್ರಶ್ನೆ ಕೇಳಿ. ಅದು ಫಿಸಿಕ್ಸ್ ಅಲ್ಲಿ ಡೌಟ್ ಇತ್ತು. ಫಿಸಿಕ್ಸ್, ಓಕೆ. ಅದು ಪ್ರಾಬ್ಲಮ್ಸ್ ವೇಟೇಜ್ ಜಾಸ್ತಿ ಯಾವ ಚಾಪ್ಟರ್ ಇಂದ ಬರೋದು ಅಂತ ಒಂದು ಡೌಟ್ ಇತ್ತು ಸರ್. ಈಗಾಗಲೇ ಒಮ್ಮೆ ಹೇಳಿದೆ ನಾನು, ಬಟ್ ರಿಪೀಟ್ ಮಾಡ್ತೀನಿ. ನೀವು ಫಸ್ಟ್ 2 ಚಾಪ್ಟರ್ಸ್ ಇದೆಯಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ಸ್, ಸಾರಿ ಎಲೆಕ್ಟ್ರಿಕ್ ಫೀಲ್ಡ್ ಚಾರ್ಜಸ್, ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟರ್ಸ್, ಅದರಲ್ಲಿ ನಿಮ್ಗೆ 2 ಚಾಪ್ಟರ್ ಸೇರಿಸಾಗುವಾಗ ಒಂದು ಡಿರೈವೇಶನ್, ಒಂದು ಪ್ರಾಬ್ಲಮ್ ಬಂದೇ ಬರುತ್ತೆ. ಅದು ಒಂದರಲ್ಲಿ ಪ್ರಾಬ್ಲಮ್ ಕೇಳಿದ್ರೆ ಇನ್ನೊಂದರಲ್ಲಿ ಡಿರೈವೇಶನ್ಸ್ ಕೇಳ್ತಾರೆ. ಸೊ ಅದು 2 ಚಾಪ್ಟರ್ ಅಲ್ಲಿ ಒಂದು ಪ್ರಾಬ್ಲಮ್. ಕರೆಂಟ್ ಎಲೆಕ್ಟ್ರಿಸಿಟಿಯಿಂದ 100% ಒಂದು ಪ್ರಾಬ್ಲಮ್. ಓಕೆನಾ? AC ಆಲ್ಟರ್ನೇಟಿಂಗ್ ಕರೆಂಟ್ ಕೇಳ್ತಾ ಇದ್ದೀರಲ್ಲ, ಅದರಲ್ಲಿ ಒಂದು ಪ್ರಾಬ್ಲಮ್. ನೆಕ್ಸ್ಟ್ ನಿಮ್ಗೆ ರೇ ಆಪ್ಟಿಕ್ಸ್ ಅಲ್ಲಿ ಕೇಳ್ಬೋದು, ಅಥವಾ ಡ್ಯೂಯಲ್ ನೇಚರ್ ಆಫ್ ಮ್ಯಾಟರ್ ಅಲ್ಲೂ ಕೇಳ್ಬೋದು. ಓಕೆ, ಬೇರೆ ಕೇಳಿ. ಸರ್, ಇದು MCQ ಅಲ್ಲಿ ಇದು ಲೈಕ್ ಡಿಫಿಕಲ್ಟ್ ಟೈಪ್ ಕ್ವಶನ್ಸ್ ಎಷ್ಟು ಬರ್ಬೋದು ಅಂತ? 2 ಅಥವಾ 3. 2 ಅಥವಾ 3 ಅಷ್ಟೇ. ಮತ್ತೆ ನಿಮಗೆ ನೀವು ಹೇಗೆ ಅದನ್ನು ತಗೋತೀರಿ ಹಾಗೆ, ನಿಮ್ಗೆ ಅದು ಡಿಫಿಕಲ್ಟ್ ಈಸಿಯಾ ಅಂತ, ಇಟ್ ಇಸ್ ಅಪ್ ಟು ಯು. ಬಟ್ 1-2 ಟ್ವಿಸ್ಟೆಡ್ ಇರುತ್ತೆ, ಅದಕ್ಕೆ ರೆಡಿಯಾಗಿ ಹೋಗ್ಬೇಕು ನೀವು. ಓಕೆ, ಬೇರೆ ಏನಾದ್ರೂ ಪ್ರಶ್ನೆ ಇದೆಯಾ? ಇದು ಬಯಾಲಜಿ ಡೌಟ್ ಇತ್ತು. ಬಯಾಲಜಿ, ಓಕೆ, ಕೇಳಿ. ಮ್ಯಾಮ್, ಇದು PBR 322 ಕ್ವಶನ್ಸ್ ಹೆಂಗೆ ಯಾವ ಟೈಪ್ ಅಲ್ಲಿ ಬರ್ಬೋದು ಅಂತ, ಅಂದ್ರೆ ಡಯಾಗ್ರಾಮ್ಸ್ ಬಿಟ್ಟು. ಯಾವ ಚಾಪ್ಟರ್ ಇಂದ ಕೇಳ್ತಾ ಇದ್ದೀರಿ? ಇದು ಸ್ಟ್ರಕ್ಚರ್ ಆಫ್ PBR 322 ಲರ್ನಿಂಗ್ ವೆಕ್ಟರ್ಸ್. ಆ ಪಾರ್ಟ್ ಇಂದ ಯಾವ ತರ ಕ್ವಶನ್ಸ್ ಬರ್ಬೋದು ಅಂತಲಾ? ಹಾ ಮ್ಯಾಮ್. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಮತ್ತೆ ಪ್ರೊಸೆಸ್ ಇದ್ದಲ್ವಾ? ಸೊ ಅದರಲ್ಲಿ ಫಸ್ಟ್ ಅದಕ್ಕೆ 7 ಮಾರ್ಕ್ಸ್ ಇದೆ. ಸೊ ಅದು ಡಿಪೆಂಡ್ ಆಗಿರುತ್ತೆ ಕ್ವಶನ್ ಪೇಪರ್ ಸೆಟ್ಟರ್ ಮೇಲೆ. ಒಂದು 3 ಮಾರ್ಕ್ಸಿಗೆ ಅಂತಾಗಿ ಬರೀ ಡಯಾಗ್ರಾಮ್ ಕೇಳಲಿಕ್ಕೂ ಚಾನ್ಸಸ್ ಇದೆ, ಅಥವಾ ಬರೀ PBRನ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಲಿಕ್ಕೂ ಆಪ್ಷನ್ ಇದೆ. ನಮ್ಗೆ ಗೊತ್ತು ಅದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಅಂತ ಎಲ್ಲರಿಗೂ ಗೊತ್ತು. ಅದು ಒಂದೊಂದು ಹೇಳಿದರೆ ಅದರ ಸ್ಟ್ರಕ್ಚರ್ ಕರೆಕ್ಟಾಗಿ ನೀವು ಕಲ್ತ್ಕೊಂಡ್ರೆ, ಮತ್ತು ಅದರ ಸೈಡ್ ಹೆಡ್ಡಿಂಗ್ ಬರೆದು ಅದರ ಬಗ್ಗೆ ಬರ್ಕೊಂಡ್ರೆ ಆಲ್ಮೋಸ್ಟ್ ನಿಮಗೆ ಅದರದ್ದು 5ಅಲ್ಲಿ 3 ಅಥವಾ 4 ಖಂಡಿತ ತೆಗಿಬೋದು. ಸ್ಟ್ರಕ್ಚರ್ ಡಯಾಗ್ರಾಮ್ ಮಾಡಿ ಅದಕ್ಕಿಂತ ನಿಮಗೆ ಗೊತ್ತಿರಬೇಕು, ಮಾರ್ಕ್ ಡಿಸ್ಟ್ರಿಬ್ಯೂಷನ್ ಕರೆಕ್ಟ್ ಗೊತ್ತಿದ್ರೆ ನಿಮಗೆ ಈಸಿ ಆಗುತ್ತೆ ಮಾರ್ಕ್ ಸ್ಕೋರ್ ಮಾಡಲಿಕ್ಕೆ. ಡಯಾಗ್ರಾಮಿಗೆ ಇಷ್ಟು 3 ಮಾರ್ಕ್ ಇದ್ದರೆ ಬರೀ 2 ಮಾರ್ಕ್ಸಿಗೆ ಎಕ್ಸ್ಪ್ಲನೇಷನ್ ಇದ್ದರೆ ತುಂಬ ಡೀಪಾಗಿ ಬರೀಬೇಕು ಅಂತಿಲ್ಲ. ಬಟ್ ಅದಕ್ಕೆ ಟೆಕ್ನಿಕ್ ಏನು ಅಂತ ಹೇಳಿದರೆ, ಆ PBR 322 ಸ್ಟ್ರಕ್ಚರ್ ಇದ್ದು ಎಲ್ಲ ಲೇಬ್ಲಿಂಗ್ನ ಒಂದಷ್ಟು ಟ್ರಿಕ್ ಯೂಸ್ ಮಾಡ್ಕೊಂಡು ನೆನ್ಪಿಟ್ಕೊಂಡ್ರೆ ಆಯಿತು. ತುಂಬ ಕಷ್ಟ ಅಂತ ಅನಿಸಿದ್ರೆ ನಿಮಗೆ 2 ಆಪ್ಷನ್ಸ್ ಜಾಸ್ತಿ ಇರುತ್ತಲ್ವ, ಅದರಲ್ಲಿ 2 ಆಪ್ಷನ್ಸ್ ಜಾಸ್ತಿ ಇರುತ್ತೆ. ಸೊ ಅದರಲ್ಲಿ ಇನ್ನೊಂದು ಕ್ವಶನ್ ಕೂಡ ಅಟೆಂಪ್ಟ್ ಮಾಡ್ಬೋದು. ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಪ್ಟ್ ಮಾಡಿಬಿಡಿ. ಸೊ ಅದ ಕಾರಣ ಯಾವ್ದ್ರಲ್ಲಿ ಹೆಚ್ಚು ಬರುತ್ತೆ ಅದನ್ನು ಕನ್ಸಿಡರ್ ಮಾಡ್ತಾರೆ. ನಮ್ಮಿದು 3 ಮಾರ್ಕ್ಸ್ ಕ್ವಶನ್ ಕೊಟ್ರೆ ಯಾವ್ದೋ ಡಯಾಗ್ರಾಮು, ಅದು ಡಯಾಗ್ರಾಮ್ ವಿತ್ ಎಕ್ಸ್ಪ್ಲನೇಷನ್ ಬೇಕಾ? ಜನರಲಿ 3 ಮಾರ್ಕ್ಸಿಗೆ ಡಯಾಗ್ರಾಮ್ ಅಂತ ಬಂದರೆ ಬರೀ ಡಯಾಗ್ರಾಮ್ ಮಾತ್ರ ಇರುತ್ತೆ. ಬಟ್ ಅದ್ರಲ್ಲಿ ಹೇಳಿರ್ತಾರೆ, ಡಿಸ್ಕ್ರೈಬ್ ದ ಸ್ಟ್ರಕ್ಚರ್ ಅಂತ ಹೇಳಿದರೆ ನೀವು ಡ್ರಾ ಮಾಡಿ ಲೇಬಲ್ ಮಾಡಿ ಅದಕ್ಕೆ ಡಿಸ್ಕ್ರಿಪ್ಷನ್ ಕೂಡ ಕೊಡಬೇಕು, ಎಕ್ಸ್ಪ್ಲೇನ್ ಮಾಡಬೇಕು. ಬರೀ ಡ್ರಾ ಆ್ಯಂಡ್ ಲೇಬಲ್ ಅಂತ ಕೊಟ್ಟರೆ ಬೇಡ, ಡಿಸ್ಕ್ರಿಪ್ಷನ್ ಬೇಡ. ಸೊ ಜನರಲಿ ಎಕ್ಸ್ಪ್ಲೇನ್ ಅಂತ ಬರೋ ಕ್ವಶನ್ಸ್ಗೆಲ್ಲ ಈ ಡಯಾಗ್ರಾಮ್ ಇನ್ಕ್ಲೂಡ್ ಮಾಡಬೇಕು. ಅದಕ್ಕೆ ಇನ್ಸ್ಟ್ರಕ್ಷನ್ಸಲ್ಲಿ ಸ್ಟಾರ್ಟಿಂಗಲ್ಲಿ ಕೊಟ್ಟಿರ್ತಾರೆ, ಇನ್ಕ್ಲೂಡ್ ದ ಡಯಾಗ್ರಾಮ್ಸ್ ವೇರ್ ಎವರ್ ನೆಸೆಸರಿ ಅಂತ. ಅಂದರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ನೀಡ್ಸ್ ವೇರ್ ಎವರ್ ಇಟ್ ಈಸ್ ರಿಕ್ವೈರ್ಡ್ ಯು ಹ್ಯಾವ್ ಟು ಇನ್ಕ್ಲೂಡ್ ದ ಡಯಾಗ್ರಾಮ್ಸ್. ಇನ್ಕ್ಲೂಡ್ ಮಾಡಿದರೆ ಒಳ್ಳೆಯದು. ಕೆಲವೊಂದು ಡಯಾಗ್ರಾಮ್ಸ್ ಮೂಲಕ ಎಕ್ಸ್ಪ್ಲೇನ್ ಮಾಡಿದರೆ ಇನ್ನೂ ಎಫೆಕ್ಟಿವ್ ಆಗಿರುತ್ತೆ. ಟೈಮ್ ಇದ್ದರೆ ಮಾಡಿ, ಇಲ್ಲ ಅಂದರೆ ಕೇಳಲಿಲ್ಲ ಅಂತ ಹೇಳಿದರೆ ಅದಕ್ಕಷ್ಟು ಇಂಪಾರ್ಟೆನ್ಸ್ ಇಲ್ಲ ಅಂತ ಅರ್ಥ. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಆಯ್ತಾ? ಏನಲ್ಲ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ವೀಕ್ಷಕರೇ, ಇನ್ನಷ್ಟು ವಿಚಾರಗಳನ್ನ ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. That's my gadget. Let's go have some fun then.
Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 551. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಮಾತಾಡೋದಕ್ಕಿಂತ ಮುಂಚೆ ಒಂದು ಕಾಲ್ ಇದೆ, ಅದನ್ನ ಅಟೆಂಡ್ ಮಾಡಿ ಮತ್ತೆ ಮಾತಾಡೋಣ. ಹಲೋ ಹಲೋ ಹಲೋ, ನಿಮ್ಮ ಹೆಸರು? ನನ್ನ ಹೆಸರು ಪಲ್ಲವಿ ಅಂತ, ಕೌಚಾರಿಂದ ಮಾತಾಡ್ತಿದ್ದೀನಿ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ನನ್ನ ಪ್ರಶ್ನೆ ಬಯಾಲಜಿ ಬಂದು ಬಯಾಲಜಿ. ಓಕೆ, ಬಯಾಲಜಿಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಅಥವಾ ನ್ಯೂಮೆರಿಕಲ್ಸ್ ಅಂಥದ್ದೆಲ್ಲ ಕ್ವಶನ್ಸ್ ಬರ್ಬೋದಾ ಅಂತ MCQ ಅಲ್ಲಿ? MCQ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಬೇಸ್ ಕ್ವಶನ್ ಬರ್ಬೋದು. ಯಾವುದು ನಮ್ಮ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ಲಿ ಎಕ್ಸ್ಪೆರಿಮೆಂಟ್ಸ್ ಬೇಸ್ಡ್ ಕ್ವಶನ್ ಬರುತ್ತೆ.
ಮತ್ತೆ ನ್ಯೂಮರಿಕಲ್ಸ್ ಇದೆ, ಆಪ್ಷನ್ ಇದೆ. ಇವಾಗ ರೀಸೆಂಟ್ ಆಗಿ ಬಂದ ಮಾಡೆಲ್ ಕ್ವಶನ್ ಪೇಪರಲ್ಲೂ ಕೇಳಿದ್ದಾರೆ, ಪಾಪ್ಯುಲೇಷನ್ ಆರ್ಗಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನಲ್ಲೂ ಕೇಳಿದ್ದಾರೆ, ಹಾಡಿ ವೀನ್ಬರ್ಗ್ ಪ್ರಿನ್ಸಿಪಲಲ್ಲೂ ಕೇಳಿದ್ದಾರೆ. ಆದರೆ ನ್ಯೂಮರಿಕಲ್ಸ್ ತುಂಬ ಹೈ ಸ್ಟ್ಯಾಂಡರ್ಡ್ ಅಂತ ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಇಲ್ಲ. ಯಾಕಂದರೆ ನ್ಯೂಮರಿಕಲ್ಸ್ ಈ ಹಾಟ್ಸ್ ಲೆವೆಲಲ್ಲಿ ಸ್ವಲ್ಪ ಹೈ ಲೆವೆಲಲ್ಲಿ ಬರ್ಬೋದು, ಆದರೆ ಅಷ್ಟೊಂದು ಡಿಫಿಕಲ್ಟಿ ಲೆವೆಲ್ ಬರಲಿಕ್ಕೆ ಚಾನ್ಸಸ್ ಕಡಿಮೆ. ಬರ್ಬೋದು, ನ್ಯೂಮರಿಕಲ್ಸ್ ಬರಲಿಕ್ಕೆ ಚಾನ್ಸಸ್ ಇದೆ. ಎಕ್ಸ್ಪೆರಿಮೆಂಟ್ಸ್ ಯೂಶಲಿ 5 ಮಾರ್ಕಿದ್ದು ರೀಸೆಂಟಾಗಿ ಎಲ್ಲೂ ಕೇಳಿದ್ದ ಹಾಗಿಲ್ಲ, ಅದ ಕಾರಣ ಅದನ್ನು MCQಗೆ ಹಾಕುವಂಥ ಆಪ್ಷನ್ಸ್ ಜಾಸ್ತಿ ಇದೆ. ಓಕೆ, ಬೇರೆ ಏನಾದರೂ ಯಾವುದು? ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಲಾಸ್ಟ್ ನಮ್ಮ MCQ ಅಲ್ಲಿ 10-11 ಕ್ವಶನ್ಸ್ ಡೈರೆಕ್ಟ್ ಆಗಿ ಡೆಫಿನಿಷನ್ ಟೈಪ್ ಕ್ವಶನ್ಸ್ ಬರ್ಬೋದು. ಮತ್ತೆ 4 ಅಥವಾ 5 ಕ್ವಶನ್ಸ್ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಆಗಿರ್ಬೋದು, ಮ್ಯಾಚ್ ದ ಫಾಲೋಯಿಂಗು ಆಗಿರ್ಬೋದು, ಮಲ್ಟಿಪಲ್ ಆಪ್ಷನ್ಸ್ ಇರುತ್ತಲ್ವಾ, ಮೋರ್ ದೆನ್ 1 ಆಪ್ಷನ್ ಇರುತ್ತೆ, ಆ ಥರ ಕ್ವಶನ್ಸು ಬರಲಿಕ್ಕೆ ಚಾನ್ಸಸ್ ಇದೆ. ಅದ ಕಾರಣ MCQ ಅದರಲ್ಲಿ ಒಂದು 4-5 ಕ್ವಶನ್ಸ್ ಟಫ್ ಲೆವೆಲ್ ಬಿಟ್ಟರೆ ಒಂದಷ್ಟು ಹತ್ತಿರದ ಕ್ವಶನ್ ಎಲ್ಲರಿಗೂ ಆನ್ಸರ್ ಮಾಡುವಂಥ ಕ್ವಶನ್ಸೇ ಇರುವ ಸಾಧ್ಯತೆ ಜಾಸ್ತಿ ಇದೆ. ಅಲ್ಲಿ ನ್ಯೂಮರಿಕಲ್ಸ್ ಬರುವ ಚಾನ್ಸಸ್ ಇದೆ. ಅದ ಕಾರಣ ಎಲ್ಲೆಲ್ಲ ಇಕ್ವೇಷನ್ಸ್ ಬರುತ್ತೋ ಅದನ್ನು ಸ್ವಲ್ಪ ನೀವು ಡೀಟೇಲ್ ಆಗಿ ನೋಡಿಕೊಂಡ್ರೆ ಸಾಕು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ನಾವು ಇದಕ್ಕಿಂತ ಮುಂಚೆ ಮಾತಾಡ್ತಾ ಇದ್ವಿ, ಅದನ್ನೇ ಕಂಟಿನ್ಯೂ ಮಾಡ್ತಾ ನಾನು ಕೆಮಿಸ್ಟ್ರಿ ಬಗ್ಗೆ ಕೇಳಬೇಕು ಸರ್. ಇವಾಗ ಎಲ್ಲಾನು ಪರ್ಫೆಕ್ಟ್ ಆಗಿ ಬರ್ದಿರ್ತಾರೆ, ಕಾನ್ಫಿಡೆನ್ಸ್ ಅಲ್ಲೂ ಇರ್ತಾರೆ ನನಗೆ ಒಳ್ಳೆ ಮಾರ್ಕ್ ಬಂದೇ ಬರುತ್ತೆ ಅಂತ. ಬಟ್ ಅಲ್ಲೆಲ್ಲೋ ಒಂದು ಕಡೆ ಪ್ಲಸ್ ಮೈನಸ್ ಆಗಿರ್ಬೋದು, ಅದೆಲ್ಲ ಎಲ್ಲಾದರೂ ಸಿಂಬಲ್ಗಳು ಮಿಸ್ಟೇಕ್ ಆಗಿ ಅದು ಎಫೆಕ್ಟ್ ಆಗ್ಬೋದಾ ಹೇಗೆ ಅಂತ, ಒಂದು ಕಡೆ ತಪ್ಪಿ ಹಾಕಿದ್ರು ಅದು ಮಿಸ್ಟೇಕ್ ಆಗುತ್ತಾ ಹೇಗೆ ಅಂತ. ಖಂಡಿತವಾಗಿಯೂ ಒಳ್ಳೆ ಸಂದರ್ಭೋಚಿತವಾದಂಥ ಕ್ವೆಶ್ಚನ್ ಇದೆ. ಆ್ಯಕ್ಚುಲಿ ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಪಾರ್ಟ್ ಅಂತ ಬರುತ್ತೆ. ಯೂಶ್ವಲಿ ಸ್ಟೂಡೆಂಟ್ಸ್ ಈಗ 3 ಕ್ಯಾಟಗರಿ ಅಂತ ಏನು ನಾವೀಗ ಅಲ್ಲಿ ಮಾತಾಡಿದ್ದೇವೆ, ಈ 3 ಕ್ಯಾಟಗರಿಯವರು ಕಾಮನ್ ಆಗಿ ಮಾಡುವಂಥ ಮಿಸ್ಟೇಕ್ಸ್ ಅಂದರೆ ಮೆಕ್ಯಾನಿಸಮ್ ಬರೆದಾಗ ಟಾಪರ್ ಇರ್ಬೋದು ಅಥವಾ ಎವರೇಜ್ ಇರ್ಬೋದು, ಬಿಲೋ ಎವರೇಜ್ ಇರ್ಬೋದು, ಈ 3 ಟೈಪ್ನವರು ಸೈನ್ ಪ್ಲಸ್ ಮೈನಸ್ ಸೈನ್ ಹಾಕಲಿಕ್ಕೆ ಮರ್ತು ಬಿಡ್ತಾರೆ. ಅದ್ರ ಜೊತೆಗೆ ಇನ್ನೊಂದು ಆ್ಯರೋ ಮಾರ್ಕ್ ಅಂತಿದೆ, ಬಾಂಡ್ ಮೂವ್ಮೆಂಟನ್ನು ಮೆಕ್ಯಾನಿಸಮಲ್ಲಿ ತೋರಿಸಿದರೆ ದಿ ಬೆಸ್ಟ್ ಆನ್ಸರ್ ಅಂತೇಳಿ ಆಗ್ತದೆ. ಸೊ ಇಂಥ ವಿಷಯದಲ್ಲಿ ಬಾಂಡ್ ಮೂವ್ಮೆಂಟ್ ತೋರಿಸುವಾಗ ಅದು ಯಾವತ್ತೂ ಕೂಡ ನೆಗೆಟಿವ್ ಚಾರ್ಜಿಂದ ಪಾಸಿಟಿವ್ ಚಾರ್ಜ್ ಕಡೆಗೆ ಇರಬೇಕು. ಸೊ ಇದನ್ನು ಉಲ್ಟಾ ಹಾಕಿದರೆ ಅಲ್ಲಿ ಅವರಿಗೆ ಇಡೀ ಮೆಕ್ಯಾನಿಸಮೇ ರಾಂಗ್ ಆಯಿತು. ಇಲ್ಲಿ ಅರ್ಧ ಮಾರ್ಕ್ 1 ಮಾರ್ಕ್ ಅಂತ ಹೋಗೋದಲ್ಲ, ಇಡೀ ಮೆಕ್ಯಾನಿಸಮಿಗೆ 0 ಹಾಕಿಬಿಡ್ತಾರೆ ಎಷ್ಟೋ ಕಡೆಯಲ್ಲಿ. ಅಂದರೆ ಆದ್ದರಿಂದ ಚಾರ್ಜಸ್ ಬರೆಯುವುದನ್ನು ಕಂಪ್ಲೀಟ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕಾಗತ್ತೆ. ಸೊ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಕಲಿಯುವಾಗ ಒಂದು ಅಡ್ವೈಸ್ ಅಥವಾ ಸಜೆಷನ್ ಏನು ಅಂತ ಕೇಳಿದ್ರೆ, ನೀವು ಅದನ್ನು ಅನದರ್ ಮ್ಯಾಥ್ಸ್ ಸಬ್ಜೆಕ್ಟ್ನಾಗ ಟ್ರೀಟ್ ಮಾಡಬೇಕು. ಹೇಗೆ ಮ್ಯಾಥ್ಸನ್ನು ನೀವು ಸುಮ್ಮನೆ ಓದಿಕೊಂಡು ಹೋದರೆ ಎಕ್ಸಾಮಲ್ಲಿ ಬರೀಲಿಕ್ಕೆ ಆಗೋದಿಲ್ವೋ, ಹಾಗೆ ಈಕ್ವೇಷನ್ ಬೈ ಹಾರ್ಟ್ ಹೊಡೆದ್ರೆ ಏನೂ ಯೂಸ್ ಇಲ್ಲ. ನೀವು ಅದನ್ನು ಬರೆದು 2-3 ಸಲ ಅಥವಾ 4 ಸಲ ಬರದೇ ಕಲಿಬೇಕಾಗುತ್ತೆ. ಸೊ ನಿಮಗೆ ಬರುವಲ್ಲಿವರೆಗೆ ಅದನ್ನು ಬರಿಬೇಡಿ, ಅಷ್ಟು ಪರ್ಫೆಕ್ಟಾಗಿ ಬರಿಬೇಕಾಗುತ್ತೆ. ಈಕ್ವೇಷನ್ಸಲ್ಲಿ ಪ್ರಾಡಕ್ಟ್ ಸೈಡಲ್ಲಿ ಬರೆದಾಗ ಮೇನ್ ಪ್ರಾಡಕ್ಟ್ ಜೊತೆಗೆ ಬೈ ಪ್ರಾಡಕ್ಟ್ ಇರುತ್ತೆ. ಇವರು ಪ್ಲಸ್ ಚಾರ್ಜ್ ಮೆಕ್ಯಾನಿಸಮ್ ಬರೆಯುವಾಗ ಇಂಟರ್ಮೀಡಿಯೇಟಿಗೆ ಹಾಕುವ ಬದಲು ಈಕ್ವೇಷನ್ನ ಪ್ಲಸ್ ಚಾರ್ಜನ್ನೇ ಒಂದೇ ಸಲ ಹಾಕಿಬಿಡ್ತಾರೆ. ಅಂದರೆ ಈಕ್ವೇಷನ್ನೇ ಪ್ಲಸ್ ಚಾರ್ಜ್ ಜೊತೆಗೆ ಕಾರ್ಬನ್ ಆಟಮ್ನ ಮೇಲೆ ಸಹ ಪ್ಲಸ್ ಚಾರ್ಜ್ ಬರಬೇಕಾಗತ್ತೆ. ಇದನ್ನು ಒಂದು ಸಣ್ಣ ಮಿಸ್ಟೇಕಿಂದಾಗಿ ಇಡೀ ಆ ಸ್ಟೆಪ್ಪೇ ರಾಂಗ್ ಆಗುತ್ತೆ. ಸೊ ಅದರ ಕಂಟಿನ್ಯೂಷನ್ ಹಾಗೆ ಹೋಗ್ತಾ ಇರುತ್ತೆ. ಸೊ 2 ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ಒಂದು ಈಕ್ವೇಷನ್ ಬರುವಂಥ ಪ್ಲಸ್ ಚಾರ್ಜ್ ಇರ್ಬೋದು, ಇನ್ನೊಂದು ಕ್ಯಾಟಯಾನನ್ನು ಇಂಡಿಕೇಟ್ ಮಾಡಲಿಕ್ಕೆ ತೋರಿಸುವಂಥ ಪ್ಲಸ್ ಚಾರ್ಜ್ ಇರ್ಬೋದು. ಅದ್ರ ಜೊತೆಗೆ ನಿಮ್ಮ ನೆಕ್ಸ್ಟ್ ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಆಲ್ಡಾಲ್ ಕಂಡೆನ್ಸೇಷನ್ ಅಂತ ಬರುತ್ತೆ. ಸೊ ಬಾಂಡ್ ಮೂವ್ಮೆಂಟ್ ಅನ್ನು ನೀವು ತೋರಿಸಿದ್ರೆ ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಅಲ್ಲಿ ನೀವು ನೆಗೆಟಿವ್ ಚಾರ್ಜ್ ಇಂದ ಹೋಗುವಂಥದ್ದನ್ನ ಆರೋ ಮಾರ್ಕ್ ನೀವು ತೋರಿಸಲೇಬೇಕು. ಓಕೆ, ಒಂದು ಕರೆ ಇದೆ, ಮಾತಾಡೋಣ. ಹಲೋ, ನಮಸ್ತೆ, ನಿಮ್ಮ ಹೆಸರು? ಅಮ್ಮನು. ಓಕೆ, ನೀವು ಯಾವ ಕಾಲೇಜಲ್ಲಿ ಓದ್ತಿದ್ದೀರಾ? ನಾವು ಪ್ರಗತಿಯಿಂದ. ಓಕೆ, ನಿಮ್ಮ ಪ್ರಶ್ನೆ ಕೇಳಿ. ಇದು ಕೆಮಿಸ್ಟ್ರಿಯಲ್ಲಿ ಪಾರ್ಟ್ ಡಿ ಅಲ್ಲಿ ಆರ್ಗ್ಯಾನಿಕ್ ಕೇಳಿ. ಅದರಲ್ಲಿ ಯಾವ್ದೆಲ್ಲ ಕಲಿಬೇಕು ಅಂತ, ಆರ್ಗ್ಯಾನಿಕ್ 20 ಮಾರ್ಕ್ಸ್ ಕವರ್ ಮಾಡಲಿಕ್ಕೆ? ತುಂಬ ವೆಯ್ಟೇಜ್ ಇರುವಂತೆ. ಯಾಕಂದರೆ ಕೆಮಿಸ್ಟ್ರಿಯಲ್ಲಿ ಪಾರ್ಟ್ 1 ಪಾರ್ಟ್ ಆಗಾಗಲೇ ನಾನು ಮೆನ್ಷನ್ ಮಾಡಿದಾಗೆ ಪಾರ್ಟ್ 1 ಫಿಸಿಕಲ್ ಮತ್ತು ಇನಾರ್ಗ್ಯಾನಿಕ್ ಆಗಿರುತ್ತೆ. ಪಾರ್ಟ್ 2 ಅಲ್ಲಿ ಕಂಪ್ಲೀಟ್ ಆಗಿ 5 ಚಾಪ್ಟರ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಸೊ ಇದರಿಂದ 20 ಮಾರ್ಕಿಂದ ಕ್ವೆಶನ್ಸ್ ಅಥವಾ 6 ಕ್ವೆಶನ್ ಇರುತ್ತೆ ಟೋಟಲಿ, ಬಟ್ ನೀವು 4 ಬರೀಲಿಕ್ಕೆ, ಸೊ 20 ಮಾರ್ಕ್ ಸಿಗುತ್ತೆ ನಿಮಗೆ. ಇದಕ್ಕೆ ಕೆಲವು ಫಿಕ್ಸ್ಡ್ ಆಗಿದೆ. ಈಗ 10-12 ವರ್ಷ ನಾವು ನೋಡೋದಿದ್ರೆ, ಒಂದು ಹ್ಯಾಲೋ ಆಲ್ಕೇನ್ಸ್ ಮತ್ತೆ ಹ್ಯಾಲೋ ಎರೀನ್ಸ್ ಅಲ್ಲಿ ನಿಮಗೆ SN1 ಮೆಕ್ಯಾನಿಸಮ್ ಅಂತ ಇದೆ, ಇನ್ನೊಂದು SN2 ಇದೆ. ಸೊ ಈ 2 ಮೆಕ್ಯಾನಿಸಮ್ ಅಲ್ಲಿ ಒಂದು ಶೂರ್ ಆಗಿ ಕೇಳ್ತಾರೆ. ಅದೇ ರೀತಿಯಲ್ಲಿ 2ನೇ ಚಾಪ್ಟರ್ಗೆ ನೀವು ಬಂದ್ರೆ ಆಲ್ಕೋಹಾಲ್ ಫಿನಾಲ್ಸ್ ಈಥರ್ಸ್ ಅಲ್ಲಿ ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಅಂತ ಒಂದಿದೆ. ಸೊ ಅದು ತುಂಬಾ ಸಲ ನೀವು 10 ವರ್ಷ ತೆಗೆದ್ರೆ 10 ಸಲ ಸಹ ಇದ್ದಿತ್ತದು ಆ ಕ್ವೆಶನ್, ಆ ತರದ ಕ್ವೆಶನ್ ಅದು. ಸೊ ಡಿಹೈಡ್ರೇಷನ್ ಅದ್ರ ಕೇಳುವಂತ ಸೆಂಟೆನ್ಸ್ ಫಾರ್ಮೇಶನ್ ಬೇರೆ ಇರ್ಬೋದು, ಆದ್ರೆ ಕಾನ್ಸೆಪ್ಟ್ ಅದೇ ಡಿಹೈಡ್ರೇಷನ್ ಮೆಕ್ಯಾನಿಸಮ್ ಇರುತ್ತೆ. ಅದ್ರ ಜೊತೆಗೆ ಈ ರೀಸೆಂಟ್ ಆಗಿ ಇನ್ನೊಂದು ಮೆಕ್ಯಾನಿಸಮ್ ಇಂಪಾರ್ಟೆಂಟ್ ಹೇಳಿದ್ರು ಈಗ DKPL ಡಿಸ್ಕಷನ್ ಆದಾಗ, ಹೈಡ್ರೇಷನ್ ಮೆಕ್ಯಾನಿಸಮ್, ಅದರ ರಿವರ್ಸ್ ಅದು. ಸೊ ಈ 2 ಮೆಕ್ಯಾನಿಸಮ್ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ, ಅದೊಂದು ಬಂದೇ ಬರುತ್ತೆ ನಿಮಗೆ. ಅದ್ರ ಬಗ್ಗೆ ಯಾವುದೇ ಆಲೋಚನೆ ಬೇಡ, ಸೆಕೆಂಡ್ ಥಾಟ್ ಬೇಡ.
ಅದಾದ ನಂತರ ಆಲ್ಡಿಹೈಡ್ ಕೀಟೋನ್ಸ್ ಅಲ್ಲಿ ಸಹ ಇದೇ ತರದ ಕ್ವೆಶನ್ ಇದೆ. ಈಗಾಗಲೇ ನಾನು ಮೆನ್ಷನ್ ಮಾಡಿದಾಗೆ ಆಲ್ಡಾಲ್ ಕಂಡೆನ್ಸೇಷನ್ ಮತ್ತೆ ಕ್ಯಾನಿಸೆರೋ ರಿಯಾಕ್ಷನ್. ಸೊ ಇದರ ಮೇಲೆ ಮತ್ತೆ ಆಲ್ಡಿಹೈಡ್ ಅಲ್ಲಿ ತುಂಬಾ ನೇಮ್ಡ್ ರಿಯಾಕ್ಷನ್ಸ್ ಇದೆಲ್ಲ, ಅದನ್ನೆಲ್ಲ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಡು ಹೋಗಿ ಅದೆಲ್ಲ ಕೇಳುವಂಥದ್ದು. ನೀವು ಅದ್ರ ಬಗ್ಗೆ ಯಾವುದೇ ಸೆಕೆಂಡ್ ಥಾಟ್ ಬೇಡ. ಆಗ ಹೇಳಿದಾಗೆ 4 ರಿಂದ 5 ಸಲ ಬರೆದು ಪ್ರಾಕ್ಟೀಸ್ ಮಾಡಿ. ಕಷ್ಟ ಇದೆ ಅಂತ ಹೇಳಿ ಅದನ್ನು ಬಿಡೋದಲ್ಲ, ಅದು ಕನ್ಫರ್ಮ್ ಕ್ವೆಶನ್ ಅದು. ಇನ್ನು ಅಮೈನ್ಸ್ ಅಲ್ಲಿ ನಿಮಗೆ ಪ್ರಿಪರೇಟರಿ ಪಾರ್ಟ್ ಅಲ್ಲಿ, ಅಂದ್ರೆ ಪ್ರಿಪರೇಷನ್ ಪಾರ್ಟ್ ಅಲ್ಲಿ 2 ಕ್ವೆಶನ್ ಇದೆ, ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್ ಮತ್ತೆ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್. ಸೊ ಇದೆರಡನ್ನು ಥರೋವಾಗಿ ಪ್ರಾಕ್ಟೀಸ್ ಮಾಡಿ. ಜೊತೆಗೆ ರಿಯಾಕ್ಷನ್ ಪಾರ್ಟ್ ಅಲ್ಲಿ ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಕಾರ್ಬೈಲ್ ಅಮೈನ್ ರಿಯಾಕ್ಷನ್ ಅಂತ ಇದೆ, ಅದ್ರ ಜೊತೆಗೆ ಹೈನ್ಸ್ಬರ್ಗ್ ರಿಯೇಜೆಂಟ್ ಟೆಸ್ಟ್ ಅಂಡ್ ಒನ್ ಮೋರ್ ಈಸ್ ರಿಯಾಕ್ಷನ್ HNO2. ಸೊ ಇದು ಕನ್ಫರ್ಮ್ಡ್ ಕ್ವೆಶನ್ ನಿಮಗೆ ಅಮೈನ್ಸ್ ಅಲ್ಲಿ. ಇನ್ನೊಂದು ಆ್ಯಡ್ ಮಾಡಿ ಹೇಳೋದಿದ್ರೆ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಅಲ್ಲಿ ಎಸಿಡಿಟಿ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ಅಂತ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್, ಅದೇ ತರ ಬೇಸಿಸಿಟಿ ಆಫ್ ಅಮೈನ್ಸ್. ಸೊ ಇದು ಎರಡರಲ್ಲಿ ಒಂದು ಶೂರ್ ಆಗಿ ಬರುತ್ತೆ ನಿಮಗೆ. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಇಲ್ಲ, ಥ್ಯಾಂಕ್ ಯು. ಮತ್ತೆ ಇದು ಪ್ರಾಬ್ಲಮ್ಸ್ ಅಲ್ಲಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಲ್ಲಿ ಯಾವುದು ಕಲಿಬೇಕು? ಅದು ನಾನು ಒಮ್ಮೆ ಈಗಾಗಲೇ ಮಾತಾಡುವಾಗ ಮೆನ್ಷನ್ ಮಾಡಿದ್ದೇನೆ. 3 ಚಾಪ್ಟರ್, ಫಸ್ಟ್ 3 ಚಾಪ್ಟರ್ ಅಲ್ಲಿ ಮಾತ್ರ ನಿಮಗೆ ನ್ಯೂಮರಿಕಲ್, ಬೇರೆ ಯಾವುದು ಬರುವುದಿಲ್ಲ. ಸೊ ಅದರಲ್ಲೂ ಕೂಡ ನೀವು ಫಿಕ್ಸ್ ಮಾಡಬಹುದು. ಸೊಲ್ಯೂಷನ್ ಚಾಪ್ಟರ್ ಅಲ್ಲಿ ನೀವು ಕಾಲಿಗೇಟಿವ್ ಪ್ರಾಪರ್ಟಿನ ಒಂದು ಸೆಕ್ಷನ್ ಬರುತ್ತೆ, ಗೊತ್ತಿರಬಹುದು ಅದು ನಿಮಗೆ. ಸೊ ಅದನ್ನು ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಅದು ಸಹ ವರ್ಕ್ಡ್ ಔಟ್ ಎಕ್ಸಾಂಪಲ್ಸ್, NCERT ಅಲ್ಲಿ ಇನ್ ಟೆಕ್ಸ್ಟ್ ಕ್ವೆಶನ್ ಮತ್ತೆ ಎಕ್ಸರ್ಸೈಸ್ ಕ್ವೆಶನ್ ಸಿಸ್ಟಮ್ ಮಾಡಿದ್ರೆ ಆಯ್ತು, ಅದರಲ್ಲೇ ಬರುತ್ತೆ. ಇನ್ನು ನೀವು ಸೆಕೆಂಡ್ ಚಾಪ್ಟರ್ಗೆ ಬಂದ್ರೆ ಇಲೆಕ್ಟ್ರೋಕೆಮಿಸ್ಟ್ರಿಯಲ್ಲಿ ನರ್ಸ್ಟ್ ಇಕ್ವೇಶನ್, ಅದಾದ ನಂತರ ಅದು ಗಿಬ್ಸ್ ಫ್ರೀ ಎನರ್ಜಿ ಕನೆಕ್ಷನ್ ಮತ್ತೆ ಈಕ್ವಿಲಿಬ್ರಿಯಂ ಕಾನ್ಸ್ಟೆಂಟ್. ಸೊ ಶ್ಯೂರ್ ಅದೊಂದು ಕ್ವೆಶನ್. ಕೆಮಿಕಲ್ ಕೈನೆಟಿಕ್ಸ್ ಅಲ್ಲಿ ನೀವು ಅರ್ಹಿನೆಸ್ ಇಕ್ವೇಶನ್ಗೆ ರೆಡಿ ಆದ್ರೆ ಆಯ್ತು. ಓಕೆ, ಬೇರೆ ಏನಾದರೂ ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಓಕೆ ಸರ್, ಹಾಗೆ ನಾವು ಮಾತಾಡ್ತಾ ಇದ್ವಿ ಕಿಶೋರ್ ಸರ್, ಫಾರ್ಮುಲಾ ಹಾಕುವಾಗ ಪ್ರಾಬ್ಲಮ್ಗಳು ಬರುತ್ತೆ ಖಂಡಿತವಾಗ್ಲೂ, ಬಟ್ ಮಿಸ್ಟೇಕ್ ಇಲ್ಲದ ರೀತಿಯಲ್ಲಿ ಹಾಕಬೇಕು ಅನ್ನೋದನ್ನ ನೀವು ತಿಳಿಸಿದ್ರಿ. ಹಾಗೆಯೇ ಸರ್, ನಾನು ಗಣಿತರ ಹತ್ರ ಕೇಳೋದಾದ್ರೆ, ಗಣಿತ ಅಂತ ಹೇಳಿದಾಗ ಖಂಡಿತವಾಗ್ಲೂ ಫಾರ್ಮುಲಾಗಳ ಕಡೆಗೆ ಇಂಪಾರ್ಟೆಂಟ್ ಕೊಡಲೇಬೇಕು. ಅಲ್ಲಿ ಕೂಡ ಸ್ವಲ್ಪ ಮಿಸ್ ಆದ್ರೂ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಖಂಡಿತ. ಎಸ್ಪೆಷಲಿ ನಮ್ಮ ಮ್ಯಾಥ್ಸಲ್ಲಿ ಇದಕ್ಕಿಂತ ಮೊದಲು ತುಂಬ ಆದ ಉದಾಹರಣೆಗಳಿದೆ. ಪರ್ಟಿಕ್ಯುಲರ್ ಆಗಿ ಹೇಳುವುದಿದ್ರೆ ಮ್ಯಾಟ್ರಿಸಸ್ ಆ್ಯಂಡ್ ಡಿಟರ್ಮಿನೆಂಟ್ಸಲ್ಲಿ ಆಲ್ಜಿಬ್ರಾ ಆಫ್ ಮ್ಯಾಟ್ರಿಕ್ಸಲ್ಲಿ ಒಂದು ಪ್ರಾಬ್ಲಮ್ ಬರುತ್ತೆ. ಮಲ್ಟಿಪ್ಲಿಕೇಶನ್ ಆಫ್ 2 or 3 ಮ್ಯಾಟ್ರಿಸಸ್, ಅದರ ಪ್ರಾಪರ್ಟಿ ಪ್ರೂವ್ ಮಾಡುವಂಥದ್ದು. ಆಮೇಲೆ ಸಾಲ್ವ್ ದ ಈಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಡಿಟರ್ಮಿನೆಂಟಲ್ಲಿ. ಇದು 100% ಯಾರು ಕ್ವಶನ್ ಪೇಪರ್ ಫ್ರೇಮ್ ಮಾಡಿದರೂ ಬರುವಂತಹ ಕ್ವಶನ್ಸ್. ಅದರಲ್ಲೇ ಒಂದು ಸೈನ್ ಮೈನಸ್ ಪ್ಲಸ್ ಆದರೂ ಕೂಡ ಅದು ಲಾಸ್ಟಿಗೆ ಆನ್ಸರ್ ಡಿಫರೆಂಟ್ ಬರ್ತದೆ. ಸೊ ಆಗ ಅಲ್ಲಿ ಅದು ವ್ಯಾಲ್ಯೂಯೇಷನ್ ಮಾಡುವವರನ್ನು ಡಿಪೆಂಡ್ ಆಗಿರ್ತದೆ. ಈವನ್ ದೋ ಹಿ ಡಿಡ್ ಆಲ್ ದ ಥಿಂಗ್ಸ್ ರೈಟ್, ಫಸ್ಟ್ ಸ್ಟೆಪ್ ರಾಂಗ್ ಆಗಿ ಸೆಕೆಂಡ್ ಸ್ಟೆಪ್ ರಾಂಗ್, ಹಾಗೆ ಎಲ್ಲ ರಾಂಗ್ ಆಗಿ 0 ಮಾರ್ಕ್ ಹಾಕಿದವರು ಇದೆ. ಹಾಗಾಗಿ ಮಕ್ಕಳು ತುಂಬ ಜೆರಾಕ್ಸ್ ಕಾಪಿ ತರಿಸಿ ತುಂಬ ಬೇಜಾರು ಮಾಡಿಕೊಂಡವರು ಇದ್ದಾರೆ. ಹಾಗಾಗಿ ಖಂಡಿತವಾಗಿಯೂ ಸೈನ್ ಕನ್ವೆನ್ಷನ್ನ ಬಗ್ಗೆ ಅತಿ ಕೇರ್ಫುಲ್ ಆಗಿರಬೇಕು. ಈಗ ಉದಾಹರಣೆಗೆ 2 × -1 ಅಂದರೆ -2 ಅಂತ ಎಲ್ಲರಿಗೂ ಗೊತ್ತಿದೆ. ಆದರೂ ಅಲ್ಲಿ -2 ಇರುವಲ್ಲಿ +2 ಫಸ್ಟ್ ಸ್ಟೆಪ್ಪಲ್ಲೇ ಬರೆದ್ರೆ ಅದಕ್ಕೆ ರಿಲೇಟೆಡ್ ಇರುವಂತಹ 5 ಸ್ಟೆಪ್ಗಳು ರಾಂಗ್ ಆಗ್ತದೆ. ಹಾಗಾಗಿ ಅವನಿಗೆ 0 ಮಾರ್ಕ್ ಕೊಡ್ತಾರೆ. ಅವನು ಭಾವಿಸ್ತಾನೆ ನಾನು ಕರೆಕ್ಟ್ 100% ಕಾನ್ಫಿಡೆಂಟ್ ಇರ್ತದೆ ಅವನಿಗೆ, ನಾನು ಕರೆಕ್ಟ್ ಮಾಡಿದ್ದೇನೆ. ಹಾಗಾಗಿ ಸೈನ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ರಿಟರ್ನ್ ಡೌಟ್ ಕೇಳುವವರು ಇದ್ದಾರೆ. ಬರೀ ಸೈನ್ ಒಂದು ತಪ್ಪಾದಲ್ಲ, ಮಿಕ್ಕಿದೆಲ್ಲ ಸರಿ ಉಂಟಲ್ಲ. ಜೆರಾಕ್ಸ್ ಕಾಪಿ ತರಿಸಿ ಪುನಃ ರಿವ್ಯಾಲ್ಯೂಯೇಷನ್ ಗೆ ಹಾಕುವಾಗ ಆರ್ಗ್ಯೂ ಮಾಡುವಾಗಿಲ್ಲ. ಹೌದು, ಇದೇ ಫಿಸಿಕ್ಸ್ ಅಲ್ಲಿ ಕೂಡ ಬರುತ್ತೆ. ಅಂದ್ರೆ ನಮಗೂ ಪ್ರಾಬ್ಲಮ್ ಸಾಲ್ವಿಂಗ್ ಇದೆಯಲ್ಲ, ಅದೇ ಸರ್ ಹೇಳಿದಾಗೆ ಅವ್ರು ಸಬ್ಸ್ಟಿಟ್ಯೂಷನ್ ಮಾಡುವಾಗಲೇ ಅಲ್ಲಿ ಮೈನಸ್ ಪ್ಲಸ್ ಆ ಕಡೆ ಈ ಕಡೆ ಹೋದ್ರೆ ನೆಕ್ಸ್ಟ್ ಎಲ್ಲ ಸ್ಟೆಪ್ಸ್ ರಾಂಗ್ ಆಗಿ ಹೋಗೋದಿದೆ. ಆಮೇಲೆ ಕೆಲವು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತಾರೆ. ಯಾಕಂದ್ರೆ ಈಗ ಫಿಸಿಕ್ಸ್ ಅಲ್ಲಿ ಇರ್ಲಿ, ಕೆಮಿಸ್ಟ್ರಿ ಇರ್ಲಿ, ಈ ಅರ್ಧ ಕಾಲು ಮಾರ್ಕ್ ಚಿಲ್ಲರೆ ವ್ಯಾಪಾರ ನಮ್ಮ ಹತ್ರ ಇಲ್ಲ, ಕೊಟ್ರೆ 1 ಇಲ್ಲ 0 ಕಟ್ ಮಾಡ್ಕೊಂಡು ಹೋಗೋದು. ಹಾಗಿರುವಾಗ ಅವರು ಲಾಸ್ಟ್ ಎಲ್ಲ 99% ಕರೆಕ್ಟ್ ಇದೆ, ಲಾಸ್ಟ್ ಒಂದು ಯೂನಿಟ್ ಬರೆಯುವುದಿಲ್ಲ, ಮೀಟರ್ ಪರ್ ಸೆಕೆಂಡ್ ಅದು ಬರೆಯುವುದಿಲ್ಲ, 1 ಮಾರ್ಕ್ ಕಟ್ಟು ಅಷ್ಟೇ, ಖಾಲಿ 1 ಯೂನಿಟ್ ಬರೆಯೋದಕ್ಕೆ ಅದು ನೋಡ್ಕೋಬೇಕು ಅವರು. ಅದೇ ತರ ರೇ ಡಯಾಗ್ರಾಮ್ಸ್ ಬರೀಲಿಕ್ಕಿರುತ್ತೆ, ಅದಕ್ಕೆ ಆರೋ ಮಾರ್ಕ್ ಹಾಕ್ಲಿಕ್ಕಿಲ್ಲ. ನಾವು ಹೇಳ್ತಾ ಇರ್ತೀವಿ ಆರೋ ಮಾರ್ಕ್ ಹಾಕ್ಲೇಬೇಕು ಅಂತ. ಸಿಂಪ್ಲಿ ಒಂದು ಆರೋ ಮಾರ್ಕ್ ಹಾಕದೇ ಇದ್ದದಕ್ಕೆ 5 ಮಾರ್ಕಲ್ಲಿ 1 ಮಾರ್ಕ್ ಕಟ್ಟು 4 ಮಾರ್ಕ್ ಹೋಗುತ್ತೆ. ಸಾರಿ 1 ಮಾರ್ಕ್ ಹೋದ್ರೆ ಅವರಿಗೆ 20% ಹೋದಾಗೆ ಆಯ್ತು. ಎಲ್ಲ ಕರೆಕ್ಟ್ ಇದ್ದು ಸಿಂಪ್ಲಿ ಫಾರ್ ಎನ್ ಆರೋ ಮಾರ್ಕ್. ಅದು ಇನ್ನೊಂದು. ಅದೇ ತರ ಪ್ಲಸ್ ಮೈನಸ್ ಇವರು ಹೇಳಿದಾಗೆ ಯೂನಿಟ್ ಬರೆಯೋದು. ಆಮೇಲೆ ಕೆಲವು ಡಿಫರೆನ್ಸಸ್ ಬರೀಲಿಕ್ಕೆ ಬರುತ್ತೆ. ಈಗ ಆಗ ನಾನು ಹೇಳಿದ ಒಂದು ಇಂಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಎಕ್ಸ್ಟ್ರಿನ್ಸಿಕ್ ಸೆಮಿಕಂಡಕ್ಟರ್, ಡಿಸ್ಟಿಂಗ್ವಿಶ್ ಬಿಟ್ವೀನ್ ದ 2 ಅಂತ. ಇವ್ರು ಮಕ್ಕಳು ಚಂದ ಸ್ಕೇಲಲ್ಲಿ ಇಟ್ಕೊಂಡು ಎಲ್ಲ ಇದೆಲ್ಲ ಅದಕ್ಕೆಲ್ಲ ಟೇಬಲ್ ಎಲ್ಲ ಮಾಡಿ ಬರೀತಾರೆ. ಹೆಡ್ಡಿಂಗ್ ಆ ಕಡೆ ಈ ಕಡೆ ಮಾಡಿ ಹಾಕ್ತಾರೆ. ಈ ಕಡೆ ಇಂಟ್ರಿನ್ಸಿಕ್, ಆ ಕಡೆ ಎಕ್ಸ್ಟ್ರಿನ್ಸಿಕ್, ಎಲ್ಲ ರಾಂಗ್. ಯಾಕಂದ್ರೆ ನಾವು ಅದರ ಅಂಡರೇ ಅದರ ಎಕ್ಸ್ಪ್ಲನೇಷನ್ ಎಕ್ಸ್ಪೆಕ್ಟ್ ಮಾಡ್ತೀವಿ. ಅದಕ್ಕೆ ಅಲ್ಲಿ 0 ಮಾರ್ಕ್ ಬಂತು. ಅವ್ರಿಗೆ ಗೊತ್ತು ಇದು ಅಂತ, ಬಟ್ ಆ ಗಡಿಬಿಡಿಯಲ್ಲಿ ಮಾಡಿರ್ತಾರೆ. ಅದಕ್ಕೆ ನಮ್ಮ ಸಜೆಷನ್ ಏನು ಅಂದ್ರೆ, ಈಗ ಎಕ್ಸಾಮ್ ಅಲ್ಲಿ ಯಾವತ್ತೂ ಟೈಮ್ ಮಿಕ್ಕಿ ಉಳಿತದೆ ಅವರಿಗೆ.
ತುಂಬಾ ಎಕ್ಸಾಮ್ ಇದು ಟೈಮ್ ಅವ್ರೇನ್ ಮಾಡ್ತಾರೆ ಅಂದ್ರೆ ಈಗಿನ ಮಕ್ಳ ಹತ್ರ ಒಂದು ಟ್ರೆಂಡ್ ಇದೆ, ಅವ್ರಿಗೆ ಎಷ್ಟು ಬೇಕು ಅಷ್ಟು ಬರ್ದ್ರು, ಆನ್ಸರ್ ಎನಿ 3 ಮುಗೀತು, ಉಳ್ದದ 2 ಗೊತ್ತಿದ್ರು ಅಟೆಂಪ್ಟ್ ಮಾಡೋದಿಲ್ಲ. ಟೈಮ್ ಬೇಕಾದಷ್ಟಿದೆ. 1-2 ಗಂಟೆ ಬರ್ದ್ರು, 1 ಗಂಟೆ ನಿದ್ದೆ ಮಾಡಿದ್ರು ಹಾಲಲ್ಲಿ. ಸೊ ಅದು ತುಂಬಾ ಡೇಂಜರಸ್. ಯಾಕಂದ್ರೆ ಆ ಮೊಮೆಂಟ್ ಅಲ್ಲಿ ಯಾವ ತರ ನಮ್ಮ ಮೈಂಡ್ ಓಡ್ತಾ ಇರುತ್ತೆ ಗೊತ್ತಾಗಲ್ಲ. ಅದಕ್ಕೆ ಎಲ್ಲ ಕ್ವಶನ್ಸ್ ಅನ್ನ ಪುನಃ ಒಮ್ಮೆ ಓದಿ ಎಲ್ಲಿ ಮಿಸ್ಟೇಕ್ಸ್ ಆಗಿದೆ ನೋಡಿ, ಅಥವಾ ಎಕ್ಸ್ಟ್ರಾ ಬರ್ದಿಟ್ರೆ ಡೆಫಿನೆಟ್ಲಿ ಮೇಡಮ್ ಆಗಿ ಹೇಳಿದಾಗ ನಾವು ಮ್ಯಾಕ್ಸಿಮಮ್ ಅನ್ನೇ ತಗೊಳ್ಳೋದು, ಯಾವ್ದು ಮ್ಯಾಕ್ಸಿಮಮ್ ಬರುತ್ತೆ ಅದನ್ನೇ ತಗೊಳ್ತೀವಿ. ಸೊ ರಿಪೀಟೆಡ್ ಒಮ್ಮೆ ರೀಡಿಂಗ್ ಮಾಡೋದು ಒಳ್ಳೇದು. ಈಗ ಮುಗಿಯುವುದಿಲ್ಲ ಅಂತ ಹೇಳೋ ಟೆನ್ಷನ್ ಇಲ್ಲ, ಬೇಕಾದಷ್ಟು ಟೈಮ್ ಇದೆ, ಎಕ್ಸ್ಟ್ರಾ ಕ್ವಶನ್ಸ್ ಅಟೆಂಪ್ಟ್ ಮಾಡಿ ಮತ್ತೆ ಎಲ್ಲವನ್ನ ಓದ್ಬೇಕು ಅನ್ಸುತ್ತೆ. ಓಕೆ, ಟೈಮ್ ಇರುತ್ತೆ, ಹಾಗಾಗಿ ಎಕ್ಸ್ಟ್ರಾ ಇದ್ರು ಅದನ್ನು ಫಿಲ್ ಮಾಡಿ ಬಿಡಿ ಅನ್ನೋವಂಥದ್ದನ್ನ ಹೇಳಿ. ಇನಿಷಿಯಲಿ ಅಲ್ಲಿ ಕೇಳಿದಷ್ಟು ಈಗ 3 out of 5 ಕೇಳಿದ್ರೆ 3 ಬರೀಲಿ, ಅದಾದ ನಂತರ ಕೊನೆಗೆ ಟೈಮಿಂಗ್ ಮ್ಯಾನೇಜ್ ಮಾಡ್ಲಿಕ್ಕೆ ಅದು ಬೆಸ್ಟ್ ಅಂತ ಅನ್ಸುತ್ತೆ. ಪ್ರತಿ ಪಾರ್ಟ್ ಅಲ್ಲಿ ಒಂದೊಂದು ಎಕ್ಸ್ಟ್ರಾ ಬರೀಲೇಬೇಕು, ಬರೆದ್ರೆ ಅವ್ರಿಗೇನೆ ಒಳ್ಳೇದು ಅಂತ. ಓಕೆ, ಟೈಮ್ ಇದೆ, ಸೇಫ್ ಲೈನ್ ಅಲ್ಲಿ ಇರ್ತೇವೆ. ಟೈಮ್ ಇದ್ದ ಸಂದರ್ಭದಲ್ಲಿ ಬರೀರಿ ಅನ್ನೋವಂಥದ್ದು. ಮೇಡಮ್, ನಾವು ಮಾತಾಡ್ತಾ ಇವಾಗ ನೀವು ಹಾಗೆ ಹೇಳಿದ್ರಿ ಸಬ್ಜೆಕ್ಟ್ ಯಾವುದೆಲ್ಲ ಇಂಪಾರ್ಟೆಂಟ್ ಆಗಿ ಯಾವೆಲ್ಲ ಸಬ್ಜೆಕ್ಟ್ ಇಂದ ಬರುತ್ತೆ ಅಂತ ಹೇಳಿದ್ರೆ, ಸ್ವಲ್ಪ ಇನ್ ಡೀಟೇಲ್ ಆಗಿ ಹೇಳೋದಾದ್ರೆ ಯಾವೆಲ್ಲ ಕ್ವಶನ್ಗಳು ಬರ್ಬೋದು ಪಕ್ಕಾ ಅನ್ನೋ ರೀತಿಯಾಗಿ ಬರುತ್ತೆ ಅನ್ನೋದನ್ನ ಹೇಳೋದಾದ್ರೆ. ಕ್ವಶನ್ಸ್ ಎಕ್ಸ್ಪೆಕ್ಟ್ ಮಾಡೋದಿದ್ರೆ ಅದನ್ನು ಹೇಳಿದೆ. ಫಸ್ಟ್ ಯೂನಿಟಲ್ಲಿ 3 ಚಾಪ್ಟರ್ಸ್ ಇದೆ. ಸೊ ಅದರಲ್ಲಿ ಖಂಡಿತಾಗಿ ಫಸ್ಟ್ ಯೂನಿಟಿಗೆ 27 ಮಾರ್ಕ್ಸ್ ವೆಯ್ಟೇಜ್ ಇದೆ, 2ನೇ ಯೂನಿಟಿಗೆ 33 ಮಾರ್ಕ್ಸ್ ವೆಯ್ಟೇಜ್ ಇದೆ. ಸೊ ಇದರಿಂದ ಡೆಫಿನೆಟ್ ಆಗಿ ಒಂದು 5 ಮಾರ್ಕ್ ಕ್ವಶನ್ ಬಂದೇ ಬರ್ತದೆ. ಅದರಲ್ಲಿ 3ನೇ ಚಾಪ್ಟ್ರಿಂದ 5 ಮಾರ್ಕ್ ಇದು ಕೇಳಲ್ಲ. ಮತ್ತೊಂದು ಮಕ್ಕಳು ಟೆಕ್ನಿಕ್ ಹೇಗೆ ಯೂಸ್ ಮಾಡ್ಬೋದು ಅಂತ, ಸಪೋಸ್ 5 ಮಾರ್ಕ್ಸಿಗೆ ಒಂದು ಚಾಪ್ಟರ್ದು ಕೇಳಿದ್ದಾರೆ ಅಂತ ಹೇಳಿದರೆ ಅದರದ್ದು 2 ಮಾರ್ಕ್ಸ್ 3 ಮಾರ್ಕ್ಸ್ ಕಡಿಮೆ. ಸೊ ಯೂಶ್ವಲಿ ಕೆಲವೊಂದು ಕಡಿಮೆ ವೆಯ್ಟೇಜ್ ಇರೋದು 5 ಮಾರ್ಕಿಗೆ ಕೇಳೋದಿಲ್ಲ. ಸೊ ಹಾಗೆಲ್ಲ ಆಪ್ಷನ್ ಅದು ಸ್ವಲ್ಪ ಅದನ್ನು ಬ್ಲೂ ಪ್ರಿಂಟ್ನ ಸ್ವಲ್ಪ ಅರ್ಥ ಮಾಡ್ಕೊಂಡವರಿಗೆ ಸೊ ಅವರಿಗೆ ಡಿಸೈಡ್ ಮಾಡ್ಬೋದು ಯಾವುದನ್ನು ಅಟೆಂಡ್ ಮಾಡ್ಬೋದು, ಯಾವ್ದು ನನಗೆ ಹೆಚ್ಚು ಕವರ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಲಿಕ್ಕಾಗುತ್ತೆ. ಮತ್ತು ಹೇಳಿದಾಗೆ ಡಯಾಗ್ರಾಮ್ಸ್ ಒಂದು ಅದೆಲ್ಲ ಇದೆ, ಇವಾಗ ಆಲ್ರೆಡಿ PDF ಎಲ್ಲ ರಿಲೀಸ್ ಮಾಡಿದ್ದಾರೆ ತುಂಬ. ಅದರಲ್ಲಿ ಪಾಸಿಂಗ್ ಪ್ಯಾಕೇಜ್ ಅಂತ ಇದೆ, ಯಾವುದೆಲ್ಲ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಅಂತ ಇದೆ, ಅದನ್ನೆಲ್ಲ ರೆಫರ್ ಮಾಡಿದರೆ ಸಾಕು, ಆಲ್ಮೋಸ್ಟ್ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರುವಷ್ಟು ಅದರಲ್ಲಿ ಇದೆ ವೆಯ್ಟೇಜ್. ಸೊ ಡಯಾಗ್ರಾಮ್ಸ್ ನಾನು ಹೇಳೋದು ಬಯಾಲಜಿಯಲ್ಲಿ ಅವರು ಡಯಾಗ್ರಾಮ್ಸ್ ಮಾಡಿ ಮತ್ತೊಂದು ಪ್ರಾಬ್ಲಮ್ ಏನು ಅಂತ ಹೇಳಿದರೆ ಎಲ್ಲ ಮಾಡಿರ್ತಾರೆ, ಲೇಬ್ಲಿಂಗ್ ಮಿಸ್ಟೇಕ್ ಮಾಡ್ತಾರೆ. ಮತ್ತು ಇಷ್ಟು ಅಂತ ಮಾಡಬೇಕು ಲೇಬ್ಲಿಂಗ್, 13 ಲೇಬ್ಲಿಂಗ್ ಅಂತ ಇದ್ದರೆ ಅದರಲ್ಲಿ 13 ಲೇಬ್ಲಿಂಗು ಇರಬೇಕು. ಹಾಗಿದ್ರೆ ಮಾತ್ರ 5 out of 5 ಸಿಗುತ್ತೆ. ಒಂದು ಲೇಬ್ಲಿಂಗ್ ಮಿಸ್ ಮಾಡಿದ್ರು ಅವ್ರು ಹೇಳಿದಾಗ ಅರ್ಧ ಮಾರ್ಕ್ ಆಪ್ಷನ್ ಇಲ್ಲ, 1 ಮಾರ್ಕೇ ಅಲ್ಲಿ ಕಟ್ ಆಗುತ್ತೆ. ರೀಸೆಂಟಾಗಿ ಒಂದು ಹುಡುಗ ಫೇಲ್ ಆಗಿದೆ, ಅಂದರೆ ಒಂದು ಎಕ್ಸ್ಪೀರಿಯನ್ಸಲ್ಲಿ ಹೇಳೋದು, ಪಾಸ್ಟ್ ಎಕ್ಸ್ಪೀರಿಯನ್ಸ್. ಅವನಿಗೆ 1-2 ಮಾರ್ಕಿದ್ದು ವ್ಯತ್ಯಾಸ ಇದ್ದದಷ್ಟೇ. ಅವನಿಗೆ ಬರ್ದದ್ರಲ್ಲಿ ಎಲ್ಲೂ ಆಪ್ಷನ್ ಇಲ್ಲ ಕೊಡಲಿಕ್ಕೆ, ಬಟ್ ಅವನಿಗೆ ಡಯಾಗ್ರಾಮಲ್ಲಿ ಕೊಡೋ ಆಪ್ಷನ್ ಇತ್ತು. ಆದರೆ ಡಯಾಗ್ರಾಮ್ಸ್ಗೆ ಅವ್ರು ಕೊಡಲಿಲ್ಲ, ಯಾಕಂತ ಹೇಳಿದರೆ ಅವನೊಂದು ಲೇಬ್ಲಿಂಗ್ ಅಲ್ಲಿ ಮಿಸ್ ಮಾಡಿದ್ದಾನೆ. ಹಾಗೆ ಸೊ ಸ್ಟ್ರಿಕ್ಟ್ ವ್ಯಾಲ್ಯೂಷನ್ ಇದ್ದ ಕಡೆ ಎಲ್ಲ ಅವರಷ್ಟು ಕೇರ್ಫುಲ್ ಆಗಿರಬೇಕು. ಸೊ ನಮ್ಮ ಬಯಾಲಜಿಗೆ ನಾನು ಹೇಳೋದು ಯಾವಾಗಲೂ ಹಾಗೆ, ಡಯಾಗ್ರಾಮ್ಸ್ನ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಅವರಿಗೆ ಸ್ವಲ್ಪ ಸ್ಲೋ ಲರ್ನರ್ಸಿಗೆಲ್ಲ ಒಂದು ಒಳ್ಳೆ ಏರಿಯಾ ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ. ಸೊ ಯಾವುದೆಲ್ಲ ಡಯಾಗ್ರಾಮ್ಸ್ ಇದೆ ಅಂತ ಹೇಳಿ ಆಲ್ರೆಡಿ ತುಂಬ PDF ಇದೆ, ಎಲ್ಲ ಚಾಪ್ಟರ್ ವೈಸ್ ಅದರಲ್ಲಿ ಕೊಟ್ಟಿರ್ತಾರೆ. ಸೊ ಅದನ್ನು ರೆಫರ್ ಮಾಡಿದರೆ ಒಳ್ಳೆಯದು. ಓಕೆ, ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ ಅಂತ ಹೇಳಿದಾಗ ಎಷ್ಟೊತ್ತಿಗೆ ನೋಡಿದ್ರು ಬುಕ್ ಹಿಡ್ಕೊಂಡು ಕೂತವರು ತುಂಬ ಜನ ನಾವು ನೋಡ್ತೀವಿ. ಬಟ್ ನಿಜವಾಗ್ಲೂ ಎಷ್ಟು ಟೈಮಿಂದ ಎಷ್ಟು ಟೈಮ್ ಓದೋದಕ್ಕೆ ಅಂತಲೇ ಇಡಬೇಕಾಗುತ್ತೆ ಅಂತ ತಿಳಿಸೋದಾದ್ರೆ ಸರ್ ನಿಮ್ಮಲ್ಲಿ. ಒಂದು ಏನು ಅಂತಂದರೆ ನಮ್ಮ ಮೆಂಟಲ್ ಹೆಲ್ತನ್ನು ತುಂಬ ಕಾಪಾಡ್ಕೊಂಡು ಬರಬೇಕು. ಆಮೇಲೆ ನಮ್ಮ ಈ ರೀಜನಲ್ಲಿ ನಮ್ಗೆ ಗೊತ್ತು ಇನ್ನು ಟೆಂಪರೇಚರ್ ಏರ್ತಾ ಹೋಗುತ್ತೆ. ಸೊ ಇದೆಲ್ಲವನ್ನು ನೋಡಿಕೊಂಡ್ರೆ 24 ಗಂಟೆ ಕೂಡ ಪುಸ್ತಕ ಅಂದರೆ ಟೆನ್ಷನ್ ಮಾಡ್ಕೊಳ್ಳೋದು ತುಂಬಾ ಡೇಂಜರಸ್ಸು. ಅದಕ್ಕೆ ಹೋಗಬಾರ್ದು. ಬೇಕಾದಷ್ಟು ರೆಸ್ಟ್ ತಗೋಬೇಕು. ಈಗ ಇವತ್ತು ಅವರು ರಾತ್ರಿ 12 ಗಂಟೆ 1 ಗಂಟೆವರೆಗೂ ಓದಿದ್ರು ಅಂದರೆ ನಾಳೆ ರೆಸ್ಟ್ ತಗೊಳ್ಳೋದು ಬೆಟರ್. ಒಂಚೂರು ನಮ್ಮ ಆರೋಗ್ಯದಲ್ಲಿ ಈಗ ಏರುಪೇರು ಆದರೂ ಕೂಡ ಈ ಹೈ ಟೆಂಪರೇಚರಿಂದಾಗಿ ಜ್ವರ, ನಾವು ನೀರು ಜಾಸ್ತಿ ಬೇರೆ ಬೇರೆ ರೀತಿಯ ನೀರು ಕುಡಿಯೋದು ಅದೆಲ್ಲ ಒಟ್ಟಿಗೆ ಸೇರಿ ಜ್ವರ ಬರೋದು ಅದು ಇದೆಲ್ಲ ಆಗೋ ಚಾನ್ಸಸ್ ಇದೆ. ಸೊ ಪರ್ ಡೇ ಅವರು ಬೆಳಗ್ಗೆ ಒಂದು 4 hours ಅಥವಾ 3 hours, ಆಫ್ಟರ್ನೂನ್ ಒಂದು 2 hours, ನೈಟ್ ಒಂದು 3 hours ಓದಲೇಬೇಕು. ಅಷ್ಟು ಅವರು ಮಾಡಲೇಬೇಕು, ರಿವಿಷನ್ ಮಾಡಲೇಬೇಕು. ನಂದು ಓದಿ ಆಗಿದೆ ಅಂತ ತಿಳ್ಕೊಂಡ್ರು ಕೂಡ ಮಾಡಲೇಬೇಕು. ರಾತ್ರಿ ಒಂದು ದಿವಸ ಜಾಸ್ತಿ ಕೂತ್ಕೊಂಡ್ರೆ ಮರು ದಿವಸ ರೆಸ್ಟ್ ತಗೊಳ್ಳಿ. ಅಂದರೆ ಒಂದು ಎವರೇಜ್ ನಿದ್ರೆ ಬರಲಿ. ಆಮೇಲೆ ಎಕ್ಸಾಮ್ ಹತ್ರ ಬರ್ತಾ ಇದ್ದಂಗೆ ಅವ್ರು ಚೆನ್ನಾಗಿ ನಿದ್ದೆ ಮಾಡಬೇಕು, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಎಕ್ಸಾಮ್ನ ಮೊದಲನೇ ದಿವಸ ತುಂಬ ಓದ್ಕೊಂಡು ಎಕ್ಸಾಮ್ ಹಾಲಲ್ಲಿ ಆಮೇಲೆ ತಲೆ ತಿರುಗಿ ಬಿದ್ದಂಥ ಎಕ್ಸಾಂಪಲ್ಸ್ ಎಷ್ಟೋ ಇದೆ. ಅದು ಪ್ರಿಪರೇಷನ್ ವೇಸ್ಟ್ ಆಗುತ್ತೆ. ಅದರ ಬದಲು ಇವಾಗ ಆಲ್ಟರ್ನೇಟಿವ್ ಡೇಸಲ್ಲಿ ಅವರು ತುಂಬ ಒಂದು ದಿವಸ ತುಂಬ ಓದೋದು, ಒಂದು ದಿವಸ ರೆಸ್ಟ್ ತಗೊಳ್ಳೋದು, ಹೀಗೆ ಮಾಡ್ತಾ ಎಕ್ಸಾಮ್ ಹತ್ರ ಬರುವಾಗ ನಿದ್ದೆಗೆ ಒಂದು ಇಂಪಾರ್ಟೆನ್ಸ್ ಕೊಡಬೇಕು. ಮೊಬೈಲ್ ಒಂದು ಆದಷ್ಟು ದೂರ ಇಡಬೇಕು. ನಾವು ಅದ್ರ ಬಗ್ಗೆ ಇನ್ನೂ ಮಾತಾಡಿಲ್ಲ, ಯಾಕಂದ್ರೆ ಇದು ಒಂದು ಮಕ್ಕಳಿಗೆ ಒಂದು ಬಹಳ
ಒಂದು ಇಷ್ಟವಲ್ಲದ ಏರಿಯಾ ನಾವು ಹೇಳ್ತಾ ಇರೋದು ಈಗ. ಬಟ್ ಅದನ್ನ ಆದಷ್ಟು ಅವರು ಸೈಡಲ್ಲಿ ಇಟ್ಟರೆ ಖಂಡಿತ ಅವರಿಗೆ ಟೈಮ್ ಸಿಗತ್ತೆ. ಇಂಪಾರ್ಟೆಂಟ್ ಏನಂದ್ರೆ ಆ ಮೊಬೈಲ್ ಅವ್ರ ಸೈಡ್ಗೆ ಇಟ್ಟ ಕೂಡಲೇ ಅವ್ರ ಮೈಂಡ್ ಫ್ರೆಶ್ ಆಗುತ್ತೆ. ಅವ್ರ ಮೊಬೈಲಲ್ಲೇ ಇದ್ರೆ ಅವ್ರು 5 ನಿಮಿಷ ಮೊಬೈಲ್ ನೋಡಿದ್ರೆ ಮತ್ತೆ ಮೈಂಡ್ ಬುಕ್ಕಿಗೆ ಬರ್ಬೇಕಾದ್ರೆ ಅಥವಾ ಅದನ್ನ ಗ್ರಾಸ್ ಮಾಡ್ಬೇಕಾದ್ರೆ ಅದಕ್ಕೆ ಅವರ್ಸ್ ಟುಗೆದರ್ ಬೇಕು. ಯಾಕಂದ್ರೆ ಅದು ಒಮ್ಮೆ ವೈಬ್ರೇಟ್ ಆಗ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಮೊಬೈಲ್ ನ ಫ್ರೀಕ್ವೆನ್ಸಿಗೆ ಅದು ಸೆಟ್ಲ್ ಆಗ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ಓದ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಅವರು ಒಂದು ಅರ್ಧ ಗಂಟೆ ಆಟ ಆಡಿ ಬಂದ್ರೆ ಆಯಾಸ ಆಗ್ಬೋದೇ ವಿನಃ ಓದಿದ ತಲೆಗೆ ಹೋಗುತ್ತೆ. ಸೊ ಅದರಿಂದ ಒಂದು ದೂರ ಇರಬೇಕು. ಸೊ ಡೈಲಿ ಒಂದು 8 hours 10 hours ಪ್ರಾಕ್ಟೀಸ್ ಮಾಡ್ಲೇಬೇಕು. ಬಟ್ ಹೆಲ್ತ್ ಕೇರ್ ತಗೊಂಡು ಪ್ರಾಕ್ಟೀಸ್ ಮಾಡಿ ಅವ್ರವರ ಲೆವೆಲ್ ಒಂದು ಇಟ್ಕೋಬೇಕು ಯಾವಾಗ್ಲೂ. ಈಗ ಆ ಕಡೆ ನನ್ನ ಫ್ರೆಂಡ್ ಆ ಕಡೆ ಮನೆಯವನಿಗೆ 90% ಬರುತ್ತೆ, ನಂಗೆ ಬರಲ್ಲ, ಅದೆಲ್ಲ ಕಂಪೇರ್ ಮಾಡ್ಕೋಬಾರ್ದು. ಫಾರ್ ಎವ್ರಿ ಒನ್ ಹಿಮ್ಸೆಲ್ಫ್ ಇಸ್ ದ ಕಾಂಪಿಟೇಟರ್. ಅವರು ಲಾಸ್ಟ್ ಟೈಮ್ 70 ತೆಗೆದ್ರೆ 72 ಟ್ರೈ ಮಾಡಲಿ, 75 ಟ್ರೈ ಮಾಡಲಿ, 60 ತೆಗೆದವ್ರು 65 ಟ್ರೈ ಮಾಡಲಿ. ಸೊ ಆಗ ಅವ್ರಿಗೆ ಗೊತ್ತಾಗ್ಬೇಕು ನಾವೆಷ್ಟು ಓದಬೇಕು, ಅದನ್ನ ಮತ್ತೆ ಪ್ರಾಕ್ಟೀಸ್ ಎಷ್ಟು ಮಾಡಬೇಕು ಅಂತ. ಸೊ ಈ ತರ ಓದ್ಕೊಂಡು ಹೋದ್ರೆ ಬೆಟರ್ ಇವಾಗ. ಓಕೆ, ಇವಾಗ ನಾವು ಎಷ್ಟೇ ಹೇಳಿದ್ರು ಕೂಡ ಜನ ಕೇಳುವಂಥದ್ದು, ಕೊನೆಗೆ ವಿದ್ಯಾರ್ಥಿಗಳು ಕೇಳುವಂಥದ್ದು ಪಕ್ಕಾ ಕ್ವಶನ್ ಯಾವ್ದು ಬರುತ್ತೆ ಹೇಳಿ ನನಗೆ ಅನ್ನೋವಂಥದ್ದೇ ಇರೋದು. ಯಾಕೆಂತ ಹೇಳಿದ್ರೆ ಅವರೇಜ್ ತೆಗೆಯೋರು ಯಾರೆಲ್ಲ ಇರ್ತಾರೋ ಅವ್ರು ಅದನ್ನ ಮಾತ್ರ ಓದ್ತೀನಿ ನಾನು ಪಾಸ್ ಆಗ್ತೀನಿ ಅನ್ನೋವಂಥದ್ದು ಒಂದಿರುತ್ತೆ. ಅದೇ ಫಿಸಿಕ್ಸ್ ಅಲ್ಲಿ ಹೇಳೋದಾದ್ರೆ ಸರ್ ಇದೇ ಬರುತ್ತೆ, ಇದನ್ನೇ ಓದಿ ಅವರೇಜ್ ತೆಗೆಯೋರಿಗೆ ಹೇಳೋದಾದ್ರೆ. ಅವರೇಜ್ ತೆಗೆಯೋರಿಗೆ ತುಂಬಾನೇ ಇದೆ. ಇವಾಗ ಕೆಲವೆಲ್ಲ ಈ ಪ್ರಾಪರ್ಟೀಸ್ ಬರುತ್ತೆ. What are the properties of charges, what are the properties of electric field lines, ಕೆಲವು ಅಪ್ಲಿಕೇಶನ್ಸ್ ಇದೆ. ಹಾಗೆ ಹೇಳಿದಾಗೆ ಡಯಾಮ್ಯಾಗ್ನೆಟಿಕ್, ಪ್ಯಾರಾಮ್ಯಾಗ್ನೆಟಿಕ್, ಫೆರೋಮ್ಯಾಗ್ನೆಟಿಕ್ 3 ಸಬ್ಸ್ಟೆನ್ಸ್ ಇದೆ, ಅದರ ಡಿಫ್ರೆನ್ಸ್. ಅದ್ರಲ್ಲಿ ಯಾವುದೋ 2 ಕೇಳೋದು, ಇವ್ರು ಬೇಕಾದ್ರೆ 3 ಬರ್ದಿಡ್ಲಿ, ಯಾವ್ದು ಬೇಕೋ ಅದು ನಾವು ತಗೊಳ್ತೀವಿ, ನೋ ಪ್ರಾಬ್ಲಮ್. ಅದೇ ತರ ಅಲ್ಲಿ ಲಾಸ್ಟ್ ಚಾಪ್ಟರ್ ಸೆಮಿ ಕಂಡಕ್ಟರ್ಸ್ ಅಲ್ಲಿ ಇಂಟ್ರಿನ್ಸಿಕ್ ಎಕ್ಸ್ಟ್ರಿನ್ಸಿಕ್ ಡಿಫ್ರೆನ್ಸು, ಎನ್ ಟೈಪ್ ಪಿ ಟೈಪ್ ಸೆಮಿ ಕಂಡಕ್ಟರ್ಸ್ ಡಿಫ್ರೆನ್ಸು, ಆಮೇಲೆ ಹಾಫ್ ವೇವ್ ರೆಕ್ಟಿಫೈಯರ್, ಫುಲ್ ವೇವ್ ರೆಕ್ಟಿಫೈಯರ್, ಅದ್ರದ್ದು 2 ಸರ್ಕ್ಯೂಟ್ ಡಯಾಗ್ರಾಮ್ ಮತ್ತು ಎಕ್ಸ್ಪ್ಲನೇಷನ್ಸ್. ಫಸ್ಟ್ ಚಾಪ್ಟರ್ ಅಲ್ಲಿ ಗಾಸ್ ಲಾ ಮತ್ತು ಅದರದ್ದು ಅಪ್ಲಿಕೇಶನ್ಸ್ ಇದೆ, 1 2 3 ಸಿಂಪಲ್ ಆಗಿದೆ ಅದು. ಅದರಲ್ಲಿ ಒಂದು ಡೆಫಿನೆಟ್ ಕೇಳ್ತಾರೆ. ಅದೇ ತರ ಡೈಪೋಲ್ಸ್ ಅಂತ ಇದೆ ಅದರ ನೆಕ್ಸ್ಟ್ ಚಾಪ್ಟರ್, ಅದೇ ಚಾಪ್ಟರ್ ಅಲ್ಲಿ ಅದು ಕೇಳ್ತಾರೆ. ಕರೆಂಟ್ ಎಲೆಕ್ಟ್ರಿಸಿಟಿ ತುಂಬಾನೇ ಇಂಪಾರ್ಟೆಂಟ್ ಚಾಪ್ಟರ್. ಅದರಲ್ಲಿ ಈ ಸೆಲ್ಸ್ ಇನ್ ಸೀರೀಸ್ ಪ್ಯಾರಲಲ್ ಅದೊಂದಿದೆ. ಆಮೇಲೆ ಒಂದು ಸ್ವಲ್ಪ ಡ್ರಿಫ್ಟ್ ವೆಲಾಸಿಟಿ ಅಂತ ಸ್ವಲ್ಪ ಟ್ರಿಕಿ ಡಿರೈವೇಶನ್ಸ್, ಸ್ವಲ್ಪ ಅದನ್ನು ಒಳಗೆ ಹೋಗಿ ಅರ್ಥ ಮಾಡ್ಕೊಂಡು ಮಾಡಬೇಕಾಗುತ್ತೆ. ಅದು 2ರಲ್ಲಿ ಒಂದು ಡೆಫಿನೆಟ್ ಬರುತ್ತೆ. ಆ ಚಾಪ್ಟ್ರಲ್ಲಿ 14 ಮಾರ್ಕ್ಸ್ ಇದು ಬರುತ್ತೆ. ಸೊ ಆ ಚಾಪ್ಟರ್ನ ಪಕ್ಕ ಮಾಡ್ಕೋಬೇಕು. ಓಮ್ಸ್ ಲಾ ಇರ್ಬೋದು, ಅದರ ಲಿಮಿಟೇಷನ್ ಇರ್ಬೋದು. ಅದೇ ತರ ಈ ಸಿಂಪಲ್ 3 ಮಾರ್ಕ್ಸ್ ಇದು ಕೆಲವಿದೆ, ಸಿಂಪಲ್ ಅವ್ರು ಬರೀಲಿಕ್ಕೂ ಕಮ್ಮಿ. ಅದರಲ್ಲಿ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ಬೋರ್ಸ್ ಥಿಯರಿ, ಏನು ಅದರದ್ದು ಪ್ರಾಬ್ಲಮ್ಸ್ ಏನು, ಆಮೇಲೆ ವಾಟ್ ಆರ್ ದ ಪಾಸ್ಯುಲೇಟ್ಸ್ ಆಫ್ ಬೋರ್ಸ್ ಥಿಯರಿ, ಅಷ್ಟೇ ಒಂದು 4 ಅದಕ್ಕೆ 2-3 ರೀಸನ್ಸು 2-3 ಎಕ್ಸ್ಪ್ಲನೇಷನ್ಸ್ ಬರ್ತಾರೆ. ಇಂಥದ್ದು ಬೇಕಾದಷ್ಟಿದೆ. ಅದಕ್ಕೆ ಈಗ ಬೇಕಾದಷ್ಟು ಮೇಡಮ್ ಹೇಳಿದಾಗ PDFs ಎಲ್ಲ ಆ ಕಡೆ ಈ ಕಡೆ ಹೋಗ್ತಾ ಇದೆ. ವಾಟ್ಸಪ್ ಎಲ್ಲ ಬಿಸಿ ಇದೆ ಇವಾಗ, ಎಲ್ಲದರಲ್ಲಿ ಬರ್ತಾ ಇದೆ. ಅವ್ರು ಅದು ಕ್ಲಿಕ್ ಮಾಡಿದ್ರೆ ಸಿಗ್ತದೆ, ಅಥವಾ ಸ್ಕೂಲ್ಗಳಲ್ಲೇ ಕೊಡ್ತಾರೆ. ಸೊ ಅಂಥದ್ದು ಬೇಕಾದಷ್ಟಿದೆ. ಈಗ ನಾನು ಹೇಳಿದ್ರಲ್ಲಿ ಒಂದಷ್ಟು ಓದಿದ್ರು 21 ಪಕ್ಕ, 21 ಯಾಕೆ, ಅದಕ್ಕಿಂತ ಜಾಸ್ತಿನೇ ತೆಗಿಬೋದು. ಫಿಸಿಕ್ಸ್ ಅನ್ನು ಉಡಾಯಿಸ್ಬಿಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಉಪನ್ಯಾಸಕರು ಹೇಳ್ತಾರಪ್ಪ ನಮಗೆ ಕಷ್ಟ ಅಂತ ಹೇಳುವಂತ ತುಂಬಾ ಜನ ಇರ್ಬೋದು ಇವಾಗ. ಓಕೆ, ನಾನು ಗಣಿತದಲ್ಲೂ ಕೇಳ್ತೀನಿ ಸರ್ ಇದೇ ಪ್ರಶ್ನೆಯನ್ನ, ಗಣಿತಕ್ಕೂ ಹೇಳೋದು. ಖಂಡಿತವಾಗಿಯೂ ನಾನು ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ ಹೇಳ್ತೇನೆ. ಪಾರ್ಟ್ ಇ ಯಲ್ಲಿ 6 ಮತ್ತೆ 4 ಮಾರ್ಕ್ಸಿನ 2 ಕ್ವಶನ್. ಅದರಲ್ಲಿ 6 ಮಾರ್ಕ್ಸಿನ ಕ್ವಶನ್ ಲೀನಿಯರ್ ಪ್ರೋಗ್ರಾಮಿಂಗ್ ಪ್ರಾಬ್ಲಮ್ ಅಂತ ಒಂದು ಚಾಪ್ಟರ್ ಇದೆ. ಅದರಿಂದ ಗ್ರಾಫಿಕಲ್ ಮೆಥಡ್ ಅಲ್ಲಿ ಸಾಲ್ವ್ ಮಾಡುವಂಥದ್ದು ಲೀನಿಯರ್ ಇನ್ಇಕ್ವಾಲಿಟಿ. ಅದು 100% ಬರ್ತದೆ 6 ಮಾರ್ಕ್ಸಿಗೆ. ಒಬ್ಬ ಸ್ಟೂಡೆಂಟ್ ಜಸ್ಟ್ ಪಾಸ್ ಆಗ್ತಾ PUCಗೆ ಬಂದರೂ ಅರ್ಥ ಮಾಡಿಕೊಂಡು ಮಾಡುವಂತಹ ಪ್ರಾಬ್ಲಮ್ ಅದು. ಆಮೇಲೆ ಅದರ ಒಟ್ಟಿಗೆ 4 ಮಾರ್ಕ್ಸಿಂದು ಮ್ಯಾಟ್ರಿಕ್ಸಿಂದ ಬರ್ತದೆ. a² - 4a + 5i = 0 ಅಂತ ಪ್ರೂವ್ ಮಾಡಿ ಆ್ಯಂಡ್ ಹ್ಯಾನ್ಸ್ ಫೈಂಡ್ a ಇನ್ವರ್ಸ್ ಅಂತ ಫೈಂಡ್ ಔಟ್ ಮಾಡೋದು. ಈ 2 ಪ್ರಾಬ್ಲಮನ್ನು ಎರಡೆರಡೇ ಪ್ರಾಬ್ಲಮನ್ನು ಅವರು ವರ್ಕೌಟ್ ಮಾಡಿದ್ರು 10 ಮಾರ್ಕ್ಸ್ ಜೇಬಿಗೆ ಬಿದ್ದ ಹಾಗೆ. ಎರಡೆರಡೇ ಪ್ರಾಬ್ಲಮ್ ಸಾಕು, ಅದು ಅದರಲ್ಲಿ ವೇರಿಯೇಷನ್ ಇಲ್ಲ. ಅಷ್ಟು ಮಾಡಿದರೆ 10 ಮಾರ್ಕ್ಸ್ ಸಿಗ್ತದೆ. ಮತ್ತು ಪಾರ್ಟ್ ಡಿ ಯಲ್ಲಿ ಆಗ ನಾನು ಹೇಳಿದಾಗೆ ರಿಲೇಷನ್ಸ್ ಫಂಕ್ಷನಲ್ಲಿ ಒಂದೇ ಕ್ವಶನ್ ಮಾಡಿದರೆ 5 ಮಾರ್ಕ್ ಸಿಗ್ತದೆ. ಅದು ಆ ಕ್ವಶನ್ ಯಾವುದಂತ y = 4x + 3 ಅಂತ ಹೇಳಿ ಇನ್ವರ್ಟಿಬಲ್ ಫಂಕ್ಷನ್ ಅಂತ ಪ್ರೂವ್ ಮಾಡುವಂಥದ್ದು. ಮತ್ತು ಮ್ಯಾಟ್ರಿಕ್ಸ್ ಮತ್ತು ಡಿಟರ್ಮಿನೆಂಟ್ಸಲ್ಲಿ ಅದೇ ಆಗ ಹೇಳಿದಾಗೆ ಪ್ರಾಪರ್ಟೀಸ್ ಆಫ್ ಮ್ಯಾಟ್ರಿಕ್ಸನ್ನು ಪ್ರೂವ್ ಮಾಡುವಂತಹ 5 ಮಾರ್ಕ್ಸಿಂದ, ಆಗ ಸೈನ್ ಕನ್ವೆನ್ಷನಲ್ಲಿ ಹೇಳಿದೆಯಲ್ಲ ಅದೇ ಪ್ರಾಬ್ಲಮ್. ಮತ್ತು ಸಾಲ್ವ್ ದ ಈಕ್ವೇಷನ್ ಬೈ ಮ್ಯಾಟ್ರಿಕ್ಸ್ ಮೆಥಡ್ ಅಂತ ಹೇಳೋದು 5 ಮಾರ್ಕ್ಸ್. ಮತ್ತು ಡಿಫ್ರೆನ್ಸಿಯೇಷನಲ್ಲಿ 2nd ಆರ್ಡರ್ ಡಿರೈವೇಟಿವಿನ 5 ಪ್ರಾಬ್ಲಮ್ ಇದೆ. ಆ 5 ಪ್ರಾಬ್ಲಮಲ್ಲಿ 1 ಪ್ರಾಬ್ಲಮ್ ಬರುತ್ತೆ. ಇಷ್ಟು ಮಾಡಿದರೆ 40 ಮಾರ್ಕ್ ಸಿಗ್ತದೆ. ಮತ್ತು MCQ ಅಲ್ಲಿ ಒಂದು ಆ ಕಡೆ ಈ ಕಡೆ ಮಾಡಿ 10 ಮಾರ್ಕ್ ಬಂದರೆ 50 ಮಾರ್ಕ್ ಆಯ್ತು 80ರಲ್ಲಿ ಹಾಗೆ. ಆಮೇಲೆ ವೆಕ್ಟರ್ಸ್ ಚಾಪ್ಟರ್ ಮತ್ತು 3 ಡೈಮೆನ್ಷನಲ್
ಜಾಮೆಟ್ರಿ ಮತ್ತು ಪ್ರೊಬ್ಯಾಬಿಲಿಟಿ ಅಂತ ಇದೆ. ಅವರಿಗೆ ಸಾಧ್ಯ ಆದರೆ ಅದರಲ್ಲಿ ಪ್ರೊಜೆಕ್ಷನ್ ಆಫ್ ಎ ವೆಕ್ಟರ್ ಆನ್ ಬಿ ವೆಕ್ಟರ್ ಮತ್ತು ಏರಿಯಾ ಆಫ್ ದ ಟ್ರಯಾಂಗಲ್ ಅಂತ ಫೈಂಡ್ ಔಟ್ ಮಾಡುವ 2 ಪ್ರಾಬ್ಲಮ್ ಇದೆ. ಆ 2 ಪ್ರಾಬ್ಲಮಿಗೆ ಅವರಿಗೆ ಡಾಟ್ ಪ್ರಾಡಕ್ಟ್ ಮತ್ತು ಕ್ರಾಸ್ ಪ್ರಾಡಕ್ಟ್ ಮಾಡೋದು ಹೇಗೆ ಅಂತ ಗೊತ್ತಿದ್ರೆ ಸಾಕು. ಅಷ್ಟನ್ನು ಕಲ್ತರೆ ಅದರಲ್ಲಿ 5 ಮಾರ್ಕ್ಸ್ ಸಿಗ್ತದೆ. ಮತ್ತು 3 ಡೈಮೆನ್ಷನಲ್ ಜಾಮೆಟ್ರಿಯಲ್ಲಿ 2 ಫಾರ್ಮುಲಾ ಕಲ್ತ್ರೆ ಅದರಲ್ಲಿ ಆ್ಯಂಗಲ್ ಬಿಟ್ವೀನ್ ದ ಲೈನ್ಸ್ ಮತ್ತು ಡಿಸ್ಟೆನ್ಸ್ ಬಿಟ್ವೀನ್ ದ ಲೈನ್ಸ್ ಅಂತ 2 ಪರ್ಟಿಕ್ಯುಲರ್ ಅಷ್ಟೇ ಇರೋದು ಕಾನ್ಸೆಪ್ಟ್. ಅದೆರಡು ಕಲ್ತ್ರೆ 5 ಮಾರ್ಕ್ಸ್ ಸಿಗ್ತದೆ. ಈ 5 + 5 10, 10 + 40 50, 50 ಪ್ಲಸ್ ಪಾರ್ಟ್ ಎ ಅಲ್ಲಿ ಅಂದಾಜಿಗೆ ಗುಂಡ ಹಾಕಿದ್ರೆ 10, 60 ಮಾರ್ಕು ಆರಾಮದಲ್ಲಿ ಜಸ್ಟ್ 1 ಡೇ ಅಥವಾ 2 ಡೇಸ್ ಅವರು ಪ್ರಿಪೇರ್ ಮಾಡಿದರೆ ಸಾಕು. 60 ಮಾರ್ಕ್ ಎನಿ ಟೈಪ್ ಆಫ್ ಸ್ಟೂಡೆಂಟ್ ಕ್ಯಾನ್ ಸ್ಕೋರ್ ಇನ್ ಮ್ಯಾಥ್ಸ್. ಓಕೆ, ಖಂಡಿತವಾಗ್ಲೂ ಅರ್ಥ ಆಗಿರುತ್ತೆ ಸ್ಟೂಡೆಂಟ್ಗಳಿಗೆ. ಇವಾಗ ಇದನ್ನೇ ನಾನು ಕೆಮಿಸ್ಟ್ರಿಗೂ ಕೇಳ್ತೀನಿ ಸರ್, ನೀವು ಹೇಳಬೇಕು ಇವಾಗ. ಪಕ್ಕ ಇದೇ ಬರುತ್ತೆ, ಇದನ್ನೇ ಓದಿ ಪಾಸ್ ಖಂಡಿತ ಆಗ್ತೀರಾ ಅಂತ ಹೇಳುವಂತ ಕ್ವೆಶ್ಚನ್. ಈಗಾಗಲೇ ಫಿಸಿಕಲ್ ಕೆಮಿಸ್ಟ್ರಿ ಅದೊಂದಿಷ್ಟು ಹೇಳಿದೆ ಲಿಸ್ಟ್. ಈಗ ಅದಕ್ಕೆ ಆ್ಯಡ್ ಮಾಡ್ತಾ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಸಹ ಒಂದಿಷ್ಟು ಕಾನ್ಸೆಪ್ಟ್ಸ್ಗಳಿದೆ. ಅದು ರಿಪೀಟೆಡ್ ಆಗಿ 12 ವರ್ಷದಿಂದ ಬರ್ತಾ ಇದೆ. ಅದಕ್ಕೆ ಒಂದು D&F ಬ್ಲಾಕ್ ಎಲಿಮೆಂಟ್ಸ್ ಅಂತ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿಯ ಫಸ್ಟ್ ಚಾಪ್ಟರ್ ಇದೆ. ಆ ಚಾಪ್ಟರ್ ನಿಮಗೆ ಪ್ರಿಪರೇಷನ್ ಆಫ್ K2Cr2O7 ಅಂದರೆ ಪೊಟ್ಯಾಷಿಯಂ ಡೈಕ್ರೋಮೇಟ್ ಅಥವಾ KMnO4 ಪೊಟ್ಯಾಷಿಯಂ ಪರ್ಮಾಂಗನೇಟ್. ಇದೆರಡು ಪ್ರಿಪರೇಷನ್ ಪಾರ್ಟಲ್ಲಿ ಒಂದು ಶೂರ್ ಆಗಿ ಬರುತ್ತೆ, ಯಾವುದೇ ಡೌಟ್ ಬೇಡ ಅದರಲ್ಲಿ. ಅದೇ ಥರ ಅದರಲ್ಲಿ ಇಂಟರ್ಸ್ಟಿಷಿಯಲ್ ಕಂಪೌಂಡ್ಸ್ ಅಂತ ಒಂದು ಬರುತ್ತೆ, ಅಥವಾ ಮ್ಯಾಗ್ನೆಟಿಕ್ ಪ್ರಾಪರ್ಟಿ, ಇದೆರಡರಲ್ಲಿ ಒಂದು ಚಾಯ್ಸ್. ಸೊ ಹೀಗೆ D&F ಬ್ಲಾಕ್. ಅದಾದ ನಂತರ F ಬ್ಲಾಕಲ್ಲಿ ನಿಮಗೆ ಲ್ಯಾಂಥನೈಡ್ ಕಾಂಟ್ರಾಕ್ಷನ್ ಅಂತೇಳಿ, ಅದರ ಕಾಸ್ ಮತ್ತು ಕಾನ್ಸಿಕ್ವೆನ್ಸ್ ಅಂತೇಳಿ. ಸೊ ಇದಿಷ್ಟಕ್ಕೆ ನೀವು ಪ್ರಿಪೇರ್ ಆದರೆ D&F ಅಲ್ಲಿ 2 ಕ್ವೆಶ್ಚನ್ ಡೆಫಿನೆಟ್ ಆಗಿ ನೀವು ಮಾಡ್ಬೋದು. ಇನ್ನು ಕೋಆರ್ಡಿನೇಷನ್ ಕಾಂಪೌಂಡ್ ಸೆಕೆಂಡ್ ಚಾಪ್ಟರ್ ಆಫ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಅದರಲ್ಲಿ ನಿಮಗೆ ವರ್ನರ್ಸ್ ಥಿಯರಿ ಅಂತ ಇದೆ, ಪಾಸ್ಟುಲೇಟ್ಸ್. ಅದಾದ ನಂತರ ವ್ಯಾಲೆನ್ಸ್ ಬಾಂಡ್ ಥಿಯರಿ ಅಂತ. ಈ ವ್ಯಾಲೆನ್ಸ್ ಬಾಂಡ್ ಥಿಯರಿಯನ್ನು ಪ್ಲೀಸ್ ಅಂಡರ್ಲೈನ್ ಮಾಡಿ ಇಟ್ಟುಕೊಳ್ಳಿ. ಇದರಲ್ಲಿ 4 ಕಂಪೌಂಡ್ ಕೊಟ್ಟಿದ್ದಾರೆ NCERTಯಲ್ಲಿ. ಆ 4 ರಿಪೀಟೆಡ್ ಆಗಿ ಕೇಳ್ತಾ ಇದ್ದಾರೆ. ಅದು 4 ಬಿಟ್ಟು ಬೇರೆ ಯಾವುದು ಬರುವುದಿಲ್ಲ. ಸೊ ಅದಂತೂ 200% ಶೂರ್. ಇನ್ನು ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಅಂತ ಒಂದು ಬರುತ್ತೆ. ಸೊ ಈ 3 ಥಿಯರಿಲಿ 2 ಥಿಯರಿ ನಿಮಗೆ ಶೂರ್, ಟೋಟಲಿ 6 ಮಾರ್ಕ್ಸ್. ಅದು ಇಲ್ಲಿ D&F ಅಲ್ಲಿ 6 ಮಾರ್ಕ್ಸ್. ಆ ಪಾರ್ಟಲ್ಲಿ ಬರೋದೇ ಅಷ್ಟು ನಿಮಗೆ 9 ಮಾರ್ಕ್ಸ್ಗೆ 3 ಕ್ವೆಶ್ಚನ್ ಅಟೆಂಡ್ ಮಾಡಲಿಕ್ಕೆ ಇರೋದು. ಸೊ ನೀವು ಈ 4 ಕಲ್ತ್ರೆ ನಿಮಗೆ ಖಂಡಿತವಾಗಿ ಒಂದು ಎಕ್ಸ್ಟ್ರಾ ಚಾಯ್ಸ್ ಸಮೇತ ಮಾಡ್ಬೋದು. ಸೊ ಅಲ್ಲಿಗೆ 2 ಚಾಪ್ಟರ್ನ ಇಂಪ್ಯಾಕ್ಟ್ ನಿಮಗೆ ಮುಗಿತು ಇನ್ಆರ್ಗ್ಯಾನಿಕಲ್ಲಿ, ಶಾರ್ಟ್ ಆನ್ಸರ್ ಹೇಳೋದಿದ್ದಾರೆ. ಇನ್ನು ಆರ್ಗ್ಯಾನಿಕ್ ಇಂದು ಆಗಲೇ ಒಬ್ಬರು ಡೌಟ್ ಕೇಳಿದ್ರು ಕಾಲಲ್ಲಿ. ಸೊ SN1 ಮೆಕ್ಯಾನಿಸಮ್, SN2 ಮೆಕ್ಯಾನಿಸಮ್ ಅಂತ ಶೂರ್ ಆಗಿ ಕಲ್ತ್ಕೊಂಡು ಬನ್ನಿ. ಅದಾದ ನಂತರ ಅಲ್ಲಿ ಫಿಂಕೆಲ್ಸ್ಟೈನ್ ರಿಯಾಕ್ಷನ್ ಮತ್ತು ಸ್ವಾರ್ಟ್ಸ್ ರಿಯಾಕ್ಷನ್ ಅಂತ ಇದೆ. ಇದೆಲ್ಲ ನೇಮ್ಡ್ ರಿಯಾಕ್ಷನ್. ಕೆಮಿಸ್ಟ್ರಿಯಲ್ಲಿ ಆರ್ಗ್ಯಾನಿಕಲ್ಲಿ ನೇಮ್ಡ್ ರಿಯಾಕ್ಷನ್ ಡೆಫಿನೆಟ್ ಅದು. ಸೊ ಅದಾದ ನಂತರ ಆಲ್ಕೋಹಾಲ್ ಚಾಪ್ಟರ್ ಅಂತಿದೆ ಇವರಿಗೆ, ಚಾಪ್ಟರ್ ಹೆಸರದು. ಅಂದರೆ ಪ್ರಿಪರೇಷನ್ ಮಾಡೋದನ್ನು ಕರೀತಾರೆ ಅವರು PUCಯಲ್ಲಿ, ಹೇಗೆ ಆಲ್ಕೋಹಾಲ್ ಪ್ರಿಪೇರ್ ಮಾಡ್ಬೋದು. ಹೀಗೆ ಮಾತಾಡ್ತಾ ಒಂದು ಫನ್ನಿ ಇನ್ಸಿಡೆಂಟ್ಸ್ ಆಗಿತ್ತು ಕ್ಲಾಸಲ್ಲಿ. ಆಲ್ಕೋಹಾಲ್ ಚಾಪ್ಟರ್ ತಗೊಳ್ತಾ ಇದೆ. ಆ ಟೈಮಲ್ಲಿ ಒಂದು ವಿದ್ಯಾರ್ಥಿ ಎದ್ದು ನಿಂತ್ಕೊಂಡು, ಸರ್ ಇದನ್ನು ನಾವು ಮನೆಯಲ್ಲಿ ಪ್ರಿಪೇರ್ ಮಾಡ್ತೇವೆ ಅಂತ ಮಡಿಕೇರಿ ಅವರು ಆ್ಯಕ್ಚುಲಿ ವೈನ್ ಪ್ರಿಪೇರ್ ಮಾಡೋದು ಅಂತೇಳಿ ಥಿಯರಿಗಿಂತ ಚೆನ್ನಾಗಿ ಪ್ರಾಕ್ಟಿಕಲ್ ಅವರಿಗೆ ಗೊತ್ತು. ಸೊ ಆ ಚಾಪ್ಟರ್ಲಿ ಅವರಿಗೆ ಡಿಹೈಡ್ರೇಷನ್ ಮೆಕ್ಯಾನಿಸಮ್ ತುಂಬ ಬರುತ್ತೆ, ಅದಾದಂಥ ಹೈಡ್ರೇಷನ್ ಮೆಕ್ಯಾನಿಸಮ್. ಸೊ ಇದೆರಡು ನೀವು ಡೆಫಿನೆಟ್ ಆಗಿ ನಂಬೋದು. ಇನ್ನು ಆಲ್ಡಿಹೈಡ್ ಕೀಟೋನ್ ಚಾಪ್ಟರ್ಲಿ ಆಲ್ಡಾಲ್ ಕಂಡೆನ್ಸೇಷನ್, ಕ್ಯಾನಿಸರ್ ರಿಯಾಕ್ಷನ್ ಮತ್ತು ಆಲ್ ನೇಮ್ಡ್ ರಿಯಾಕ್ಷನ್ಸ್. ದಯವಿಟ್ಟು ಆ ನೇಮ್ಡ್ ರಿಯಾಕ್ಷನ್ಸ್ ಅನ್ನು ಹೇಗಾದರೂ ಪ್ರಾಕ್ಟೀಸ್ ಮಾಡಿ ಕಲೀರಿ. ಇಲ್ಲಿ ನಿಮಗೆ ಫಾರ್ಮುಲಾ ಕಲ್ತಾಗೆ ಬೈ ಹಾರ್ಟ್ ಕಲ್ತು ಇದು ಹೆಲ್ಪ್ ಆಗುತ್ತೆ ನಿಮಗೆ ಆರ್ಗ್ಯಾನಿಕ್. ಬಟ್ ಆಗ ಹೇಳಿದಾಗೆ ಸೈನನ್ನು ಮಿಸ್ಟೇಕ್ ಮಾಡ್ಕೊಂಡು ಹೋಗಬೇಡಿ. ಇನ್ನು ಅಮೈನ್ಸಲ್ಲಿ ಗೇಬ್ರಿಯಲ್ ಥ್ಯಾಲಿಮೈಡ್ ಸಿಂಥಸಿಸ್, ಆಮೇಲೆ ಹಾಫ್ಮನ್ ಬ್ರೋಮೈಡ್ ರಿಯಾಕ್ಷನ್, ಕಾರ್ಬೈಲಮೈನ್ ಟೆಸ್ಟ್. ಸೊ ಇದು ನಾನು ಪಾಸಿಂಗ್ ಪ್ಯಾಕೇಜ್ ಥರ ಹೇಳ್ತಾ ಇದ್ದೇನೆ ಅಷ್ಟೇ. ಅಂದರೆ ಔಟ್ ಆಫ್ ಔಟ್ ತೆಗೆಯುವವರು ಡೆಫಿನೆಟ್ ಆಗಿ NCERT ಲೈನ್ ಬೈ ಲೈನ್ ಓದಬೇಕು. MCQ ಅದು ಈಗ ಬೇರೆ ಎಲ್ಲ ಪಾರ್ಟಲ್ಲಿ ಚಾಯ್ಸ್ ಇದೆ, ಆದರೆ MCQ ಅಲ್ಲಿ ಚಾಯ್ಸ್ ಇಲ್ಲ. ಆದ ಕಾರಣ ಇಫ್ ಯುವರ್ ಏಮ್ ಈಸ್ ಟು ಸ್ಕೋರ್ ಔಟ್ ಆಫ್ ಔಟ್, ದೆನ್ ಡೆಫಿನೆಟ್ಲಿ ಈಚ್ ಲೈನ್ ಆಫ್ NCERT ಶುಡ್ ಬಿ ಥರೋ. ಇನ್ನು ಕೊನೆಯದಾಗಿ ಬಯೋಮಾಲಿಕ್ಯೂಲ್ಸಲ್ಲಿ ಅದರಲ್ಲಿ ಪ್ರೋಟೀನ್ಸ್, ಆಮೇಲೆ ಅಮೈನೋ ಆ್ಯಸಿಡ್ಸ್ ಅಂತ ಕಾನ್ಸೆಪ್ಟ್ಸ್ ಇದೆ, ಎಸೆನ್ಷಿಯಲ್, ನಾನ್ ಎಸೆನ್ಷಿಯಲ್, ಇದೆಲ್ಲ 2 ಮಾರ್ಕ್ಸ್ಗೆ ಬರುವಂಥದ್ದು. ಸ್ಟ್ರಕ್ಚರ್ ಆಫ್ ಡೈಸ್ಯಾಕರೈಡ್ಸ್ ಇದೆ. ಸೊ ಇದಿಷ್ಟು 100% 50+ ಸ್ಕೋರ್ ಮಾಡ್ಲಿಕ್ಕೆ ಸಾಕು ಔಟ್ ಆಫ್ 70 ನಾನು ಹೇಳ್ತೇನೆ. ಓಕೆ, ಇವಾಗ ಎಕ್ಸಾಮ್ನ ದಿನ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಆದ ತಕ್ಷಣ ಕ್ವಶನ್ ಪೇಪರ್ ಕೊಡ್ತಾರೆ. ಕೆಲವರು ಅದನ್ನು ನೀಟಾಗಿ ಓದ್ತಾರೆ, ಯಾವುದೆಲ್ಲ ಗೊತ್ತಿದೆ ಅದರ ಬಗ್ಗೆ ಯೋಚನೆ ಮಾಡ್ತಾರೆ. ಇನ್ನು ಕೆಲವರು ಎಲ್ಲಿ ನಾನು ಕನ್ಫ್ಯೂಸ್ ಆಗಿಬಿಡ್ತೀನೋ ಅಂತ ಹೇಳಿ ಮುಟ್ಟೋದಕ್ಕೇ ಹೋಗಲ್ಲ, ನನಗೆ ಪೇಪರ್ ಬರಲಿ ಬರೆಯೋವಾಗಲೇ ನೋಡ್ತೀನಿ ಅನ್ನುವಂಥದ್ದು ಇರುತ್ತೆ. ಬಟ್ ಏನು ಮಾಡಬೇಕು ಅಂತ ಅವರಿಗೆ ಗೈಡ್ ಕೊಡೋದು. ಆ್ಯಕ್ಚುಲಿ ಬೋರ್ಡಿಂದ ಈಗ 15 ಮಿನಿಟ್ಸ್ ಓದಲಿಕ್ಕೆ ಅಂತ ಟೈಮ್ ಇದೆ, ಕ್ವಶನ್ ಪೇಪರ್ ಓದಲಿಕ್ಕೆ ಅಂತ ಟೈಮ್. ಫಸ್ಟಿಗೆ ಆನ್ಸರ್ ಪೇಪರ್ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ, ಕ್ವಶನ್ ಪೇಪರ್ ಮಾಡುವಂಥದ್ದು. ಸೊ ಫಸ್ಟ್ 15 ಮಿನಿಟ್ಸ್ ದೇ ಶುಡ್ ಗೋ ಥ್ರೂ ದಿ ಕ್ವಶನ್ ಪೇಪರ್. ಸೊ ಹಾಗಿರುವಾಗ ನೀವು ಹೇಳಿದಾಗ ಒಂದು 5 ಮಿನಿಟ್ಸ್ ನೋಡಿ ಕೆಲವರು ಸೆಕೆಂಡ್ ಪೇಜ್ ಟರ್ನೇ ಮಾಡೋದಿಲ್ಲ, ಅಲ್ಲೇ ಇಟ್ಟುಬಿಡ್ತಾರೆ.
ಫಸ್ಟ್ ಪೇಜಲ್ಲಿ ಅವರಿಗೆ ಶಾಕಿಂಗ್ ನ್ಯೂಸ್ ಇದೆ ಕ್ವೆಶನ್ಸ್ ವೈಸ್ ನೋಡೋದಿದ್ರೆ. ಬಟ್ ಬೆಟರ್ ಅಲ್ಲಿ ಗೊತ್ತಿರುವಂಥ ಕ್ವೆಶನ್ಸನ್ನು ಸ್ವಲ್ಪ ಕಾನ್ಫಿಡೆನ್ಸ್ ತಗೊಳ್ಳಿಕ್ಕೆ ಅದರ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡೋದು ಒಳ್ಳೇದಂತ ಅನ್ಸುತ್ತೆ. ಸರ್ ಆಗ ಶಾಸ್ತ್ರಿ ಸರ್ ಆಗ ಮೆನ್ಷನ್ ಮಾಡಿದ್ರು, ಸೊ 1-2 ಕ್ವೆಶನ್ ಇದ್ದರೆ ದೇವರಿಗೆ ಅಂತ ಬಿಟ್ಟು ಬಿಡಿ, ತೊಂದರೆ ಇಲ್ಲ. ಬಟ್ ಚಾಯ್ಸಸ್ ಇದೆ, ತುಂಬ ಬೇಕಾದಷ್ಟು ಚಾಯ್ಸ್ ಇದೆ. ನಾವು ಎಕ್ಸಾಮಿನೇಷನ್ ಬರೆಯುವಾಗಿದ್ದಂಥ ಪ್ಯಾಟರ್ನೇ ಅಲ್ಲ ಈಗ. 100% ಇವರಿಗೆ 105 ಮಾರ್ಕಲ್ಲಿ 70 ಮಾರ್ಕ್ ಇರೋದು ಪೇಪರ್. ಸೊ 50% ಚಾಯ್ಸ್ ಈಗ ಅದು. 70ಯಲ್ಲಿ 105. ಸೊ ಡೆಫಿನೆಟ್ ಆಗಿ ಇದು ಆ ಥರ ಅವ್ರೇನು ಟೆನ್ಷನ್ ಮಾಡುವ ಅಗತ್ಯ ಇಲ್ಲ. ಅಫ್ಕೋರ್ಸ್ ಕೀಪಿಂಗ್ ಮೆಂಟಲ್ ಹೆಲ್ತ್ ಇನ್ ಅ ವೆರಿ ಪಾಸಿಟಿವ್ ಮ್ಯಾನರ್ ಇಸ್ ವೆರಿ ಗುಡ್, ವೆರಿ ಮಚ್ ಎಸೆನ್ಷಿಯಲ್ ನಾವು ಆ್ಯಕ್ಚುಲಿ. ಇವರು ಈಗಿನ ಕೋಚಿಂಗ್ನ ಇದರಲ್ಲಿ ಎಲ್ಲರೂ ನಾಲೆಜ್ ವೈಸ್ ಅಪ್ಡೇಟ್ ಆಗಿರಬೇಕು, ಅದು ಕಂಡೀಷನ್ನೇ ಹಾಗೆ. ಬಟ್ the students who are very good in their keeping mental health, they will succeed even on all the competitive exams also. ಓಕೆ ಗಣೇಶ್ ಸರ್, ಇವಾಗ ಎಷ್ಟೇ ಓದಿದ್ರು ಕೂಡ ಎಕ್ಸಾಮ್ ಹಾಲ್ಗೆ ಹೋಗುವಾಗ ತುಂಬಾ ಜನರಿಗೆ ಭಯ ಇರುತ್ತೆ ಸರ್. ಅದು ಯಾಕೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಎಲ್ಲಾನು ಕಲ್ತಿರ್ತಾರೆ, ಎಲ್ಲಾನು ಗೊತ್ತಿರುತ್ತೆ, ಆದ್ರೂ ಭಯ ಇರುತ್ತೆ. ಬಟ್ ಇದಕ್ಕೆ ಏನು ಹೇಳ್ತೀರಾ ಅಂತ ನೀವು? ಭಯ ಪಡಬಾರ್ದು, ಮಕ್ಕಳು ಕರೆಕ್ಟಾಗಿ ಬರಬೇಕು ಅನ್ನೋದಿದ್ರೆ. ಅದಕ್ಕೆ ಒಂದು ಏನಂದ್ರೆ ಈ ಮ್ಯಾಥ್ಸಲ್ಲಿ ಭಯ ಬರುವಂಥದ್ದು ಅದು ಲ್ಯಾಕ್ ಆಫ್ ಪ್ರಾಕ್ಟೀಸ್ ಅಂತಲೇ ನನಗೆ ಕಾಣೋದು. ಎಲ್ಲ 100% ಪ್ರಾಕ್ಟೀಸ್ ಮಾಡಿದವರಿಗೆ ಅಷ್ಟು ಭಯ ಇರುವುದಿಲ್ಲ. ಅಫ್ಕೋರ್ಸ್ ಅಷ್ಟು ನೀವು ಹೇಳಿದಾಗ 100% ಎಲ್ಲ ಅವನಿಗೆ ಗೊತ್ತಿದ್ರೂ ಭಯ ಇದೆ ಅಂತ ಆದರೆ ಅದವನ ಇಂಡಿವಿಜುವಲ್. ಆದರೆ ನಮಗೆ ಈಗ ನೀವು ಹೇಳಿದಾಗ ಗೀತೆಯ ಒಂದು ವಾಕ್ಯ ನೆನಪಾಗ್ತದೆ. ಅರ್ಜುನನಿಗೆ ಅಲ್ಲಿ ಕುರುಕ್ಷೇತ್ರದಲ್ಲಿ ಕೃಷ್ಣ ಹೇಳ್ತಾನಂತೆ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿ ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ ಅಂತ. ಹಾಗೆ ಭಾವಿಸಬಹುದು ಅಂತ ಕಾಣ್ತದೆ. ನಾವೆಲ್ಲ ನಿಮಿತ್ತ ಮಾತ್ರ, ನನ್ನ ಕರ್ತವ್ಯ ನಾನು ಮಾಡಿದ್ದೇನೆ, ಹಾಗಾಗಿ ನನಗೆ ಖಂಡಿತ ದೇವರು ಫಲ ಕೊಡ್ತಾನೆ, ನಾನು ಕೇಳದಿದ್ರು ಅಂತ ಹೇಳಿ ದೇವರ ಮೇಲೆ ಭಾರ ಹಾಕಿ ಕಾನ್ಫಿಡೆನ್ಸಲ್ಲಿ ಹೋದರೆ ಅವನಿಗೆ ಭಯವನ್ನು ಸ್ವಲ್ಪ ಮಟ್ಟಿಗೆ ನಿವಾರಣೆ ಮಾಡಬಹುದು. ಓಕೆ ಹರಿಣಿ ಮೇಡಮ್, ಇವಾಗ ಬರೆದು ಕಲಿಬೇಕು ಅನ್ನೋವಂಥದ್ದು ಹಿಂದಿನಿಂದಲೂ ಹೇಳ್ತಾ ಬರುವಂಥದ್ದು. ಎಷ್ಟು ಬರಿತೀರಾ ಅಷ್ಟು ನಿಮ್ಮ ತಲೆಗೆ ಹೋಗುತ್ತೆ ಅನ್ನೋವಂಥದ್ದು. ಬಟ್ ಇವಾಗ ಹೇಗಂದ್ರೆ ಕೆಲವರು ಡಯಾಗ್ರಾಮ್ ಏನಿದೆಯೋ ಅದನ್ನು ಮಾತ್ರ ಬರೆದು ಕಲಿದು ಮಾಡ್ತಾರೆ. ಬಟ್ ಇವಾಗ ಓದೋದೇನೆಲ್ಲ ಏನಿದೆಯೋ ಅದನ್ನೆಲ್ಲ ಓದ್ತಾನೇ ಇರ್ತಾರೆ. ಬಟ್ ಬರೆಯೋದ್ರಿಂದಾನು ತುಂಬಾ ಎಫೆಕ್ಟಿವ್ ಆಗಿ ಇರುತ್ತಾ ಹೇಗೆ ಅಂತ? ತುಂಬಾ, ಅದರಲ್ಲೂ ನೀವು ಕೇಳಿದ ಕ್ವಶನ್ ಬಯಾಲಜಿಗೆ ತುಂಬಾ ಸೂಟಬಲ್ ಆಗುತ್ತೆ. ಯಾಕಂದ್ರೆ ಕೆಲವೊಂದು ಸೈಂಟಿಫಿಕ್ ಟರ್ಮ್ಸ್ ಇರುತ್ತೆ, ಸೈಂಟಿಫಿಕ್ ನೇಮ್ ಇರ್ತದೆ, ಅದರಲ್ಲಿ ಅವರು ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಿದ್ರು ಕೂಡ ಮಾರ್ಕ್ಸ್ ಕಟ್ ಮಾಡ್ತಾರೆ. ಆದ ಕಾರಣ ಆ ಸೈಂಟಿಫಿಕ್ ನೇಮ್ನ ಕೂಡ ಮಕ್ಕಳು ಪ್ರೊನೌನ್ಸ್ ಮಾಡಿಕೊಂಡು ಅವರದೇ ರೀತಿಯಲ್ಲಿ ಕಲಿತಾರೆ. ಬಟ್ ಅದರ ಮಧ್ಯದಲ್ಲಿ ಓ ಇರುತ್ತೆ, ಐ ಇರುತ್ತೆ, ಈ ಇರುತ್ತೆ ಅನ್ನೋದೆಲ್ಲ ಮಿಸ್ ಮಾಡಿಬಿಡ್ತಾರೆ. ಸೊ ಇದರಿಂದ ಎಷ್ಟೋ ಮಾರ್ಕ್ ಕಲ್ತ್ಕೊಂಡವರು ಇದ್ದಾರೆ ಸ್ಟೂಡೆಂಟ್ಸ್. ಸೊ ಅದ ಕಾರಣ ಆದಷ್ಟು ಬರೆದು ಕಲಿತಷ್ಟು ಒಳ್ಳೆಯದು ಮಕ್ಕಳಿಗೆ. ಅದು ಪ್ರೆಸೆಂಟೇಷನಲ್ಲಿ ಗೊತ್ತಾಗುತ್ತೆ. ಬರೆದು ಕಲಿತ ಮಕ್ಕಳ ಸ್ಟೇಟ್ಮೆಂಟ್ ಇರಲಿ, ಆ ಸಿಸ್ಟಮ್ಯಾಟಿಕ್ ಪ್ರೆಸೆಂಟೇಷನ್ ನೋಡಿದರೆ ಗೊತ್ತಾಗುತ್ತೆ. ಅದ ಕಾರಣ ಬರೆದು ಕಲಿತಷ್ಟು ಒಳ್ಳೆಯದೇ. ಅದರಲ್ಲಿ ಅವರು ರಿಪೀಟೆಡ್ ಆಗಿ ಅದನ್ನು ಓದ್ಕೊಳ್ತಾ ಇದ್ರೆ ಅದರ ಟಚ್ ಸರಿಯಾಗಿರುತ್ತೆ. ಮತ್ತೆ ಹೆಚ್ಚಿನ ಮಕ್ಕಳಿಗೆ ಏನಂತ ಹೇಳಿ ಆರ್ಡ್ರಲ್ಲಿ ಪ್ರೆಸೆಂಟ್ ಮಾಡಲಿಕ್ಕೆ ಬರೋದಿಲ್ಲ, ಗೊತ್ತಿರುತ್ತೆ ಕಾನ್ಸೆಪ್ಟ್. ಸೊ ಆರ್ಡ್ರಲ್ಲಿ ಪ್ರೆಸೆಂಟ್ ಮಾಡೋದು ಕೂಡ ಅಷ್ಟೇ ಇಂಪಾರ್ಟೆಂಟ್. ಮತ್ತೇನೋ ತಪ್ಪು ಹೋಯ್ತು ಅಂತ ಹೇಳಿದ ತಕ್ಷಣ ಫುಲ್ ಸ್ಕ್ರ್ಯಾಚ್ ಮಾಡೋದು, ಒಂದು ಅದರ ಮೇಲೆ ತೊಂದರೆ 3 ಸಾರಿ ಹೀಗೆ ಆ ಥರ ಮಾಡಿರ್ತಾರೆ. ಸೊ ಅದೆಲ್ಲ ಅಗತ್ಯ ಇಲ್ಲ, ಒಂದು ಸಿಂಪಲ್ ಕಟ್ ಸಾಕು, ಅದೇ ಹೈಲೈಟ್ ಆಗುತ್ತೆ. ಅವ್ರು ಕಟ್ ಮಾಡಿದ್ದೇ ಹೈಲೈಟ್ ಆಗಿರ್ತದೆ ಲಾಸ್ಟಿಗೆ ಅದೇ. ಸೊ ಅದರಿಂದಲೂ ಕೂಡ ಅದನ್ನೆಲ್ಲ ಸ್ವಲ್ಪ ಗಮನ ಇಟ್ಟರೆ ಅವರಿಗೆ ಖಂಡಿತ ಇದಿದೆ. ಮತ್ತು MCQ ಬರೆಯುವಾಗ ಕೂಡ ಅಷ್ಟೇ, ತುಂಬ ಕಂಜೆಸ್ಟೆಡ್ ಬರೆಯೋದೆಲ್ಲ ಅಗತ್ಯ ಇಲ್ಲ. ಯಾಕಂದರೆ ಬೇಕಾದಷ್ಟು ಸ್ಪೇಸ್ ಇದೆ, ಬೇಕಾದಷ್ಟು ಟೈಮ್ ಇದೆ. ಮತ್ತು ಈ ಸರಿ ಏನು ಮಾಡಿದ್ದಾರೆ ಅಂತ ಹೇಳಿದರೆ ಫಸ್ಟ್ 2 ಪೇಜಸಲ್ಲಿ ಬರೆದಿರೋ MCQ ಮಾತ್ರ ಕನ್ಸಿಡರ್ ಮಾಡ್ತಾರೆ ಅಂತಂದು ರೂಲ್ಸ್ ಇದೆ. ಸೊ ಆ ರೂಲ್ಸ್ನ ಕರೆಕ್ಟಾಗಿ ಓದ್ಕೊಳ್ಬೇಕು ಅವರು. ಆ ಇನ್ಸ್ಟ್ರಕ್ಷನ್ಸ್ನಲ್ಲಿ ಓದ್ಕೊಳ್ಳೋಕ್ಕೆ ತಗೊಳ್ಬೇಕು. ಒಂದು ಎಕ್ಸಾಮ್ ಅಟ್ಲೀಸ್ಟ್ ಓದಿದರೆ ಉಳಿದ ಎಕ್ಸಾಮಿಗೆ ಬೆನಿಫಿಟ್ ಆಗುತ್ತೆ. ಹೆಚ್ಚಿನ ಮಕ್ಕಳು ಇನ್ಸ್ಟ್ರಕ್ಷನ್ಸ್ಗೆಲ್ಲ ಗಮನಿಸೋದಿಲ್ಲ. ಅದನ್ನು ಅವರು ಕರೆಕ್ಟಾಗಿ ಯೂಸ್ ಮಾಡಿದರೆ ಕೆಲವೊಂದು ಸಿಂಪಲಾಗಿ ಲೂಸ್ ಮಾಡುವಂಥ ಮಾರ್ಕ್ಸನ್ನು ಅವಾಯ್ಡ್ ಮಾಡ್ಬೋದು. MCQ ಆಗಲಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಲಿ, 2ನೇ ಅಟೆಂಪ್ಟ್ ಮಾಡೋದೆಲ್ಲ ಇಲ್ಲ ಈ ಸಾರಿ. ಅದಕ್ಕೆ ಅದನ್ನು ಸ್ವಲ್ಪ ಗಮನ ಇಟ್ಕೊಂಡ್ರೆ ಒಳ್ಳೆಯದು ಮಕ್ಕಳು. ಅಲ್ಲಿ 1 ಮಾರ್ಕ್ MCQ ಅವರು 2 ಸಾರಿ ಒಂದ್ ಕಡೆ ಒಂದು ಆಪ್ಷನ್, ಇನ್ನೊಂದ್ ಕಡೆ ಇನ್ನೊಂದು ಆಪ್ಷನ್ ಮಾಡುವಾಗಿಲ್ಲ. ಒಂದ್ ಕಡೆ ಒಂದೇ ಆಪ್ಷನ್, ಫಸ್ಟ್ ಏನ್ ಬರುತ್ತೆ ಅದನ್ನ ಮಾಡ್ತಾರೆ, ಅದು ಫೈನಲ್. ಆಮೇಲೆ ಈಗ ಡೀಟೇಲ್ಡ್ ಆನ್ಸರ್ಸ್ 3 ಮಾರ್ಕ್ಸ್ 2 ಮಾರ್ಕ್ಸ್ ಆದ್ರೆ ಅವ್ರು ಮೇಡಮ್ ಕಟ್ ಆಫ್ ಮಾಡೋದು ಅಂತ ಹೇಳಿದ್ರು. ಕೆಲಸದಲ್ಲಿ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ಕರೆಕ್ಟ್ ಇದ್ದದನ್ನ ಕಟ್ ಆಫ್ ಮಾಡಿ ಮತ್ತೆ ರಾಂಗ್ ಬರೀತಾರೆ. ಎಕ್ಸ್ಪ್ಲನೇಷನ್ ತುಂಬಾ ಇದೆ. ಆಕ್ಚುಲಿ ನಮಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಎಲ್ಲಾನು ವ್ಯಾಲ್ಯೂ ಮಾಡ್ಬೇಕು ನಾವು. ಮಕ್ಳು ಅದನ್ನ ಕಾಟ್ ಹಾಕಿದ್ರು ಕೂಡ ನಾವು ವ್ಯಾಲ್ಯೂ ಮಾಡ್ಬೇಕು. ಅದು ಬೆಟರ್ ಅಂತಾದ್ರೆ ಅದನ್ನ ತಗೋಬೇಕು, ಅದಿದೆ ಆಕ್ಚುಲಿ. ಹಾಗಾಗಿ ಅವರು ಕಾಟ್ ಹೊಡಿದಿದ್ರೆ ಮೇಡಮ್ ಹೇಳಿದಾಗ ಅದನ್ನು ಯಾರಿಗೂ ಕಾಣದಾಗೆ ಪರ್ಮನೆಂಟ್ ಅದಕ್ಕೆ ಒಂದು ಟೇಪ್ ಹಾಕಿದಾಗ ಮಾಡೋ ಅಗತ್ಯ ಇಲ್ಲ. ಜಸ್ಟ್ ಕಾಟಿಂಗ್ ಈಸ್ ಇನಫ್, ಬಟ್ ವಿ ವಿಲ್ ರೀಡ್ ಇಟ್. ಇದು ತುಂಬಾ ಜನರಿಗೆ ಗೊತ್ತಿಲ್ಲ. ನಾವು ಅದನ್ನ ವ್ಯಾಲ್ಯೂ ಮಾಡ್ತೀವಿ, ಫೈನಲ್ ಎಕ್ಸಾಮ್ ಅಲ್ಲಿ ಅದನ್ನ ವ್ಯಾಲ್ಯೂ ಮಾಡ್ಲಿಕ್ಕಿದೆ. ಆಮೇಲೆ ಇನ್ನೊಂದು ಆಗ ಎಕ್ಸಾಮ್ಗೆ ಅವಾಗ ಭಯ ಹೇಳಿದ್ರಲ್ಲ,
ನಾನು ಯಾವುದೋ ಒಂದು ಖ್ಯಾತ ಕಲಾವಿದರು ಹೇಳಿದ್ದು ನೆನಪಿದೆ, ಯಕ್ಷಗಾನ ಕಲಾವಿದರು. ಅವರಿಗೆ ಪ್ರತಿ ಸರಿ ಸ್ಟೇಜ್ಗೆ ಹೋಗ್ಬೇಕಾದ್ರೆ ಸಣ್ಣಗೆ ಹೃದಯದಲ್ಲಿ ಒಂದು ಕಂಪನ ಆಗುತ್ತೆ ಅಂತೆ, ಭಯ ಆಗತ್ತೆ. ಅವ್ರು ಹೇಳೋದು ಆ ಭಯ ಇಲ್ಲ. ಇದು ಅಮೃತ ಸೋಮೇಶ್ವರ್ ಹೇಳಿದಂತ ಮಾತು. ಅವರು ನಮಗೆ ಟೀಚರ್ ಆಗಿದ್ರು. ಪ್ರತಿ ಸರಿ ಅವರು ಯಕ್ಷಗಾನ ಇದಕ್ಕೆ ಹೋಗಿದಿರ್ಲಿ ಅಥವಾ ಭಾಷಣ ಮಾಡೋದಿರ್ಲಿ, ಒಂದು ಸಣ್ಣ ಭಯ ಆಗೇ ಆಗತ್ತೆ. ಅದಿದ್ರೇನೆ ಮನುಷ್ಯ ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ರು. ಹಾಗಾಗಿ ಎಕ್ಸಾಮ್ ಅಲ್ಲಿ ಹೋದ್ಮೇಲೆ ಕ್ವಶನ್ ಪೇಪರ್ ಅಲ್ಲಿ 1/4 ಗಂಟೆ ಕೊಡ್ತಾರೆ. ಓದೋದೇ ಬೆಟರ್ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಅವ್ರು ಈಗ ಅಲ್ದಿದ್ರು ಮಾತಾದ್ರೂ ಓದ್ಲೇಬೇಕು, ಭಯ ಪಡ್ಲೇಬೇಕು. ಅಲ್ಲಿ ಭಯ ಇದ್ದೇ ಇರುತ್ತೆ. ಮತ್ತೆ ಒಂದ್ಸಲಿ ಕ್ವಶನ್ ಪೇಪರ್ ನೋಡಿದ್ಮೇಲೆ ಖಂಡಿತವಾಗಿ ಅದು ಸೆಟ್ಲ್ ಆಗತ್ತೆ ಅವ್ರಿಗೆ. ಏನು ಅಲ್ಲಿ 3 ಗಂಟೆನೂ ಭಯ ಆಗೋದಿಲ್ಲ. ಸೊ ಬೆಟರ್ ದೇ ರೀಡ್ ಆಲ್ ದ ಕ್ವಶನ್ಸ್. ಗೊತ್ತಿಲ್ಲದು ಖಂಡಿತ ಬರ್ತದೆ ಅಂತ ಮೊದಲೇ ಅವ್ರು ರೆಡಿ ಆಗಿ ಹೋಗ್ಲಿ, ಯಾವುದೇ ಅದಕ್ಕೆ ಇರ್ಬೇಡ. ಒಂದಷ್ಟು ದೇವರಿಗೆ ಅಂತಲೇ ಒಂದು 4 ಕ್ವಶನ್ಸ್ ಅನ್ನ ಇಟ್ಕೊಂಡು ಅವರು ಕೈ ಮುಗ್ತಾ ಹೋದ್ರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಅದರಲ್ಲಿ ಯಾವುದೇ ಇದಿಲ್ಲ, ಎಲ್ಲದಕ್ಕೂ ರೆಡಿ ಆಗಿ ಹೋಗಿ. ಓಕೆ, ಒಂದು ಕಾಲ್ ಇದೆ ಸರ್, ಮಾತಾಡುವ. ಹಲೋ ಹಲೋ, ನಾನು ಮತ್ತೆ ಅಭಿಷೇಕ್ ಫ್ರಮ್ ಬೆಂಗಳೂರು. ಕೇಳಿ ಪ್ರಶ್ನೆ. ಈಗ ನನ್ನ ಫ್ರೆಂಡು ಅದೇನೋ ಈಗ ಅವನು ದುರ್ಘಟನಾದಿಂದ ಅವನು ಅರ್ಧ ವರ್ಷ ವೇಸ್ಟ್ ಆಯ್ತು ಅಂದ್ರೆ ಅವನು ಒಂದು ಹೆಲ್ತ್ ಕೇರ್ ಅಲ್ಲ ಅಥವಾ ಇದರಲ್ಲಿ ಆಗ ಈಗ ಅವನ ಎಕ್ಸಾಮ್ ಹತ್ರದಲ್ಲಿ ಅವ್ನು ಸರಿ ಹೋಗೋವೆ. ಅಂತ ಸ್ಟೂಡೆಂಟ್ಸ್ ಅವರಿಗೆ ಏನಾದ್ರು ಅಡ್ವೈಸ್ ಇದ್ದ, ಅವ್ರಿಗೆ ಏನಾದ್ರು ಹೆಲ್ಪ್ ಆಗೋಕೆ ಎಕ್ಸಾಮ್ ಅಲ್ಲಿ ಟಾಪ್ A+ ರ್ಯಾಂಕ್ ತಗೊಳಕ್ಕೆ? ಜಸ್ಟ್ ಪಾಸಿಂಗ್ ಪ್ಯಾಕೇಜ್ ಅಂದ್ರೆ ಈಗ ಎಕ್ಸಾಮ್ ಮೊದಲು ತಯಾರು ಮಾಡ್ಲಿಕ್ಕೆ ಆಗಿಲ್ಲ. ಹೌದು, ಕವರ್ ಆಗಿಲ್ಲ. ಬಟ್ ಹಿ ಈಸ್ ಎ ವೆರಿ ಗುಡ್ ಸ್ಕೋರಿಂಗ್ ಸ್ಟೂಡೆಂಟ್. ಅದಕ್ಕೆ ಏನ್ ಮಾಡ್ಬೇಕು ಅಂತ, ಜಸ್ಟ್ ಪಾಸ್ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಅಂತ? ಎಕ್ಸಾಮಿಗೆ ಯಾವುದೇ ರೀತಿಯ ತಯಾರಿಯನ್ನ ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ಅವರಿಗೆ ಹೆಲ್ತ್ ಇಶ್ಯೂ ಬಂತು. ಹಾಗಾಗಿ ಇವಾಗ ಎಕ್ಸಾಮ್ ಹತ್ರ ಬರ್ತಾ ಇದೆ, ಏನ್ ಮಾಡಬಹುದು ಅನ್ನುವಂತ ಪ್ರಶ್ನೆ ನಿಮ್ದು. ಹೌದು, ಕರೆಕ್ಟ್ ತಾನೆ? ಅದೇ ತಾನೆ ನೀವು ಮಾಡೋದು? ಹೌದು. ಆಟೋಮೆಟಿಕಲಿ ಈಗ 2ನೇ ಎಕ್ಸಾಮ್ ಇದೆ, ಸೆಕೆಂಡ್ ಎಕ್ಸಾಮ್ ಇದೆ. ಸೆಕೆಂಡ್ ಎಕ್ಸಾಮ್ ಬರ್ದ್ರೆ ಅದರ ಮಾರ್ಕ್ಸ್ ಅನ್ನು ಈವನ್ ಎಂಟ್ರೆನ್ಸ್ ಎಕ್ಸಾಮ್ಗೂ ಕನ್ಸಿಡರ್ ಮಾಡ್ತಾರೆ. CET ಬೇಕಲ್ಲ ನಮ್ಮ ಬೋರ್ಡ್ ಎಕ್ಸಾಮ್ ಮಾರ್ಕು. ಸೊ ಇಟ್ ಈಸ್ ಆಟೋಮೆಟಿಕಲಿ ಕನ್ಸಿಡರ್ಡ್. ಸೊ ಅವ್ರು ಕೂಲ್ ಆಗಿ ಸೆಕೆಂಡ್ ಎಕ್ಸಾಮ್ ಬರಿಬಹುದು, ಎಲ್ಲ ರಿಜೆಕ್ಟ್ ಮಾಡಿ. ಓಕೆ, ಸೆಕೆಂಡ್ ಎಕ್ಸಾಮ್ ಗತಿ ಅಂತ ಬರಿಬಹುದು, ಏನ್ ಪ್ರಾಬ್ಲಮ್ ಇಲ್ಲ. ಅಥವಾ ಅವ್ರು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾರೆ ಅಂದ್ರೆ ಇದೇ ಎಕ್ಸಾಮ್ ಬರಿಬಹುದು, ನೋ ಪ್ರಾಬ್ಲಮ್. ಫಸ್ಟ್ ಇಂದ ಬರೀಲಿ, ಬೆಸ್ಟ್ ಔಟ್ ಆಫ್ 2 ಗೊತ್ತಾಗುತ್ತೆ. ಅವರು ಒಂದು ಟ್ರೈ ಕೊಡಬಹುದು. ಫಸ್ಟ್ ಎಕ್ಸಾಮ್ ಕಂಪಲ್ಸರಿ ಅಂತ ಇದೆ. ತುಂಬಾ ಕಾನ್ಫಿಡೆನ್ಸ್ ಇಲ್ಲ ಅಂತಾರೆ ಸೆಕೆಂಡ್ ಎಕ್ಸಾಮ್ಗೆ ಟ್ರೈ ಮಾಡಬಹುದು. ಇಲ್ಲ ಅಂದ್ರೆ 2 ಎಕ್ಸಾಮ್ ಬರಿಬಹುದು, ಅಥವಾ ಫಸ್ಟ್ ಇದು ಬರಿಬಹುದು, ಸೆಕೆಂಡ್ ಇದು ಬರಿಬಹುದು. ಬಟ್ 3rd ಎಕ್ಸಾಮ್ ಬರಿಬಹುದು. ಬಟ್ ರಿಮೆಂಬರ್, 3rd ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಎಂಟ್ರೆನ್ಸ್ ಎಕ್ಸಾಮ್ಗೆ ತಗೊಳ್ಳಲ್ಲ. ಓಕೆ, ಹಾಗಾದ್ರೆ ಅವನಿಗೆ ಸೆಕೆಂಡ್ ಎಕ್ಸಾಮ್ ಅಲ್ಲಿ ಫುಲ್ ಎಫರ್ಟ್ ಹಾಕ್ತರೂ ಅವನಿಗೆ CET ರ್ಯಾಂಕಿಂಗ್ ಎಲ್ಲ ಅಷ್ಟೆಲ್ಲ ಎಫೆಕ್ಟ್ ಆಗಲ್ಲ ಹಾಗಾದ್ರೆ? ಆಸ್ ವೆಲ್ ಆಸ್ ವಾಟ್ ಹಿ ಹ್ಯಾಸ್ ಡನ್ ಇನ್ ಫಸ್ಟ್ ಎಕ್ಸಾಮ್. ಒಂದೇ ಅದು, 2. ಓಕೆ ಸರ್. ಓಕೆ, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಫಾರ್ ಯುವರ್. ಓಕೆ, ಥ್ಯಾಂಕ್ ಯು. ಇದು ಸರ್, ಇವಾಗ ನೀವು ತುಂಬ ಜನರಿಗೆ ಇದನ್ನು ಸಜೆಸ್ಟ್ ಮಾಡಿರ್ಬೋದು. ಟೈಮ್ ಟೇಬಲ್ ಒಂದು ಮೇಯ್ನ್ ಆಗಿ ಬೇಕಾಗುತ್ತೆ ಸರ್. ಯಾಕೆಂತ ಹೇಳಿದರೆ ನಾವು ಪ್ರತಿನಿತ್ಯ ಕೂಡ ನಿದ್ದೆ ಮಾಡೋದನ್ನು, ಊಟ ಮಾಡೋದನ್ನು ಟೈಮ್ ಪ್ರಕಾರ ಮಾಡ್ತೀವಿ. ಬಟ್ ಓದಬೇಕು ಅನ್ನೋದನ್ನು ಕೂಡ ಕೆಲವೊಂದು ಟೈಮ್ ಟೇಬಲ್ ಖಂಡಿತವಾಗ್ಲೂ ಬೇಕು. ಎಲ್ಲ ಟೈಮ್ನಲ್ಲೂ ಅಲ್ಲದಿದ್ದರೂ ಎಕ್ಸಾಮ್ ಟೈಮ್ನಲ್ಲಾದರೂ ಬೇಕಾಗುತ್ತೆ. ಟೈಮ್ ಟೇಬಲ್ ಹೆಂಗಿರಬೇಕು ಅಂತ ಕೇಳೋದಾದರೆ ಗಣೇಶ್ ಸರ್. ಟೈಮ್ ಟೇಬಲ್ ಅಂದರೆ ಈ ಕೆಲವರಿಗೆ ಬೆಳಿಗ್ಗೆ, ಸಾಮಾನ್ಯವಾಗಿ ನಾನು ಜನರಲ್ ಆಗಿ ಹೇಳೋದಿದ್ರೆ ಬೆಳಿಗ್ಗಿನ ವಾತಾವರಣ ಅತ್ಯಂತ ಸೂಕ್ತ ಸ್ಟಡಿಗೆ. ಆದಷ್ಟು ಬೇಗ ಏಳುವಂತಹ ಅಭ್ಯಾಸ ಇದ್ರೆ ಬೆಟರ್. ಒಂದು 4:15 ಗಂಟೆಗೆ ಇದ್ರೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡಿ ಒಂದು 5 ಗಂಟೆಯಿಂದ 8 ಗಂಟೆವರೆಗೆ ಸ್ಟಡಿ ಡ್ಯೂರೇಷನ್ ಇಟ್ಟುಕೊಂಡ್ರೆ ಆಗ ಅದರಲ್ಲಿ 3 ಸಬ್ಜೆಕ್ಟನ್ನು 1 ಗಂಟೆ ಓದಬಹುದು. ಅದು ಡಿಪೆಂಡ್ಸ್ ಅಪಾನ್ ದ ಇಂಡಿವಿಜುವಲ್. ಕೆಲವರಿಗೆ ಒಂದೇ ಸಬ್ಜೆಕ್ಟನ್ನು ಸ್ವಲ್ಪ ಜಾಸ್ತಿ ಓದಿದ್ರೆ ಅದರಲ್ಲಿ ಹೆಚ್ಚು ಗ್ರಿಪ್ ಸಿಗ್ತದೆ. ಕೆಲವರಿಗೆ ಒಂದೇ ಸಬ್ಜೆಕ್ಟನ್ನು 2 ಗಂಟೆ ಓದಿದ್ರೆ ಬೋರ್ ಆಗ್ತದೆ. ಹಾಗಿರುವವರಿಗೆ ಈ ರೀತಿ ಟೈಮ್ ಟೇಬಲ್ ಮಾಡಿಕೊಂಡು ಆಮೇಲೆ 1 ಗಂಟೆ ಬ್ರೇಕ್ಫಾಸ್ಟಿಗೆ ಲೀಸರ್ ತಗೊಂಡು ಮತ್ತೆ ಪುನಃ ಟೈಮ್ ಟೇಬಲ್ ಹಾಕಿ ಮಧ್ಯಾಹ್ನದ ಊಟಕ್ಕೆ ಲಂಚ್ ಬ್ರೇಕ್ ಮಾಡಿ ಕಂಟಿನ್ಯೂ ಮಾಡಬಹುದು. ಅಟ್ಲೀಸ್ಟ್ ಆಗ ಸರ್ ಹೇಳಿದ ಹಾಗೆ ದಿವಸಕ್ಕೆ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಹೇಳಿದ ಹಾಗೆ ಕನಿಷ್ಠ ಈಗ ಎಕ್ಸಾಮ್ ಟೈಮಲ್ಲಿ 6 ಗಂಟೆ ನಿದ್ದೆ ಸಾಕು. 6 ಗಂಟೆ ಅಥವಾ 8 ಗಂಟೆ ಇದ್ರೂ ತೊಂದರೆ ಇಲ್ಲ. ಆದರೆ ಉಳಿದ 16 ಗಂಟೆ ಇದೆಯಲ್ಲ, ಅದರ ಟೈಮ್ ಮ್ಯಾನೇಜ್ಮೆಂಟ್ ಮಾತ್ರ ನೀವು ಹೇಳಿದ ಹಾಗೆ ಮಕ್ಕಳು ಮಾಡ್ತಾ ಇಲ್ಲ. ಆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿದರೆ ಆರಾಮದಲ್ಲಿ ನಮಗೆ ಟೈಮ್ ಟೇಬಲ್ ಸೆಟ್ ಮಾಡಿ ಮಾಡಬಹುದು. ಕೆಲವರಿಗೆ ರಾತ್ರಿ ಓದಿದ್ರೆ ಹೆಚ್ಚು ಅಭ್ಯಾಸ ಆಗಿ ಹೆಚ್ಚು ಇಫೆಕ್ಟಿವ್ ಅಂತ ಆಗ್ತದೆ. ಅಂಥವರು ರಾತ್ರಿ ಹೊತ್ತು ಜಾಸ್ತಿ ಕೂರಬೇಕಾಗ್ತದೆ, ಅದಕ್ಕೆ ನಾವೇನು ಮಾಡುವಾಗಿಲ್ಲ. ಆದರೆ ನನ್ನ ಸಜೆಷನ್ ಹೇಗೆ ಅಂದರೆ ಆದಷ್ಟು ಬೇಗ ಬೆಳಿಗ್ಗೆ ಎದ್ದು
5 ಗಂಟೆಯಿಂದಲೇ ಸ್ಟಡಿ ಅವರ್ಸ್ ಶುರು ಮಾಡಿ ಅಲ್ಲಿಂದ ಬ್ರೇಕ್ಫಾಸ್ಟ್ ತನಕ ಒಂದು ಸೆಷನ್, ಬ್ರೇಕ್ಫಾಸ್ಟಿಂದ ಮಧ್ಯಾಹ್ನ ಲಂಚ್ ಬ್ರೇಕಿನವರೆಗೆ ಒಂದು ಸೆಷನ್, ಆಮೇಲೆ ಲಂಚ್ ಬ್ರೇಕಿಂದ ಸಾಯಂಕಾಲ ಒಂದು ಸೆಷನ್, ಮತ್ತು 1 ಗಂಟೆ ಗ್ಯಾಪ್ ಬಿಟ್ಟು ಅಲ್ಲಿ ಬೇಕಾದ ಎಕ್ಸ್ಟ್ರಾ ಆ್ಯಕ್ಟಿವಿಟೀಸ್ ಮಾಡಿ ಮನೆಯವರೊಂದಿಗೂ ಸೇರಬೇಕು ಅದರೊಟ್ಟಿಗೆ, ಮತ್ತು ಮನೆಯವರೊಂದಿಗೂ ಸಣ್ಣ ಪುಟ್ಟ ಕೆಲಸ ಮಾಡಬೇಕು. ಆಮೇಲೆ ನೈಟ್ 3 ಗಂಟೆ ಹೀಗೆ ಟೈಮ್ ಟೇಬಲ್ ಸೆಟ್ ಮಾಡಿ ಓದಿದರೆ ಹೆಚ್ಚು ಇಫೆಕ್ಟಿವ್ ಆಗಬಹುದು ಅಂತ ಕಾಣುತ್ತೆ. ಅದಕ್ಕೊಂದು ಎಡಿಷನ್, ಸರಿ, ಅವರಿಗೆ ಪ್ರತಿಯೊಂದು ಸ್ಟೂಡೆಂಟ್ಸ್ಗೆ ಒಂದು ಪೀಕ್ ಅವರ್ಸ್ ಅಂತ ಇರ್ತದೆ. ಅಂದ್ರೆ ಕೆಲವರಿಗೆ ಮಧ್ಯಾಹ್ನ ಓದಿದ್ರೆ ತುಂಬಾ, ಹಗಲು ಓದಿದ್ರೆ ಜಾಸ್ತಿ, ಕೆಲವರಿಗೆ ರಾತ್ರಿ ಓದುದು 1-2 ಗಂಟೆವರೆಗೆಲ್ಲ ಕೂತ್ಕೊಳ್ತಾರೆ. ಅವ್ರು ಅದನ್ನೇ ಪ್ರಾಕ್ಟೀಸ್ ಮಾಡಿರ್ತಾರೆ. ಅದು ಒಳ್ಳೇದೋ ಕೆಟ್ಟದೋ, ಅವ್ರಿಗಂತೂ ಆ ಟೈಮಲ್ಲಿ ಓದಬೇಕು. ಅವರ ಪೀಕ್ ಅವರ್ಸ್ ಟೈಮಲ್ಲಿ ಅವರಿಗೆ ಫೇವರೇಟ್ ಟೈಮ್ ಯಾವ್ದಿದೆ ಆವಾಗ ಅವ್ರು ಟಫ್ ಸಬ್ಜೆಕ್ಟ್ಸ್ ಇಟ್ಕೋಬೇಕು. ಅವ್ರಿಗೆ ಆಗಿರೋದು ಅವ್ರಿಗೆ ಯಾವಾಗ ನಿದ್ದೆ ಬರುತ್ತೆ ಆವಾಗ ಈಸಿ ಸಬ್ಜೆಕ್ಟ್ಸ್ ಇಟ್ಕೋಬೇಕು. ಇದೊಂದು ಚೇಂಜಸ್ ಮಾಡ್ಕೊಂಡೇ ಇರಬೇಕು ಅವರು. ಮತ್ತೆ ಈ ಸರ್ ಹೇಳಿದಾಗ ಆ ಟೈಮ್ ಟೇಬಲ್ ಪ್ರಕಾರ ಮಾಡ್ತಾ ಹೋದ್ರೆ ಆಮೇಲೆ ಒಂದು ಪರ್ಮನೆಂಟ್ ಟೈಮ್ ಟೇಬಲ್ ಅಂತ ಯಾವತ್ತೂ ಆಗಲ್ಲ, ಕೆಲವು ಸರಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಸೊ ಅದೇ ಪ್ರಕಾರ ಓದಿದ್ದಾಯ್ತು. ಇನ್ನು ಈಗ ಎಕ್ಸಾಮ್ ಹತ್ರ ಬರುವಾಗ ಫಸ್ಟ್ ಎಕ್ಸಾಮ್ ಯಾವ್ದಿದೆ ಪ್ರೀವಿಯಸ್ ಒಂದು 2 days ಅದಕ್ಕೆ ಇಟ್ಕೋಬೇಕು. ಅವಾಗ ಯಾವುದೇ ಟೈಮ್ ಟೇಬಲ್ ಇಲ್ಲ, ಅದೇ ಸಬ್ಜೆಕ್ಟ್ಸ್, ಅದು ಕೀ ಸಬ್ಜೆಕ್ಟ್ಸ್ ಆದ್ರೆ, ಕೋರ್ಸ್ ಸಬ್ಜೆಕ್ಟ್ಸ್ ಆದ್ರೆ ಅದಕ್ಕೆ ಇಟ್ಕೋಬೇಕು. ಆಮೇಲೆ ಈ ಟೈಮ್ ಟೇಬಲ್ ಅನ್ನ ಕರೆಕ್ಟ್ ನೋಡ್ಕೊಳ್ಳಿ ಅವರು. ಒಂದು ಆ ಟೈಮ್ ಟೇಬಲ್ ಅಲ್ಲಿ ಯಾವ ಸಬ್ಜೆಕ್ಟ್ಸ್ಗೆ ಎಷ್ಟು ದಿನ ರಜೆ ಇದೆ, ತುಂಬಾ ದಿನ ರಜೆ ಇದ್ದದಕ್ಕೆ ಸ್ವಲ್ಪ ಕಡಿಮೆ ಇಂಪಾರ್ಟೆನ್ಸ್ ಈಗ ಲಾಸ್ಟಿಗೆ ಕೊಟ್ಟು, ಯಾಕಂದ್ರೆ ಅದ್ರ ಮಧ್ಯದಲ್ಲಿ ಗ್ಯಾಪ್ ಬರುತ್ತಲ್ಲ, ಅಲ್ಲಿ ಅವ್ರಿಗೆ ರಿಕವರ್ ಮಾಡ್ಕೋಬಹುದು. ಈಗ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ಅನ್ನೇ ಓದ್ತಾ ಹೋಗ್ಬೇಕು. ಓಕೆ, ಇವಾಗ ತುಂಬ ಜನ ಒಂದು ಟ್ರೆಂಡಲ್ಲಿರೋದು ಅಂತ ಹೇಳೋದು ಅಂತ ಹೇಳಿದರೆ ಯೂಟ್ಯೂಬ್ ಪಾಠ ಅಂತ. ಯೂಟ್ಯೂಬಲ್ಲಿ ಮಾಡುವಂಥ ಪಾಠನೂ ತುಂಬಾ ಇಂಪಾರ್ಟೆಂಟು ಏನೋ ಅದನ್ನು ನಾನು ಕೇಳಬೇಕು ಅನ್ನುವಂಥದ್ದು ಇರುತ್ತೆ. ಹಾಗೆ ಸರ್ ನಿಮ್ಮಲ್ಲೇ ಕೇಳ್ತೀನಿ ನಾನು, ಯೂಟ್ಯೂಬ್ ಪಾಠಕ್ಕೆ ಜನ ಅಥವಾ ವಿದ್ಯಾರ್ಥಿಗಳು ಇಂಟ್ರೆಸ್ಟ್ ತೋರಿಸ್ಬೇಕಾ ಬೇಡವಾ ಅಂತ? ಈಗ ಈ ಸಮಯದಲ್ಲಿ ಖಂಡಿತವಾಗಿ ಅವರಿಗೆ ಯೂಟ್ಯೂಬ್ ಪಾಠಗಳು ಬೇಡ, ಅದರಲ್ಲಿ ಯಾವುದೇ ಇದಿಲ್ಲ. ನಮ್ಮ ಓಟ್ ಬೇಡ ಅಂತ ಈಗ ಅದು ಮೋಸ್ಟ್ಲಿ ಎಲ್ಲರೂ ಅದನ್ನು ಒಪ್ಕೊಳ್ತಾರೆ. ಯಾಕೆಂತ ಹೇಳಿದ್ರೆ ಯೂಟ್ಯೂಬ್ ಈಗ ತುಂಬಾ ಯೂಟ್ಯೂಬ್ ಕ್ಲಾಸಸ್ ಮಾಡುವಂತ ಕಂಪನೀಸ್ ಇದೆ, ಅವ್ರದ್ದು ಪಾಠಗಳು ಚೆನ್ನಾಗಿ ಆಗ್ತದೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅಲ್ಲಿ ಪ್ರಾಬ್ಲಮ್ ಏನಂದ್ರೆ ನಮ್ಮನ್ನು ಮಾನಿಟರ್ ಮಾಡೋರು ಇರೋಲ್ಲ. ಯಾವ್ದು ಓದಿದ್ಯಾ, ಏನ್ ಮಾಡಿದ್ಯಾ, ಮತ್ತೆ ಅದ್ರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇರ್ತದೆ. ಸೊ ಈಗ ಅವ್ರು ಕೇಳೋದಕ್ಕಿಂತ ಹೆಚ್ಚು ಕೇಳಿದ್ದನ್ನು ಅವರು ಓದಬೇಕು. ಯಾಕಂದ್ರೆ ನಾಳ್ದು ಇರೋದು ಅವರು ಓದಿದ್ದನ್ನು ಪ್ರೆಸೆಂಟ್ ಮಾಡಲಿಕ್ಕೆ. ಹಾಗಾಗಿ ಇನ್ನು ಹೆಚ್ಚು ಹೆಚ್ಚು ಹೊಸ್ತು ತಿಳ್ಕೊಳ್ಳೋದಕ್ಕಿಂತ, ಕ್ಲಾಸನ್ನು ಕೇಳೋದಕ್ಕಿಂತ ಈಗಾಗಲೇ ಕೇಳಿದ ಕ್ಲಾಸನ್ನು ಅವ್ರು ಬರೆದು ಕಲಿಬೇಕು. ಆಮೇಲೆ ಎಕ್ಸಾಮಿನೇಷನ್ ಅಲ್ಲಿ ಹೇಗೆ ಪ್ರೆಸೆಂಟ್ ಮಾಡಬೇಕು, ಕ್ವಶನ್ಸ್ಗೆ ಹೇಗೆ ಆನ್ಸರ್ ಬರೀಬೇಕು, ಇದನ್ನು ನೋಡ್ಬೇಕೇ ವಿನಃ ಈಗಂತೂ ಅವರು ಯಾವುದೇ ಯೂಟ್ಯೂಬ್ ಕ್ಲಾಸಸ್ಗೆ ಹೋಗೋ ಅಗತ್ಯನೇ ಇಲ್ಲ. ಬೋರ್ಡ್ ಎಕ್ಸಾಮ್ ಮುಗಿಯೋವರೆಗೆ ಅವ್ರ ಮೊಬೈಲನ್ನ ಬೀರ್ನ ಒಳಗೆ ಇಟ್ಟರೆ ಬಹಳ ಒಳ್ಳೇದು. ಯೂಟ್ಯೂಬ್ ಕ್ಲಾಸ್ ಬಗ್ಗೆ ಮಾತಾಡ್ತಾ ಹೇಳೋದಿದ್ರೆ, ಯೂಟ್ಯೂಬ್ ಈಗ ಅವರ ಯೂಟ್ಯೂಬ್ ಚಾನಲ್ ತುಂಬಾ ಫೇಮಸ್ ಆಗಬೇಕು ಅಥವಾ ಅವರ ಕಂಪನಿ ತುಂಬಾ ಫೇಮಸ್ ಆಗಬೇಕು ಅಂತೇಳಿ ಇವರ ಸಿಲೆಬಸ್ ಬಿಟ್ಟು ಮುಂದೆ ಹೋಗ್ತಾರೆ. ಇದು ಸಮಸ್ಯೆ ಆಗುವಂಥದ್ದು. ಈ ಮಕ್ಕಳಿಗೆ JEE ಅಥವಾ ನೀಟ್ ಅಂತ ಕಾಂಪಿಟೇಟಿವ್ ಬಂದಾಗ NCERT ಇಂದಲೇ ಹೇಳೋದನ್ನು ನಂಬುದಿಲ್ಲ ಅವರು. ಅದ್ರ ಎಕ್ಸ್ಟ್ರಾ ಹೊರತಾಗಿ ಎಕ್ಸ್ಟ್ರಾ ಉಂಟು ಅಂತ NCERT ಅದೇ ಮಾಡಿದ್ರೆ ಅದು ಒಳ್ಳೆ ಕ್ಲಾಸ್ ಅಲ್ಲ ಅಂತ ಹೇಳುವಂತ ಫೀಲ್ ಬರುವಲ್ಲಿವರೆಗೆ ಆಗಿದೆ. ಸೊ ಇದೊಂದು ದೊಡ್ಡ ಪ್ರಾಬ್ಲಮ್. ಇದೀಗ ಬರ್ತಾ ಇರೋ ಒಂದು ಬೋರ್ಡ್ ಎಕ್ಸಾಮ್ ಆದ ಕಾರಣ NCERT ಇಂದ ಹೊರಗೆ ಯಾವುದು ಬರುವುದಿಲ್ಲ, ಆದ ಕಾರಣ ಯೂಟ್ಯೂಬ್ ನೋಡುವಂತ ಪ್ರಶ್ನೆ ಉದ್ಭವಿಸಿದ್ರೆ ನಮಗೆ. ಮತ್ತೆ ಇನ್ನು ಈಗಿನ ಇತ್ತೀಚಿನ ಎಕ್ಸಾಮ್ಸ್ಗಳು, JEE ಎಕ್ಸಾಮ್ಸ್ ಇರ್ಬೋದು ಅಥವಾ ಮುಂದಿನ ಎಕ್ಸಾಮ್ಸ್, NCERT ಅದ್ದೇ ಮೇನ್ ಇಂಪಾರ್ಟೆಂಟ್ ನಮಗೆ. ಅದು ಬಿಟ್ಟು ಇತ್ತೀಚೆಗೆ NT ಅವರು ಕೇಳುವುದೇ ಇಲ್ಲ ಹೊರಗಿಂದ ಕ್ವೆಶನ್ಸ್. ಈ ಸಲ ಕೆಮಿಸ್ಟ್ರಿಯಲ್ಲಂತೂ 0% ಔಟ್ಸೈಡ್ NCERT ಕ್ವೆಶನ್ಸ್ ಕೇಳಿರುವಂತದ್ದು. ಸೊ ಇವರು ಹೈಯರ್ ಲೆವೆಲ್ಗೆ ಪ್ರಿಪೇರ್ ಆದಾಗ ಎಲ್ಲೋ ಒಂದ್ ಕಡೆ ಬೇಸಿಕ್ ಅನ್ನು ಮರ್ತು ಬಿಡ್ತಾರೆ ಅಂತ ಹೇಳಿ ಅನ್ಸುತ್ತೆ. ಸರ್ ಹೇಳಿದಾಗ ಅದು ಆ ಯೂಟ್ಯೂಬ್ ಚಾನಲ್ನವರ ಒಂದು ಕ್ರೈಟೀರಿಯಾ ಹೇಗೆ ಅಂದ್ರೆ, ನಮ್ದು ಸ್ಪೆಷಲ್ ಅಂತ ಕಾಣ್ಬೇಕಾದ್ರೆ ಅವ್ರು ಎಲ್ಲಿ ಇಲ್ಲದಂತ ಹಾಕೋದು, ಅದು ಎಲ್ಲಿ ಇಲ್ಲ ಅಂತ. ಬಟ್ ಆಕ್ಚುಲಿ ಅದು ಬೇಡವೇ ಬೇಡ. ಯಾಕೆ ಅದಕ್ಕೆ ಅಷ್ಟು ಪ್ರೆಷರ್ ತಗೋಬೇಕು ಮಕ್ಕಳು? ಅವರು ಸಿಲೆಬಸ್ ಎಲ್ಲ ಏನಿದೆ ಅದಕ್ಕೆ ಪಕ್ಕಾ ತಯಾರಾದ್ರೆ ಔಟ್ ಆಫ್ ಔಟ್ ಹೊಡ್ಬೋದು. ಸಿಲೆಬಸ್ಗೆ ಇಂಪಾರ್ಟೆಂಟ್ ಕೊಡಬೇಕು ಅನ್ನೋದು. ಮತ್ತೆ ಟೈಮ್ ತಗೊಳ್ತದೆ. ಈಗ ಒಂದು ಕಾನ್ಸೆಪ್ಟ್ ನ ಓದಿ ಮುಗಿಸಿದ ಹಾಗೆ ಎಲ್ಲ ನೋಡಿ ಮುಗಿಸೋದು, ಅದು ಟೈಮ್ ಕನ್ಸ್ಯೂಮ್ ಜಾಸ್ತಿ ಮಾಡ್ತದೆ. ಸೊ ಆದ ಕಾರಣ ಅದು ಟೈಮ್ ವೇಸ್ಟ್. ಈ ಟೈಮಲ್ಲಿ ಅವ್ರು ಮಾಡೋದೆಲ್ಲ ಅದೆಲ್ಲ ಮತ್ತೆ ಅಷ್ಟು ಇಲಾಬ್ರೇಟ್ ಆಗಿ ಕೆಲವೊಂದಕ್ಕೆ ಬೇಕಾಗುದಿಲ್ಲ ಕಾನ್ಸೆಪ್ಟಿಗೆಲ್ಲ. ಸೊ ಅದು ಅರ್ಥ ಮಾಡ್ಕೊಂಡು ಆಗುವಷ್ಟೊತ್ತಿಗೆ ಅಲ್ಲಿ ಟೈಮ್ ಮುಗಿಬಹುದು, ಕರೆಕ್ಟ್ ಎಕ್ಸಿಕ್ಯೂಟ್ ಮಾಡ್ಲಿಕ್ಕೂ ಆಗುದಿಲ್ಲ. ಇನ್ನು ಕೆಲವರು ಪೇರೆಂಟ್ಸ್ ಅನ್ನು ಇಂಪ್ರೆಸ್ ಮಾಡ್ಲಿಕ್ಕೆ ನಾವು ಎಕ್ಸ್ಟ್ರಾ ನೋಡ್ತಾ ಇದ್ದೇವೆ ಅಂತ ಹೇಳಿ ಅದನ್ನು 2x ಸ್ಪೀಡ್ ಅಲ್ಲಿ ಇಟ್ಟು ನೋಡೋದು. ಅದು ಅದರಿಂದ ಏನು ಯೂಸ್ ಅಂತ ಇಲ್ಲಿವರೆಗೂ ಯಾರು ಗೊತ್ತಾಗಿದೆ. ಹೌದು. ಓಕೆ, ಹರಿಣಿ ಮೇಡಮ್, ಹಾಗೆ ನಿಮ್ಮಲ್ಲಿ ಕೇಳ್ತೀನಿ ನಾನು. ಇವಾಗ ಪೇರೆಂಟ್ಸ್ಗಳ ಎಫರ್ಟ್ ಎಷ್ಟಿರಬೇಕು ಅಂತ ಎಕ್ಸಾಮ್ ಹತ್ರ ಬಂದಾಗ ತುಂಬಾ ಜನ ಹೇಳುವಂಥದ್ದು ಓದು ಅಂತಾನೆ ಹೇಳ್ತಾರೆ. ಇನ್ನು ಕೆಲವರಿಗೆ ಗೊತ್ತಿರುತ್ತೆ ಓಕೆ ಎಷ್ಟೇ ಲಿಮಿಟಲ್ಲಿ ಇರಬೇಕು ಅನ್ನುವಂಥದ್ದು. ಬಟ್ ಪೇರೆಂಟ್ಸ್ ಕಡೆಯಿಂದ ಹೇಗಿರಬೇಕು ಎಫರ್ಟ್ ಅಂತ? ಪೇರೆಂಟ್ಸ್ ಕಡೆ ನಾವು ಮೇಯ್ನ್ ಆಗಬೇಕು, ಗಮನಿಸ್ತಾ ಇದ್ರೆ ಸಾಕು ಜಾಸ್ತಿಯಾಗಿ ಓದ್ತಾ ಇದ್ದಾರೆ ಅಂತ. ಮತ್ತು ತುಂಬ ಪ್ರೆಷರ್ ಹಾಕಬಾರ್ದು ಈ ಟೈಮಿಗೆ. ಅದಷ್ಟು ಮಲಗು ಅಂತ ಹೇಳಬೇಕು ನಾನು ಹೇಳೋದು. ಯಾಕಂದರೆ ನಿದ್ದೆ ಕೆಟ್ಟು ಓದ್ಬಿಟ್ಟು ನೆಕ್ಸ್ಟ್ ಡೇ ಎಲ್ಲ ಎಫೆಕ್ಟ್ ತುಂಬ ಹಾಳು ಮಾಡ್ಕೊಂಡವರು ಇದ್ದಾರೆ. ಅದರಲ್ಲಿ ಎಸ್ಪೆಷಲಿ ಗರ್ಲ್ಸಿಗೆ ಲಾಸ್ಟ್ ಮೊಮೆಂಟಲ್ಲಿ ಟೆನ್ಷನ್ ಬಂದು ನಿದ್ದೆ ಕೆಟ್ಟೆಲ್ಲ ಓದಿರ್ತಾರೆ. ನೆಕ್ಸ್ಟ್ ಡೇ ಬರೀಲಿಕ್ಕಾಗಲ್ಲ, ಮಧ್ಯದಲ್ಲಿ ನಿದ್ದೆ ಬರುತ್ತೆ, ಕೆಲವರಿಗೆ ವಾಮಿಟಿಂಗ್ ಆಗೋದಿದೆ.
ತಲೆ ತಿರುಗಿ ಬಿದ್ದದ್ದು ಇದೆ, ಆ ಥರ ಕಂಡೀಷನ್ಸ್ ಎಲ್ಲ ಇದೆ. ಆದ ಕಾರಣ ಆದಷ್ಟು ಅವರಿಗೆ ನಿದ್ದೆ ಕಟ್ಟು ಓದಬೇಕು ಅಂತ ಓದಬೇಡಿ ಅಂತ ಹೇಳಬೇಕು. ಮತ್ತು ಆದಷ್ಟು ಮನೆ ಫುಡ್ಡೇ ಕೊಡಲಿ, ಔಟ್ಸೈಡ್ ಫುಡ್ ಅವ್ರು ಆದಷ್ಟು ಅವಾಯ್ಡ್ ಮಾಡಬೇಕು. ಜಂಕ್ ಫುಡ್ ಅಂತೂ ತುಂಬ ಅವಾಯ್ಡ್ ಮಾಡಬೇಕು. ಅದು ಹೇಳಲಿಕ್ಕಾಗೋದಿಲ್ಲ, ಕೆಲವೊಮ್ಮೆ ಸ್ಟೊಮಕ್ ಅಪ್ಸೆಟ್ ಆಗಿ ಫೀವರ್ ಬಂದರೆ ಎಲ್ಲವೂ ಹೋಗುತ್ತೆ, ಎಲ್ಲ ಅವ್ರು ಓದಿದ್ದೆಲ್ಲವೂ ಹಾಳಾಗ್ತದೆ ಆ ಮೊಮೆಂಟಲ್ಲಿ. ಆದ ಕಾರಣ ಆದಷ್ಟು ಮನೆ ಫುಡ್ಡನ್ನೇ ಕೊಟ್ಟು ಅವರಿಗೆ ಮನೆ ಫುಡ್ಡನ್ನೇ ಯೂಸ್ ಮಾಡಲಿಕ್ಕೆ ಅವ್ರನ್ನ ಎಂಕರೇಜ್ ಮಾಡಬೇಕು. ನೀರು ಚೆನ್ನಾಗಿ ಕುಡೀಲಿ. ಇನ್ನು ಅವ್ರು ಎಕ್ಸಾಮ್ ಬರೆಯೋ ಟೈಮು ಪೀಕ್ ಅವರ್ಸ್ ಸಮ್ಮವರತ್ತು. ಸೊ ಆದ ಕಾರಣ ಡಿಹೈಡ್ರೇಷನ್ ಆಗೋದು ನೋಡ್ಕೊಳ್ಳೋದು ಕೂಡ ಅವ್ರದ್ದು ಜವಾಬ್ದಾರಿ ಇರುತ್ತೆ. ಆದಷ್ಟು ಅವರಿಗೆ ಆ ಫುಡ್ಡನ್ನ ಬಗ್ಗೆ ಜಾಸ್ತಿ ಗಮನಿಸ್ಕೊಳ್ಳಿ. ಅದ್ರ ಜೊತೆಯಲ್ಲಿ ಅವ್ರಿಗೆ ಬೇಕಾದ ರೆಸ್ಟ್ ಎಲ್ಲ ಅಷ್ಟೇ ಅಗತ್ಯ, ಅದನ್ನು ಹೆಚ್ಚು ನೋಡಬೇಕು. ಮತ್ತು ಮಕ್ಕಳು ಎಕ್ಸಾಮ್ ಕಳೆದು ಬಂದ ಮೇಲೆ ಒಂದಷ್ಟು ಜಾಯ್ ಆಗೋದು, ಎಂಜಾಯ್ ಮಾಡೋದೆಲ್ಲ ಇದೆ. ಸೊ ಅದನ್ನು ಮೊಬೈಲ್ದಲ್ಲಿ ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ಬಂದು ಸ್ವಲ್ಪ ಆಟ ಆಡೋದಾದರೂ ಒಳ್ಳೆಯದು. ಆಟ ಆಡೋದಾದರೆ ಆಗಲಿ ಅಥವಾ ಇದಾದರೂ ಆಗ್ಬೋದು, ಏನೋ ಮಲಗಿದ್ರೂ ಆಗುತ್ತೆ. ಬಟ್ ಅದರ ಬದಲು ಒಂದಷ್ಟು ಸ್ವಲ್ಪ ಮೊಬೈಲ್ ನೋಡ್ತೇನೆ ಅಂತ ಹೇಳಿ ವಾಪಸ್ ಅವರ ಮೈಂಡ್ ಅದಕ್ಕೆ ಕನೆಕ್ಟ್ ಆಗುತ್ತೆ. ಸೊ ಅದನ್ನು ಕೂಡ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದು ಅಂತ. ಅದಕ್ಕೆ ಒಂದು ಪಾಯಿಂಟ್ ಆಡ್ ಮಾಡ್ತಾ, ಎಷ್ಟು ಹೊತ್ತು ಓದಿದ್ದಕ್ಕೂ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಓದಿದಷ್ಟು ಹೊತ್ತು ಎಷ್ಟು ಇಫೆಕ್ಟಿವ್ ಆಗಿ ಓದಿರ ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತೆ. ಮತ್ತೆ ಕೆಲವರಿಗೆ ಈ ಟೈಮಲ್ಲಿ ತುಂಬಾ ಪ್ರಾಂಪ್ಟ್ ಆಗಿ ಎಫರ್ಟ್ ಹಾಕುವ ಮಕ್ಕಳಿಗೆ ತುಂಬಾ ಸಿಟ್ಟು ಬರುತ್ತೆ ಅಪ್ಪ ಅಮ್ಮನ ಮೇಲೆ. ಅವ್ರು ಹೆಚ್ಚು ಬಂದು ನೀವು ಓದ್ತಾ ಇದ್ಯಾ, ಅದು ಇದು ಮಾಡಿದ್ಯಾ, ಟೀ ಬೇಕಾ ಅದು ಬೇಕಾ ಹೇಳಿದ್ರೆ ತುಂಬಾ ಸಿಟ್ಟು ಬರುತ್ತೆ. ಆಗ ಪೇರೆಂಟ್ಸ್ ಸ್ವಲ್ಪ ಕೂಲ್ ಆಗಿ ಅವರು ಹ್ಯಾಂಡಲ್ ಮಾಡ್ಬೇಕಾಗತ್ತೆ. ಅದು ಕ್ವೈಟ್ ಕಾಮನ್ ಆ ಏಜ್ ಅಲ್ಲಿ 17 years 16 years ಅಲ್ಲಿ ಕೋಪ ಬರುತ್ತೆ. ಯಾಕಂದ್ರೆ ಅವ್ರು ತುಂಬಾ ಎಫರ್ಟ್ ಆಗ್ತಾ ಇರ್ತಾರೆ ಜೆನ್ಯೂನ್ ಆಗಿ ಓದ್ತಾ ಇರೋರಿಗೆ. ಇನ್ನು ಕೆಲವರಿಗೆ ಅಂತೂ ನಾವು ಓದ್ಬೇಕು ಅಂತ ಜೋರ್ ಮಾಡ್ಬೇಕಾಗತ್ತೆ ಮನೆಯಲ್ಲಿ. ಅದು ಓದು ಅಂತ ಈ ಮಕ್ಳು ಬಂದು ಹೇಳ್ತಾರೆ, ಯಾವಾಗ ನೋಡಿದ್ರು ಓದು ಅಂತ ಹೇಳ್ತಾರೆ ಅಪ್ಪ ಅಮ್ಮ ಅಂತ. ಆಗ ನಾವು ರಿವರ್ಸ್ ಕ್ವಶನ್ ಕೇಳ್ತೇವೆ, ಅಷ್ಟು ಓದು ಅಂತ ಹೇಳಿದ್ರೆ ನೀವು ಓದೋ ಪೈಕಿನ ಅಂತ. ಅವರು ಓದೋರಲ್ಲ ಅಂತ ವರ್ಗನಿದೆ. ಬಟ್ ತಂದೆ ತಾಯಿ ಮಕ್ಕಳು ಅದನ್ನ ಅರ್ಥ ಮಾಡ್ಕೋಬೇಕು. ತಂದೆ ತಾಯಿ ಹೇಳ್ತಾ ಇರ್ತಾರೆ ನಾವು ಎಷ್ಟು ಓದ್ತೇವೆ ಅಷ್ಟೇ ಓದ್ತೀವಿ ಅಂತ. ಬಟ್ ತಂದೆ ತಾಯಿ ಸ್ವಲ್ಪ ಈಗ ಕೇರ್ ತಗೊಳ್ಳೋದು ಬೆಟರ್ ಮಕ್ಕಳದ್ದು. ಅವರದ್ದು ಮನಸ್ಸಿನೊಳಗೆ ಏನೆಲ್ಲ ಆಗ್ತಾ ಇರ್ತದೆ, ಟೆನ್ಷನ್ ಅದೆಲ್ಲ ಇರ್ತದಲ್ಲ, ಹೆಲ್ತ್ ಒಂದು ಮಾತ್ರ ಪೇರೆಂಟ್ಸೇ ಸ್ವಲ್ಪ ತಗೊಳ್ಬೇಕು. ಓಕೆ, ಇವಾಗ ಮಾರ್ಚ್ 1ಕ್ಕೆ ಎಕ್ಸಾಮ್ ಇದೆ. ಎಕ್ಸಾಮ್ ಹೇಗಾಗುತ್ತೋ ಗೊತ್ತಿಲ್ಲ, ಬಟ್ ತುಂಬಾ ಜನರಿಗೆ ರಿಸಲ್ಟ್ ಬಗ್ಗೆನೂ ಟೆನ್ಷನ್ ಇರುತ್ತೆ ಈಗಲೇ. ಅದ್ರ ಬಗ್ಗೆ ಇವಾಗ ನಾವು ಕೇಳ್ತಾ ಇದೀವಿ, ತುಂಬಾ ಕಡೆ ಸುಸೈಡ್ ಮಾಡ್ಕೊಂಡ್ರು ಅದು ಇದು ಅಂತ. ಈ ಹೊತ್ತಿನಲ್ಲೇ ನಮಗೆ ಸಿಕ್ಕಿರೋಂಥ ಅವಕಾಶ ಆಗಿರೋದ್ರಿಂದಾಗಿ ಒಂದು ಕಿವಿ ಮಾತು ಕೊಡೋದಾದ್ರೆ ಏನು ಹೇಳ್ತೀರಾ ಅಂತಾರೆ ಸರ್? ನಮ್ಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಲೈಫ್. ಈಗ ಲೈಫ್ ಇಂಪಾರ್ಟೆಂಟಾ ಮಾರ್ಕ್ಸ್ ಇಂಪಾರ್ಟೆಂಟ್ ಕೇಳಿದ್ರೆ ಹೆಚ್ಚಿನ ಎಲ್ರದ್ದು ನಮ್ದು ಓಟ್ ಲೈಫ್ಗೆ. ಲೈಫ್ ಈಸ್ ವೆರಿ ಇಂಪಾರ್ಟೆಂಟ್. ಅದೊಂಥರ ಈ ದುಡ್ಡು ಇಂಪಾರ್ಟೆಂಟಾ ಜೀವನ ಇಂಪಾರ್ಟೆಂಟಾ ಅಂತ ಕೇಳಿದಾಗೆ ದುಡ್ಡು ಇಂಪಾರ್ಟೆಂಟೇ, ಬಟ್ ಜೀವನಕ್ಕಿಂತ ಯಾವತ್ತೂ ಅದು ಮೇಲಕ್ಕೆ ಹೋಗಲ್ಲ. ಅದೇ ತರ ಮಾರ್ಕ್ಸ್ ಮತ್ತು ಲೈಫ್. ಮಾರ್ಕ್ಸ್ ಬೇಕು, ಒಂದು ಹಂತದವರೆಗೆ ಮಾರ್ಕ್ಸ್ ಬೇಕು, ಬಟ್ ಅದೇ ಲೈಫ್ ಅಲ್ಲ. ದುಡ್ಡು ಬೇಕು, ಅದೇ ಲೈಫ್ ಅಲ್ಲ. ದುಡ್ಡು ಇಲ್ದಿದ್ರು ಜೀವನ ಕಷ್ಟ ಆಗುತ್ತೆ, ಬಟ್ ಅದೇ ಲೈಫ್ ಅಲ್ಲ. ಎಷ್ಟೋ ಜನ ಮಕ್ಕಳು ರ್ಯಾಂಕ್ ತೆಗೆದವರು, ತುಂಬಾ ಪರ್ಫಾರ್ಮೆನ್ಸ್ ಅಕಾಡೆಮಿಕ್ ತೋರಿಸಿದವರು ಲೈಫಲ್ಲಿ ಫ್ಲಾಪ್ ಆದದ್ದಿದೆ, ಲೈಫಲ್ಲಿ ಸಕ್ಸಸ್ ಆದದ್ದಿದೆ. ಎಕ್ಸಾಮಲ್ಲಿ 60% 40% ಜಸ್ಟ್ ಪಾಸ್ ಆದವರು ಸಾಲು ಇದ್ದಾರೆ ನಮ್ಮ ಮಕ್ಕಳು. ನಂದೇ ಸ್ಟೂಡೆಂಟ್ಸ್ ಬೇಕಾದಷ್ಟು ಇದ್ದಾರೆ. ಅವ್ರ ಜೀವನದಲ್ಲಿ ಅದ್ಭುತ ಸಾಧನೆ ಮಾಡಿದವರು ಇದ್ದಾರೆ. ಅವ್ರಿಗೆ ಈಗ ನೆನೆಸ್ಕೊಳ್ಳುವಾಗ ತುಂಬಾ ಹೆಮ್ಮೆ ಅನಿಸ್ತದೆ. ನಾನೇ SSLC ಅಲ್ಲಿ ಇರುವಾಗ ನನ್ನ ಕ್ಲಾಸ್ಮೇಟ್ ಒಬ್ಬ ಇದ್ದ, ಅವನಿಗೆ ನಾವೆಲ್ಲ ಎವರೇಜ್ ಸ್ಟೂಡೆಂಟ್ಸ್. ಅವಾಗ ತುಂಬಾ ಬ್ರಿಲಿಯಂಟ್ ಸ್ಟೂಡೆಂಟ್ಸ್ ಇದ್ರು. ನಾವೆಲ್ಲ ಸೇರಿ ಅವನಿಗೆ ಹೇಳ್ಕೊಡೋರು. ಅವ್ನು ಹಾಗೆ ಕಲ್ತು ಪಾಸ್ ಆಗಿದ್ದಾನೆ. ಅವ್ನ ಮನೇಲಿ ತುಂಬಾ ಬಡತನ ಕೂಡ ಇತ್ತು. ಇವಾಗ ಅವನು ಮೆಕ್ಯಾನಿಕ್ ಶಾಪ್ ಇಟ್ಕೊಂಡಿದ್ದಾನೆ. ಅವ್ನ ಕೆಳಗಡೆ 10 ಜನ ಕೆಲಸ ಮಾಡ್ತಾ ಇದ್ದಾರೆ. ನಾವೆಲ್ಲ ಸೇರ್ಕೊಂಡ್ರೆ ನನ್ನ ಕ್ಲಾಸ್ಮೇಟ್ಸ್ ಅಲ್ಲಿ ಸೈಕ್ಯಾಟ್ರಿಸ್ಟ್ ಇದ್ದಾರೆ, ಆಮೇಲೆ ಇನ್ಫೋಸಿಸ್ ಕಂಪನಿಯಲ್ಲಿ 30 years ಇಂದ ಕೆಲಸ ಮಾಡ್ತಾ ಇದ್ದವರು ಇದ್ದಾರೆ, ಎಲ್ಲರೂ ಇದ್ದಾರೆ. ನಾವೆಲ್ಲ ಸೇರುವಾಗ ಹೇಳೋದು ನಮ್ಮಲ್ಲಿ ಗ್ರೇಟ್ ಅಂದ್ರೆ ಅವನೇ ಅಂತ. ಯಾಕಂದ್ರೆ ಅವನು 10 ಫ್ಯಾಮಿಲಿಗೆ ಆಧಾರ ಆಗಿದ್ದಾನೆ, ನಾವ್ ಯಾರು ಹಾಗಾಗಿಲ್ಲ ಅಂತ. ಸೊ ಹಾಗಾಗಿ ಸಕ್ಸಸ್ ಎನ್ನುವಂಥದ್ದು ಲೈಫ್ ಅಂತ ಹೇಳುವಂಥದ್ದು ಬೇರೆನೆ. ಒಂದು 4 ಮಾರ್ಕ್ ಹೋಗ್ಬೋದು, 4 ಮಾರ್ಕ್ ಬರ್ಬೋದು, ಅಥವಾ ನಮ್ಮ ಫ್ರೆಂಡ್ನ ಪರ್ಫಾರ್ಮೆನ್ಸ್ಗಿಂತ ನಮ್ದು ಕಡಿಮೆ ಆಗ್ಬೋದು. ಏನೇ ಇರಲಿ, ನಾವು ಪಾತಾಳಕ್ಕಂತೂ ಬೀಳೋದೇ ಇಲ್ಲ. ಯಾಕಂದ್ರೆ ಈಗ ನಾನು ಫಸ್ಟ್ಗೆ ಹೇಳಿದಾಗೇನೆ ಎಕ್ಸಾಮ್ ಅಲ್ಲಿ ಈಗ ಇರೋ ಪ್ಯಾಟರ್ನ್ ಎಕ್ಸಾಮ್ ಅಲ್ಲಿ ಫೇಲ್ ಆಗೋದಂದ್ರೆ ತುಂಬಾನೇ ಕಷ್ಟ. ನೀವು ಬ್ಯಾಡ್ ಅಂತ ಅಷ್ಟು ರಿಜೆಕ್ಟ್ ಮಾಡ್ಬೇಕು, ಆಗಿದ್ರೆ ಮಾತ್ರ ಫೇಲ್ ಆಗೋದು. ಇಲ್ಲಾಂದ್ರೆ ಜಸ್ಟ್ ಎಲ್ಲರ ಜೊತೆ ಪಾಸ್ ಆಗ್ತಾ ಹೋಗುತ್ತೆ. ಸೊ ನೀವು ಎಲ್ಲಿ ಬಿದ್ರೂ ಒಂದು ಲೆವೆಲ್ಗಿಂತ ಕೆಳಗೆ ಬರೋದಿಲ್ಲ. ನಿಮ್ಗೆ ಸೇಫ್ ಝೋನ್ ಒಂದು ಇದ್ದೇ ಇದೆ. ಹಾಗಾಗಿ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ನೀವು ಎಕ್ಸಾಮ್ಗೆ ಹೋಗ್ಬೇಕು. ಆಮೇಲೆ ನಿಮ್ಮ ತಂದೆ ತಾಯಿ ಇರ್ಬೋದು, ನಿಮ್ಮ ಸ್ನೇಹಿತರು ಇರ್ಬೋದು, ಅಥವಾ ರಿಲೇಟಿವ್ಸ್ ಇರ್ಬೋದು, ಎಲ್ಲರೂ ನಿಮ್ಮನ್ನು ಪ್ರೀತಿಸೋದು ನಿಮ್ಮ ಮಾರ್ಕ್ಸ್ ಸಿಗಲ್ಲ, ನೀವು ಬೇಕು ಎಲ್ರಿಗೂ. ಹಾಗಾಗಿ ಇದನ್ನ ಮೈಂಡಲ್ಲಿ ಯಾವತ್ತೂ ಇಟ್ಕೋಬೇಕು. ಮಾರ್ಕ್ಸ್ ಅಂತ ಹೇಳುವಂಥದ್ದು ಫೈನಲ್ ಅಲ್ಲ, ಅದು ಲೈಫನ್ನ ಒಂದು ರೀತಿ ತಗೊಂಡೋಗುತ್ತೆ ವಿನಃ ಅದು ಫೈನಲ್ ಮಾಡೋದಿಲ್ಲ. ಲೈಫ್ ಈಸ್ ಡಿಫ್ರೆಂಟ್, ದರ್ ಇಸ್ ಎ ಬ್ಯೂಟಿಫುಲ್ ಲೈಫ್ ಅಹೆಡ್. ಅದು ಖಂಡಿತ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಮಾಡಿ. ಸರ್ ಹೇಳಿದ್ರಲ್ಲ ಭಗವದ್ಗೀತೆ, ಅದು ಇದು ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅಂತ. ಹಾಗೆ ನಮ್ಮ ಎಫರ್ಟ್ ಹಾಕೋಣ. ಎಫರ್ಟ್ ಹಾಕೋದ್ರಲ್ಲಿ ನಮ್ಗೆ ಒಂದು ನಿರೀಕ್ಷೆ ಇರುತ್ತೆ, ಇಷ್ಟು ಬರ್ಬೋದು, ಇಷ್ಟು ಹೋಗ್ಬೋದು ಅಂತ. ಅದಕ್ಕಿಂತ ಹೆಚ್ಚು ಕಮ್ಮಿ ಆಗ್ಬೋದು. ಅದನ್ನ ನಾವು ಸ್ಪೋರ್ಟಿವ್ ಆಗಿ ತಗೋಬೇಕು. ಯಾವುದೇ ರೀತಿಯಲ್ಲಿ ಹೆಚ್ಚು ಕಮ್ಮಿ ಮಾಡ್ಕೊಳ್ಳಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಮುಂದೆ ಬರುವ ಒಂದು ಸುಂದರವಾದ ಜೀವನವನ್ನು ನಾವೇ ಕಳ್ಕೊಳ್ಳೋದು. ಇವಾಗ ನಮಗೆ ಗೊತ್ತಾಗತ್ತೆ
ಒಂದು ಲೈಫ್ ಸೆಟ್ಲ್ ಆದ್ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅವತ್ತು ನಾವು 1 ಮಾರ್ಕ್ ಬೇಕಾಗಿ ಎಷ್ಟು ರಂಪ ಮಾಡಿದೀವಿ, ವೇಸ್ಟ್ ಅಲ್ಲ ಅದು. ಆಕ್ಚುಲಿ ಅದು ವೇಸ್ಟ್, ಅದ್ರಲ್ಲಿ ಏನಿಲ್ಲ. ಸೊ ಒಂದು ಲೆವೆಲಲ್ಲಿ ನೀವು ಖಂಡಿತ ಇದ್ದೀರಾ, ನಿಮ್ಗೆ ಅಷ್ಟು ಇಂಟೆಲಿಜೆನ್ಸ್ ಇದೆ, ನಿಮ್ಗೆ ಮಾರ್ಕ್ ಕಡಿಮೆ ಬಂದಿದ್ದಿದ್ರೆ ಯು ಹ್ಯಾವ್ ಎ ಏರಿಯಾ ವ್ಯಾರ್ ಯು ವಿಲ್ ಎಕ್ಸೆಲ್. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಏರಿಯಾ ಎಕ್ಸೆಲ್ ಆಗ್ಲಿಕ್ಕೆ ಖಂಡಿತ ಇದೆ. ಅದು ನಿಮ್ಗೆ ಒಂದ್ ದಿವಸ ನಿಮ್ಗೆ ನೀವು ಅದನ್ನು ಕಂಡ್ಕೋಬೇಕಷ್ಟೇ, ಅದು ನಿಮ್ಮ ಏರಿಯಾ ಯಾವುದು ಅಂತ. ಅಲ್ಲಿ ನೀವು ಎಕ್ಸೆಲ್ ಮಾಡ್ತೀರಾ. ಸೊ ಮಾರ್ಕ್ಸ್ ವಿಲ್ ನಾಟ್ ಡಿಸೈಡ್ ದ ಲೈಫ್. ಲೈಫ್ ಇಸ್ ಎಂಟೈರ್ಲಿ ಡಿಫ್ರೆಂಟ್. ಯು ಮೇಕ್ ಯುವರ್ ಲೈಫ್ ಬ್ಯೂಟಿಫುಲ್. ಓಕೆ, ಹರಿಣಿ ಮೇಡಮ್, ಕೊನೆಯದಾಗಿ ವಿದ್ಯಾರ್ಥಿಗಳಿಗೆ ನಿಮ್ಮ ಸಬ್ಜೆಕ್ಟ್ ಬಗ್ಗೆ ಹಾಗೆಯೇ ಓವರಾಲ್ ಎಕ್ಸಾಮ್ ಬಗ್ಗೆ ಏನು ಕಿವಿ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀವಿ? ಅದೇ ಬಯಾಲಜಿ ಸಬ್ಜೆಕ್ಟಿಗೆ ಎಲ್ರಿಗೂ ಕೂಡ ಸ್ಕೋರಿಂಗ್ ಸಬ್ಜೆಕ್ಟ್. ನಾವು ಯಾವತ್ತೂ ಹೇಳೋದಿದೆ, ಬಯಾಲಜಿ ಇಸ್ ನಾಟ್ ಎ ಸ್ಕ್ಯಾರಿಂಗ್ ಸಬ್ಜೆಕ್ಟ್ ಬಟ್ ಇನ್ಸ್ಟೆಡ್ ಇಟ್ ಇಸ್ ಎ ಸ್ಕೋರಿಂಗ್ ಸಬ್ಜೆಕ್ಟ್ ಅಂತ. ಸೊ ಆದ ಕಾರಣ ಎಲ್ಲರೂ ಅದನ್ನು ತಲೆಯಲ್ಲಿ ಇಟ್ಕೊಂಡು ಸರಿ ಓದಿದರೆ, ಅದರಲ್ಲೂ ನಾನು ಹೇಳಿದಂಥ ಕೆಲವೊಂದು ವೆಯ್ಟೇಜ್ ನೋಡಿಕೊಂಡೆ ಓದಿದರೆ ಖಂಡಿತ ಒಳ್ಳೆ ಮಾರ್ಕ್ಸ್ ಬರ್ತದೆ. ಅದರಲ್ಲೂ ಕೂಡ 65% ಸ್ಕೋರ್ ಮಾಡೋದ್ರಲ್ಲಿ ಏನು ಡೌಟ್ ಇಲ್ಲ. ಇದರಲ್ಲಿ ಸೆಕೆಂಡ್ ಕ್ಲಾಸ್ ಮಾರ್ಕ್ಸ್ ತಗೊಳ್ಳೋ ಮಕ್ಕಳು ಕೂಡ ಫಸ್ಟ್ ಕ್ಲಾಸ್ ಎಬೋವ್ ಹೋಗ್ತಾರೆ, ಅಷ್ಟು ಆಪ್ಷನ್ಸ್ ಇದೆ. ಆದ ಕಾರಣ ಬಯಾಲಜಿ ಬಗ್ಗೆ ಹೆದರಬೇಕಾದ ಅಗತ್ಯ ಇಲ್ಲ. ಕ್ವಶನ್ ಟಫ್ ಅಂತ ಹೇಳ್ಕೊಂಡು ಫಸ್ಟ್ ಡಿಸೈಡ್ ಮಾಡಬಾರ್ದು, ಬದಲಾಗಿ ಅದನ್ನು ಸ್ವಲ್ಪ ಟೈಮ್ ತಗೊಂಡು ಓದಿಕೊಂಡು ಅರ್ಥ ಮಾಡಿಕೊಂಡು ಯಾವುದಾಗಿರ್ಬೋದು ಆನ್ಸರ್ ರೀಥಿಂಕ್ ಮಾಡ್ಕೊಂಡು ಬರೆದ್ರೆ ಖಂಡಿತ ಅವರಿಗೆ ಒಳ್ಳೆ ಮಾರ್ಕ್ಸ್ ಬರ್ತದೆ. ಮತ್ತು ಎಕ್ಸಾಮ್ ಮಾತ್ರ ಅಲ್ಲ, ಫೈನಲ್ ಅಲ್ಲ ಲೈಫಲ್ಲಿ. ಎಕ್ಸಾಮ್ ಎಲ್ಲರಿಗೂ ಅದೇ ಸರ್ ಹೇಳಿದಾಗ ಎಲ್ಲರಿಗೂ ಒಂದೊಂದು ಏರಿಯಾ ಇರುತ್ತೆ, ಅವರಿಗೆ ಸ್ಕಿಲ್ಡ್ ಆಗಿರ್ತಾರೆ. ಸೊ ಅದನ್ನು ಐಡೆಂಟಿಫೈ ಮಾಡಿಕೊಂಡು ಮುಂದೆ ಹೋಗಬೇಕು ಅವರಿಗೆ. ಸೊ ಒಳ್ಳೆ ಸುಂದರ ಬದುಕಿದೆ ಅವರಿಗೆ ಮುಂದೆ ಫ್ಯೂಚರಲ್ಲಿ. ಎಲ್ಲ ಮಕ್ಕಳಲ್ಲೂ ಒಳಗೆ ಒಂದು ಟ್ಯಾಲೆಂಟ್ ಇರುತ್ತೆ. ಸೊ ಅದನ್ನು ಸರ್ಚ್ ಮಾಡ್ಕೊಂಡು ಹೋಗಲಿ, ಬದಲಾಗಿ ಮಾರ್ಕ್ಸ್ನ ಹಿಂದೆ ಬೀಳೋದು ಬೇಡ. ಒಂದು ಅಥವಾ ಇನ್ನೊಂದು ಎಕ್ಸಾಮ್ ಇರುತ್ತೆ. ಸೊ ಹೇಳಿದಾಗ 3 ಆಪ್ಷನ್ಸ್ ಇದೆ ಈಗ ಎಕ್ಸಾಮಲ್ಲಿ. ಅವರಿಗೆ ತುಂಬ ಆಪ್ಷನ್ಸ್ ಇದೆ, ಒಂದ್ಸಲ ಅಲ್ಲ 3 ಸಲ ಎಕ್ಸಾಮ್ ಬರಿಬೋದು. ಆದ ಕಾರಣ ಅದನ್ನು ಕರೆಕ್ಟಾಗಿ ಅವರು ಯುಟಿಲೈಸ್ ಮಾಡಿಕೊಂಡ್ರೆ PUCಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದೇ ಬರ್ತದೆ. ಮತ್ತು ಇದೆ ಬೇಕಾದಷ್ಟು ಒಳ್ಳೆ ಫ್ಯೂಚರ್ ಇದೆ ಮುಂದೆ. ಸೊ ಅದನ್ನು ನೆನೆಸ್ಕೊಂಡು ಅವರು ಮುಂದೆ ಬರಬೇಕು. ಯಾವತ್ತು ಮಾರ್ಕ್ಸನ್ನು ಅಂದ್ಕೊಂಡು ಅದರ ಹಿಂದೆ ಬಿದ್ದು ಅದನ್ನು ತುಂಬ ಡಿಸಪಾಯಿಂಟ್ ಮಾಡಿಕೊಂಡು ಫ್ಯಾಮಿಲಿಗೆ ಫುಲ್ ಎಲ್ರಿಗೂ ನಷ್ಟ ತರಿಸಬಾರ್ದು. ಆದ ಕಾರಣ ಅದನ್ನು ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ಅವರ ಸುಂದರವಾದ ಬದುಕನ್ನು ನಾವು ರೂಪಿಸ್ಕೊಳ್ಳಿ. ಓಕೆ, ಗಣೇಶ್ ಸರ್ ನೀವೇನು ಕಿವಿ ಮಾತು? ಮ್ಯಾಥ್ಸ್ ಕಬ್ಬಿಣದ ಕಡಲೆ ಅಲ್ಲ, ಅದು ಸರಿಯಾಗಿ ಪ್ಲ್ಯಾನಿಂಗ್ ಮಾಡಿ ಓದಿದರೆ ಅದು ಖಂಡಿತವಾಗಿಯೂ ನಿಮಗೆ ಪ್ರೋತ್ಸಾಹದ್ದಾಗ್ತದೆ. ಹಾಗಾಗಿ ಅದರ ಬಗ್ಗೆ ಯೋಚಿಸುವುದು ಬೇಡ. ಮತ್ತು ಆಗಲೇ ನಾವೆಲ್ಲ ಹೇಳಿದ ಹಾಗೆ 1-2 ಮಾರ್ಕಿಗಾಗಿ ಚಿಂತಿಸುವುದು ಬೇಡ. ಈ ಸಂದರ್ಭದಲ್ಲಿ ಪೇರೆಂಟ್ಸಿನ ಒಂದು ಆ್ಯಟಿಟ್ಯೂಡ್ಸ್ ಮತ್ತು ಅವರ ಒಂದು ಮಕ್ಕಳೊಂದಿಗಿನ ಬಿಹೇವಿಯರ್ ಅತ್ಯಂತ ಪ್ರಾಮುಖ್ಯವಾಗಿರ್ತದೆ. ಮಕ್ಕಳನ್ನು ಈ ಸಂದರ್ಭದಲ್ಲಿ ಸ್ನೇಹಿತರ ಹಾಗೆ ನೀವು ಪರಿಗಣಿಸಿ ಅವರು ಹೇಳುವಂತಹ ಎಲ್ಲ ವಿಷಯಗಳನ್ನು ಕೇಳಬೇಕು. ಹಾಗಂತ ಅವರ ಹತ್ರ ಪರೀಕ್ಷೆ ಮುಗಿದು ಬಂದ ಕೂಡಲೇ ನಿನ್ನದು ಯಾವುದು ತಪ್ಪಾಗಿದೆ, ಅವನದು ಯಾವುದು ಸರಿಯಾಗಿದೆ, ಅವನಿಗೆಷ್ಟು ಬರಬಹುದು, ನಿನಗೆಷ್ಟು ಬರಬಹುದು ಖಂಡಿತ ಕೇಳಲೇಬೇಡಿ. ಇದೇ ಒಂದು ಭಯದ ವಾತಾವರಣವನ್ನು ಸೃಷ್ಟಿಸುವಂಥದ್ದು. ಮಕ್ಕಳೊಟ್ಟಿಗೆ ಸ್ನೇಹಮಯವಾಗಿರ್ರಿ. ಮಕ್ಕಳು ಹಾಗೆ 1 ಮಾರ್ಕ್ ಹೋಯಿತು ಅಂತ ಅದಕ್ಕೆ ತಲೆಬಿಸಿ ಮಾಡೋದು ಬೇಡ. ಮಾರ್ಕ್ ಈಸ್ ನಾಟ್ ಇಂಪಾರ್ಟೆಂಟ್, ಲೈಫ್ ಈಸ್ ಇಂಪಾರ್ಟೆಂಟ್. ಹಾಗಾಗಿ ಜೀವನಕ್ಕೆ ಇದು ಸೋಪಾನವಾಗಿ ನಿಮಗಾಗಲಿ, ನಿಮ್ಮ ಮುಂದಿನ ಜೀವನ ಭವಿಷ್ಯಕ್ಕೆ ಇದು ಒಂದು ಉತ್ತಮ ಅಡಿಪಾಯ ಆಗಲಿ. ನಿಮಗೆ ಎಲ್ಲ PUC ಮಕ್ಕಳಿಗೆ ಖಂಡಿತವಾಗಿಯೂ ಈ ಸಲ ಒಳ್ಳೆ ಮಾರ್ಕ್ ಬರಲಿ ಅಂತ ನನ್ನ ಹಾರೈಕೆ. ಓಕೆ, ಕಿಶೋರ್ ಸರ್. ಎಲ್ಲರೂ ಹೇಳಿದ್ರಿ ಈಗ ಏನು ಅಂತೇಳಿ, ನಾನು ಅದನ್ನೇ ಕಂಟಿನ್ಯೂಷನ್ ಮಾಡಬೇಕಷ್ಟೇ. ಆ್ಯಕ್ಚುಲಿ ಅದೇ ಕೆಮಿಸ್ಟ್ರಿಯಲ್ಲಿ ನೀವು ಈಗ ಹೇಳಿದಾಗೆ ಪ್ರಿಪೇರ್ಡ್ ಆಗಿ ಹೋದರೆ ಖಂಡಿತವಾಗಿಯೂ ನಿಮಗೆ ಫೇಲ್ ಅಂತ ಹೇಳುವ ಕಾನ್ಸೆಪ್ಟ್ ತಲೆಗೆ ಬರೋದಿಲ್ಲ. ಅದು ಕೆಮಿಸ್ಟ್ರಿ ಅಂತಲ್ಲ, ಎಲ್ಲ ಸಬ್ಜೆಕ್ಟಿಂದ ಈಗ ಆ ಮಟ್ಟಿಗೆ ಮಕ್ಕಳಿಗೆ ಎಕ್ಸ್ಪೋಜರ್ ಇದೆ ಈಗಿನ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ. ಸೊ ಅದ ಕಾರಣ ಫೇಲ್ ಆಗ್ತದೆ ಅಂತ ಹೇಳುವಂಥ ಆಲೋಚನೆಯೇ ಬೇಡ. ಸಬ್ಜೆಕ್ಟಲ್ಲಿ ಫೇಲ್ ಆದರೆ ಲೈಫಲ್ಲಿ ಫೇಲ್ ಆದಂಥ ಅರ್ಥ ಅಲ್ಲ ಹೇಗಿದ್ರು ಕೂಡ. ಅದ ಕಾರಣ ಅದರ ಬಗ್ಗೆ ನಾವು ಅದರ ಡಿಸ್ಕಷನ್ ಇದರಿಂದ ಅಂದರೆ ಮಕ್ಕಳು ಮೈಂಡಿಂದ ಹೊರಗೆ ಇಡೋದು ಒಳ್ಳೆಯದು. 3 ಅಟೆಂಪ್ಟ್ಗಳಿದೆ, ಅದು ಸಬ್ಜೆಕ್ಟ್ ವೈಸ್ ಅವರು ಬೆಸ್ಟ್ ಮಾಡ್ಕೊಳ್ಬೋದು. ಈಗ ಒಂದು ಫಸ್ಟ್ ಅಟೆಂಪ್ಟಲ್ಲಿ ಫಿಸಿಕ್ಸ್ ಕೆಮಿಸ್ಟ್ರಿ ಅಥವಾ ಯಾವುದೋ ಒಂದು ಸಬ್ಜೆಕ್ಟ್ ಹೋಯ್ತು ಅಂತ ಹೇಳಿದ್ರೆ ಸೆಕೆಂಡ್ ಅಟೆಂಪ್ಟ್ ಬರೆದಾಗ ಅವರಿಗೆ ಒಂದು ಸಬ್ಜೆಕ್ಟ್ನ ಮಾರ್ಕ್ ಮಾತ್ರ ಕನ್ಸಿಡರ್ ಮಾಡ್ತಾರೆ. ಬೆಸ್ಟ್ ಔಟ್ ಆಫ್ 2 ಅಥವಾ ಬೆಸ್ಟ್ ಔಟ್ ಆಫ್ 3 ತಗೊಳ್ಳೋದು. ಆದ ಕಾರಣ ಈ ಸಲ ಅಥವಾ ಈಗಿನ 1-2 ವರ್ಷದಿಂದ ಮಕ್ಕಳಿಗೆ ಫೇಲ್ ಆಗುವ ಬಗ್ಗೆ ಅವರ ಥಿಂಕ್ ಮಾಡೋದು ಬೇಡ ಅಂತ ನನ್ನ ಅನಿಸಿಕೆ. ಸೊ ಇದ್ರ ಜೊತೆ ಚೆನ್ನಾಗಿ ಓದಿ, ಎಲ್ಲ ವಿದ್ಯಾರ್ಥಿಗಳು ಚೆನ್ನಾಗಿ ಓದಿ. ಎಷ್ಟು ಟೈಮ್ ಓದ್ತೀವಿ ಅಂತ ಹೇಳೋದಕ್ಕಿಂತ ಓದಿದಷ್ಟು ಟೈಮನ್ನು ಸ್ವಲ್ಪ ಎಂಜಾಯ್ ಮಾಡ್ಕೊಂಡು ಓದಿ ಅಂತೇಳಿ. ಈಗ ಬೇರೆದ್ರಲ್ಲಿ ಎಂಜಾಯ್ಮೆಂಟ್ ನೋಡೋದು ಬದಲು ಓದೋದನ್ನೇ ಒಂದು ಎಂಜಾಯ್ಮೆಂಟ್ ಅಂತ ತಿಳ್ಕೊಳ್ಳಿ. ಈಗ 3 ಗಂಟೆ ಒಂದು ಮೂವಿ ನೋಡಿದಾಗ ಯಾವ ಥರ ಬೋರ್ ಆಗೋದಿಲ್ಲೋ ಅದೇ ಥರ 1 ಗಂಟೆ 2 ಗಂಟೆ ಟೆಕ್ಸ್ಟ್ ಬುಕ್ ಹಿಡಿದಾಗ ಅದನ್ನು ನಿಮ್ಮ ಮನಸ್ಸಿಗೆ ತಗೊಳ್ಳಿ ಆ ಪಾಠಗಳನ್ನೆಲ್ಲ. ಆಗ ಖಂಡಿತವಾಗಿ ನಿಮಗೆ ಯಾವುದೇ ಬೋರಿಂಗ್ ಅಂತ ಅನಿಸೋದಿಲ್ಲ ಅಥವಾ ಟಯರ್ಡ್ ಅಂತ ಅನಿಸೋದಿಲ್ಲ. ಇನ್ನು ಪ್ರತಿ ವರ್ಷಂತ ಈ ಸಲ ಸಹ ದಕ್ಷಿಣ ಕನ್ನಡಕ್ಕೆ ಒಂದು ಟಾಪ್ ರ್ಯಾಂಕ್ ಬರಲಿ, ಅದು ಪುತ್ತೂರಿಗೆ ಟಾಪ್ ಸ್ಟೇಟ್ ರ್ಯಾಂಕ್ ಬರಲಿ ಅಂತೇಳಿ ಒಂದು ಎಲ್ಲ ವಿದ್ಯಾರ್ಥಿಗಳಿಗೆ ಶುಭ ಹಾರೈಕೆ. ಓಕೆ, ಹರಿ ಸರ್ ನೀವು ಕೊನೆಯದಾಗಿ ಕಾರ್ಯಕ್ರಮದಲ್ಲಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ?
ಎಕ್ಸಾಮ್ ಅಂತ ಹೇಳೋದು ನಮಗೆ ಲೈಫಲ್ಲಿ ಬರುವಂಥ ಒಂದೊಂದು ಹರ್ಡಲ್ಸ್. ಮಕ್ಕಳಿಗೆ ಅಲ್ಲಲ್ಲಿ ಈ ಜೀವನದಲ್ಲಿ ನಮ್ಗೆ ಯಾವತ್ತು ಒಂದು ದಿನ ನಮಗೆ ಏನಾದ್ರು ಚಾಲೆಂಜಸ್ ಬಂದೇ ಬರುತ್ತೆ. ಅದಕ್ಕೆ ಪ್ರಾಕ್ಟೀಸ್ ಆಗಿ ಈ ಎಕ್ಸಾಮ್ಸ್ ಇರುತ್ತೆ. ಹಾಗಾಗಿ ನಾವು ಯಾವತ್ತು ಚಾಲೆಂಜಸ್ ಇಂದ ತಪ್ಪಿಸ್ಕೊಳ್ಬಾರ್ದು, ಅದನ್ನು ಎದುರಿಸ್ಕೊಂಡು ಹೋಗ್ಬೇಕು. ಯಾವುದೇ ಚಾಲೆಂಜನ್ನು ನಾವು ಸಾಲ್ವ್ ಮಾಡ್ಲಿಕ್ಕೆ ಅಂತ ಆಗಲ್ಲ, ಅದನ್ನು ಫೇಸ್ ಮಾಡ್ಕೊಂಡು ಹೋಗೋದು. ಕೆಲಸದಲ್ಲಿ ನಾವು ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ಅದನ್ನು ಬಗೆಹರಿಸ್ತೇವೆ ಅಂತ ಹೇಳ್ಕೊಂಡು ಹೋದರೆ ಅದು ನಾವು ಎಣಿಸಿದಾಗ ಅದು ಬಗೆಹರಿಯುವುದಿಲ್ಲ, ಏನೋ ಬೇರೆ ಒಂದು ಸೊಲ್ಯೂಷನ್ ಬರುತ್ತೆ. ಸೊ ಫೇಸ್ ದ ಪ್ರಾಬ್ಲಮ್ಸ್ ಆ್ಯಂಡ್ ಕೀಪ್ ಆನ್ ಗೋಯಿಂಗ್ ಇನ್ ಯುವರ್ ಲೈಫ್. ಸೊ ಮುಂದೆ ಹೋಗಿ ಈ ಎಕ್ಸಾಮನ್ನು ಫೇಸ್ ಮಾಡಿ, ಬರೀರಿ, ಎಷ್ಟು ಮಾರ್ಕ್ ಬರ್ತದೋ ಮುಂದೆ ಹೋಗಿ. ಅದರಲ್ಲಿ ಒಂದೆರಡು ಟಿಪ್ಸ್ ನಾನು ಅದರಲ್ಲಿ ಒಂದು ಮರ್ತೋದಾಗ, ಒಂದು, ನೀವು ಮೊದಲೇ ದಿವಸ ಎಕ್ಸಾಮ್ನ ಮೊದಲೇ ದಿವಸ ನಿಮ್ಮ ಹಾಲ್ ಟಿಕೆಟ್ ID ಕಾರ್ಡನ್ನೆಲ್ಲ ಕರೆಕ್ಟಾಗಿ ಒಂದು ಜಾಗದಲ್ಲಿ ಇಟ್ಕೊಳ್ಳಿ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಈ ಜನ್ರೇಷನ್ ಮಕ್ಕಳಿಗೆ, ನೀವು ಎಕ್ಸಾಮ್ ಮುಗಿಸಿ ಬರುವಾಗ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಮತ್ತು ಯಾವುದು ಅಂತ ಫ್ರೆಂಡ್ಸ್ ಒಟ್ಟಿಗೆ ಮಾತಾಡ್ಕೊಂಡು ಬನ್ನಿ. ಯಾಕಂದರೆ ಅವರಿಗೆ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಅಂತಲೇ ಗೊತ್ತಿರಲ್ಲ. ಇದರ ಸೆಲೆಬ್ರೇಷನಲ್ಲಿ ಅವ್ರು ನೆಕ್ಸ್ಟ್ ಎಕ್ಸಾಮನ್ನು ಮರೆತು ಬಿಡ್ತಾರೆ, ಮತ್ತು ನಾವು ಫೋನ್ ಮಾಡಿ ಕರೆಸ್ಬೇಕಾಗ್ತದೆ. ಇವತ್ತು ಇದು ಇಂಥ ಪ್ರಾಕ್ಟಿಕಲ್ ಎಕ್ಸಾಮ್ಗೆಲ್ಲ ಹಾಗಾಗುತ್ತೆ, ನಾನು ನಾಳೆ ಅಂತ ತಿಳ್ಕೊಂಡದ್ದು, ಫಸ್ಟ್ ಶಿಫ್ಟ್ ಅಂತ ತಿಳ್ಕೊಂಡದ್ದು ಅಂತ. ಹಾಗಾಗೋದು ಬೇಡ. ಪ್ರತಿ ಎಕ್ಸಾಮ್ ಯಾವಾಗ ಏನು ಅಂತ ನಿಮ್ಮ ಫ್ರೆಂಡ್ಸನ್ನು ಕಾಂಟ್ಯಾಕ್ಟ್ ಇಟ್ಕೊಳ್ಳಿ. ಅವ್ರದ್ದು ಎಷ್ಟು ಓದಿ ಆಗಿದೆ, ಅವ್ರದ್ದು ಎಷ್ಟು ಓದಿ ಆಗಿಲ್ಲ, ಅದೆಲ್ಲ ಕಂಪ್ಯಾರಿಸನ್ ಬೇಡ. ನೆಕ್ಸ್ಟ್ ಎಕ್ಸಾಮ್ ಯಾವುದು ಅಂತ ಪ್ರತಿ ದಿವಸ ಹೋಗುವಾಗ ಹಾಲ್ ಟಿಕೆಟನ್ನು ತಗೊಂಡೋಗಿ. ಆಮೇಲೆ ಅವರಿಗೆ ಪ್ರತಿಯೊಬ್ಬರಿಗೂ ಎಕ್ಸಾಮ್ ಬೇರೆ ಕಾಲೇಜಲ್ಲಿ ಇರುತ್ತೆ, ಯಾರಿಗೂ ಅವರವ್ರ ಕಾಲೇಜಲ್ಲಿ ಎಕ್ಸಾಮ್ ಬರೀಲಿಕ್ಕಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗುವಾಗ ಟೆನ್ಷನ್ ಬೇಡ, ಅಲ್ಲಿ ಹೋಗಿ ಆರಾಮ್ ಸೇರಿ, ಇನ್ನೊಬ್ಬರೊಟ್ಟಿಗೆ ತುಂಬ ಕಂಪೇರ್ ಮಾಡಬೇಡಿ, ಅವ್ರು ಆ ಚಾಪ್ಟರ್ ಓದಿದ್ದಾರೆ ಈ ಚಾಪ್ಟರ್ ಓದಿದ್ದಾರೆ ಅಂತೇಳಿ, ಅದು ಬೇಡ. ಎಕ್ಸಾಮ್ ಹಾಲಲ್ಲಿ ನಿಮ್ಮ ಒಂದು ಬಿಹೇವಿಯರ್ ಸರಿ ಇರಲಿ. ಅಲ್ಲಿ ಇನ್ನು 1 ಮಾರ್ಕ್ ಕ್ವಶನ್ಸ್ ಹೆಚ್ಚಿನ ಮಕ್ಕಳಿಗೆ ಅದಿದೆ, ಲಾಸ್ಟ್ ಮೊಮೆಂಟಲ್ಲೆಲ್ಲ 1 ಮಾರ್ಕ್ ಕ್ವಶನ್ ಅನ್ನು ಬೇರೆ ಸಿಗ್ನಲ್ ಎಲ್ಲ ಮಾಡಿಕೊಳ್ಳೋದು. ಅಲ್ಲಿ ಮತ್ತೆ ಇನ್ವಿಜಿಲೇಟರ್ಗೆ ಕೋಪ ಬರುವಾಗೆಲ್ಲ ಮಾಡ್ಕೋಬೇಡಿ. ಅಂಥ ಮಕ್ಕಳು ಇದ್ದಾರೆ, ನಾವು ಅವ್ರು ಭಯ ಅಂತ ನಾವಿಲ್ಲಿ ಮಾತಾಡೋದು, ಅವ್ರು ನಮಗೆ ಭಯ ಸೃಷ್ಟಿಸೋ ರೀತಿಯಲ್ಲಿ ಇರ್ತಾರೆ. ಅಂಥದ್ದೆಲ್ಲ ಯಾವುದೇ ಮಕ್ಕಳಾಟಿಗೆ ಮಾಡ್ಲಿಕ್ಕೆ ಹೋಗ್ಬೇಡಿ, ಕೂಲ್ ಆಗಿರಿ. ಸೊ ನಿಮ್ಮ ಮಾರ್ಕ್ ನಿಮಗೆ ನೀವೇ ಕಾಂಪಿಟೇಟರ್ ಅಷ್ಟೇ. ಸೊ ಇದನ್ನು ಮಾಡ್ತಾ ಎಂಜಾಯ್ ಮಾಡಿ. ಇನ್ನು ಬರೋದು ನೆಕ್ಸ್ಟ್ ಪುತ್ತೂರಿನ ಜಾತ್ರೆಯ ಮೊದಲು ಇನ್ನೊಂದು ಜಾತ್ರೆ ಅಂತ ತಿಳ್ಕೊಂಡು ಎಂಜಾಯ್ ಮಾಡಿ. ಸೊ ಯು ವಿಲ್ ಡೂ ವೆಲ್, ನೋ ಪ್ರಾಬ್ಲಮ್. ಯು ವಿಶ್ ಯು ಆಲ್ ದ ಬೆಸ್ಟ್. ಸೊ ಆಲ್ ಆಫ್ ಯು ವಿಲ್ ಡೂ ವೆಲ್ ಆ್ಯಂಡ್ ವಿಶ್ ಯು ಆಲ್ ದ ಸಕ್ಸಸ್ ಇನ್ ಯುವರ್ ಲೈಫ್. ಅದೇ ಥರ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ನಾವು ಶಾಲೆಗಳಲ್ಲಿ ಹೇಳ್ತೇವೆ. ಈಗ ನಾನು ಹೇಳಿದರೆ ನನ್ನ ಮಕ್ಕಳಿಗೂ ಗೊತ್ತಾಯ್ತು ಅಷ್ಟೇ, ಹೊರಗಿನ ಮಕ್ಕಳಿಗೆ ಗೊತ್ತಾಗೋದಿಲ್ಲ. ಸೊ ನಮ್ಮನ್ನೆಲ್ಲರನ್ನ ಸೇರಿಸಿ ಇಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು ಮಾಡಿ. ಯಾಕಂದರೆ ಯಾವಾಗಲೂ ಟೀಚಿಂಗ್ ಅಂತ ಹೇಳುವಂಥದ್ದು ನಾವು ಏನು ಮಕ್ಕಳಿಗೆ ಹೇಳ್ಕೊಡೋದಿಲ್ಲ, ನಾವು ಜಸ್ಟ್ ಟ್ರಿಗರ್ಸ್ ಅಷ್ಟೇ. ಟೀಚರ್ಸು ಅವನಲ್ಲಿರೋ ಟ್ಯಾಲೆಂಟ್ ಏನು ಅಂತ ಹೇಳುವಂಥದ್ದನ್ನು ಅವನಿಗೆ ಗೊತ್ತಾಗೋ ರೀತಿಯಲ್ಲಿ ಮಾಡೋದು ಮಾತ್ರ ನಮ್ಮ ಕೆಲಸ. ನಾವು ಅವನಿಗೇನು ತುಂಬಿಸ್ಲಿಕ್ಕಿಲ್ಲ. ವಿ ಡೋಂಟ್ ಕ್ರಿಯೇಟ್ ಎನಿ ಇಂಜಿನಿಯರ್ಸ್, ವಿ ಡೋಂಟ್ ಕ್ರಿಯೇಟ್ ಎನಿ ಡಾಕ್ಟರ್ಸ್. ಅವರಲ್ಲಿ ಇದೆ ಅದನ್ನು ನಾವು ಬೂಸ್ಟ್ ಮಾಡೋದು. ಸೊ ಈ ಪ್ರೋಗ್ರಾಮ್ ಇದೆಯಲ್ಲ, ಎಲ್ಲೋ ಒಂದು ಸ್ವಲ್ಪ ಆತಂಕದಲ್ಲಿರೋ ಮಕ್ಕಳಿಗೆ ಖಂಡಿತವಾಗಿಯೂ ಒಂದು ಬೂಸ್ಟ್ ಆಗುತ್ತೆ. ಟೀಚರ್ಸ್ ಇಷ್ಟು ಹೇಳಿದ್ರು ಖಂಡಿತ ಆಗತ್ತೆ ಅಂತ ಹೇಳುವಂಥ ಒಂದು ಧೈರ್ಯ ಬರುತ್ತೆ. ಅಂತ ಒಂದು ಅತ್ಯಮೂಲ್ಯ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಸುದ್ದಿ ಸಮೂಹಕ್ಕೆ ಮತ್ತು ನಿಮಗೆ ಎಲ್ರಿಗೂ ಕೂಡ ನಾವು ತುಂಬ ಹೃದಯದ ಧನ್ಯವಾದವನ್ನು ಎಲ್ಲ ಟೀಚರ್ಸ್ಗಳ ಪರವಾಗಿ ಮಾಡ್ತೇವೆ. ಸೊ ಐ ವಿಶ್ ಯು ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಇವತ್ತು ಸೋಮವಾರ, ಹಾಗಾಗಿ ನಿಮ್ಗೂ ತುಂಬಾ ಬ್ಯುಸಿ ಇದ್ದಿರ್ಬೋದು ಶೆಡ್ಯೂಲ್, ಬಟ್ ಅದರ ನಡುವೆ ಕೂಡ ವಿದ್ಯಾರ್ಥಿಗಳಿಗೋಸ್ಕರ ಟೈಮ್ ಮಾಡ್ಕೊಂಡು ಬಂದಿದ್ದೀರಾ. ಮಾರ್ಗದರ್ಶಕರು, ಸರಿಯಾದ ಮಾರ್ಗದರ್ಶಕರು ಇದ್ದರೆ ಎಕ್ಸಾಮನ್ನು ಸಮರ್ಥವಾಗಿ ಎದುರಿಸಬಹುದು ಅನ್ನುವಂಥದ್ದು. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸರಿಯಾದ ಮಾರ್ಗದರ್ಶನ ಖಂಡಿತವಾಗ್ಲೂ ಸಿಕ್ಕಿರುತ್ತೆ. ಹಾಗಾಗಿ 4 ಜನರಿಗೆ ಕೂಡ ಧನ್ಯವಾದ ಹೇಳ್ತಾ ಥ್ಯಾಂಕ್ ಯು. ವೀಕ್ಷಕರೇ, ವಿಜ್ಞಾನ ವಿಚಾರಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನು ಮಾಡಿದ್ವಿ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಿರುತ್ತೆ. ಪ್ರತಿಯೊಬ್ಬರು ಕೂಡ ಎಕ್ಸಾಮನ್ನು ಯಾವ ರೀತಿಯಾಗಿ ಎದುರಿಸಬೇಕು ಅನ್ನುವಂಥದ್ದು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ಓದಿ, ಕಷ್ಟಪಟ್ಟು ಓದಬೇಡಿ. ನಿಮ್ಮ ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಕೂಡ ಸೇರಿಸ್ಕೊಳ್ಳಿ. ಆವಾಗ ನೀವು ಎಕ್ಸಾಮನ್ನು ಸಮರ್ಥವಾಗಿ ಈಸಿಯಾಗಿ ಎದುರಿಸ್ಬೋದು ಅಂತ ಹೇಳ್ತಾ, ನಾಳಿನ ಸಂಚಿಕೆಯಲ್ಲಿ ಕಾಮರ್ಸ್ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಿಕ್ಕಿದ್ದೇವೆ. ಹಾಗಾಗಿ ಅದು ಕೂಡ ನೇರ ಪ್ರಸಾರ ಇರುತ್ತೆ. ನೀವು ಕರೆ ಮಾಡಿ ಯಾವುದೇ ಪ್ರಶ್ನೆಗಳನ್ನು ಕೂಡ ಕೇಳ್ಬೋದಾಗಿದೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ಸುದ್ದಿ ನ್ಯೂಸ್. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ.
It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951. 9663814451, 08251 200 That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary, LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. Navratan Electrical and Plumbing, wholesale dealers in electricals, plumbing, hardware, home appliances, sanitary,
LED lights and electronics. All brands electronics and electrical items are under one roof. Navratan Electrical and Plumbing, opposite Sachin Traders, Main Road, Darbe, Puttur. Contact 8105973951, 9481644951, 9663814451, 08251 200 551. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation. ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.